ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜ ಬೆಂಗಳೂರು, ಜಿಲ್ಲಾ ಕೃಷಿಕ ಸಮಾಜ ದಕ್ಷಿಣ ಕನ್ನಡ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ರೀ ಧರ್ಮಸ್ಥಳ, ಸುದ್ದಿ ಮಾಹಿತಿ ಟ್ರಸ್ಟ್ ಮತ್ತು ಸುದ್ದಿ ಅರಿವು ಕೇಂದ್ರ ಪುತ್ತೂರು, ರೈತ ಕುಡ್ಲ ಪ್ರತಿಷ್ಠಾನ ರೀ ಪುತ್ತೂರು ಇದರ ಸಹಯೋಗದೊಂದಿಗೆ 10ನೇ ತಾರೀಕು ಬೆಳಿಗ್ಗೆ ಉದ್ಘಾಟನೆಗೊಂಡು ನಮ್ಮ ರಾಜ್ಯದ ಘನ ಸರ್ಕಾರದ ಕೃಷಿ ಸಚಿವರಾದ ಚೆಲುವರಾಯ ಸ್ವಾಮಿ ಇವರಿಂದ ಉದ್ಘಾಟನೆಗೊಂಡು ಬಹಳ ವಿಜೃಂಭಣೆಯಿಂದ ನಡೆದಂತಹ 3 ದಿನಗಳ ಕಾಲ ನಡೆದಂತಹ ಈ ಕೃಷಿ ಮೇಳದ ಸಮಾರೋಪ ಸಮಾರಂಭಕ್ಕೆ ಈಗಾಗಲೇ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ. ಈ ಒಂದು ಅಧ್ಯಕ್ಷ ಸ್ಥಾನವನ್ನು ವಹಿಸಿರತಕ್ಕಂಥ ಶ್ರೀ ವಿಜಯಕುಮಾರ್ ರೈ ಕೋರಂಗ ಅಧ್ಯಕ್ಷರು, ಜಿಲ್ಲಾ ಕೃಷಿಕ ಸಮಾಜ ದಕ್ಷಿಣ ಕನ್ನಡ, ಇವರು ಈ ಕೃಷಿ ಮೇಳದ ಉಸ್ತುವಾರಿಯನ್ನು ವಹಿಸಿಕೊಂಡು ಬಹಳ ಯಶಸ್ವಿಯಾಗಿ ಈ ಒಂದು ಕೃಷಿ ಮೇಳವನ್ನು ನಡೆಸಿಕೊಟ್ಟಿದ್ದಾರೆ. ಇಂದಿನ ಈ ಸಮಾರೋಪ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ದಾರೆ. ಅವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಕೃಷಿ ಮೇಳಕ್ಕೆ ಸಹಕಾರವನ್ನು ನೀಡುವುದರ ಜೊತೆಗೆ ಇಂದಿನ ಈ ಒಂದು ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಗಳಲ್ಲಿ ಓರ್ವರಾಗಿ ಬಂದು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡಲಿರುವ ಕ್ಯಾಂಪ್ಕೋದ ಅಧ್ಯಕ್ಷರಾದಂಥ ಶ್ರೀಯುತ ಸತೀಶ್ ಚಂದ್ರ ಇವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಇರತಕ್ಕಂಥ ಪದ್ಮನಾಭ ರೈ ಕಲ್ಲಾಡ್ಕ, ರಾಜ್ಯ ನಿರ್ದೇಶಕರು, ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜ, ಇವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಮುರಳೀಕೃಷ್ಣ ಚಳ್ಳಂಗಾರು, ನಿರ್ದೇಶಕರು, ಕ್ಯಾಂಪ್ಕೋ ಲಿಮಿಟೆಡ್ ಮಂಗಳೂರು, ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಆನಂದ ಸುವರ್ಣ, ಪ್ರಾದೇಶಿಕ ನಿರ್ದೇಶಕರು, ಪ್ರಾದೇಶಿಕ ಕಚೇರಿ ಉಡುಪಿ ಪ್ರಾದೇಶಿಕ ವಿಭಾಗ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ರೀ ಉಡುಪಿ, ಇವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕ್ಯಾಂಪ್ಕದ ನಿರ್ದೇಶಕರಾದಂಥ ಶ್ರೀ SN ಮನ್ಮಥ, ದಾಖಾ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾದಂಥ ಶ್ರೀಯುತ SN ಮನ್ಮಥ, ಇವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಚಂದ್ರಶೇಖರ್ ರಾವ್ ನಿಧಿಮುಂಡ, ನಿರ್ದೇಶಕರು, KMF ಮಂಗಳೂರು, ಇವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಮತಿ ಮಾಲಿನಿ ಪ್ರಸಾದ್, ನಿರ್ದೇಶಕರು, ಕ್ಯಾಂಪ್ಕೋ ಲಿಮಿಟೆಡ್ ಮಂಗಳೂರು, ಇವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಭರತ್ ನೆಕ್ರಾಜೆ, ನಿರ್ದೇಶಕರು, KMF ಮಂಗಳೂರು, ಇವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಪದ್ಮನಾಭ ಶೆಟ್ಟಿ, ಜಿಲ್ಲಾಧ್ಯಕ್ಷರು, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ, ಇವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕೃಷಿಕ ಸಮಾಜದ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಈ ಒಂದು ಕೃಷಿ ಮೇಳದ ಪ್ರಧಾನ ಕಾರ್ಯದರ್ಶಿಯಾದಂಥ ಶ್ರೀಯುತ ರಾಕೇಶ್ ರೈ ಕೆಡಿಂಜಿ, ಇವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದಲ್ಲದೆ ಕ್ಯಾಂಪ್ಕದ ನಿರ್ದೇಶಕರಾದಂಥ ಶ್ರೀಯುತ ಶ್ರೀಯುತ ಗಣೇಶ್, ಇವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜಿಲ್ಲಾ ಕೃಷಿಕ ಸಮಾಜದ ಉಪಾಧ್ಯಕ್ಷರಾದಂಥ ಶ್ರೀಯುತ ಚಂದ್ರ ಕೋಲ್ಚಾರ್, ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜಿಲ್ಲಾ ಕೃಷಿಕ ಸಮಾಜದ ನಿರ್ದೇಶಕರಾದಂಥ ಶ್ರೀಯುತ ಪದ್ಮನಾಭ ಬಳ್ಳಾಳ್, ಇವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ನಿರ್ದೇಶಕರಾದಂಥ ಶ್ರೀಯುತ ಮಹೇಶ್ ಕುಮಾರ್ ಸವಣೂರು, ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್ UP ಶಿವಾನಂದ, ಸುದ್ದಿ ಮಾಧ್ಯಮ ಸಂಸ್ಥೆಗಳ ಮುಖ್ಯಸ್ಥರು, ಇವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು ಹಾಗೂ ಪತ್ರಿಕಾ ವರದಿಗಾರರು ಹಾಗೂ ಅನೇಕ ರೈತಾಪಿ ವರ್ಗದ ಕೃಷಿಕರು ಹಾಗೂ ರೈತ ಬಂಧುಗಳು ನೀವೆಲ್ಲರೂ ಇದ್ದೀರಿ. ನಿಮ್ಮೆಲ್ಲರನ್ನ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ನನ್ನ ಈ ಸ್ವಾಗತ ಭಾಷಣಕ್ಕೆ ಪೂರ್ಣ ವಿರಾಮವನ್ನು ಹಾಕ್ತೇನೆ. ಬಂದಿರುವಂಥ ಎಲ್ಲ ಅತಿಥಿ ಅಭ್ಯಾಗತರನ್ನು ಸ್ವಾಗತ ಮಾಡಿದಿರುವಂತಹ ಕೃಷಿಕ ಸಮಾಜದ ಜಿಲ್ಲಾ ಕೋಶಾಧಿಕಾರಿಯಾಗಿರುವಂತಹ ಕುಸುಮಾಧರ್ ಏಟಿ ಅವರಿಗೆ ಸಹ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಜೊತೆ
ಇವತ್ತಿನ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವಂತಹ ಶ್ರೀ ವಿಜಯಕುಮಾರ್ ರೈ ಕೊರಂಗ, ಅಧ್ಯಕ್ಷರು ಜಿಲ್ಲಾ ಕೃಷಿಕ ಸಮಾಜ, ಇವರಿಗೆ ನಮ್ಮ ನಿರ್ದೇಶಕರಾಗಿರುವಂತಹ ರಾಜಾರಾಮ್ ಪ್ರಭು ಅವರು ಶಾಲು ಹಾಗೂ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಬೇಕಂತೆಲ್ಲ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಕ್ಯಾಂಪ್ಕೋದ ಅಧ್ಯಕ್ಷರಾಗಿರುವಂಥ SR ಸತೀಶ್ ಚಂದ್ರ ಇವರಿಗೆ ಡಾಕ್ಟರ್ ಸುರೇಶ್ ಕೂಡೂರ್ ಅವರು ಶಾಲು ನೀಡಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಬೇಕಂತಲೇ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಜಯರಾಮ್ ಭಟ್ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಮ್ಮ ಕೃಷಿಕ ಸಮಾಜದ ಕಡಬದ ನಿರ್ದೇಶಕರು ದಯವಿಟ್ಟು ಬರಬೇಕು, ವೇದಿಕೆಗೆ ಬಂದು ಅವರು SN ಮನ್ಮಥ ಅವರಿಗೆ ಶಾಲು ನೀಡಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಬೇಕಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ವಿನೋದ್ ರೈ ಮುಂಡಾಲ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅವರು ಪುತ್ತೂರು ಕೃಷಿಕ ಸಮಾಜದ ನಿರ್ದೇಶಕರು, ಅವರು ಆನಂದ ಸುವರ್ಣ ಸರ್ ಅವರಿಗೆ ಶಾಲು ನೀಡಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಬೇಕಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಪದ್ಮನಾಭರೈ ಕಲ್ಲಡ್ಕ ಇವರಿಗೆ ಶಿನಪ್ ಶೆಟ್ಟಿ ನೆಕ್ರಾಜೆ ನಮ್ಮ ಕೃಷಿಕ ಸಮಾಜದ ಕಡಬದ ತಾಲೂಕಿನ ನಿರ್ದೇಶಕರು. ಚಂದ್ರಶೇಖರ್ ರಾವ್ ಅವರಿಗೆ ತಾಣದ ಕಾಯರ್ಗ ನಮ್ಮ ಕೃಷಿಕ ಸಮಾಜದ ಕಡಬ ತಾಲೂಕಿನ ನಿರ್ದೇಶಕರು. ಶ್ರೀಮತಿ ಮಾಲಿನಿ ಪ್ರಸಾದ್ ಇವರಿಗೆ ಇಂದಿರಾ BK ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾನೆ. ಶಾಲೆ ನೀಡಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಬೇಕಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾನೆ. ಮುರಳೀಕೃಷ್ಣ ಚಲಂಗಾರ್ ತಮಗೆ ಬಾಲಪ್ಪ ಪೂಜಾರಿ ಬಂಬಿಲದೋಳ ಅವರು ಶಾಲು ನೀಡಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಬೇಕಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾನೆ. ಭರತ್ ನೆಕ್ರಾಜೆ ಇವರಿಗೆ ರಾಜಾರಾಮ್ ಪ್ರಭು ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾನೆ. ಮುರಳೀಕೃಷ್ಣ ಚಲಂಗಾರ್ ಇವರಿಗೆ ದೇವಣ್ಣ ರೈ ಪುತ್ತೂರು ಅವರು ಶಾಲಾ ನೀಡಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಬೇಕಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾನೆ. ಕ್ಯಾಂಪ್ಕೋ ನಿರ್ದೇಶಕರಾಗಿರುವಂತಹ ಗಣೇಶ್ ನಾಯ್ಕ್ ಇವರಿಗೆ ದಿವ್ಯ ಪ್ರಸಾದ್ ಅವರು ಶಾಲಾ ನೀಡಿ ಅವರು ಆತ್ಮೀಯವಾಗಿ ಸ್ವಾಗತಿಸಬೇಕಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಡಾಕ್ಟರ್ UP ಶಿವಾನಂದ ಇವರಿಗೆ ಸುರೇಶ್ ರೈ ಸೋಡಿಮಲ್ಲು ಶಾಲಾ ನೀಡಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಬೇಕಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಉದಯ್ ರೈ ಮಾದೋಡಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾನೆ. ಪದ್ಮರಾಜ್ ಬಲ್ಲಾಲ್ ಅವರಿಗೆ ಶಾಲು ನೀಡಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಬೇಕಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ವೇದಿಕೆಯ ಮುಂಭಾಗದಲ್ಲಿರುವಂತಹ ಹಿರಿಯರಾಗಿರುವಂತಹ ಕಡಮಜಲ್ ಸುಭಾಷ್ ರೈ ಅವರನ್ನು, ವೆಂಕಟ್ ದಂಬೆಕೋಡಿ ಅವರನ್ನು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪುತ್ತೂರು ಭಾಗದ ನಿರ್ದೇಶಕರಾಗಿರುವಂತಹ ಬಾಬು ನಾಯ್ಕ ಸರ್ ಅವರನ್ನು, ಯೋಜನಾಧಿಕಾರಿಯಾಗಿರುವಂತಹ ಶಶಿಧರ್ ಅವರನ್ನು, ಕೃಷಿ ಅಧಿಕಾರಿಯಾಗಿರುವಂತಹ ಬಾಲಕೃಷ್ಣ ಸರ್ ಅವರನ್ನು, ಅಲಂಕಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಮಾಜಿ ಉಪಾಧ್ಯಕ್ಷರಾಗಿರುವಂತಹ ಪ್ರದೀಪ್ ಮನವಳಿಕೆಯನ್ನು, ಚಾಲಕ CA ಬ್ಯಾಂಕಿನ ಅಧ್ಯಕ್ಷರಾಗಿರುವಂತಹ ಗಣೇಶ್ ಉದಾಡ್ಕನವರನ್ನು, ಎಲ್ಲ ಗಣ್ಯರನ್ನು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಅದೇ ರೀತಿ ಹಿರಿಯರಾಗಿರುವಂತಹ ಜೀವಂದ್ರ ಜೈನ್ ತಮ್ಮನ್ನು ಸಹ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ರಾಜೇಶ್ ಬನ್ನೂರವರನ್ನು ಸಹ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಹರೀಶ್ ಬಿಜಾತ್ರೆ ಅವರನ್ನು ತಮ್ಮನ್ನು ಸಹ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ.
ತಾಲೂಕು ಪಂಚಿನ ಮಾಜಿ ಅಧ್ಯಕ್ಷರಾಗಿರುವಂತಹ ರಾಧಾಕೃಷ್ಣ ಬೋರ್ಕರ್ ತಮ್ಮನ್ನು ಸಹ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದೆ ಸರ್. ಅದೇ ರೀತಿ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಗಣ್ಯಾತಿ ಗಣ್ಯರನ್ನ, ರೈತ ಬಂಧುಗಳನ್ನ ಮತ್ತೊಮ್ಮೆ ಮಗದೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಕಾರ್ಯಕ್ರಮನ ಮುಂದುವರಿಸ್ತಾ ಇದ್ದೇವೆ. ಈ ಒಂದು 3 ದಿವಸದ ಕೃಷಿ ಮೇಳದ ಹಿಂದೆ ಬಹಳ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದವರು ನಮ್ಮ ಕೃಷಿಕ ಸಮಾಜದ ಜಿಲ್ಲಾ ಅಧ್ಯಕ್ಷರು. ಎಷ್ಟೋ ದಿವಸ ಅವರೊಬ್ಬರ ಸ್ನೇಹಿತರು ಈಗ ಬಂದಿದ್ರು. 2 ತಿಂಗಳ ಕಾಲ ಇದರ ಹಿಂದೆ ಓಡಾಡ್ತಾ ಇದ್ದಾರೆ. ಎಷ್ಟೋ ದಿವಸ ಅವರ ಕೃಷಿಯ ಕಡೆಗೆ ಗಮನ ಹರಿಸದೆ ಬಹಳ ಪ್ರಾಮಾಣಿಕತೆ ರಾತ್ರಿ 12 ಗಂಟೆ ಇದ್ದು ಸಹ ಇಲ್ಲಿ ಕೃಷಿ ಸಮ್ಮೇಳನ ಬಹಳ ಯಶಸ್ವಿಯಾಗಿ ಅರ್ಥಪೂರ್ಣವಾಗಿ ಮನಮುಟ್ಟಬೇಕು ಅನ್ನುವಂತಹ ಆಸೆಯಿಂದ ಕನಸಿನಿಂದ ಮೈಸೂರು ವಿಭಾಗ ಮಟ್ಟದ ಮೈಸೂರು ವಿಭಾಗ ಮಟ್ಟದ ಕೃಷಿ ಮೇಳವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಅವರು ತಮ್ಮ ಅವಲೋಕನವನ್ನು ತನ್ನ ಇರುವಂತಹ ಭಾವನೆಯನ್ನು ವ್ಯಕ್ತಪಡಿಸಬೇಕು ಅಂತೇಳಿ ಪ್ರಾರಂಭದಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಜಿಲ್ಲಾ ಕೃಷಿಕ ಸಮಾಜ ದಕ್ಷಿಣ ಕನ್ನಡ ಇದರ ಆಶ್ರಯದಲ್ಲಿ ಮೈಸೂರು ವಿಭಾಗ ಮಟ್ಟದ ಕೃಷಿ ಮೇಳ ಹಾಗೂ ಸಸ್ಯ ಜಾತ್ರೆ ಕಳೆದ 10ನೇ ತಾರೀಕಿನ ಶನಿವಾರದಿಂದ ಇವತ್ತಿನವರೆಗೆ ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತಾ ಇದೆ. ಬಹುಶಃ ಕೃಷಿಕ ಸಮಾಜದ ಇತಿಹಾಸದಲ್ಲಿ ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ನಡೆದಿರುವುದು ಇದು ಪ್ರಪ್ರಥಮ ಬಾರಿಯೇ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜ ಬೆಂಗಳೂರು ಇದರಲ್ಲಿ 4 ವಿಭಾಗವನ್ನು ಮಾಡಿದ್ದಾರೆ. ಒಂದು ಬಿಟ್ಟು ಹೋಯಿತು. ನಮ್ಮ ವೇದಿಕೆಯಲ್ಲಿರುವಂಥ ಇವತ್ತಿನ ಅತಿಥಿಗಳಲ್ಲಿ ನಮ್ಮ ಕ್ಯಾಂಪ್ಕೋದ ಅಧ್ಯಕ್ಷರಾದ ಸತೀಶ್ ಚಂದ್ರ ಅವರೇ, ಮತ್ತೆಲ್ಲ ವೇದಿಕೆಯಲ್ಲಿರುವಂಥ ಗಣ್ಯರೇ, ಡಾಕ್ಟರ್ ಯು ಪಿ ಶಿವಾನಂದರೇ, ಎಲ್ಲ ನಮ್ಮ ವೇದಿಕೆ ಮುಂಭಾಗದಲ್ಲಿರುವ ಬಂಧುಗಳೇ, ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜದವನ್ನು 4 ವಿಭಾಗ ಮಾಡಿದ್ದಾರೆ. ಅದರಲ್ಲಿ ಮೈಸೂರು ವಿಭಾಗ, ಬೆಳಗಾವಿ ವಿಭಾಗ ಹಾಗೂ ಇನ್ನೂ 2 ವಿಭಾಗ. ಈ ವರ್ಷ ಹೊಸದಾಗಿ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು ಆ ಕಾರ್ಯಕ್ರಮವನ್ನು ಒಂದು ವಿಭಾಗವನ್ನು ಮಾಡಿಕೊಟ್ಟಿದ್ದಾರೆ. ಎಲ್ಲ ಒಂದು ವಿಭಾಗಕ್ಕೆ ಒಂದು ಕಾರ್ಯಕ್ರಮ, ಅದಕ್ಕೆ 5 ಲಕ್ಷ ರೂಪಾಯಿಯ ಅನುದಾನ. ಅಂದರೆ ಅದು 1 ದಿನದ ಕಾರ್ಯಕ್ರಮ ಮಾಡಲಿಕ್ಕೋಸ್ಕರ ಅವರು ಹೇಳುವಂಥದ್ದು. 1 ದಿನದ ಕಾರ್ಯಕ್ರಮವನ್ನು ನೀವು ಮಾಡಿ, ನಿಮಗೆ 5 ಲಕ್ಷ ರೂಪಾಯಿಯ ನಾವು ಅನುದಾನವನ್ನು ನೀಡ್ತೇವೆ. ಅದಕ್ಕೆ ಯಾರು ಪ್ರಥಮವಾಗಿ ಅರ್ಜಿಯನ್ನು ಸಲ್ಲಿಸ್ತಾರೋ ಅವರಿಗೆ ನೀಡ್ತೇವೆ ಅನ್ನುವಂಥ ಮಾತನ್ನು ನಮ್ಮ ರಾಜ್ಯದ ಆಗಿನ ಅಧ್ಯಕ್ಷರು ಮಂಜುನಾಥ ಗೌಡರು ನಮ್ಮ ಬೆಂಗಳೂರಿನಲ್ಲಿ ನಡೆಯುವಂಥ ಸಾಮಾನ್ಯ ಸಭೆಯಲ್ಲಿ ಅದನ್ನು ಹೇಳಿದರು. ನಾವು ಮತ್ತು ನಮ್ಮ ರಾಜ್ಯ ಪ್ರತಿನಿಧಿ ಪದ್ಮನಾಭರೈಗಳು ಒಂದು ಮೊಂಡು ಧೈರ್ಯದಿಂದ ಏನೊಂದು ನಾವು ಅರ್ಜಿ ಕೊಟ್ಟು ಬಿಡುವ. ಯಾಕಂತ ಹೇಳಿದರೆ ಮೈಸೂರು ವಿಭಾಗದಲ್ಲಿಯೇ ನಮ್ಮ ರಾಜ್ಯದ ಅಧ್ಯಕ್ಷರು ಬರ್ತಾರೆ. ಅವರು ಮಂಡ್ಯ ನಮ್ಮ ಮೈಸೂರು ವಿಭಾಗಕ್ಕೆ ಬರ್ತದೆ. ರಾಜ್ಯದ ಅಧ್ಯಕ್ಷರೇ ನಮ್ಮ ವಿಭಾಗದಲ್ಲಿರುವಾಗ ಆ ಕಾರ್ಯಕ್ರಮ ನಮಗೆ ಸಿಗುವುದಿಲ್ಲ ಅನ್ನುವಂಥ ಒಂದು ಇತ್ತು ನಮ್ಮ ಮನಸ್ಸಿನಲ್ಲಿ. ಆದರೂ ನೋಡೋಣ ಅಂತ ನಾವೊಂದು ಪತ್ರವನ್ನು ಬರೆದು ನಾವು ಕೊಟ್ಟೆ ಪದ್ಮನಾಭರೈಗಳು ಮತ್ತು ನಾವು ಕೊಟ್ಟಾಗ ಅವರು ಬಹಳ ಪ್ರಾಮಾಣಿಕ ವ್ಯಕ್ತಿ. ಅವರು ಹೇಳಿದರು, ನಾನು ಕೊಟ್ಟ ಮಾತನ್ನು ನಾನು ಉಳಿಸಿಕೊಳ್ಬೇಕು. ಪ್ರಥಮವಾಗಿ ನಿಮ್ಮ ಪತ್ರ ಬಂದಿದೆ, ಈ ಮೈಸೂರು ವಿಭಾಗದ ಕಾರ್ಯಕ್ರಮವನ್ನು ನೀವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡಿ ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ನಾವು ಮತ್ತೆ ನಮ್ಮ ಸಾಮಾನ್ಯ ಆಡಳಿತ ಮಂಡಳಿಯ ಸಾಮಾನ್ಯ ಸಭೆಯಲ್ಲಿ ಯೋಚನೆ ಮಾಡಿದೆವು, 1 ದಿನದ ಕಾರ್ಯಕ್ರಮವನ್ನು ಮಾಡಿ ಮುಗಿಸುವುದಕ್ಕಿಂತ 10 ಜನ ಆದರೂ ನಮ್ಮ ಕೃಷಿಕ ಸಮಾಜದ ಬಗ್ಗೆ ಮಾತನಾಡಬೇಕು. ಹಾಗಿದ್ರೆ ನಾವು ಎಲ್ಲ ಜನರಿಗೆ ಮುಟ್ಟುವ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕಿದ್ರೆ ಒಂದು ದೊಡ್ಡ ಕೃಷಿ ಮೇಳವನ್ನು ಮಾಡುವ ಅನ್ನುವಂಥ ಮಾತನ್ನು ನಾವು ಹೇಳುವಾಗ ಎಲ್ಲ ನಮ್ಮ ಆಡಳಿತ ಮಂಡಳಿಯ ನಿರ್ದೇಶಕರುಗಳು ನನಗೆ ಬೆಂಬಲವಾಗಿ ನಿಂತರು. ಬಹುಶಃ ನಾವು ಸ್ಥಳದ ಆಯ್ಕೆ ಮಾಡುವಾಗ ಪ್ರಥಮವಾಗಿ ನಮ್ಮ ಪದ್ಮನಾಭರೈಗಳು ಹೇಳಿದ್ರು, ನಾವು ಬಂಟ್ವಾಳದಲ್ಲಿ ಮಾಡ್ತೇವೆ ಅಂತ.
ಮೂಡುಬಿದಿರೆಯವರು ಹೇಳಿದ್ರು ನಾವು ಮೂಡುಬಿದಿರೆಯಲ್ಲಿ ಮಾಡ್ತೇವೆ ಅಂತ. ಆದರೆ ಪುತ್ತೂರನ್ನೇ ನಾವು ಯಾಕೆ ಆಯ್ಕೆ ಮಾಡಿದ್ದೇವೆ ಅಂತ ಹೇಳಿದ್ರೆ, ಪುತ್ತೂರಿನ ಒಬ್ಬ ವ್ಯಕ್ತಿ ಜಿಲ್ಲಾ ಅಧ್ಯಕ್ಷನಾಗಿರುವಾಗ ಪುತ್ತೂರಿನಲ್ಲಿ ಮಾಡಿದರೆ ಮಾತ್ರ ಅದಕ್ಕೆ ಒಂದು ಸರಿಯಾದ ಒಂದು ಅದಕ್ಕೆ ಗೌರವ ಸಿಗ್ತದೆ ಅನ್ನುವಂಥ ಮಾತನ್ನು ಬಾಕಿ ನಿರ್ದೇಶಕರು ಹೇಳಿದಾಗ ಎಲ್ಲರೂ ಅದನ್ನು ಮುಕ್ತ ಮನಸ್ಸಿನಿಂದ ನಮಗೆ ಪುತ್ತೂರಲ್ಲಿ ಮಾಡಿ ಅನ್ನುವಂಥ ಮಾತನ್ನು ಹೇಳಿದರು. ನಾವು ಪುತ್ತೂರಲ್ಲಿ ಮಾಡುವಂಥ ನಿರ್ಧಾರವನ್ನು ಮಾಡಿದೆವು. ಸ್ಥಳದ ಆಯ್ಕೆ ಮಾಡುವಾಗಲೂ ಕೂಡ ನಮ್ಮ ತಲೆಯಲ್ಲಿ ಬೇರೆ ಬೇರೆ ಸ್ಥಳ ಒಮ್ಮೆ ಹೋಯಿತು. ಆದರೆ ಈ ಸ್ಥಳವನ್ನು ನಮಗೆ ಹೇಳಿದವರು ನಮ್ಮ ಜಿಲ್ಲಾ ಕೃಷಿಕ ಸಮಾಜದ ನಿರ್ದೇಶಕರು, ಮಾಜಿ ಶಾಸಕರಾದ ಸಂಜೀವ ಮಠಂದೂರವರು. ನಾವು ಮಹಾಲಿಂಗೇಶ್ವರ ದೇವಸ್ಥಾನದ ಎದುರುಗಡೆ ಆ ದೇವರ ಎದುರಲ್ಲಿ ಕೃಷಿ ಮೇಳವನ್ನು ಮಾಡುವ ಖಂಡಿತ ಅದು ಯಶಸ್ಸಾಗ್ತದೆ ಅನ್ನುವಂಥ ಈ ಸ್ಥಳದ ಆಯ್ಕೆಯನ್ನು ಮಾಡಿದವರು ಸಂಜೀವ ಮಠಂದೂರವರು. ಆನಂತರ ನಾವು ಮಹತಾಬಾರ್ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಹಾಗೂ ಆ ವ್ಯವಸ್ಥಾಪನಾ ಸಮಿತಿಯನ್ನು ಸಂಪರ್ಕ ಮಾಡಿದಾಗ ಅವರು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಿದರು. ಸ್ಥಳೀಯ ಶಾಸಕರಲ್ಲಿ ಕೇಳಿದಾಗ ಅವರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದರು. ಒಟ್ಟಿನಲ್ಲಿ ಪುತ್ತೂರಿನಲ್ಲಿ ಕೃಷಿ ಮೇಳವನ್ನು ಮಾಡುವುದು ಅನ್ನುವಂಥ ತೀರ್ಮಾನ ಮಾಡಿದೆವು. ಬಹುಶಃ ನಾವು ಈ ತೀರ್ಮಾನ ಮಾಡುವಾಗ ಒಂದು 4 ತಿಂಗಳು ಇತ್ತು. ಇನ್ನೂ ಕೂಡ ನಾವು ಮಾನ್ಯ ಕೃಷಿ ಮಂತ್ರಿಗಳಲ್ಲಿ ದಿನಾಂಕವನ್ನು ಕೇಳಿದಾಗ ಕೃಷಿ ಮಂತ್ರಿಯವರು ದಿನಾಂಕವನ್ನು ಕೊಟ್ಟರು. ಈ ದಿನಾಂಕವನ್ನು ಮಾಡಿ ಇವತ್ತು ಆ ದಿವಸದೊಂದು ನಾನು ಖಂಡಿತ ಬರ್ತೇನೆ ಅನ್ನೋಂಥ ಮಾತನ್ನು ಚೆಲುವರಾಯ ಸ್ವಾಮಿ ಕೂಡ ಹೇಳಿದರು. ದಿನಾಂಕವನ್ನು ನಿಶ್ಚಯ ಮಾಡಿ ನಾವು ಹೊರಟೆವು. ಆದರೆ ಇದಕ್ಕೆ ಯಾವುದೇ ಒಂದು ಪ್ಲ್ಯಾನ್ ಆಗಲಿ, ನಮ್ಮಲ್ಲಿ ಅದೊಂದು ಯಾವ ರೀತಿ ಮಾಡಬೇಕನ್ನೋ ಕಲ್ಪನೆ ಆಗಲಿ ಯಾವುದೂ ಇರಲಿಲ್ಲ. ಆದರೂ ನಾವೊಂದು ಮೊಂಡು ಧೈರ್ಯದಿಂದ ಇದಕ್ಕೆ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆವು. ಮತ್ತು ಆಗ್ತಾ ಹೋಯಿತು. ಬಹುಶಃ ಇದರಲ್ಲಿ ಭಾರಿ ನಾವು ತಳಮಟ್ಟದಲ್ಲಿ ಕೆಲಸ ಮಾಡಿದವರು ನಾವು ಬಹಳ ಸೀಮಿತ ಮಂದಿ. ನಾವು ಇದಕ್ಕೆ ದೊಡ್ಡ ಸಮಿತಿ ಯಾವುದೂ ಮಾಡಲಿಲ್ಲ. ಬಹಳೊಂದು ಸೀಮಿತ ಸಂಖ್ಯೆಯಲ್ಲಿ ನಮ್ಮ ಆಡಳಿತ ಮಂಡಳಿಯ ಬಹುಶಃ ವಿಶೇಷವಾಗಿ ರಾಕೇಶ್ ರೈ ಅವರು ಇರ್ಬೋದು, ಪದ್ಮನಾಭ ರೈಗಳಿರ್ಬೋದು, ರಾಜು ಪೂಜಾರಿ ಅವರು ಇರ್ಬೋದು, ಇಂಥ ಒಂದು ಸೀಮಿತ ವ್ಯಕ್ತಿಗಳು ನಾವು ಇದಕ್ಕೆ ತಳಮಟ್ಟದಲ್ಲಿ ಕೆಲಸ ಮಾಡಿದ್ವಿ. ಆದರೆ ನನಗೆ ಬೆಂಬಲವಾಗಿ ಎಲ್ಲ ತಾಲೂಕು ಘಟಕಗಳು, ಬೇರೆ ಬೇರೆ ನಮ್ಮ ರೈತ ಸಂಘಟನೆಗಳು ನಮ್ಮ ಬೆನ್ನ ಹಿಂದೆ ನಿಂತು ನಮಗೆ ಪ್ರೋತ್ಸಾಹವನ್ನು ಕೊಟ್ಟರು. ವಿಶೇಷವಾಗಿ ನಮಗೆ ಅಂತಿಮ ಕ್ಷಣದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ನಾವು ಕಾವಂದರನ್ನು ಭೇಟಿಯಾದಾಗ ಅವರಿಗೆ ತುಂಬ ಖುಷಿಯಾಯಿತು. ಅವರು ನಮಗೆ ಒಳ್ಳೆಯ ಪ್ರೋತ್ಸಾಹವನ್ನು ಕೊಟ್ಟರು. ಇಡೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪೂರ್ತಿಯಾಗಿ ನಮ್ಮ ಬೆನ್ನ ಹಿಂದೆ ನಿಂತಿತು. ವಿಶೇಷವಾಗಿ ಸುದ್ದಿ ಸಮೂಹ ಸಂಸ್ಥೆಯ ಅರಿವು ಕೇಂದ್ರದವರು ಡಾಕ್ಟರ್ UP ಶಿವಾನಂದರು ಅವರು ಈ ಹಿಂದೆ ಮಾಡಿದ ಸಸ್ಯ ಜಾತ್ರೆಯ ಅನುಭವವಾದ ಎಲ್ಲ ಸಲಹೆ ಸೂಚನೆಗಳನ್ನು ನಮಗೆ ನೀಡಿದರು. ಮತ್ತು ಅಂತಿಮ ಕ್ಷಣದಲ್ಲಿ ನಮಗೆ ಈ ಸ್ಟಾಲ್ಗಳನ್ನು ಹ್ಯಾಂಡಲ್ ಮಾಡಲಿಕ್ಕೆ ನಮಗೆ ತುಂಬ ಕಷ್ಟ ಆಯಿತು. ನಾವು ಅದನ್ನು ನೋಡುವುದೋ ಯಾವುದನ್ನು ನೋಡುವುದು ಅಂತ ಒಮ್ಮೆಲೆ ಕಷ್ಟ ಆದಾಗ ನಮಗೆ ರೈತ ಕುಡ್ಲ ಪ್ರತಿಷ್ಠಾನದವರು ಆ ಸಂದರ್ಭದಲ್ಲಿ ಸಿಕ್ಕಿದ್ರು. ಅನಂತರ ದೇವಸ್ಥಾನದವರು ನಮಗೆ ಸಂಪೂರ್ಣವಾದ ಸಹಕಾರವನ್ನು ಕೊಟ್ಟು ಒಟ್ಟು ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಕೊನೆಯ 1 ವಾರದಲ್ಲಿ ನಮಗೆ ತಂಡೋಪತಂಡವಾಗಿ ನಮ್ಮ ಬೆನ್ನ ಹಿಂದೆ ಜನ ಬಂದಿದ್ದರು. ಒಟ್ಟಿನಲ್ಲಿ ನಮಗೆ ಇನ್ನೊಂದು ಹೆದರಿಕೆ ಇತ್ತು. ಕೆಲವರು ಹೇಳಿದ್ರು ಪ್ರಚಾರ ಇಲ್ಲ ಅಂತ. ಇಷ್ಟೆಲ್ಲ ನಾವು ಕಾರ್ಯಕ್ರಮ ಮಾಡಿ ಜನ ಬರದೇ ಇದ್ದರೆ ಅದೊಂದು ನಮಗೆ ತುಂಬ ಹೆದರಿಕೆ ಇತ್ತು. ಆದರೆ ಪ್ರಾರಂಭದ ದಿನದಿಂದ ಇವತ್ತಿನ ದಿನದವರೆಗೆ ನನ್ನ ಅಂದಾಜು ಪ್ರಕಾರ, ಜನರು ಹೇಳುವ ಪ್ರಕಾರ ಹತ್ತಿರ ಸುಮಾರು 2 ಲಕ್ಷ ಜನದ ನಮ್ಮ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ದಾರೆ. ಅಷ್ಟೊಂದು ಅದ್ಭುತವಾದ ಅನುಭವ. ನಾನು ನಿನ್ನೆ ಹೇಳಿದೆ, ನನಗೆ ಇದು ಕನಸು ನನಸು ಅಂತಾಗ್ತದೆ. ಇಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವ ಅನ್ನುವಂಥ ಒಂದು ನಮಗೆ ಒಂದು ಕನಸಲ್ಲಿ ಆದ ರೀತಿಯಲ್ಲಿ ಆಗಿದೆ. ಬಹುಶಃ ಇದೊಂದು ಜಿಲ್ಲಾ ಕೃಷಿಕ ಸಮಾಜದ ಇತಿಹಾಸದಲ್ಲಿ ಇದೊಂದು ಮರೆಯಲಾಗದ ಕಾರ್ಯಕ್ರಮ ಆಗಿದೆ. ದೇವರ ದಯದಿಂದ ಅತ್ಯಂತ ಯಶಸ್ವಿಯಾಗಿದೆ. ಬಹಳ ಅಡೆತಡೆಗಳು ಬರಲಿಲ್ಲ ಅಂತಲ್ಲ, ಬಂದಿದೆ. ಅದು ಎಷ್ಟು ಅಡೆತಡೆಗಳು ಬಂದು ಕೂಡ ಅಷ್ಟೇ ಸಲೀಸಾಗಿ ದೇವರು ಅದನ್ನು ನಮಗೆ ನಿವಾರಣೆ ಕೂಡ ಮಾಡಿದ್ದಾರೆ. ಬಹುಶಃ ಆ ಮಹಾಲಿಂಗೇಶ್ವರನ ದಯೆಯಿಂದ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತಿದ್ದೇನೆ. ಬಹುಶಃ ನಮಗೆ ರಾಜ್ಯದಿಂದ 5 ಲಕ್ಷ ಅನುದಾನ, ಆದರೆ ನಾವು ಬಜೆಟ್ ಮಾಡುವಾಗ ಇದಕ್ಕೆ 30 ಲಕ್ಷ ಖರ್ಚು ಇದೆ ಅನ್ನುವಂಥದ್ದು ಗೊತ್ತಾಯಿತು. ಸುಮಾರು 25 ಲಕ್ಷ ರೂಪಾಯಿಯನ್ನು ನಾವು ಯಾವ ರೀತಿ ಸಂಗ್ರಹ ಮಾಡುವುದು? ಆವಾಗ ನಮಗೆ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇರ್ಬೋದು, DCC ಬ್ಯಾಂಕ್ ಇರ್ಬೋದು, ಕ್ಯಾಂಪ್ಕೋ ಇರ್ಬೋದು, ಇಡೀ ನಮ್ಮ ಜಿಲ್ಲೆಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು,
ಹಾಲು ಉತ್ಪಾದಕ KMF ಇರ್ಬೋದು, ಬೇರೆ ಬೇರೆ ನಮ್ಮ ದಾನಿಗಳು, ಅದು ಮೂಲ್ಯ ಇರ್ಬೋದು, ದ್ವಾರಕ ಇರ್ಬೋದು, ವಿಶೇಷವಾಗಿ ಬ್ಯಾಂಕ್ ಆಫ್ ಬರೋಡದವರು ಎಲ್ಲ ನಮಗೆ ಅಂತಿಮ ಕ್ಷಣದಲ್ಲಿ ನಮಗೆ ಬೆಂಬಲವಾಗಿ ಆರ್ಥಿಕವಾಗಿ ನಮಗೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ. ಇದಕ್ಕೆ ನಾವು ಬೇರೆ ಬೇರೆ ಪ್ರಭಾವಿ ವ್ಯಕ್ತಿಗಳ ಅವರನ್ನು ಕೂಡ ನಾವು ಬಳಸಿಕೊಂಡಿದ್ದೇವೆ. ಅದು ಸುಭಾಷ್ ರೈವರು ಇರ್ಬೋದು, ರಾಜು ಪೂಜಾರಿ ಇವರು, ಯಾರ್ಯಾರಿಗೆ ಯಾವ ಯಾವ ವ್ಯಕ್ತಿಗಳು ಸೂಕ್ತ ಆಗ್ತಾರೋ ಅಲ್ಲಲ್ಲಿ ನಾವು ಅವರನ್ನು ಬಳಸಿಕೊಂಡಿದ್ದೇವೆ. ಅದು ಖಂಡಿತ ನಮಗೆ ಸಹಕಾರಿ ಆಯಿತು. ಬಹುಶಃ ನಮಗೆ ವಿಶೇಷವಾಗಿ ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಮೋಹನ್ ಆಳ್ವರು ನಮಗೆ ಒಂದು ಒಳ್ಳೆಯ ಒಂದು ಆರ್ಥಿಕ ಸಹಕಾರವನ್ನು ಕೂಡ ಮೋಹನ್ ಆಳ್ವರು ಕೂಡ ನೀಡಿದ್ದಾರೆ. ಬಹುಶಃ ನಮಗೇನು ತೊಂದರೆ ಆಗಲಿಕ್ಕಿಲ್ಲ. ಬಹುಶಃ ಇನ್ನು ಬಹಳ ನಮಗೆ CA ಬ್ಯಾಂಕ್ನಿಂದ ದುಡ್ಡು ಬರ್ತಾ ಇದೆ, ನನಗೆ ಮೆಸೇಜ್ ಬರ್ತಾ ಇದೆ, 5,000, 10,000, 5,000 ಬರ್ತಾ ಇದೆ. ಬಹುಶಃ ಇನ್ನು ಕೂಡ ಮುಂದೆ ಕೂಡ ಅದು ಬರಲಿಕ್ಕಿದೆ. ಬಹಳ ಅದ್ಭುತವಾದ ಕಾರ್ಯಕ್ರಮವನ್ನು ಸಂಘಟಿಸಿದ ಒಂದು ತೃಪ್ತಿ ಇದೆ. ಮೊನ್ನೆ ಸುದ್ದಿಯವರು ನಾವೊಂದು ಸಂದರ್ಶನ ಮಾಡುವಾಗ ಕೇಳಿದರು, ಸರ್ ಎಷ್ಟು ಆಯಾಸ ಆಯಿತು. ನನಗೆ ಆಯಾಸವೇ ಇಲ್ಲ, ಎಲ್ಲ ಆಯಾಸ ಕೂಡ ಹೋಗಿದೆ ಅಂತ ಹೇಳಿದೆ. ಇಷ್ಟು ಜನ ಬಂದು ನಮ್ಮ ಈ ಕಾರ್ಯಕ್ರಮವನ್ನು ನೋಡಿದ್ದಾರೆ, ವೀಕ್ಷಣೆ ಮಾಡಿದ್ದಾರೆ. ಬಹುಶಃ ಇಡೀ ಜಿಲ್ಲೆಯಲ್ಲಿ ಈಗೊಂದು 10 ಮಂದಿ ಆದರೂ ಕೃಷಿಕ ಸಮಾಜದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದು ನಮಗೆ ಅತ್ಯಂತ ತೃಪ್ತಿಯನ್ನು ಕೊಟ್ಟಂಥ ಸಂಗತಿ. ನಮ್ಮ ಕೃಷಿಕ ಸಮಾಜದ ಆಡಳಿತ ಮಂಡಳಿ ಎಲ್ಲ ಹಿರಿಯ ಪದ್ಮನಾಭರೇಗಲು, ರಾಜು ಪೂಜಾರಿ ಇರ್ಬೋದು, ಮಹಾವೀರ್ ಜೈನ್ ಇರ್ಬೋದು, ಸಂಪತ್ ಎಲ್ಲ ಹಿರಿಯರನ್ನು ನಾನು ಸ್ಮರಿಸ್ತೇನೆ. ಅದರೊಟ್ಟಿಗೆ ನಮ್ಮ ಹೊಸ ತಂಡ, ಈಗ ನಾವು ಅಧಿಕಾರ ಪಡೆದುಕೊಂಡು 1 ವರ್ಷ, ಜನವರಿ 16ಕ್ಕೆ 1 ವರ್ಷ ಆಗ್ತದೆ. ನಾವು ತುಂಬ ಹೊಸಬರು ಈ ಸಲ ಆಡಳಿತ ಮಂಡಳಿಯಲ್ಲಿ. ರಾಕೇಶ್ ರೈ ಅವರು, ಕುಸುಮಾಧರು, ಚಂದ್ರ ಕೋಲ್ಚಾರ್ ಇರ್ಬೋದು, ಇವರೆಲ್ಲ ನಾವು ಹೊಸದಾಗಿ ಸೇರಿದವರು. ಬಹುಶಃ ರಾಕೇಶ್ ರೈ ಅವರು ಪ್ರಧಾನ ಕಾರ್ಯದರ್ಶಿಯಾಗಿ ಇದರಲ್ಲಿ ನನ್ನ ಬೆನ್ನ ಹಿಂದೆ ನಿಂತು ನನಗೆ ಒಳ್ಳೆಯ ಸಹಕಾರವನ್ನು ಒಂದು ಕಾರ್ಯದರ್ಶಿ ಹೇಗಿರಬೇಕು ಅಂತ ಹೇಳಿದರೆ ಅದು ರಾಕೇಶ್ ರೈ ಅವರ ಹಾಗಿರಬೇಕು. ಬಹುಶಃ ಅಧ್ಯಕ್ಷನಿಗೆ ಯಾವ ಸಂದರ್ಭದಲ್ಲೂ ಕೂಡ ನಾನು ಯಾವ ಒತ್ತಡಕ್ಕೆ ಒಳಗಾಗದ ರೀತಿಯಲ್ಲಿ ಅವರು ನನ್ನ ಬೆನ್ನ ಹಿಂದೆ ನನಗೆ ಪ್ರೋತ್ಸಾಹವನ್ನು ಕೊಟ್ಟಂಥ ರಾಕೇಶ್ ರೈ ಅವರಿಗೆ ನಾನು ವಿಶೇಷವಾದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ನನ್ನ ಬೆನ್ನ ಹಿಂದೆ ನಿಂತಹ ಎಲ್ಲ ನಮ್ಮ ರೈತ ಸಂಘಟ, ಕಿಸಾನ್ ಸಂಘ ಇರ್ಬೋದು, ಸೇವಾ ಭಾರತಿ ಇರ್ಬೋದು, ಬೇರೆ ಬೇರೆ ಯುವ ಸಂಸ್ಥೆಗಳಿರ್ಬೋದು, ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಲೇಬೇಕಾಗ್ತದೆ. ವಿಶೇಷವಾಗಿ ನಮ್ಮ ಪುತ್ತೂರು ತಾಲೂಕು ಕೃಷಿಕ ಸಮಾಜದ ಘಟಕ ಇರ್ಬೋದು, ಕಡಬದವರು ಇರ್ಬೋದು, ಬಂಟ್ವಾಳದವರು ಇರ್ಬೋದು, ಸುಳ್ಯದವರು ಇರ್ಬೋದು, ಎಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಯನ್ನು ಸಲ್ಲಿಸಲೇಬೇಕಾಗ್ತದೆ. ಬಹುಶಃ ಮುಂದಿನ ವರ್ಷದಲ್ಲಿ ನಿಮಗೆ ಪ್ರಶ್ನೆ ಇರ್ಬೋದು, ಮುಂದಿನ ವರ್ಷ ಈ ಕಾರ್ಯಕ್ರಮವನ್ನು ಪುತ್ತೂರಲ್ಲಿ ನೀವು ಮಾಡ್ತೀರಾ ಅಂತ. ಖಂಡಿತ ಕೃಷಿಕ ಸಮಾಜದ ವತಿಯಿಂದ ನಾವು ಪುತ್ತೂರಲ್ಲಿ ಬರುವ ವರ್ಷ ಮಾಡುವುದಿಲ್ಲ. ಆದರೆ ಬರುವ ವರ್ಷ ಕೂಡ ಕೃಷಿ ಮೇಳ ಹಾಗೂ ಸಸ್ಯ ಜಾತ್ರೆ ಪುತ್ತೂರಲ್ಲಿ ಇರ್ತದೆ, ಖಂಡಿತ ಇರ್ತದೆ. ಯಾಕಂತ ಹೇಳಿದ್ರೆ ಬೇರೆ ಬೇರೆ ನಮ್ಮ ಇಲ್ಲಿ ಸಂಘಟನೆಗಳು ಇದೆ. ಖಂಡಿತ ಯಾರಾದರೂ ಒಬ್ಬರು ಈ ಕಾರ್ಯಕ್ರಮವನ್ನು ಮಾಡ್ತಾರೆ. ಅವರ ಬೆನ್ನ ಹಿಂದೆ ನಾವು ಕೃಷಿಕ ಸಮಾಜ ಇರ್ತದೆ. ಕೃಷಿಕ ಸಮಾಜದ ವತಿಯಿಂದ ನಮ್ಮ ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಲ್ಲಿ ನಾವು ಈ ಮೇಳವನ್ನು, ಕೃಷಿ ಮೇಳವನ್ನು, ಸಸ್ಯ ಜಾತ್ರೆಯನ್ನು ಮಾಡುವಂಥ ಪ್ರಯತ್ನವನ್ನು ಖಂಡಿತ ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ನಮ್ಮ ಮೇಲೆ ಪ್ರೀತಿ ಇಟ್ಟು ಬಂದಂಥ ಎಲ್ಲ ಅತಿಥಿಗಳಿಗೆ ನಾನು ಮತ್ತೊಮ್ಮೆ ನಮಸ್ಕರಿಸುತ್ತಾ, ಪೂಜ್ಯ ಕಾವಂದರಿಗೆ ಕೂಡ ನಮಸ್ಕಾರವನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಿಮ್ಮ ಬೆಂಬಲ ಸದಾ ರೀತಿ ನಮಗೆ ಇರಲಿ. ಮುಂದಿನ ದಿನಗಳಲ್ಲಿ ಕೃಷಿಕ ಸಮಾಜವು ರೈತರಿಗೆ ಬೇಕಾದಂಥ ಎಲ್ಲ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಖಂಡಿತವಾಗಿ ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಬಹಳ ಅದ್ಭುತವಾಗಿ ತನ್ನ ಮನದ ಮಾತನ್ನಾಡಿದಂತಹ ಕೃಷಿಕ ಸಮಾಜದ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ವಿಜಯಕುಮಾರ್ ರೈ ಕೊರಂಗ ಅವರಿಗೆ ಮತ್ತೊಮ್ಮೆ ಅಭಿವಂದನೆ ಸಲ್ಲಿಸ್ತಾ ಇದ್ದೇವೆ. ನಮ್ಮ ಜೊತೆ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಪದ್ಮನಾಭ ಶೆಟ್ಟಿ ನಮ್ಮ ಜೊತೆ ಇದ್ದಾರೆ. ತಮ್ಮನ್ನು ಸಹ ಈ ಸ್ಥಳದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದೆ ಸರ್. ಇವರಿಗೆ ಮಾಪಲ್ ರೈ ಅವರು ಶಾಲು ಹಾಗೂ ನೀಡಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಬೇಕಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ.
ಕಿಸಾನ್ ಸಂಘದ ಪ್ರಧಾನ ಕಾರ್ಯದರ್ಶಿಯಾದಂಥ ಮಾಬಲ್ ರೈ ಅವರು ದಯವಿಟ್ಟು ವೇದಿಕೆಗೆ ಬಂದು ಪದ್ಮನಾಭ ಶೆಟ್ಟರವರಿಗೆ ಶಾಲೆ ನೀಡಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಬೇಕಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾನೆ. ಅದೇ ರೀತಿ ವೇದಿಕೆಯ ಭಾಗದಲ್ಲಿರುವಂತಹ ಎಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲಿ ಪ್ರಮುಖರಾಗಿರುವಂತಹ ಸಂತೋಷ್ ಜಾಕೆ ತಮ್ಮ ಇರುವಿಕೆಯನ್ನು ಗುರುತಿಸ್ತಾ ಇದ್ದೇವೆ ಸರ್. ಅದೇ ರೀತಿ ಕೃಷ್ಣಕುಮಾರ್ ರೈ ಕೆದಂಬಾಡಿ ತಮ್ಮ ಇರುವಿಕೆಯನ್ನು ಗುರುತಿಸ್ತಾ ಇದ್ದೇವೆ ಸರ್. ಅದೇ ರೀತಿ ಸಾಜಾ ರಾಧಾಕೃಷ್ಣ ಆಲ್ವಾ ತಮ್ಮ ಇರುವಿಕೆಯನ್ನು ಗುರುತಿಸ್ತಾ ಇದ್ದೇವೆ. ಅದೇ ರೀತಿ ಯುವರಾಜ ಪೆರಿಯತ್ತೋಡಿ ತಮ್ಮ ಇರುವಿಕೆಯನ್ನು ಗುರುತಿಸ್ತಾ ಇದ್ದೇವೆ. ಅದೇ ರೀತಿ ಕೃಷಿಕ ಸಮಾಜದ ಕಡಬ ತಾಲೂಕಿನ ಹಿರಿಯರಾಗಿರುವಂತಹ ವಾಸುದೇವ ಇಡ್ಯಾಡಿ ತಮ್ಮ ಇರುವಿಕೆಯನ್ನು ಗುರುತಿಸ್ತಾ ಇದ್ದೇವೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಸವಣು ಇಲ್ಲಿನ ಸಿಇಒ ಆಗಿರುವಂತಹ ಚಂದ್ರಶೇಖರ ಪಿ ತಮ್ಮ ಇರುವಿಕೆಯನ್ನು ಗುರುತಿಸ್ತಾ ಇದ್ದೇವೆ. ಪ್ರಸಾದ್ ಸರ್ ತಮ್ಮ ಇರುವಿಕೆಯನ್ನು ಗುರುತಿಸ್ತಾ ಇದ್ದೇವೆ. ಗೇರು ನಿಗಮದ ಅಧ್ಯಕ್ಷರಾಗಿರುವಂತಹ ಮಮತಾ ಗಟ್ಟಿ ತಮ್ಮ ವೇದಿಕೆ ಆಹ್ವಾನಿಸ್ತಾ ಇದ್ದೆ ಮೇಡಮ್. ಅದೇ ರೀತಿ ಇವತ್ತಿನ ನಮ್ಮ ನೆಚ್ಚಿನ ಮಾಜಿ ಸಂಸದರು ನಮ್ಮೆಲ್ಲರ ಹಿರಿಯರು ಆದರಣೀಯರಾಗಿರುವಂತಹ ಶ್ರೀ ನಳಿನ್ ಕುಮಾರ್ ಕಟೀಲ್ ನಮ್ಮ ಜೊತೆ ನಮ್ಮ ವೇದಿಕೆಗೆ ಬರ್ತಾ ಇದ್ದಾರೆ. ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ಶಶಿಕುಮಾರ್ ಬಾಲಿಯೊಟ್ಟು ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಮತ್ತು ನಿರ್ದೇಶಕರು STC ಬ್ಯಾಂಕ್ ಮಂಗಳೂರು ತಮ್ಮನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ ಸರ್. ಶ್ರೀ ನಳಿನ್ ಕುಮಾರ್ ಕಟೀಲ್ ಮಾಜಿ ಸಂಸದರು ಮಂಗಳೂರು. ಅದೇ ರೀತಿ ಶಶಿಕುಮಾರ್ ರೈ ಬಾಲಿಯೊಟ್ಟು ತಮ್ಮನ್ನು ಸಹ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ ಸರ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇವತ್ತಿನ ನಮ್ಮ ಜೊತೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ನಳಿನ್ ಕುಮಾರ್ ಕಟೀಲ್ ಮಾಜಿ ಸಂಸದರು ಮಂಗಳೂರು ಇವರನ್ನು ಬಂದಿರೋ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇವರಿಗೆ ವಾಸುದೇವ ಇಡ್ಯಾಡಿ ನಮ್ಮ ಕೃಷಿಕ ಸಮಾಜದ ಕಡಬದ ನಿರ್ದೇಶಕರು ಶಾಲು ನೀಡಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಬೇಕಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿರುವಂತಹ ಶಶಿಕುಮಾರ್ ರೈ ಬಾಲಿಯೊಟ್ಟು ಇವರನ್ನು ಸಹ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ ಸರ್. ಇವರಿಗೆ ಧನಂಜಯ್ ಅವರಿಗೆ ಶಾಲು ಅನ್ನು ನೀಡಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಬೇಕಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಗೇರು ನಿಗಮದ ಅಧ್ಯಕ್ಷರಾಗಿರುವಂತಹ ಮಮತಾ ಗಟ್ಟಿ ಇವರಿಗೆ ಆಶಾ ರೈ ಅವರು ಶಾಲೆ ನೀಡಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಬೇಕಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿರುವಂತಹ ಪ್ರಸನ್ನ ಮಾರ್ತಾ ತಮ್ಮ ಇರುವಿಕೆಯನ್ನು ಗುರುತಿಸ್ತಾ ಇದ್ದೇವೆ ಸರ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವಂತಹ ಸಹಕಾರಿ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಶ್ರೀ ಸರಸ್ವತಿ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾಗಿ ಬೇರೆ ಬೇರೆ ಸಹಕಾರಿ ರಂಗದಲ್ಲಿ ತನ್ನನ್ನು ತೊಡಗಿಸಿಕೊಂಡಂಥ ನಮ್ಮೆಲ್ಲ ಹಿರಿಯರು ಆದರಣೀಯರಾಗಿರುವಂತಹ ಶ್ರೀ SR ಸತೀಶ್ ಚಂದ್ರ ಇವರಿಗೆ ಗೌರವ ಅರ್ಪಣೆಯನ್ನು ಮಾಡಬೇಕು ಅಂತೇಳಿ ನಮ್ಮ ಸಮಿತಿಯಿಂದ ನಾವು ತೀರ್ಮಾನ ಮಾಡಿದ್ದೇವೆ. ಆ ಪ್ರಕಾರ ಎಲ್ಲ ಅದಕ್ಕೆ ಬೇಕಾಗುವಂತಹ ಎಲ್ಲ ಅತಿಥಿಗಳು ಅದರಲ್ಲಿ ಭಾಗವಹಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಸರ್. ವೇದಿಕೆಗೆ ಮುಂಭಾಗದ ಸನ್ಮಾನದ ಗದ್ದುಗೆಯನ್ನು ಇರಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಮ್ಮೆಲ್ಲರ ಹಿರಿಯರು ಆದರಣೀಯರು ಆಗಿರುವಂತಹ ಕ್ಯಾಂಪ್ಕೋ ದೊಡ್ಡ ಸಂಸ್ಥೆ, ಆ ಸಂಸ್ಥೆಯ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವಂತಹ ನಮ್ಮೂರಿನ ಬಹಳ ಗೌರವಾನ್ವಿತರಾಗಿರುವಂತಹ SR ಸತೀಶ್ ಚಂದ್ರ ಅವರಿಗೆ ಈ ಕೃಷಿ ಮೇಳ ಸಮಿತಿಯ ವತಿಯಿಂದ
ಸಮಾರೋಪ ಸಮಾರಂಭದಲ್ಲಿ ಮಾನ್ಯ ನಳಿನ್ ಕುಮಾರ್ ಕಟೀಲ್ ಮತ್ತು ಎಲ್ಲ ವೇದಿಕೆಯ ಇರುವಂಥ ಗಣ್ಯರು ಸನ್ಮಾನವನ್ನು ಗೌರವವನ್ನು ನೀಡ್ತಾ ಇದ್ದಾರೆ. ವೇದಿಕೆಯ ಮುಂಭಾಗದಲ್ಲಿರುವಂತಹ ಹಿರಿಯರಾಗಿರುವಂತಹ ನನ್ಯ ಸರ್ ನಮ್ಮ ಜೊತೆ ತಮ್ಮ ಇರುವಿಕೆಯನ್ನು ಗುರುತಿಸ್ತಾ ಇದ್ದೀವಿ ಸರ್. ಅದೇ ಚನಿಲ ತಿಮ್ಮಪ್ಪ ಶೆಟ್ಟಿ ಸರ್ ನಮ್ಮ ಜೊತೆ ಮುಂಭಾಗದಲ್ಲಿದ್ದಾರೆ, ತಮ್ಮ ಇರುವಿಕೆಯನ್ನು ಗುರುತಿಸ್ತಾ ಇದ್ದೀವಿ ಸರ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇವತ್ತಿನ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಎಸ್ ಆರ್ ಸತೀಶ್ ಚಂದ್ರ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಸರ್. ಮಾಲಿಂಗೇಶ್ವರನನ್ನು ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತು ಭಾರತವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಮತ್ತು ಜಾಗತಿಕ ಮಟ್ಟಕ್ಕೆ ಮತ್ತು ಭಾರತದ ಸ್ವಾತಂತ್ರ್ಯದ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಮತ್ತು ಭಾರತದ ಸರ್ವಾಂಗೀಣ ಅಭಿವೃದ್ಧಿಗೆ ಮೂಲ ಕಾರಣಕರ್ತರಾಗಿರ್ತಕ್ಕಂಥ ಸನ್ಮಾನ್ಯ ವಿವೇಕಾನಂದ ಜಯಂತಿಯ ಶುಭಾಶಯಗಳೊಂದಿಗೆ ವೇದಿಕೆಯ ಮೇಲೆ ಮತ್ತು ವೇದಿಕೆಯ ಮುಂದಿರುವ ಎಲ್ಲ ಆತ್ಮೀಯ ಬಂಧುಗಳೇ, ಮುಂದೆ ಭಾರಿ ಮಾದರಿ ಕೃಷಿಕ ಆಗಿರತಕ್ಕಂತಹ ಕಡಮಜಲು ಸುಭಾಷ್ ರೈಗಳು ಕೂತಿದ್ದಾರೆ. ಇನ್ನು ವಿವಿಧ ರೀತಿಯ ಅಧ್ಯಯನ ಮಾಡ್ತಕ್ಕಂಥ ಡಾಕ್ಟರ್ ಸುರೇಶ್ ಕೂಡೂರು ಅವರು ಕೂತಿದ್ದಾರೆ. ಅವರ ಮುಂದೆ ಏನು ಮಾತಾಡೋದು ಅಂತ ಗೊತ್ತಿಲ್ಲ, ಆದರೂ ನಮ್ಮ ಅನುಭವದ ಮೇರೆಗೆ ಒಂದಷ್ಟು ವಿಷಯಗಳನ್ನು ಹಂಚಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಇವತ್ತು ಏನು ಸನ್ಮಾನವನ್ನು ಮಾಡಿದ್ರೆ ಅದು ಕೃಷಿಕನಿಗೆ ಸಂದ ಗೌರವ ಮತ್ತು ಸಹಕಾರಿ ಕ್ಷೇತ್ರಕ್ಕೆ ಸಂದ ಗೌರವ ಅಂತ ಅಂದುಕೊಂಡಿದ್ದೇನೆ. ನಮ್ಮ ದೇಶದಲ್ಲಿ ವಿದೇಶದಿಂದ ಆಹಾರ ಬಂದರೆ ಮಾತ್ರ ಶಿಪ್ ಟು ಮೌತ್ ಅಂತ ಹೇಳುವ ಕಾಲ ಒಂದಿತ್ತು. ಅದಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಒಂದು ಘೋಷಣೆಯನ್ನು ಹಾಕಿದರು, ಜೈ ಜವಾನ್ ಜೈ ಕಿಸಾನ್ ಅಂತೇಳಿ. ಅದರ ನಂತರ ಭಾರತ ತಿರುಗಿ ನೋಡಲಿಲ್ಲ. ಇವತ್ತು ಜಗತ್ತಿನ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಹಲವು ಉತ್ಪಾದನೆಯಲ್ಲಿ ಜಗತ್ತಿನ ಮೊದಲ ದೇಶ ಅಂದರೆ ಅದು ಭಾರತ, ಅದು ಭಾರತ, ಅದು ಭಾರತ. ಇವತ್ತು ನಾವು ಉರುಳಗಡೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇವೆ. ಬಹುಶಃ ಹಾಲಿನ ಉತ್ಪಾದನೆಯಲ್ಲಿ ಜಗತ್ತಿನ ಒಟ್ಟು ಉತ್ಪಾದನೆಯ 25% ಹಾಲಿನ ಉತ್ಪಾದನೆ, ಗುಣಮಟ್ಟದ ಹಾಲಿನ ಉತ್ಪಾದನೆ ಇವತ್ತು ಭಾರತ ಜಗತ್ತಿಗೆ ಕೊಡ್ತಾ ಇದೆ. ಇದರ ಹಿಂದೆ ಈ ದೇಶದ ಕೃಷಿಕರು, ಈ ದೇಶದ ರೈತರು, ಈ ದೇಶದ ವಿಜ್ಞಾನಿಗಳು, ಈ ದೇಶದ ಸರ್ಕಾರಗಳು, ಈ ದೇಶದ ಕೂಲಿ ಕಾರ್ಮಿಕರು ಎಲ್ಲರ 130 ಕೋಟಿ ಜನಗಳ ಪರಿಶ್ರಮದ ಫಲರೂಪವಾಗಿ ಇನ್ನೇನೋ ಒಂದು 6 ತಿಂಗಳಲ್ಲಿ ಜಗತ್ತಿನ 3ನೇ ಲಾರ್ಜೆಸ್ಟ್ ಇಕಾನಮಿಯಾಗಿ ಭಾರತ ಹೊರಬರಲಿಕ್ಕಿದೆ. ಈ ಸನ್ನಿವೇಶದಲ್ಲಿ ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜ ಬೆಂಗಳೂರು, ಜಿಲ್ಲಾ ಕೃಷಿಕ ಸಮಾಜ ದಕ್ಷಿಣ ಕನ್ನಡ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಸುದ್ದಿ ಮಾಹಿತಿ ಟ್ರಸ್ಟು ಮತ್ತು ಎಲ್ಲರೂ ಸೇರಿ ಕಳೆದ 3 ದಿನಗಳಿಂದ ಅತ್ಯಂತ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ನಾನು 2:30 ಗಂಟೆಗೆ ಬರಬೇಕಿದ್ರು ಇಲ್ಲಿ ತಿಮ್ಮಪ್ಪಣ್ಣ ಜನ ಫುಲ್ ಇದ್ದರು. ಇಲ್ಲಿರಲಿಲ್ಲ, ಹೊರಗಡೆ ಎಲ್ಲ ಶಾಲಾ ಸ್ಟಾಫ್ಗಳಲ್ಲಿದ್ದರು. ಸಾಧಾರಣ ನಾನು ನಿನ್ನೆ ಮಂಗಳೂರಿನಲ್ಲಿ ನೋಡಿದ್ದೆ ಒಂದು 7-8 ಪ್ರೋಗ್ರಾಮ್ಗಳು. ಎಲ್ಲ ಕಡೆ ಜನ ಕಮ್ಮಿ, ಯಾಕಂದರೆ ಎಲ್ಲ ಹಂಚಿ ಹೋಗಿದ್ರು ಎಲ್ಲ. ಆದರೆ ಇವತ್ತು ನಾನು ಕಂಡೆ ಇಲ್ಲಿ ಎಲ್ಲ ಸ್ಟಾಲ್ಗಳಲ್ಲೂ ಜನ ಕುತೂಹಲದಿಂದ ನೋಡುವುದು, ಮಾತಾಡುವುದು, ಖರೀದಿ ಮಾಡೋದು ಇವುಗಳನ್ನೆಲ್ಲ ಮಾಡಿದ್ದಾರೆ. ತುಂಬ ಯಶಸ್ವಿಯಾಗಿದೆ. ಅದಕ್ಕೆ ಇಡೀ ರಾಜ್ಯದ ಸಹಕಾರಿಗಳ ಪರವಾಗಿ, ಕ್ಯಾಂಪ್ಕೋದ ಪರವಾಗಿ ನಮ್ಮ ಜಿಲ್ಲಾ ಕೃಷಿಕ ಸಮಾಜಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇಲ್ಲಿ ಕಾರ್ಯಕ್ರಮ ಮಾಡಿದಾಗ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಾರೆ.
ನಾನು ಗಮನಿಸಿದೆ ಎಲ್ಲ DCC ಬ್ಯಾಂಕು, ಕ್ಯಾಂಪ್ಕೋ, ಜಿಲ್ಲಾ ಮಟ್ಟದ ಸಹಕಾರಿ ಸಂಸ್ಥೆಗಳು, ಪ್ಯಾಕ್ಸ್ಗಳು ಎಲ್ಲರೂ ಸೇರಿ ನಮಗೆ ಬೆನ್ನೆಲುಬಾಗಿ ಆಗ ನಿಲ್ತಕ್ಕಂಥವ್ರು ಯಾರು ಅಂತ ಹೇಳಿದರೆ ಧರ್ಮಸ್ಥಳದ ಕಾವಂದರು, ಬ್ಯಾಂಕ್ಗಳು, ಇನ್ನು ವಿಶೇಷವಾಗಿ ಮೂಡಬಿದ್ರೆಯ ವಿದ್ಯಾಸಂಸ್ಥೆಗಳು, ಪತ್ರಿಕಾ ಮಾಧ್ಯಮದವರು ಎಲ್ಲರೂ ಸೇರಿ ಒಟ್ಟಾಗಿ ಈ ಕೆಲಸವನ್ನು ಮಾಡಿದ ಫಲರೂಪವಾಗಿ ಇವತ್ತು ಅತ್ಯಂತ ಯಶಸ್ವಿಯಾಗಿದೆ. ಬಂಧುಗಳೇ, ಇದು ಒಂದು ಸಂತೋಷ ಮತ್ತು ಸಂಭ್ರಮ ಮತ್ತು ನಮ್ಮ ಸವಾಲನ್ನು ಸ್ವೀಕಾರ ಮಾಡಿಕೊಂಡು ಮುಂದೆ ಹೋಗಲಿಕ್ಕೆ ಇರ್ತಕ್ಕಂಥ ದಿನ ಅಂತ ನಾನು ಅಂದುಕೊಂಡಿದ್ದೇನೆ. ನಾನು ಬಂದು ಕೂತ ಕೂಡಲೇ ಒಬ್ಬರು ಹೇಳಿದರು, ಈ ಸಲದ ಬೆಳೆ ವಿಮೆ ಏನಾಗ್ತದೆ ಸರ್ ಅಂತ. ಮೊನ್ನೆ DCC ಬ್ಯಾಂಕಲ್ಲಿ ನಾವೆಲ್ಲ ಸೇರಿ ಎಲ್ಲರೂ ಸೇರಿ ಅದರ ಬಗ್ಗೆ ಒಂದು ಕಾರ್ಯಪ್ರವೃತ್ತರಾಗಬೇಕು, ಸರ್ಕಾರಕ್ಕೆ ಕೊಡಬೇಕು ಅಂತ ಹೇಳ್ತಕ್ಕಂಥ ವಿಷಯಗಳನ್ನು ಕೊಟ್ಟಿದ್ದೇವೆ. ಈಗ ಬಾಲಿವುಡ್ ಅವರು ಹೇಳಿದರು, ಬಾರದೇ ಇರುವವರಿಗೆ ಕೊಡುವ ವ್ಯವಸ್ಥೆ ಆಗಿದೆ ಅಂತ. ಈ ಸಲ ಬಂದವರ ಏನು ಬಂದಿದೆ ಅವರದು ಕೇಳುವವರು ಯಾರೂ ಇಲ್ಲ. ನಾನು DCC ಬ್ಯಾಂಕಿನ ಕಾರ್ಯಕ್ರಮದಲ್ಲಿ ನಾನು ಗಮನಿಸಿದೆ, ನಮ್ಮ ಪ್ಯಾಕ್ಸು ಎಷ್ಟು ಬಲವಾಗಿದೆ ಅಂತ ಕೇಳಿದರೆ ನಳಿನ್ ಕುಮಾರ್ ಕಟೀಲ್ರೆ ಮಳೆ ಮಾಪಕ ಇದೆಲ್ಲ ಅದೆಲ್ಲ ಹಾಳಾಗಿ ಹೋಗಿದೆ, ಅದು ಮಾಡಿನ ಅಡಿಯಲ್ಲಿ ಇಟ್ಟಿದ್ದಾರೆ, ಇನ್ನು ಮುಂದೆ ಅವುಗಳನ್ನು ನಮ್ಮ ಸಹಕಾರಿ ಸಂಘದಲ್ಲಿ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಇಡ್ತೇವೆ ಅಂತ ಹೇಳ್ತಕ್ಕಂಥ ಭಾಷಣವನ್ನು ಅಲ್ಲಿ ನಮ್ಮ ಪ್ಯಾಕ್ಸ್ನ ಅಧ್ಯಕ್ಷರುಗಳು ಹೇಳಿದರು. ಪ್ಯಾಕ್ಸ್ ಅಂತ ಹೇಳಿದರೆ ಅಮಿತ್ ಶಾನಿಗೆ ಭಾರಿ ಹತ್ತಿರ. ಈ ದೇಶದಲ್ಲಿ 92,000 ಪ್ಯಾಕ್ಸ್ಗಳಿದೆ. ಇವುಗಳನ್ನು ಮಾದರಿಯಾಗಿ ಮಾಡುವ ಕನಸು ಈ ದೇಶದ ಗೃಹ ಮಂತ್ರಿ, ಈ ದೇಶದ ಸಹಕಾರ ಮಂತ್ರಿಗೆ ಇದೆ. ಒನ್ ನೇಷನ್ ಒನ್ ಸಾಫ್ಟ್ವೇರ್ ಈಗಾಗಲೇ ಪ್ರಾರಂಭ ಆಗಿದೆ. ಪ್ಯಾಕ್ಸ್ಗಳ ಎಲ್ಲ ಬೈಲವನ್ನು ಮಾಡೆಲ್ ಬೈಲಗಳನ್ನಾಗಿ ಮಾಡಿ ಬದಲಾವಣೆ ಮಾಡಿ ಮಲ್ಟಿಪರ್ಪಸ್ ಮಾಡಿ ಆ ಊರಿನ ಎಲ್ಲ ಆಶೋತ್ತರಗಳನ್ನು ಈಡೇರಿಸಲಿಕ್ಕೆ ಬೇಕಾದಂತಹ ಪ್ಯಾಕ್ಸ್ಗಳನ್ನು ಮಾಡತಕ್ಕಂಥ ಮುಂದಿನ 5 ವರ್ಷ 10 ವರ್ಷಗಳಲ್ಲಿ ಇವತ್ತು ಕೇಂದ್ರ ಸರ್ಕಾರ ರೆಡಿಯಾಗಿದೆ. ನಾವು ಸಹಕಾರಿಗಳು ಕೂಡ ರೆಡಿಯಾಗಿದ್ದೇವೆ. ಬಹುಶಃ ಅಮಿತ್ ಶಾರಿಗೆ ಒಂದು ಕನಸಿದೆ, ಏನಂದರೆ ಏನೇನು ಪ್ಯಾಕ್ಸಿನ ಮುಖಾಂತರ ಮಾಡ್ಬೋದು ಅದಕ್ಕೆ ಬೇಕಾದಂಥ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಬೇಕಾದಂಥ ಸಹಕಾರಿ ಸಂಘಗಳಿಗೆ ಮಲ್ಟಿ ಸ್ಟೇಟ್ ಆ್ಯಕ್ಟಲ್ಲಿ ಈಗಾಗಲೇ ಮಾಡಿ ಆಗಿದೆ. ಅವರಿಗೆ ಒಂದು ಹೊಸ ವಿಷಯಕ್ಕೆ ಇಳಿದಿದ್ದಾರೆ. ಈ ಕಾರುಗಳಿದೆಯಲ್ಲ ಅದಕ್ಕೆ ಎಂತ ಹೇಳ್ತಾರೆ, ಅಲ್ಲಲ್ಲ ಮೊಬೈಲಲ್ಲಿ ಆನ್ಲೈನ್ನಲ್ಲಿ ಕಾರುಗಳು ಬರ್ತದೆ, ಕಾರುಗಳು ನಮಗೆ ಹೋಗಲಿಕ್ಕೆಲ್ಲ ಓಲಾ ಉಬರ್ ಇದೆಲ್ಲ ಇವತ್ತು ಈ ದೇಶದಲ್ಲಿ ಸಹಕಾರಿ ಈ ಕ್ಷೇತ್ರದಲ್ಲಿ ಪ್ರಾರಂಭ ಆಗಿದೆ. ಮುಂದಿನ ದಿನಗಳಲ್ಲಿ ಇನ್ಶೂರೆನ್ಸ್ ಫೀಲ್ಡಿಗೆ ಬರ್ತವೆ. ನಾವೆಲ್ಲರೂ ಸೇರಿ ಒಕ್ಕೂರಲಿಂದ ಬಹುಶಃ ಕೇಂದ್ರ ಸರ್ಕಾರಕ್ಕೆ ಒಂದು ಬಲವಾದಂಥ ಕಟೀಲ್ರ ಮುಖಾಂತರ, ಕ್ಯಾಪ್ಟನ್ ಮುಖಾಂತರ ಕೊಟ್ಟರೆ ಆ ಫಸಲ್ ಬಿಮಾ ಯೋಜನೆ ಕೂಡ ಅದಕ್ಕೊಂದು ಒಳ್ಳೆಯ ವ್ಯವಸ್ಥೆ, ಒಂದು ಕೋಆಪರೇಟಿವ್ ವ್ಯವಸ್ಥೆಯಲ್ಲಿ ಸಹಕಾರಿ ವ್ಯವಸ್ಥೆಯಲ್ಲಿ ತರಲಿಕ್ಕೆ ಮುಂದಿನ ದಿನಗಳಲ್ಲಿ ಸಾಧ್ಯ ಇದೆ. ಇವತ್ತು ಕ್ರೆಡಿಟ್ ಸೊಸೈಟಿಗಳಿಗೆ DIGC ಇಲ್ಲ, DCC ಬ್ಯಾಂಕಿಗಿದೆ, DIGC ಇದೆ, ಬೇರೆಯವರಿಗಿಲ್ಲ. ಮಹಾರಾಷ್ಟ್ರದಲ್ಲಿ ಈಗಾಗಲೇ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಕ್ರೆಡಿಟ್ ಸೊಸೈಟಿಗಳು ಕೂಡ DIGC ಕೊಡಬೇಕು ಅಂತ ಹೇಳುವಂಥದ್ದು ಇದು ಕೇಂದ್ರ ಸರ್ಕಾರದ ಒಂದು ಆಶಯ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಸಹಕಾರ ಕ್ಷೇತ್ರದಲ್ಲಿ ನಾವು ಭಾರಿ ದೊಡ್ಡ ಬದಲಾವಣೆಯನ್ನು ಕಾಣಲಿಕ್ಕಿದೆ. ಸಹಕಾರಿ ಕ್ಷೇತ್ರ ಅವಕಾಶಗಳ ಆಗರ ಮತ್ತು ಸಾಗರ. ಇದೆಲ್ಲವೂ ಮೂಲ ಯಾರಿಗೆ ಅಂದರೆ ಕೃಷಿಕರಿಗೆ ಬೇಕಾಗುವುದು, ನಮ್ಮ ಹಳ್ಳಿಯ ಕೃಷಿಕರಿಗೆ. ನಾವು ಇವತ್ತು ಭಾರಿ ದೊಡ್ಡ ಸವಾಲಿನಲ್ಲಿ ನಾವಿದ್ದೇವೆ. ಕಳೆದ ವರ್ಷ ಗ್ಲೋಬಲ್ ವಾರ್ಮಿಂಗ್ ಆಗಿ ನಮ್ಮ 50% ಅಡಿಕೆ ಇಲ್ಲ ಗ್ಲೋಬಲ್ ವಾರ್ಮಿಂಗಿಂದ. ಈ ವರ್ಷ ಕಂಡಾಬಟ್ಟೆ 6 ತಿಂಗಳು ಮಳೆ ಬಂದು ಅಡಿಕೆ ಇಲ್ಲ. ಅದರ ಎಡೆಯಲ್ಲಿ ಎಲ್ಲೋ ಡಿಸೀಸ್ ಇದೆ, ಎಲೆ ಚುಕ್ಕಿ ರೋಗ ಇದೆ, ಮರ ಸಾಯುವುದು ರೋಗ ಇದೆ, ನಲ್ಲಿ ಬೀಳುವುದಿದೆ, ಎಲ್ಲವೂ ಇದೆ. ಬಹುಶಃ ಮುಂದಿನ ವರ್ಷ ನಮಗೆ ಏನು ಅಂತ ಗೊತ್ತಿಲ್ಲ. ಇದು ದೊಡ್ಡ ಸವಾಲು. ಇವತ್ತು ಅಡಿಕೆ ಧಾರಣೆ ಯಾವುದೋ ಒಂದು ಹಂತದಲ್ಲಿದೆ, ಒಂದು 500+ ಆದರೆ ಅಡಿಕೆ ಇಲ್ಲ ಅಂಥೇಳಿ ಆದರೆ ಮುಂದೆ ಏನು? ನನಗೆ ಸಾಕಷ್ಟು ಜನ ರೈತರು, ಸದಸ್ಯರು, ವಿಜ್ಞಾನಿಗಳು ಇದರ ಬಗ್ಗೆ ಮಾತಾಡಿದ್ದಾರೆ. ಕಳೆದ 2 ತಿಂಗಳಿಂದ ಮಾತಾಡ್ತಾನೇ ಇದ್ದೇವೆ ನಾವು. ಇವತ್ತು ನಾವು ಎಲ್ಲಿವರೆಗೆ ಅಂದರೆ ನಮ್ಮ ಅಳಿ ಉಳಿವಿನ ಪ್ರಶ್ನೆ. ತಿಂಗಳು ಅದಕ್ಕೆ ಪೆಸ್ಟಿಸೈಡ್ಸನ್ನು ಬಿಡ್ತಕ್ಕಂಥದ್ದು ಆಗಿದೆ. ಇದು ಎಷ್ಟು ದಿವಸ ನಡೀಬೋದು ಅಂತ ಹೇಳ್ತಕ್ಕಂಥದ್ದು. ನಮ್ಮ ಮಣ್ಣಿಗೆ ಫಲವತ್ತತೆ ಇಲ್ಲ. ಅಕಸ್ಮಾತ್ ಮಣ್ಣೇ ಸತ್ತೋಗಿದೆ ಅಂತೇಳಿ ಆದರೆ ನಾಳೆ ಮುಂದಿನ ಸವಾಲು ಕೃಷಿಕರಿಗೆ ನಮ್ಮ ಮೇಲೆ ಆಗ್ತದೆ ಅಂತ ಹೇಳ್ತಕ್ಕಂಥದ್ದು ಭಾರಿ ದೊಡ್ಡ ಸವಾಲು. ಈ ಹೆಳೆಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಇದಕ್ಕೆ ಕೃಷಿಕ ಸಮಾಜ ಕೂಡ ನಮ್ಮೊಂದಿಗೆ ಇದ್ದು ಕೃಷಿಕರ ಅಭಿವೃದ್ಧಿ ಕಾರ್ಯಗಳಿಗೆ, ಕೃಷಿಕರಿಗೆ ಬಂದಂಥ ಸವಾಲುಗಳಿಗೆ
ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆ ಇವತ್ತಿದೆ. ಈ ದಿಶೆಯಲ್ಲಿ ಸಾಕಷ್ಟು ಪ್ರಯೋಗಶಾಲೆಗಳನ್ನು ನಾವು ಈಗಾಗಲೇ ಮಾತಾಡಿದ್ದೇವೆ, ಸಾಕಷ್ಟು ವಿಜ್ಞಾನಿಗಳನ್ನು ಮಾತಾಡಿದ್ದೇವೆ. ಮೊನ್ನೆ ಕಾವಂದರಲ್ಲಿ ಕೂಡ ಇದರ ಬಗ್ಗೆ ಮಾತಾಡಿದ್ದೇವೆ. ಬಹುಶಃ ಆದಷ್ಟು ಶೀಘ್ರವಾಗಿ ಯಾವುದೇ ಒಂದು ವಿಷಯಕ್ಕೆ ಕೂಡಲೇ ನಮಗೆ ರಿಸಲ್ಟ್ ಬರಲ್ಲ. ಇದು 1 ವರ್ಷ 2 ವರ್ಷ 3 ವರ್ಷ ಇರತಕ್ಕಂಥದ್ದು. ಆದರೆ ಅದರ ಒಳಗೆ ನಮ್ಮ ಅಡಿಕೆ ತೋಟಗಳು ಉಳಿತದ ಅಂತ ಹೇಳುವ ಪ್ರಶ್ನೆ. ಈಗ ಪ್ರತಿ ತಿಂಗಳು ಮದ್ದು ಬಿಟ್ಟು ಮತ್ತೆ ನಾಳೆ ಎಂಡೋಸಲ್ಫಾನಿನ ಹಾಗೆ ನಮ್ಮ ಮಣ್ಣಿನ ಮೇಲೆ, ನಮ್ಮ ಮಕ್ಕಳ ಮೇಲೆ, ನಮ್ಮ ಸಂತತಿಯ ಮೇಲೆ ಏನೆಲ್ಲ ಆಗ್ಬೋದು ಅಂತ ಹೇಳ್ತಕ್ಕಂಥದ್ದು ಭಾರಿ ದೊಡ್ಡ ಸವಾಲಲ್ಲ. ಆ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ. ಆದರೆ ಎಲ್ಲರೂ ಸೇರಿ ಈಗಿನ ವಿಜ್ಞಾನ ಮತ್ತು ಈಗಿನ ಸಂಘಟನೆ, ಸರ್ಕಾರಗಳು, ವಿಜ್ಞಾನಿಗಳು ಎಲ್ಲರೂ ಸೇರಿ ಇದಕ್ಕೆ ಭಾರಿ ಅಗತ್ಯವಾಗಿ ಇದಕ್ಕೆ ನಾವು ಸ್ಪಂದಿಸಬೇಕಾದಂತಹ ಅಗತ್ಯ ಇದೆ. ಕ್ಯಾಂಪ್ಕೋ ಕೂಡ ಈ ದೃಷ್ಟಿಯಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಈಗಾಗಲೇ ಒಂದು ಪ್ರಯೋಗಶಾಲೆಗೆ ನಮ್ಮ ಪ್ರಾಜೆಕ್ಟ್ ರಿಪೋರ್ಟನ್ನು ಕೇಳಿದ್ದೇವೆ. ಸಮಗ್ರವಾಗಿ ಅಡಿಕೆ ಬೆಳೆಯ ರಕ್ಷಣೆಯ ಬಗ್ಗೆ, ಅಡಿಕೆ ಮಣ್ಣಿನ ಫಲವತ್ತತೆಯ ಬಗ್ಗೆ ಕೇಳಿದ್ದೇವೆ. ಇನ್ನೂ 2-3 ಕಂಪನಿಗಳು ಬಂದು ಈಗಾಗಲೇ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಯಾವುದಾದ್ರೂ ಒಂದು ಪ್ರಯೋಗ ಆದರೂ ಇದರಲ್ಲಿ ಯಶಸ್ವಿ ಆಗ್ಬೋದು ಅಂತ ನಾವೊಂದು ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ದೇವೆ. ಬಹುಶಃ ಅಡಿಕೆ ಬೆಳೆ ಇಲ್ಲ ಅಂತೇಳಿ ಆದರೆ ನಾಳೆ ನಮ್ಮ ಜಿಲ್ಲೆ ಹೇಗೆ ಇರ್ಬೋದು ಅಂತ ಆಲೋಚನೆ ಮಾಡುವುದು ಕಷ್ಟ. ನಳಿನ್ ಕುಮಾರ್ ಕಟೀಲ್ರೆ, ನೀವು ಇಡೀ ದೇಶ ತಿರುಗಿದವರು. ಮೇಘಾಲಯದ ಉಪಮುಖ್ಯಮಂತ್ರಿಗೆ 700 ಎಕರೆ ಅಡಿಕೆ ತೋಟ ಇದೆ. 700 ಎಕರೆ. ನಮ್ಮಲ್ಲೆಲ್ಲ 7 ಎಕರೆ 8 ಎಕರೆ ಇರೋದು. ಉಪಮುಖ್ಯಮಂತ್ರಿಗೆ 700 ಎಕರೆ ವಿತ್ ಪ್ಲ್ಯಾನ್ಡ್ ಇರಿಗೇಷನ್, ಫರ್ಟಿಲೈಸರ್ ಮತ್ತು ಒಳಗೆ ವೆಹಿಕಲ್ ಹೋಗೋದು ವೆಲ್ ಪ್ಲ್ಯಾನ್ಡ್ ಇದೆ. ಆ ರೀತಿಯಾಗಿ ನಮಗೆ ಗೊತ್ತಾದದ್ದು ಕೆಲವೇ, ಗೊತ್ತಾಗದೆ ಎಲ್ಲೂ ಇದೆ. ಇವತ್ತು ಬೀದರಿಂದ ಹಿಡಿದ್ರೆ ಕೋಲಾರದಿಂದ ಕರಾವಳಿಯವರೆಗೆ ಎಲ್ಲಿ ಹೋದರೂ, ನಾನು ಮೊನ್ನೆ ಆಂಧ್ರ ಪ್ರದೇಶ ಸರ್ಕಾರದಿಂದ ಒಂದು ಫೋನ್ ಬಂದಿತ್ತು. ನೀವು ಅಡಿಕೆಯನ್ನು ಖರೀದಿ ಮಾಡ್ತೀರಿ, ಕೊಕ್ಕೋವನ್ನು ಖರೀದಿ ಮಾಡ್ತಾ ಇದ್ದೀರಿ, ನೀವು ಆಂಧ್ರಕ್ಕೆ ಬನ್ನಿ ಅಂತ. ಆಂಧ್ರದ ಸೆಕ್ರೆಟರಿಯೇಟಿಂದ ಬಂದದ್ದು, ತಮಿಳುನಾಡಿನಲ್ಲಿದೆ. ಬಹುಶಃ ಇದು ಕೂಡ ಒಂದು ದೊಡ್ಡ ಸವಾಲು. ಒಬ್ಬ ಅಡಿಕೆ ಬೆಳೆಗಾರನಾಗಿ ನಮಗೆ ಬಹುಶಃ ಇವತ್ತು ಈ ಕರಾವಳಿಯಲ್ಲಿ, ಇಡೀ ರಾಜ್ಯದಲ್ಲಿ ಇಷ್ಟೊಂದು ಆರ್ಥಿಕ ವ್ಯವಸ್ಥೆಗೆ ಮೂಲ ಕಾರಣ ಅಂದರೆ ಅಡಿಕೆ ಮತ್ತು ಅಡಿಕೆಯ ಸರಿಯಾದ ಮಾರುಕಟ್ಟೆಯ ವ್ಯವಸ್ಥೆ ಮತ್ತು ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ನಮ್ಮ ಪ್ಯಾಕ್ಸ್ಗಳು. ಇದರಿಂದಾಗಿ ನಾವು ಇಡೀ ರಾಜ್ಯದಲ್ಲಿ ಅತ್ಯಂತ ಒಳ್ಳೆಯ ಒಂದು ಆರ್ಥಿಕ ಮಟ್ಟದಲ್ಲಿರಲಿಕ್ಕೆ ಸಾಧ್ಯ ಆಗಿದೆ. ಅದರ ಇನ್ನೊಂದು ಏನಂದರೆ, ನಮ್ಮ ಎಲ್ಲ ಮಕ್ಕಳು ಇವತ್ತು ಒಳ್ಳೊಳ್ಳೆಯ ಶಿಕ್ಷಣವನ್ನು ಪಡೆದಿದ್ದಾರೆ. ನಮ್ಮಲ್ಲಿ ಒಳ್ಳೊಳ್ಳೆಯ ಮನೆಗಳನ್ನು ಕಟ್ಟಿದ್ದೇವೆ, ಒಳ್ಳೊಳ್ಳೆಯ ಕಾರುಗಳಿದೆ. ಒಳ್ಳೆಯ ಜೀವನವನ್ನು ಮಾಡಲಿಕ್ಕೆ ಒಳ್ಳೆಯ ಅವಕಾಶ ನಮಗೆ ಅಡಿಕೆಯಿಂದಾಗಿ ಇವತ್ತು ಸಾಧ್ಯ ಆಗಿದೆ. ಅದನ್ನು ಉಳಿಸಿ ಬೆಳೆಸುವ ಮುಂದಿನ 4 ವರ್ಷ 5 ವರ್ಷದಲ್ಲಿ ಭಾರಿ ದೊಡ್ಡ ಸವಾಲು ಕೂಡ ನಮಗಿದೆ. ಒಂದೇ ಒಂದು ನಮಗೆ ಅಂದರೆ, ನಾವು ಪ್ರತಿ ಸಲ ವಾರಣಾಸಿ ಸುಬ್ರಾಯ ಭಟ್ರಲ್ಲ ಹಿಡಿದು ನನ್ನಲ್ಲಿವರೆಗೆ ಹೇಳ್ತಾಯಿದ್ರು, ಅಡಿಕೆಗೆ ಭವಿಷ್ಯತ್ತಿಲ್ಲ, ಮಿಶ್ರ ಬೆಳೆಗಳನ್ನು ಮಾಡಿ ಅಂತ. ಯಾವುದೋ ಒಂದು ಸಂದರ್ಭದಲ್ಲಿ ಅಡಿಕೆ ಕ್ಲಿಕ್ ಆಗಿ ನಮ್ಮ ಕಿಸೆ ತುಂಬ್ತಾಯಿತ್ತು, ಹೊಟ್ಟೆ ತುಂಬಲ್ಲ ಅಡಿಕೆಯಲ್ಲಿ. ಆದ ಕಾರಣ ಈ ದೃಷ್ಟಿಯಿಂದ ನಾವು ಒಂದು ಸಂಪೂರ್ಣ ಪ್ರಮಾಣದ ಒಂದು ಸಂಶೋಧನೆಯನ್ನು ಮಾಡಿ, ನಮ್ಮೆಲ್ಲರ ಉಳಿವಿಗಾಗಿ ಮಾಡಿ, ಮತ್ತು ಪರ್ಯಾಯ ಬೆಳೆಗಳನ್ನು ಕೂಡ ಇವತ್ತು ನಮ್ಮ ಸಂಸದರಾದ ಪರ್ಯಾಯ ಬೆಳೆಗಳ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಇದನ್ನು ಮಾಡುವ ಅಗತ್ಯತೆ ಇದೆ. ಈ ಸನ್ನಿವೇಶದಲ್ಲಿ ಜಿಲ್ಲಾ ಕೃಷಿಕ ಸಮಾಜ, ನಾನು ಹಿಂದೆ ಕೃಷಿಕ ಸಮಾಜ ಅಂದರೆ ಸಂಪತ್ತು ಸಾಮ್ರಾಜ್ಯ ಅಂತ ತಿಳ್ಕೊಂಡಿದ್ದೆ. ನಾನು ಅವರೊಬ್ಬರೇ ಇದ್ದದ್ದು ಅಂತ ತಿಳ್ಕೊಂಡಿದ್ದೆ. ಆದರೆ ಇದು ಇಡೀ ರಾಜ್ಯದ ಒಂದು ಸಂಸ್ಥೆ, ಇದು ಕೃಷಿಕರ ಸಂಸ್ಥೆ, ಇದು ಎಲ್ಲರ ಸಂಸ್ಥೆ ಅಂಥೇಳಿ ತೋರಿಸಿಕೊಟ್ಟದ್ದಿದ್ದರೆ ಅದು ಪುತ್ತೂರು ಮತ್ತು ನಮ್ಮ ಜಿಲ್ಲೆಯ ಕೃಷಿಕ ಸಮಾಜದವರು ಅಂತ ಹೇಳಲಿಕ್ಕೆ ನಾನು ಭಾರಿ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಇವತ್ತು ಸರ್ಕಾರಗಳು ಎಲ್ಲ ಅವಕಾಶಗಳನ್ನು ನಮಗೆ ಕೊಟ್ಟಿದ್ದಾರೆ, ಅದನ್ನು ಉಪಯೋಗಿಸಿಕೊಳ್ಳಲಿಕ್ಕೆ ನಮಗೆ ಗೊತ್ತಿಲ್ಲ. ಆ ದೃಷ್ಟಿಯಲ್ಲಿ ಇವತ್ತು ಉಪಯೋಗಿಸಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರ ಕೂಡ ಈ ದೃಷ್ಟಿಯಲ್ಲಿ ಭಾರಿ ದೊಡ್ಡ ಯೋಜನೆಯನ್ನು ಹಾಕ್ಕೊಂಡಿದೆ. ಕೃಷಿಕರ ಅಭಿವೃದ್ಧಿಗೆ ಶಿವರಾಜ್ ಸಿಂಗ್ ಚೌಹಾಣ್ ಅವರ ನೇತೃತ್ವದಲ್ಲಿ ಭಾರಿ ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ಇವತ್ತು ಹಳ್ಳಿಗಳಲ್ಲಿ ಕೂಡ ನಾಲೆಜ್ ಶೇರಿಂಗಿಗೋಸ್ಕರ ಕೇಂದ್ರ ಸರ್ಕಾರ ಮತ್ತು ನಬಾರ್ಡು ಮತ್ತು ಪ್ಯಾಕ್ಸ್ಗಳ ಮುಖಾಂತರ ಸಾಮಾನ್ಯ ರೈತನಿಗೆ ಕೂಡ ಅನುಕೂಲ ಆಗತಕ್ಕಂತಹ ಜ್ಞಾನವನ್ನು, ಸ್ಕಿಲ್ಲನ್ನು, ಸಂಶೋಧನೆಯನ್ನು ಕೊಡಲಿಕ್ಕೆ ಒಂದು ಹೊಸ ಯೋಜನೆಯನ್ನು ಕೂಡ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಂದಿನ 4-5 ವರ್ಷಗಳಲ್ಲಿ ನಮಗೆ ಭಾರಿ ದೊಡ್ಡ ಅವಕಾಶಗಳು ಇದೆ. ಅದೇ ರೀತಿ ಅಡಿಕೆಗೆ ಬಂದ ರೋಗಗಳನ್ನು ನೋಡಿದರೆ ಸವಾಲುಗಳು ಕೂಡ ಇದೆ. ಎರಡನ್ನು ಕೂಡ ಸದವಕಾಶಗಳನ್ನಾಗಿ ಮಾಡತಕ್ಕಂಥ ಶಕ್ತಿ ಸಾಮರ್ಥ್ಯ ನಮ್ಮ ರೈತರಿಗಿದೆ.
ಸವಾಲುಗಳನ್ನು ಮೆಟ್ಟಿ ಅದಕ್ಕೆ ಬೇಕಾದಂಥ ಪರಿಹಾರಗಳನ್ನು ಕಂಡುಕೊಳ್ಳುವಂಥದ್ದು ಕೂಡ ನಮಗೆ ಇದೆ. ಇದನ್ನು ನಾವೆಲ್ಲ ಸೇರಿ ಒಟ್ಟಾಗಿ ಸೇರಿ ಮಾಡುವ ಆ ಹಿನ್ನೆಲೆಯಲ್ಲಿ ಜಿಲ್ಲಾ ಕೃಷಿಕ ಸಮಾಜದವರು ಭಾರಿ ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಏನು ನಮಗೆ ಸನ್ಮಾನವನ್ನು ಮಾಡಿದ್ದಾರೆ ಅದರಿಂದಾಗಿ ಒಂದಷ್ಟು ಜವಾಬ್ದಾರಿ ಹೆಚ್ಚಾಯಿತು ಅಂತ ಕಾಣ್ತದೆ. ಕಡಮಜಲ ಸುಭಾಷ್ ರೈಗಳು ಬಂದು ಕೂತ ಹಾಗೆ ಹೇಳಿದರು, ಈ ಕ್ಯಾಶ್ವಾನಟಿನ ಹಣ್ಣಿದೆ ಅಲ್ಲ ಗೇರು ಆಯ್ತು ಪೆನ್ನಿ ಆಪುಂಡು ಅಂತ ಹೇಳಿದರು. ಪೆನ್ನಿ ಆಪುಂಡು ಅಂತ ಅಲ್ಲಿ ಅಕ್ಕ ಒಬ್ಬರು ಇದ್ದಾರೆ, ಕುಡ್ಲ ಬೆಂಗಳೂರಿಗೆ ಬರೋಡಿರ ಪೆನ್ನಿ ಆಪುಣ ಹೆಚ್ಚ ಅಂತ ತೋಚ್ಪಾವಡು ಅಂತ ಕೇಳ್ತಾ ಇದ್ದಾರೆ. ಅಂದರೆ ಅವಕಾಶಗಳ ಆಗರ ಸಾಗರ ಇವುಗಳನ್ನೆಲ್ಲ ಒಟ್ಟುಗೂಡಿ ನಾವೆಲ್ಲರೂ ಒಟ್ಟಾಗಿ ಕ್ಯಾಂಪ್ಕೋದಂತಹ ಒಂದು ಸಂಸ್ಥೆ ಇವತ್ತು ನಾನು ಕಳೆದ ಅವಧಿಯಲ್ಲಿ 15ರಿಂದ 20ನೇ ಸಂದರ್ಭದಲ್ಲಿ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ICARನ ಡೈರೆಕ್ಟ್ರ್ ಬಂದಿದ್ದರು. ICARನ ಡೈರೆಕ್ಟ್ರು ಮಹಾಪಾತ್ರ ಅಂತ. ಸಾಮಾನ್ಯವಾಗಿ ನಮ್ಮಲ್ಲಿ ಬಂದರೆ ಮೇಲಿನ ಮೇಲೆ ನೋಡ್ತಾರೆ, ಚಾಕ್ಲೇಟ್ ತಗೊಳ್ತಾರೆ, ಫೋಟೋ ಹಾಕಿಸಿಕೊಳ್ತಾರೆ, ಹೋಗ್ತಾರೆ. ಆದರೆ ಪುಣ್ಯಾತ್ಮ ಆ ಜನ 7 ಗಂಟೆಗೆ ಬಂದವ ರಾತ್ರಿ 10 ಗಂಟೆ ಆದರೂ ಮುಗಿದಿಲ್ಲ ಅವರು ಅಧ್ಯಯನ ಮಾಡೋದು. ಕಡೆಗೆ ನಮಗೆ ಆಶ್ಚರ್ಯ ಆಯಿತು, ಏನು ಇದು ಒಬ್ಬ ಕೇಂದ್ರ ಸರ್ಕಾರದ ಅಧಿಕಾರಿ ಈ ರೀತಿಯಾಗಿ ಇಷ್ಟು ಸ್ಟಡಿ ಮಾಡ್ತಾರಾ ಅಂತ, ಇಷ್ಟು ತ್ವರವಾಗಿ ಸ್ಟಡಿ ಮಾಡ್ತಾರಾ ಅಂತ. ಕಡೆಗೆ ಅವರು ಒಂದು ಮಾತನ್ನು ಹೇಳಿದರು, ನಮ್ಮಲ್ಲಿ ಇಡೀ ದೇಶದಲ್ಲಿ ಈ ರೀತಿಯ ರೈತನ ತೋಟದಿಂದ ತಂದು ಫಾರ್ಮ್ ಟು ಬೀನ್ನವರೆಗೆ ಇರತಕ್ಕಂತಹ ಏಕೈಕ ಒಂದು ಸಹಕಾರಿ ಕ್ಷೇತ್ರದ ಒಂದು ಕಾರ್ಖಾನೆ ಅಂತ ಇದ್ದರೆ ಅದು ಪುತ್ತೂರಿನ ಕ್ಯಾಂಪ್ಕೋ ಚಾಕ್ಲೇಟ್ ಫ್ಯಾಕ್ಟ್ರಿ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿದರು. ನಾನು ಹೇಳಿದೆ 86ನೇ ಇಸ್ವಿಯಲ್ಲಿ ಜೈಲ್ ಸಿಂಗ್ರು ಉದ್ಘಾಟನೆ ಮಾಡಿದ್ದು, ಇದರ ಕನಸು ಯಾರು ಅಂತೇಳಿ ಸಾಮಾನ್ಯ ಕೃಷಿಕ ಇದನ್ನು ಮಾಡಿದ್ದು, ವಾರಣಾಸಿ ಸುಬ್ರಾಯ ಭಟ್ರು ಮಾಡಿದ್ದು ಅಂತ. ಅದು ಅಲ್ಲಿಗೆ ನಿಲ್ಲಿಲ್ಲ, ನಿಮ್ಮನ್ನು ನೀತಿ ಆಯೋಗಕ್ಕೆ ರೆಫರ್ ಮಾಡ್ತೇನೆ ಅಂಥೇಳಿ 1 ತಿಂಗಳೊಳಗೆ ನಮಗೊಂದು ಪತ್ರ ಬಂತು, ನೀತಿ ಆಯೋಗಕ್ಕೆ ಬರಬೇಕು ಅಂತೇಳಿ. ನೀತಿ ಆಯೋಗದಲ್ಲಿ ನಾವು ಡಿಸ್ಪ್ಲೇ ಮಾಡಿದೆವು. ಎಲ್ಲ ಡಿಸ್ಪ್ಲೇ ಮಾಡಿದ ಮೇಲೆ ಅವರು ಹೇಳಿದ ನೀತಿ ಆಯೋಗದ ಅಧ್ಯಕ್ಷರು ಏನು ಹೇಳಿದ್ದಂದರೆ, ವ್ಯಾಲ್ಯೂ ಎಡಿಷನಿಗೆ ಈ ದೇಶದಲ್ಲಿ ಇಂತಹ 100 ಸಂಸ್ಥೆಗಳು ಆಗಬೇಕು ಅಂತ ಈ ದೇಶದ ಪ್ರಧಾನಮಂತ್ರಿ ಮೋದಿಯವರಿಗೆ ಕನಸಿದೆ. ಅದು ಸಹಕಾರಿ ಕ್ಷೇತ್ರ ಅಥವಾ FPOಗಳ ಮುಖಾಂತರ ಮುಂದೆ ಮಾಡಬೇಕು ಅಂತೇಳಿ. ಅದಕ್ಕೆ ಮಾಡೆಲ್ ಯಾವುದಂದರೆ ಅದು ಪುತ್ತೂರಿನ ಕ್ಯಾಂಪ್ಕೋ ಚಾಕ್ಲೇಟ್ ಫ್ಯಾಕ್ಟ್ರಿ ಅಂತ ಹೇಳ್ತಕ್ಕಂಥ ಮಾತನ್ನು ಅವರು ಉಲ್ಲೇಖವನ್ನು ಮಾಡಿದರು. ಇದರಿಂದಾಗಿ ಇವತ್ತು FPOಗಳಿಗೆ ಮತ್ತು ಸಹಕಾರಿ ಕ್ಷೇತ್ರಕ್ಕೆ ಒಂದು ಹೊಸ ಆಯಾಮವನ್ನು ನಾವು ತೆರೆದಿಟ್ಟಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಒಂದು ವ್ಯವಸ್ಥೆ ಅತ್ಯಂತ ಒಳ್ಳೆಯ ವ್ಯವಸ್ಥೆ. ಈ ಕಾರ್ಯಕ್ರಮ ಸಸ್ಯ ಜಾತ್ರೆ ಕೃಷಿ ಮೇಳ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಈ ಕಾರ್ಯಕ್ರಮ ಇಂಥ ಕಾರ್ಯಕ್ರಮಗಳು ಇನ್ನೂ ನಡೆಯಲಿ, ಉಳಿದ ಎಲ್ಲ ಜಿಲ್ಲೆಗಳಲ್ಲಿ ನಡೆಯಲಿ ಮತ್ತು ಕೃಷಿಕರಿಗೆ ಒಂದು ಧೈರ್ಯ ವಿಶ್ವಾಸವನ್ನು ಕೊಡತಕ್ಕಂತಹ ಒಂದು ಕಾರ್ಯಕ್ರಮ ಆಗಲಿ ಅಂತ ಹೇಳಿ ನಾನು ವಿಶೇಷವಾಗಿ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೇನೆ. ಜೈ ಸಹಕಾರ್, ಜೈ ಜವಾನ್, ಜೈ ಕಿಸಾನ್. ತನ್ನ ಅನುಭವದೊಂದಿಗೆ ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡಿದಂತಹ ಕ್ಯಾಂಪ್ಕೋದ ಅಧ್ಯಕ್ಷರಾಗಿರುವಂತಹ SR ಸತೀಶ್ ಚಂದ್ರ ಅವರಿಗೆ ಅಭಿವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಜೊತೆ ಮಾಜಿ ಸಚಿವರು ನಮ್ಮೆಲ್ಲರ ಹಿರಿಯರಾಗಿರುವಂತಹ ರಮಣಾಥ್ ರೈ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿರುವಂತಹ ವಿನಯ ಸುವರ್ಣ ಅವರು ಸಹ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ಜಿಲ್ಲಾ ಕೃಷಿಕ ಸಮಾಜದ ನಿರ್ದೇಶಕರಂತಹ ಮಾವೀರ ಜೈನ್ ತಮ್ಮನ್ನು ಸಹ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಇವತ್ತಿನ ನಮ್ಮ ಜೊತೆ ಚಂದ್ರಶೇಖರ ರಾವ್ ಬಪ್ಪಳಿಗೆ ತಮ್ಮ ಇರುವಿಕೆಯನ್ನು ಗುರುತಿಸ್ತಾ ಇದ್ದೇವೆ. ಅದೇ ರೀತಿ ಕೃಷ್ಣಪ್ಪ ದೇವಾಡಿಗ ಅಧ್ಯಕ್ಷರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಹೊಸಮಠ ತಮ್ಮ ಇರುವಿಕೆಯನ್ನು ಗುರುತಿಸ್ತಾ ಇದ್ದೇವೆ. ಮಾಜಿ ಅಧ್ಯಕ್ಷರಾದ ಜಯಚಂದ್ರ ರೈ ತಮ್ಮ ಇರುವಿಕೆಯನ್ನು ಗುರುತಿಸ್ತಾ ಇದ್ದೇವೆ. ನಮ್ಮೆಲ್ಲರ ಹಿರಿಯರು ಆದರಣೀಯರಾಗಿರುವಂತಹ ರಮಣಾಥ ರೈ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಸರ್ ತಮ್ಮನ್ನು ಗೌರವದಿಂದ ವೇದಿಕೆಗೆ ಸ್ವಾಗತಿಸುತ್ತಾ ಅವರಿಗೆ ನಮ್ಮ ಕೃಷಿಕ ಸಮಾಜದ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ವಿಜಯಕುಮಾರ್ ರೈ ಕೊರಂಗ ಅವರು ಶಾಲೆ ನೀಡಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಬೇಕಂತಲೇ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹೂವನ್ನು ನಮ್ಮ ಕಾರ್ಯಾಧ್ಯಕ್ಷರಾಗಿರುವಂತಹ ಪದ್ಮನಾಥ್ ರೈ ಕಲ್ಲಡ್ಕ ನೀಡಿ ಅವರನ್ನು ಸ್ವಾಗತಿಸಬೇಕಂತಲೇ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ.
ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಈ ಒಂದು ಕೃಷಿ ಮೇಳ ಆಗಬೇಕಾದ್ರೆ ಅದರ ಹಿಂದೆ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿದವರು ವಿನಯ ಸುವರ್ಣ ಅವರು. ಯಾಕಂದ್ರೆ ನಾವು ಪ್ರಾರಂಭದಲ್ಲಿ ರಾಕೇಶ್ ಐ ಕೆಡಂಜಿ ಮತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರು ಪ್ರಸ್ತಾವನೆ ಮಾಡಿದಾಗ ವಿನಯನ್ನೇ ಹೇಳಿದ್ರು, ನಮ್ಮ ದೇವಸ್ಥಾನದ ಎದುರು ಭಾಗದಲ್ಲಿ ಮಾಡಿ ನಾವೆಲ್ಲ ಸಹಕಾರವನ್ನು ಕೊಡ್ತೇವೆ ಅಂತೇಳಿ ಇವತ್ತಿನ ಪ್ರಾರಂಭದಿಂದ ಇವತ್ತಿನ ತನಕ ನಮ್ಮ ಜೊತೆ ಕೆಲಸ ಮಾಡಿದವರು ವಿನಯ ಸುವರ್ಣ ಅವರಿಗೆ ನಮ್ಮ ಕೃಷಿಕ ಸಮಾಜದ ಕಾರ್ಯದರ್ಶಿಯಾಗಿರುವಂಥ ಪ್ರಧಾನ ಕಾರ್ಯದರ್ಶಿ ರಾಕೇಶ್ ಐ ಕೆಡಂಜಿ ಅವರು ಶಾಲೆ ನೀಡಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಬೇಕಂತಲೇ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕೃಷಿಕ ಸಮಾಜದ ಜಿಲ್ಲಾ ನಿರ್ದೇಶಕರಾಗಿರುವಂತಹ ಮಹಾವೀರ ಜೈನ್ ಇವರಿಗೆ ನಮ್ಮ ಕೋಶಾಧಿಕಾರಿ ಆಗಿರುವಂತಹ ಕುಸುಮಾಧರ ಏಟಿ ಅವರು ಶಾಲೆ ನೀಡಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಬೇಕಂತಲೇ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಾದೇಶಿಕ ನಿರ್ದೇಶಕರು ನಮ್ಮೆಲ್ಲರ ಗೌರವಾನ್ವಿತರಾಗಿರುವಂತಹ ಆನಂದ ಸುವರ್ಣ ಸರ್ ಅವರು, ಯಾಕೆಂದ್ರೆ ಇವತ್ತಿನ ಈ ಕಾರ್ಯಕ್ರಮದ ಹಿಂದೆ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿದವರು. ಯಾಕಂದ್ರೆ ಕೃಷಿ ಮೇಳದ ಪ್ರಾರಂಭದ ದಿವಸದಿಂದಲೋ ಅಥವಾ ಆಮಂತ್ರಣ ಪತ್ರಿಕೆ ಪ್ರಿಂಟ್ ಆಗುವಂತಹ ಪ್ರಾರಂಭದಲ್ಲಿ ನಾವು ನಿಮ್ಮ ಜೊತೆಗೆ ಇದ್ದೇವೆ, ನಮ್ಮಿಂದ ಏನು ಸಹಕಾರ ಆಗಬೇಕು, ನಮ್ಮ ಯೋಜನೆಯಿಂದ ಏನು ಬೇಕು ಎನ್ನುವಂಥ ಬಹಳ ಪ್ರಾಮಾಣಿಕತೆ ನಮ್ಮ ಜೊತೆಗೆ ಸಹಕಾರ ನೀಡಿದವರು ಪ್ರಾದೇಶಿಕ ನಿರ್ದೇಶಕರಾಗಿರುವಂತಹ ಆನಂದ ಸುವರ್ಣ ಸರ್ ಅವರು. ಅವರು ಸಹ ಇವತ್ತು ಮಧ್ಯಾಹ್ನ 1:30-2 ಗಂಟೆಗೆ ಇಲ್ಲಿಗೆ ಬಂದಿದ್ದಾರೆ. ನಮ್ಮ ಜೊತೆ ಸೇರಿಕೊಂಡು ಎಲ್ಲ ಕೃಷಿಯ ಬಗ್ಗೆ ಮೇಳದ ಬಗ್ಗೆ ತುಂಬ ಮುತುವರ್ಜಿ ವಹಿಸಿಕೊಂಡು ನಮಗೆ ಮಾತನ್ನ ಆಡಿದರೆ. ನಮ್ಮ ಜೊತೆ ಇವತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಆನಂದ ಸುವರ್ಣ ಸರ್ ಅವರು ಬಂದಿರೋ ಎಲ್ಲರ ಬಗ್ಗೆ ಮಾತಾಡಬೇಕಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ ಸರ್. ಓಂ ಶ್ರೀ ಮಂಜುನಾಥಾಯ ನಮಃ. ಮಹಾಲಿಂಗೇಶ್ವರ ದೇವರಿಗೆ ಭಕ್ತಿಯ ನಮನಗಳನ್ನು ಸಲ್ಲಿಸ್ತಾ ಜಿಲ್ಲಾ ಕೃಷಿಕ ಸಮಾಜದ ವತಿಯಿಂದ ನಡೀತಿರುವಂತಹ ಕೃಷಿ ಮೇಳ ಮತ್ತು ಸಸ್ಯ ಜಾತ್ರಾ ಕಾರ್ಯಕ್ರಮದ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕೃಷಿಕ ಸಮಾಜದ ಅಧ್ಯಕ್ಷರಾಗಿರುವಂತಹ ಆತ್ಮೀಯರಾಗಿರುವಂತಹ ವಿಜಯಕುಮಾರ್ ಅವರೇ, ಸಮಾರಂಭದ ವೇದಿಕೆಯಲ್ಲಿರುವಂತಹ ಮಾಜಿ ಸಚಿವರಾಗಿರುವಂತಹ ಸನ್ಮಾನ್ಯ ರಮಾನಾಥ್ ರೈ ಅವರೇ, ಮಾಜಿ ಸಂಸದರಾಗಿರುವಂತಹ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ರವರೇ, ಕೆಂಕೋದ ಗೌರವಾನ್ವಿತ ಅಧ್ಯಕ್ಷರಾಗಿರುವಂಥ ಸತೀಶ್ ಚಂದ್ರರವರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಗೌರವಾನ್ವಿತರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಗೌರವಾನ್ವಿತ ಕೃಷಿಕ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ನಾನು ಮಧ್ಯಾಹ್ನ ಬಂದು ನೋಡಿದಾಗ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಕಾರ್ಯಕ್ರಮಕ್ಕೆ ರೈತರು ಬಂದಿದ್ದಾರೆ, ಮಕ್ಕಳು ಬರುವುದನ್ನು ನೋಡಿದೆ, ತುಂಬ ಜನ ತಾಯಂದಿರು ಬರುವುದನ್ನು ನೋಡಿದೆ. ಒಂದು ರೀತಿ ಈ 3 ದಿನದ ಕೃಷಿ ಮೇಳ ಎಲ್ಲರನ್ನ ಸೆಳೆಯುವ ಒಂದು ಕೆಲಸವನ್ನು ಮಾಡಿದೆ. ಜೊತೆಗೆ ಇಲ್ಲಿ ನಾವೇನು ಮಾಹಿತಿಯನ್ನು ನಮ್ಮಲ್ಲಿ ವಿಚಾರ ಸಂಕಿರಣದಲ್ಲಿ ಸಿಗ್ತದ ಅದನ್ನು ಕೇಳ್ತಾ ಇಲ್ಲಿ 200ಕ್ಕಿಂತ ಹೆಚ್ಚು ವಸ್ತು ಪ್ರದರ್ಶನ ಮಳಿಗೆಯಲ್ಲಿ ಅವ್ರು ನೋಡಿದ್ದು ತುಂಬ ಜಾಸ್ತಿ ಇದೆ ಅಂತ ನಾನು ಭಾವಿಸ್ತೇನೆ. ಎಷ್ಟೋ ಮಳಿಗೆದಾರರನ್ನು ಒಂದು ಕೃಷಿ ಮೇಳಕ್ಕೆ ಸೆಳೆಯುವುದು ತುಂಬ ಕಷ್ಟ ಇದೆ. ಜೊತೆಗೆ ಇಂಥ ಕೃಷಿ ಮೇಳವನ್ನು ಆಯೋಜನೆ ಮಾಡೋದು ಎಷ್ಟು ದೊಡ್ಡ ಸವಾಲಿದೆ ಅನ್ನೋದು ನಮ್ಮ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಗೆ ತುಂಬ ಚೆನ್ನಾಗಿ ಗೊತ್ತು. ಸುಮಾರು 30ಕ್ಕಿಂತ ಹೆಚ್ಚು ರಾಜ್ಯ ಮಟ್ಟದ ಕೃಷಿ ಮೇಳವನ್ನು ನಮ್ಮ ಸಂಸ್ಥೆ ಮಾಡಿದೆ. ಅದರಲ್ಲಿ ಸುಮಾರು 20-22 ವರ್ಷಗಳ ಹಿಂದೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಈ ಕೃಷಿ ಮೇಳ ಆಗ್ತದೆ. ನಮ್ಮ ಸವಣೂರಲ್ಲಿ ಕೂಡ ಬಹಳ ದೊಡ್ಡ ಮಟ್ಟದ ಕೃಷಿ ಮೇಳ ಆಯಿತು. ಅದನ್ನು ನಾನು ನೆನಪಿಸಲಿಕ್ಕೆ ಬಯಸ್ತೇನೆ. ಇಲ್ಲಿಯ ರೈತರು, ಇಲ್ಲಿಯ ಜನಪ್ರತಿನಿಧಿಗಳು, ಇಲ್ಲಿಯ ಬೇರೆ ಬೇರೆ ಸಂಘ ಸಂಸ್ಥೆಯವರು ಆ ಕೃಷಿ ಮೇಳವನ್ನು ತುಂಬ ಚೆನ್ನಾಗಿ ಆಯೋಜನೆ ಮಾಡಲಿಕ್ಕೆ ಸಹಕಾರವನ್ನು ಕೊಟ್ಟಿದ್ದರು. ಅದರಲ್ಲಿ ಒಂದು ಕೃಷಿಕ ಸಮಾಜ ಇಂಥ ಒಂದು ದೊಡ್ಡ ಸಮ್ಮೇಳನ ನಡೆಸುವಾಗ ಒಂದು ವ್ಯವಸ್ಥೆಯನ್ನು ಮಾಡುವಂಥ ತೆಕ್ಕೊಂಡಿರುವಂತಹ ಸವಾಲೇ ಬಹಳ ದೊಡ್ಡದು ಅಂತ ನಾನು ಭಾವಿಸ್ತೇನೆ. ಹೆಚ್ಚು ಒಂದು ಪರಿಚಿತವಾಗಿ ಜನಸಾಮಾನ್ಯರ ಮಧ್ಯೆ ಒಂದು ತೊಡಗಿಸಬೇಕಾದಂಥ ಒಂದು ಸಂಸ್ಥೆಯನ್ನು ಇಂಥ ದೊಡ್ಡ ಕೃಷಿ ಮೇಳದಲ್ಲಿ ಅದನ್ನು ಪ್ರಕಟ ಮಾಡೋದಿದ್ದರೆ ನಿಜವಾಗಿ ಅಧ್ಯಕ್ಷರು ಮತ್ತು ಅವರ ತಂಡವನ್ನು ನಾವು ಮೆಚ್ಚಲೇಬೇಕು. ನಿಮ್ಮ ಪ್ರಾಮಾಣಿಕವಾದಂಥ ಸೇವೆಗೆ ಅಥವಾ ಒಂದು ಸೇವಾ ನಿಷ್ಠೆಗೆ ಇಲ್ಲಿಯ ಜನ ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳು ನಿಮಗೆ ಒಳ್ಳೆ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. ಈ ರೀತಿಯ
ಒಂದು ದೊಡ್ಡ ಕೆಲಸವನ್ನು ಮಾಡಿರುವುದಕ್ಕಾಗಿ ಇಲ್ಲಿ ರೈತರಿಗೆ ಈ ಒಂದು ಕೃಷಿ ಮೇಳದ ಸವಿಯನ್ನು ಉಣಬಡಿಸಿದ್ದಕ್ಕಾಗಿ ನಾನು ಕೃಷಿಕ ಸಮಾಜಕ್ಕೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವತಿಯಿಂದ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಮ್ಮ ಇಡೀ ರಾಜ್ಯವನ್ನು ನೋಡಿದರೆ ನಮ್ಮ ಜಿಲ್ಲೆಯದ್ದು ಒಂದು ವಿಶೇಷತೆ ಇದೆ. ನಮ್ಮಲ್ಲಿ ಟ್ರಾನ್ಸ್ಪೋರ್ಟಿಂಗ್ ಸಿಸ್ಟಮ್ ತುಂಬ ಚೆನ್ನಾಗಿದೆ. ಅಂದರೆ ಇಲ್ಲಿ ನಮಗೆ ಏರ್ಪೋರ್ಟ್ ಸಿಗ್ತದೆ, ರೈಲ್ವೆ ಸ್ಟೇಷನ್ಗಳ ಟ್ರ್ಯಾಕ್ ತುಂಬ ಚೆನ್ನಾಗಿದೆ, ಟ್ರಾನ್ಸ್ಪೋರ್ಟಿಂಗ್ ವ್ಯವಸ್ಥೆ ಚೆನ್ನಾಗಿದೆ, ಬಂದರು ಇದೆ. ಹಾಗಾಗಿ ವ್ಯಾಪಾರೋದ್ಯಮಕ್ಕೆ ನಮಗೆ ಒಂದು ಒಳ್ಳೆಯ ವ್ಯವಸ್ಥೆ ಇರುವಂಥ ಒಂದು ಪ್ರದೇಶ. ನಮ್ಮಲ್ಲಿ ಬೇರೆ ಕಡೆಗೆ ಕೃಷಿಗೆ ನೋಡಿದರೆ ನಾವು ವಿಶೇಷವಾಗಿ ನಾವು ಕೆಲವೇ ಸೀಮಿತವಾದಂಥ ಬೆಳೆಗಳನ್ನು ಬೆಳೀತಾ ಇರ್ತೇವೆ. ನಾವು ಕೋಲಾರ ಅಥವಾ ಬೇರೆ ಪ್ರದೇಶಕ್ಕೆ ಹೋದರೆ, ಬಯಲುಸೀಮೆಗೆ ಹೋದರೆ ಅಲ್ಲಿ ಅವರಿಗೆ ಯಾವುದಾದ್ರೂ ಒಂದು ಬೆಳೆ ಕೈ ಕೊಟ್ಟರೆ 3 ತಿಂಗಳಲ್ಲಿ ಬಿಸಾಕಿ ಇನ್ನೊಂದು ಬೆಳೆಯನ್ನು ಬೆಳೀತಾರೆ. ಅವರು ಆ ಲಾಸನ್ನು ಇನ್ನೊಂದು ಬೆಳೆಯಲ್ಲಿ ಅವರು ಪಡೀತಾರೆ. ಅವು ಟೊಮೆಟೊ ಇರ್ಬೋದು, ಅಥವಾ ಆಲೂಗಡ್ಡೆ ಇರ್ಬೋದು, ಅಥವಾ ಈರುಳ್ಳಿ ಇರ್ಬೋದು, ಇನ್ನು ಯಾವುದೋ ಬೆಳೆ ಇರ್ಬೋದು, ತುಂಬ ಅದನ್ನು ಬೇಗ ಅವರು ಅದಕ್ಕೆ ಒಗ್ಗಿಕೊಳ್ತಾರೆ ಮತ್ತು ಬದಲಾವಣೆ ಮಾಡಲಿಕ್ಕೆ ತಯಾರಾಗ್ತಾರೆ. ಆದರೆ ನಮ್ಮಲ್ಲಿ 7-8 ವರ್ಷ ಬೆಳೆಯಬೇಕಾದಂತಹ ದೀರ್ಘಾವಧಿ ಮತ್ತು ವಾಣಿಜ್ಯ ಬೆಳೆಗಳನ್ನು ನಮಗೇನೇ ದೊಡ್ಡ ಸವಾಲು ಬಂದರೆ ನಾವು ಅಷ್ಟು ತಕ್ಷಣ ನಮ್ಮ ಬೆಳೆಗಳನ್ನು ಚೇಂಜ್ ಮಾಡ್ಕೊಳ್ಳಿಕ್ಕಾಗಲ್ಲ. ಯಾಕಂದರೆ ಅದರ ಮೊದಲು ನಾವು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿರ್ತೇವೆ. ಕೈಗೆ ಬಂದಾಗ ಇನ್ನು ಬಾಯಿಗೆ ಬರಲ್ಲ ಅನ್ನುವಂಥ ಸ್ಥಿತಿ ಬಂದರೆ ಆ ಹೊಡೆತವನ್ನು ತಡ್ಕೊಳ್ಳಿಕ್ಕೆ ನಮಗೆ ತುಂಬ ಕಷ್ಟ. ಹಾಗಾಗಿ ಇಲ್ಲಿಯ ಬೆಳೆ ಪದ್ಧತಿಗಳ ಬಗ್ಗೆ ಅಥವಾ ನಮ್ಮ ಕೃಷಿಯ ವಿಧಾನಗಳ ಬಗ್ಗೆ ಇನ್ನಷ್ಟು ನಮಗೆ ವಿಶೇಷವಾದಂಥ ಜಾಗೃತಿಯನ್ನು ಮೂಡಿಸಬೇಕಾಗಿದೆ. ನಮ್ಮಲ್ಲಿ ಪ್ರತಿಷ್ಠಿತವಾದಂತಹ ಕೆಂಕೋ ಸಂಸ್ಥೆ ನಮ್ಮ ಎಲ್ಲ ರೈತರಿಗೆ ಬಹಳ ದೊಡ್ಡ ಶಕ್ತಿಯನ್ನು ಕೊಟ್ಟಿರುವಂಥ ಸಂಸ್ಥೆ. ನಾವಿಲ್ಲಿ ಕರಾವಳಿಯ ಉದ್ದಕ್ಕೆ ನೋಡಿದರೆ ತುಂಬ NRCC ಇರ್ಬೋದು, CPCRI ಇರ್ಬೋದು, ಭಾಳ ದೊಡ್ಡ ಸಂಶೋಧನಾ ಕೇಂದ್ರಗಳು ಕೂಡ ಇದ್ದಾವೆ. ಹಾಗಾಗಿ ನಮ್ಮ ರೈತರಿಗೆ ಶಕ್ತಿಯನ್ನು ಕೊಡುವಂಥ ಇಂಥ ಸಂಸ್ಥೆಗಳ ಸಹಕಾರದೊಟ್ಟಿಗೆ ನಾವು ಹೆಚ್ಚು ಇನ್ನೂ ತೊಡಗಿಸಿಕೊಂಡ್ರೆ ನಮ್ಮಲ್ಲಿ ಬೆಳೆ ಪದ್ಧತಿಗಳನ್ನು ಅಥವಾ ಬೆಳೆ ಮಾದರಿಗಳನ್ನು ನಾವು ಬದಲಾಯಿಸಿ ಪರಿಸ್ಥಿತಿಗೆ, ಸವಾಲಿಗೆ, ನಮ್ಮ ಕೈಯಲ್ಲಿ ಇಲ್ಲದೇ ಇರುವಂಥ ಎಷ್ಟೋ ಸವಾಲುಗಳಿದೆ. ಅಂದರೆ ಮಳೆ ನಮ್ಮ ಕೈಯಲ್ಲಿಲ್ಲ, ಅಥವಾ ರೋಗಗಳು ಇನ್ಯಾವುದೋ ಕಾಲಕ್ಕೆ ಬರುವಂಥದ್ದು ನಮ್ಮ ಕೈಯಲ್ಲಿಲ್ಲ. ಎಷ್ಟೋ ಸಲ ಬೆಳೆ ಚೆನ್ನಾಗಿ ಬಂದರೂ ಕೈಗೆ ರೇಟ್ ಸಿಗಲ್ಲ. ಇಂಥ ವೈಪರೀತ್ಯದ ಮಧ್ಯೆ ಒಬ್ಬ ರೈತನನ್ನು ಉಳಿಸ್ಕೊಳ್ಳುವಂಥದ್ದು, ಅವನಿಗೆ ಆತ್ಮಸ್ಥೈರ್ಯವನ್ನು ಕೊಡುವಂಥದ್ದು ಇಂಥ ಕೃಷಿ ಮೇಳಗಳಿಂದ ಅದು ಸಾಧ್ಯ. ಯಾಕೆಂದರೆ ಹಿಂದೆಲ್ಲ ಸಾಂಸ್ಕೃತಿಕವಾಗಿ ಅಥವಾ ಮೂಲಭೂತವಾಗಿ ನಾವು ನಡೆಸ್ತಾ ಇರುವಂಥ ಎಷ್ಟೋ ಬೆಳೆಗಳು, ಅದು ಭತ್ತ, ನಮಗೆ ಕೇವಲ ಅದೊಂದು ಕೃಷಿ ಮಾತ್ರ ಅಲ್ಲ, ಅದರಲ್ಲಿ ನಮ್ಮ ಸಂಸ್ಕೃತಿ ಕೂಡ ಇತ್ತು. ಹಾಗಾಗಿ ಬೆಳೀತಾ ಬೆಳೀತಾ ಅದು ಸುಗ್ಗಿ ಮಾಡಿದಾಗ ಅಥವಾ ಅಲ್ಲಿ ನಾವು ಗದ್ದೆಯ ಕೊನೆ ಬಿತ್ತನೆ ಮಾಡುವಾಗ, ನಾಟಿ ಮಾಡುವಾಗ ಎಷ್ಟೋ ರೈತರಿಗೆ ಖುಷಿ, ಸಂತೋಷವನ್ನು ಪಡುವಂಥ ಸಂದರ್ಭಗಳಿತ್ತು. ಆದರೆ ಈಗ ಅದನ್ನು ಹೊರತಾಗಿ ಎಲ್ಲ ಜನ ಸಮುದಾಯವನ್ನು ಸೇರಿಸಿ ಅವರಿಗೆ ಪ್ರೇರಣೆ ಕೊಡುವಂಥ ಒಂದು ಸಾಮರ್ಥ್ಯ ಇದ್ದರೆ ಇಂಥ ಕೃಷಿ ಮೇಳ, ಇಂಥ ಕೃಷಿ ಒಂದು ಕಾರ್ಯಾಗಾರಗಳು ಅವರಿಗೆ ರೈತರಿಗೆ ಪ್ರೇರಣೆಯನ್ನು ಕೊಡಬೇಕಾಗಿದೆ. ಈ ದಿಸೆಯಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯನ್ನೂ ಈ ಕಾರ್ಯಕ್ರಮದೊಟ್ಟಿಗೆ ಕೈ ಜೋಡಿಸಿದ್ದಕ್ಕಾಗಿ, ನಮ್ಮನ್ನು ಸೇರಿಸ್ಕೊಂಡಿದ್ದಕ್ಕಾಗಿ ನಾವು ಸಂತೋಷವನ್ನು ವ್ಯಕ್ತಪಡಿಸ್ತಾ, ಇಲ್ಲಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಪ್ರಾರಂಭ ಆದ ನಂತರ ನಾವೆಷ್ಟೋ ರೈತರಲ್ಲಿಗೆ ನಮ್ಮ ಸಣ್ಣ ರೈತರನ್ನು ನಾವು ಕರ್ಕೊಂಡು ಹೋಗಿದ್ದೇವೆ. ಇಲ್ಲಿ ಕಡಮಜಲು ಸುಭಾಷ್ ರೈ ಆಗ ನೆನಪು ಮಾಡಿಕೊಂಡಿರು, ಅಲ್ಲಿ ಮರಿಕೆಯವರು ಇರ್ಬೋದು, ಸೇಡಿಯಾಪ್ ಇರ್ಬೋದು, ಕುಂಟಿಗಾನ ಇರ್ಬೋದು, ತರಕಾರಿ ಕೃಷಿ ಬಗ್ಗೆ ನಾವೆಷ್ಟು ರೈತರ ಅಧ್ಯಯನ ಪ್ರವಾಸವನ್ನು ಮಾಡಿದ್ದೇವೆ. ಇಲ್ಲಿ ಕಳೆದ 3 ದಿನಗಳಲ್ಲಿ ನಾವು ಬೇರೆ ಬೇರೆ ಭಾಗದಿಂದ ರೈತರನ್ನು ಅಧ್ಯಯನ ಪ್ರವಾಸಕ್ಕೆ ಕರ್ಕೊಂಡು ಹೋಗಿದ್ದೇವೆ. ಯಾಕೆಂದರೆ ಇಲ್ಲಿಯ ವಸ್ತು ಪ್ರದರ್ಶನ ಮಳಿಗೆ ಮತ್ತು ವಿಚಾರ ಸಂಕಿರಣ ಅವರಿಗೆ ಪರಿಚಯ ಆಗಲಿ ಅಂಥೇಳಿ. ಪೂಜ್ಯ ಕಾವಂದರ ಅಭಿಪ್ರಾಯನೂ ಕೂಡ ಹಾಗೆ, ಸಣ್ಣ ರೈತರಿಗೆ ಬೇರೆ ಮಾದರಿ ರೈತರು ಅವರು ಪ್ರೇರಣೆ ಕೊಡಬೇಕು. ಅದು ಹೈನುಗಾರಿಕೆ ಇರ್ಬೋದು, ಬೇರೆ ಇತರ ಕೃಷಿಗಳ ಬಗ್ಗೆ ಇರ್ಬೋದು, ಅವ್ರು ಪ್ರೇರಣೆ ಕೊಡಬೇಕಾಗ್ತದೆ ಮತ್ತು ಪ್ರೇರಣೆ ತಗೊಳ್ಬೇಕಾಗಿದೆ. ಹಾಗಾಗಿ ಇಂತಹ ಮಾದರಿ ರೈತರ ಬಳಿಗೆ ಅವರನ್ನು ನಾವು ಕರ್ಕೊಂಡು ಹೋಗಿದ್ವಿ ಮತ್ತು ಇಂತಹ ನಮ್ಮ ಕೃಷಿ ಮೇಳದಲ್ಲಿ ಕೂಡ ಅವರನ್ನು ತೊಡಗಿಸಿಕೊಳ್ಳುವಂಥ ಕೆಲಸವನ್ನು ನಮ್ಮ ಸಂಸ್ಥೆ ಮಾಡಿದೆ. ಈ ಒಂದು ಕೆಲಸವನ್ನು ಮಾಡಿದಂತಹ ಕೃಷಿಕ ಸಮಾಜದ ಜೊತೆಗೆ ನಮ್ಮ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಯಾವತ್ತೂ ನಿಮ್ಮ ಜೊತೆಗೆ ಕೈ ಜೋಡಿಸ್ತದೆ ಮತ್ತು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಸಂಘಟನೆ ಮಾಡಿರುವಂತಹ ಮತ್ತು ನಮ್ಮನ್ನು ಇದರಲ್ಲಿ ಜೋಡಿಸಿರುವಂಥ ಈ ಸಂಸ್ಥೆಗೆ ಮತ್ತೊಮ್ಮೆ ಧರ್ಮಸ್ಥಳ ಸಂಸ್ಥೆ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಲ್ಲಿಸ್ತಾ, ಎಲ್ರಿಗೂ ಒಳ್ಳೆಯದಾಗಲಿ, ನಮ್ಮ ಇಡೀ ಜಿಲ್ಲೆಗೆ ಸುಭಿಕ್ಷೆಯನ್ನು ಆ ಸ್ವಾಮಿ ಕರುಣಿಸಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶುಭವನ್ನು ಹಾರೈಸಿದಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ಇದರ ಪ್ರಾದೇಶಿಕ ನಿರ್ದೇಶಕರಾಗಿರುವಂತಹ ಆನಂದ ಸುವರ್ಣ ಸರ್ ಅವರಿಗೆ ಮತ್ತೊಮ್ಮೆ ಅಭಿವಂದನೆ ಸಲ್ಲಿಸ್ತಾ ಇದ್ದೇವೆ. ನಮ್ಮ ಜೊತೆ ಗೇರು ನಿಗಮದ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಮಮತಾ ಗಟ್ಟಿ ನಮ್ಮ ಜೊತೆ ಇದ್ದಾರೆ. ಅವರು ಶುಭವನ್ನು ಹಾರೈಸಬೇಕಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ.
ಕ್ಷೇತ್ರ ಸಾನ್ನಿಧ್ಯದ ಮಾಲಿಂಗೇಶ್ವರ ಸ್ವಾಮಿಗೆ ಮನಸಾರೆ ವಂದಿಸಿಕೊಂಡು ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜ ಬೆಂಗಳೂರು, ಜಿಲ್ಲಾ ಕೃಷಿಕ ಸಮಾಜ ದಕ್ಷಿಣ ಕನ್ನಡ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ರೈತ ಕುಡ್ಲ ಪ್ರತಿಷ್ಠಾನ ಇವರ ಸಹಯೋಗದೊಂದಿಗೆ ನಡೀತಕ್ಕಂಥ ಮೈಸೂರು ವಿಭಾಗ ಮಟ್ಟದ ಕೃಷಿ ಮೇಳ ಸಸ್ಯ ಜಾತ್ರೆ ಎನ್ನುವಂಥ ಒಂದು ಅದ್ಭುತವಾದಂಥ ಕಲ್ಪನೆ ಉಳ್ಳಂಥ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಇದರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಕ್ಕಂಥ ನಮ್ಮ ಕೃಷಿಕ ಸಮಾಜದ ಅಧ್ಯಕ್ಷರೂ ಆಗಿರ್ತಕ್ಕಂಥ ವಿಜಯಕುಮಾರ್ ರೈಗಳಿದ್ದಾರೆ. ನನ್ನ ರಾಜಕೀಯ ಗುರುಗಳು, ನಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾಜಿ ಮಂತ್ರಿಗಳೂ ಆಗಿರ್ತಕ್ಕಂಥ ಶ್ರೀ ಬಿ ರಮನಾಥ್ ರೈಯವರಿಗೆ ನಾನು ವಂದಿಸಿಕೊಂಡು, ಈ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ ಹಿರಿಯರು ಆದರಣೀಯರೂ ಆಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ರವರಿಗೆ ಕೂಡ ವಂದಿಸಿಕೊಂಡು, ವೇದಿಕೆಯಲ್ಲಿರುವ ಎಲ್ಲ ಆದರಣೀಯ ಅತಿಥಿ ಗಣ್ಯರಿಗೂ ಕೂಡ ವಂದಿಸಿಕೊಂಡು, ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯರಿಗೂ ವಂದಿಸಿ, ಮಾಧ್ಯಮದವರಿಗೂ ಕೂಡ ವಂದಿಸಿ, ಈಗಾಗಲೇ ಈ ಕಾರ್ಯಕ್ರಮ 3 ದಿನದಿಂದ ನಾನು ಪತ್ರಿಕೆಯಲ್ಲಿ ಕೂಡ ನೋಡಿದ ಹಾಗೆ ಭಾಳಷ್ಟು ಅತ್ಯುತ್ತಮವಾಗಿ ಈ ಕಾರ್ಯಕ್ರಮದ ಒಂದು ಮಾಹಿತಿಗಳು ಬಂದಿದೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ಪುತ್ತೂರಲ್ಲಿ ನಡೀತಕ್ಕಂಥ ಈ ಕೃಷಿ ಮೇಳ ಸಸ್ಯ ಜಾತ್ರೆ ಇದು ಅಭೂತಪೂರ್ವವಾದಂಥ ಇವತ್ತು ಮನ್ನಣೆಯನ್ನು ಗಳಿಸಿದೆ ಅನ್ನೋದಕ್ಕೆ ಇಲ್ಲಿ ಬರ್ತಕ್ಕಂಥ ಜನಸ್ತೋಮವೇ ಸಾಕ್ಷಿ ಅಂತೇಳಿ ನಾನು ಅಲ್ಲಿಂದ ಬರುವಾಗಲೇ ನೋಡಿದ್ದೆ. ಬಹುಶಃ ಹೇಳಿದರು ವೇದಿಕೆಯಲ್ಲಿದ್ದವರು, ಮಕ್ಕಳು ಮಹಿಳೆಯರು ಎಲ್ಲರೂ ಒಟ್ಟು ಸೇರಿ ಜಾತ್ರೆಯ ಸ್ಥಳದಲ್ಲಿ ಒಂದು ಬರ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ಕೃಷಿ ಜಾತ್ರೆ, ನಮ್ಮ ಕೃಷಿ ಮೇಳ ಮೂಡಿ ಬಂದಿದೆ. ಇದನ್ನು ಸಂಘಟಿಸಿದಂಥ ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷರು ಹಾಗೆ ಸರ್ವರಿಗೂ ನಾನು ಮೊದಲಾಗಿ ವಂದಿಸಿಕೊಳ್ತಾ ಇದ್ದೇನೆ. ಬಹುಶಃ ಇವತ್ತು ಬೆಳಿಗ್ಗೆ ಪದ್ಮನಾಭರೈಗಳು ಫೋನ್ ಮಾಡಿದರು, ನಾವು ಮೊನ್ನೆ ಬರಬೇಕಿತ್ತು, ಇವತ್ತು ಬನ್ನಿ ನಮ್ಮ ಕಾರ್ಯಕ್ರಮಕ್ಕೆ ಅಂತ. ಬಹುಶಃ ಇವತ್ತು ನಾವು ಬಂದಿದ್ದೇವೆ. ನಮ್ಮ ಊರಿನಲ್ಲಿ ಕಂಬಳದ ಕಾರ್ಯಕ್ರಮ, ನರಿಂಗಾನ ಕಂಬಳ ಇತ್ತು. ಬಹುಶಃ ಅಲ್ಲಿ ಕೂಡ ಜಾತ್ರೋತ್ಸವ ಸಂದರ್ಭದಲ್ಲಿ ಆ ಕಾರ್ಯಕ್ರಮವು ಕೂಡ ಜರುಗಿತು. ಇವತ್ತು ಕೃಷಿ ಪ್ರಧಾನವಾದಂಥ ನಮ್ಮ ಭಾರತ ದೇಶದಲ್ಲಿ ನಾವು ನೋಡ್ತಾ ಇದ್ದೇವೆ, ಪ್ರತಿಯೊಬ್ಬ ಕೃಷಿಕನ ಮನೆಯೂ ಕೂಡ ಇವತ್ತು ಬೆಳಗಿದೆ. ಕೃಷಿಯಲ್ಲಿ ಬಹಳಷ್ಟು ಬೇಗನೆ ಒಬ್ಬರಿಗೆ ಶ್ರೀಮಂತಿಗೆ ಬರೆದಿದ್ದರೂ ಕೂಡ ಅವರ ಮನೆ ನಿಜವಾಗಿ ಕೂಡ ಒಂದು ಅತ್ಯುತ್ತಮ ರೀತಿಯಲ್ಲಿ ಸಮೃದ್ಧತೆಯಿಂದ, ಶಾಂತಿಯುತವಾಗಿ, ಸಹಬಾಳ್ವೆಯಿಂದ, ಆರೋಗ್ಯಕರವಾಗಿ ಇವತ್ತು ಬದುಕುವ ಮನೆ ಅಂತೇಳಿದರೆ ಅದು ಕೃಷಿಕನ ಮನೆ ಅಂತೇಳಿ ನಾನು ಬಹಳಷ್ಟು ಆತ್ಮವಿಶ್ವಾಸದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ಹಿಂದೆ ಎಲ್ಲ ಇತ್ತು, ನಮ್ಮ ತಂದೆಯವರು ಹೇಳ್ತಾ ಇದ್ರು, ಮಕ್ಕಳಿಗೆ ಮದುವೆ ಮಾಡಿ ಕೊಡುವಾಗ ಕೃಷಿ ಕುಟುಂಬಕ್ಕೆ ಕೊಟ್ಟರೆ 3 ಹೊತ್ತು ಅವಳು ಚೆನ್ನಾಗಿ ಊಟ ಮಾಡ್ತಾಳೆ ಎನ್ನುವಂಥ ಒಂದು ಪದ್ಧತಿ ನಮ್ಮ ಹಿರಿಯರಿಗಿತ್ತು. ಹಾಗೆ ಅಂಥ ಒಂದು ಸಂಸ್ಕೃತಿಯೂ ಕೂಡ ನಮ್ಮಲ್ಲಿತ್ತು. ಆದರೆ ಅಷ್ಟು ನಮ್ಮ ಹಿರಿಯರು ಆ ಕೃಷಿ ಮನೆಗೆ ಅಷ್ಟು ಸಂಪತ್ತಾಗಿದ್ದುಕೊಂಡು ಯಾವುದೇ ತೊಂದರೆಗಳಿಲ್ಲದೆ ಆರೋಗ್ಯವಂತ ಜೀವನವನ್ನು ನಡೆಸತಕ್ಕಂಥ ಬದುಕು ನಮ್ಮದಾಗಿತ್ತು ಅನ್ನೋದನ್ನು ಕೂಡ ನಾವು ನೋಡಿದ್ದವರು. ನಮ್ಮ ಹಿರಿಯರ ಮಾತುಗಳು ಕೂಡ ಹಾಗೇ ಇತ್ತು. ಬಹುಶಃ ಇವತ್ತಿನ ಈ ಒಂದು ಆಧುನಿಕ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಎಷ್ಟು ಆಧುನೀಕರಣಕ್ಕೆ ಹೋದರೂ ಕೂಡ ಕೊರೋನಾ ಸಂದರ್ಭದಲ್ಲಿ ಎಲ್ಲರೂ ಪೇಟೆಯಲ್ಲಿದ್ದವರು ನಮ್ಮ ಹಳ್ಳಿಗೆ ಬರುವಂತಾಯಿತು. ಎಲ್ಲರೂ ಕೂಡ ಯಾಕಂತೇಳಿದ್ರೆ ಉತ್ತಮ ವಾತಾವರಣ ಬೇಕು, ಗಾಳಿ ಬೇಕು, ಶುದ್ಧವಾದ ನೀರು ಕುಡಿಲಿಕ್ಕೆ ಬೇಕು, ಎಲ್ಲವೂ ಕೂಡ ಕೊನೆಗೆ ಬರೋದು ನಾವು ಹಳ್ಳಿಗೆ ಅನ್ನೋದನ್ನು ಆ ಒಂದು ಸಂದರ್ಭ ಜನರಿಗೆ ಮನದಟ್ಟಾಗಿತ್ತು. ತದನಂತರದ ದಿನಗಳಿಂದ ನಾವು ನೋಡಿದಾಗಿತ್ತು ಬಹಳಷ್ಟು ಜನ ಇಂಥ ಸಸ್ಯ ಜಾತ್ರೆ ಕೃಷಿ ಮೇಳಕ್ಕೆ ಬರಲಿಕ್ಕೆ ಕೂಡ ಇವತ್ತು ನಾವು ನೋಡ್ತಾ ಇದ್ದೀವಿ. ಪ್ರತಿಯೊಬ್ಬರಿಗೂ ಕೂಡ ಇವತ್ತಿನ ಆಹಾರ ಪದ್ಧತಿ, ಅವರ ಜೀವನ ಶೈಲಿ, ಆ ಒಂದು ನೆಲೆಯಲ್ಲಿ ಇವತ್ತು ಇಂತಹ ನಮ್ಮ ಬದುಕಿಗೆ ಕೃಷಿ ಆಧಾರಿತವಾದಂಥ ಪದ್ಧತಿಗೆ ಇವತ್ತು ಜನರು ಬರ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಆ ನೆಲೆಯಲ್ಲಿ ಇವತ್ತಿನ ದಿನಗಳಲ್ಲಿ ಇಂತಹ ಕೃಷಿ ಮೇಳ ಸಸ್ಯ ಜಾತ್ರೆಗಳು ನಿಜವಾಗಿ ಕೂಡ ಅರ್ಥಪೂರ್ಣ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸಿಕೊಂಡು, ಬಹುಶಃ ಹಿರಿಯರ ವೇದಿಕೆಯ ಮುಂಭಾಗದಲ್ಲಿ ಸುಭಾಶ್ರಯಗಳು ಇದ್ದಾರೆ. ಬಹುಶಃ ನಮ್ಮ ಗೇರು ಬೆಳೆಯನ್ನು ಬೆಳೆಸ್ತಕ್ಕಂಥ ಅವರು ಇವತ್ತು ನಮ್ಮ ಜಿಲ್ಲೆಯಲ್ಲೆಲ್ಲ ರಾಜ್ಯದಲ್ಲೇ ಒಂದು ಅತ್ಯುತ್ತಮ ಒಬ್ಬ ಕೃಷಿಕರಾಗಿ ಮೂಡಿ ಬಂದಿದ್ದಾರೆ. ಮೊನ್ನೆ ರಮನಾಥ್ ರೈ ಅವರು ಹೇಳಿದರು, ನಾನು ಅವರ ಮನೆಗೆ ವಿಸಿಟ್ ಕೊಟ್ಟಿದ್ದೆ, ನೋಡಿ ಬಂದೆ ಅಂತ. ಬಹುಶಃ ನಮಗೂ ಕೂಡ ಹೋಗ್ಲಿಕ್ಕಿದೆ. ಇವತ್ತು ಮೊನ್ನೆ ನಮ್ಮ ಮಿನಿಸ್ಟ್ರು ಈಶ್ವರ ಖಂಡ್ರೆ ಅವರು ಬಂದಿದ್ದರು. ಈ ಸರಿ ನಿಮಗೆಲ್ಲರಿಗೂ ಕೂಡ ನಾವು ಕರಿತೇವೆ, ನಿಮ್ಮ ಎಲ್ಲರ ನಮಗೆ ಜಿಲ್ಲಾ ಕೃಷಿಕ ಸಮಾಜದ್ದು ಕೂಡ ಸಹಕಾರ ಬೇಕಾಗಿದೆ
ಬೇಕಾಗಿದೆ. ರಾಜ್ಯ ಮಟ್ಟದ ಮೊನ್ನೆ ರಮನಾಥ್ ರೈ ಅವರು ಕೂಡ ಇದ್ರು, ನಮಗೆ ಸಾಥನ್ನು ಕೊಟ್ಟಿದ್ದಾರೆ. ಈಶ್ವರ್ ಖಂಡ್ರೆ ಸರ್ ಹತ್ರ ಒಂದು ಅತ್ಯುತ್ತಮವಾದಂತಹ ರಾಜ್ಯ ಮಟ್ಟದ ಗೇರು ಮೇಳ ಕಾರ್ಯಕ್ರಮವನ್ನು ಕೂಡ ನಾವು ಫೆಬ್ರವರಿಯಲ್ಲಿ ಆಯೋಜಿಸಲಿಕ್ಕಿದ್ದೇವೆ. ಹಾಗಾಗಿ ನಾನು ಈ ವೇದಿಕೆಯಲ್ಲಿ ತಮ್ಮೆಲ್ಲರ ಸಹಕಾರವನ್ನು ಕೂಡ ಕೇಳ್ಕೊಳ್ತಾ ಇದ್ದೇನೆ. ಮುಂದಿನ ದಿನದಲ್ಲಿ ವಾಣಿಜ್ಯ ಬೆಳೆಯಾಗಿರ್ತಕ್ಕಂತಹ ಗೇರು ಕೂಡ ಇವತ್ತು ಬಹಳಷ್ಟು ಕಮ್ಮಿ ನಮಗೆ ಕಾಣ್ತಾ ಇದ್ದೇವೆ. ಯಾಕಂತೇಳಿದರೆ ಇವತ್ತಿನ ವಾತಾವರಣ, ಆ ಒಂದು ಇವತ್ತಿನ ಇದಕ್ಕೆ ಅಷ್ಟೊಂದು ಬೆಳೆಗಳು ಬರ್ತಾ ಇಲ್ಲ ಅನ್ನೋದನ್ನು ಕೂಡ ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ಇವತ್ತು ಜಾಸ್ತಿಯಾಗಿ ಇಂಪೋರ್ಟ್ ಜಾಸ್ತಿ ಆಗ್ತಾ ಇದೆ, ನಮ್ಮ ರಫ್ತು ಕಮ್ಮಿ ಆಗಿದೆ. ನಮಗೆ ಬೇಕಾದಷ್ಟಂಥ ಗೇರು ಕೂಡ ಇವತ್ತು ನಮಗೆ ಗೇರು ಬೀಜಗಳು ಸಿಗ್ತಾ ಇಲ್ಲ. ಹಾಗಾಗಿ ನಾನು ಕೇಳೋದಿಷ್ಟೇ, ಹಿಂದೆ ನಮ್ಮ ರೈತರು ಹೇಗೆಲ್ಲ ಪಾಳು ಬಿಟ್ಟಂತಹ ಜಾಗದಲ್ಲಿ ಗೇರು ಬೆಳೆಗಳನ್ನು ಬೆಳೆಸ್ತಾ ಇದ್ರು, ಇವತ್ತು ಕಡಿಮೆಯಾಗಿದೆ. ತಾವು ಕೂಡ ಒಂದು ಹೆಚ್ಚಿನ ಆ ಭಾಗದಲ್ಲಿ ಖರ್ಚು ಕಡಿಮೆ ಅದಕ್ಕೆ, ಆದರೂ ಕೂಡ ಅದನ್ನು ತಾವೆಲ್ಲರೂ ಬೆಳೆಸಬೇಕು. ನನಗಿಂತ ಹೆಚ್ಚಿಗೆ ನಿಮಗೆ ಅದರ ಮಾಹಿತಿ ಇದೆ. ಬಹುಶಃ ಸುಭಾಷ್ ರೇಗಳಂತವರು ಹೇಳಿದರೆ, ಮೊನ್ನೆ ನಮ್ಮ ನಿಗಮದ್ದು ಒಂದು ಕಾರ್ಯಕ್ರಮವನ್ನು ಕೂಡ ಇದರಲ್ಲಿ ಪದ್ಮನಾಭ ರೇಗಳು ಕೃಷಿಕ ಸಮಾಜದವರು ಕೇಳಿಕೊಂಡಿದ್ದಕ್ಕಾಗಿ ನಾವು ಕೊಟ್ಟಿದ್ದೇವೆ. ಬಹುಶಃ ಅತ್ಯುತ್ತಮವಾದ ಮಾಹಿತಿಯನ್ನು ಕೂಡ ನಮ್ಮ ಇದರಿಂದ ಕೊಟ್ಟಿದ್ದಾರೆ. ಬಹುಶಃ ಮುಂದಿನದಲ್ಲಿ ನಾವು ನೀವು ಒಟ್ಟಾಗಿ ಸೇರಿಕೊಂಡು ಏನೆಲ್ಲ ಕೃಷಿ ಆಧಾರಿತ ಚಟುವಟಿಕೆಗಳಿಗೆ ವಿವಿಧ ರೀತಿಯಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡುವ ಮುಖಾಂತರ ಇವತ್ತಿನ ಯುವಕ ಶಕ್ತಿಯು ಕೂಡ ಇದಕ್ಕೆ ನಾವು ಸೆಳಿಬೇಕಾಗ್ತದೆ. ಎಲ್ಲೆಲ್ಲೋ ದೂರದಲ್ಲಿ ಹೋಗಿ ಇಂಜಿನಿಯರಿಂಗ್ ಮಾಡಿಕೊಂಡು ಬಹಳಷ್ಟು ಕಮ್ಮಿ ಸಂಬಳವನ್ನು ಪಡೆಯುವವರು ಕೂಡ ಇವತ್ತು ಕಷ್ಟಪಟ್ಟು ಬೆಂಗಳೂರಲ್ಲಿದ್ದಾರೆ. ಆದರೆ ತಮ್ಮಲ್ಲಿ ತಂದೆ ತಾಯಿಯ ಜಾಗ ಇದ್ದರೂ ಕೂಡ ಅದನ್ನು ನೋಡುವವರಿಲ್ಲ. ಹಾಗಾಗಿ ಈ ಅತ್ಯಾಧುನಿಕವಾದಂಥ ಕೃಷಿಗಳು ಇವತ್ತಿನ ದಿನದಲ್ಲಿ ಆ ವ್ಯವಸ್ಥೆ ಬಂದರೆ ಖಂಡಿತವಾಗಿ ಕೂಡ ನಮ್ಮ ಮಕ್ಕಳು ಕೂಡ ಈ ಒಂದು ವ್ಯವಸ್ಥೆಗೆ ಮುಂದಿನ ದಿನಗಳಲ್ಲಿ ಬರ್ತಾರೆ ಎನ್ನುವಂಥ ವಿಶ್ವಾಸ ಇದೆ. ಅದಕ್ಕೆ ತಾವೆಲ್ಲ ಹಿರಿಯರು ಸೇರಿಕೊಂಡು ಆ ಒಂದು ಇದಕ್ಕೆ ಅತ್ಯುತ್ತಮವಾದಂತಹ ಕಾರ್ಯಕ್ರಮಗಳನ್ನು ಕೊಡುವ ಮುಖಾಂತರ ಯುವಕರನ್ನು ಕೂಡ ಸೆಳೆಯುವಂಥ ಆ ಒಂದು ಯೋಜನೆಗಳನ್ನು ಹಾಕಿದರೆ ಖಂಡಿತವಾಗಿ ಕೂಡ ನಮ್ಮ ಕೃಷಿ ಪ್ರಧಾನವಾದಂಥ ಭಾರತ ದೇಶ ಇನ್ನೂ ಕೂಡ ಸಂಪದ್ಭರಿತವಾಗಿ ಬೆಳೆಯುತ್ತದೆ. ನಾವೆಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಬದುಕ್ತಕ್ಕಂಥ ದಿನಗಳು ಖಂಡಿತವಾಗಿ ಕೂಡ ಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆ ನಿಜವಾಗಿ ಕೂಡ ಸಂಪದ್ಭರಿತವಾಗಿ ಇವತ್ತು ಎಲ್ಲ ವಿಚಾರಗಳಲ್ಲಿ ಕೂಡ ಮೊನ್ನೆ ಮುಖ್ಯಮಂತ್ರಿಗಳು ಮಂಗಳೂರಿಗೆ ಬಂದಾಗ ಹೇಳ್ತಿದ್ರು, ಇಡೀ ರಾಜ್ಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಷ್ಟು ಒಳ್ಳೆಯ ಜಿಲ್ಲೆ ಇಲ್ಲ ಅಂತ. ಎಲ್ಲ ಧಾರ್ಮಿಕ ಕೇಂದ್ರಗಳಿರ್ಬೋದು, ಬೇರೆ ಬೇರೆ ಶೈಕ್ಷಣಿಕವಾಗಿರ್ಬೋದು, ಸಾಂಸ್ಕೃತಿಕವಾಗಿರ್ಬೋದು, ಎಲ್ಲ ವಿಚಾರಗಳನ್ನು ಕೂಡ ನಮ್ಮ ಪರಂಪರೆ ನೋಡಿದರೆ ನಮ್ಮ ಜಿಲ್ಲೆ ಇದರಲ್ಲಿ ಮೊದಲು ಅಂತ ನಾವು ಹೇಳಲಿಕ್ಕೆ ಬಯಸ್ತೇವೆ. ಹಾಗಾಗಿ ಈ ಜಿಲ್ಲೆಯಲ್ಲಿ ಹುಟ್ಟಿದಂಥ ನಾವೆಲ್ಲರೂ ಕೂಡ ಭಾಗ್ಯವಂತರು, ಧನ್ಯರು ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಂತಹ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಮೂಡಿ ಬಂದಿದೆ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ ನಾನು ವಂದಿಸಿಕೊಂಡು ನಮಗೂ ಕೂಡ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮಗೆಲ್ಲರಿಗೂ ಕೂಡ ಮಗದೊಮ್ಮೆ ವಂದಿಸಿ, ಈ ಕಾರ್ಯಕ್ರಮದಲ್ಲಿ ಇವತ್ತು ಸನ್ಮಾನಗೊಳ್ಳಿಕ್ಕಿರ್ತಕ್ಕಂಥ ರೈತರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಎಲ್ಲ ಅತ್ಯುತ್ತಮ ಕೃಷಿಕರಿಗೆ, ಅತ್ಯುತ್ತಮ ಕೃಷಿ ಕೂಲಿ ಕಾರ್ಮಿಕರಿಗೆ ಈ ವೇದಿಕೆಯ ಮುಖಾಂತರ ಸನ್ಮಾನ ಸಿಗಲಿಕ್ಕಿದೆ. ತಮ್ಮ ಶ್ರಮಿಕಕ್ಕೆ ತಾವು ಮಾಡಿದಂಥ ಸೇವೆಗೆ ಖಂಡಿತವಾಗಿ ಕೂಡ ನಾನು ಕೂಡ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಗೌರವವನ್ನು ಸಲ್ಲಿಸಿ ಮುಂದಕ್ಕೆ ಎಲ್ಲರೂ ಕೂಡ ಶುಭವಾಗಲಿ. ಹೊಸ ವರ್ಷ ನಮಗೂ ನಿಮಗೂ ಬರ್ತಕ್ಕಂಥ ಮಕರ ಸಂಕ್ರಮಣ ಎಲ್ಲರಿಗೂ ಕೂಡ ಶುಭವನ್ನು ತರಲಿ ಅಂತ ಶುಭ ಹಾರೈಸಿ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಭಾರತ್, ಜೈ ಹಿಂದ್. ಥ್ಯಾಂಕ್ ಯು. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಗೇರು ನಿಗಮದ ಅಧ್ಯಕ್ಷರಾಗಿರುವಂತಹ ಮಮತಾ ಗಟ್ಟಿ ಮೇಡಮ್ ಅವರಿಗೆ ಅಭಿವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಮೇಡಮ್, ಕೃಷಿ ಮೇಳದಲ್ಲಿ ಮೊನ್ನೆ 10ನೇ ತಾರೀಕಿನ ಉದ್ಘಾಟನೆಗೊಂಡ ನಂತರ ಮಧ್ಯಾಹ್ನಕ್ಕೆ ವಿಚಾರಗೋಷ್ಠಿಯನ್ನು ನಾವು ಕಾರ್ಯಕ್ರಮ ಆಯೋಜಿಸಿಕೊಂಡಿರುತ್ತೇವೆ. ಅದರಲ್ಲಿ ಕರ್ನಾಟಕ ಗೇರು ನಿಗಮದ ಸಂಯೋಗದೊಂದಿಗೆ ಗೇರು ಕೃಷಿ ಮತ್ತು ತಾಂತ್ರಿಕತೆ ಎನ್ನುವಂಥ ವಿಚಾರಗೋಷ್ಠಿಯನ್ನು ಸಹ ನಾವು ಕಾರ್ಯಕ್ರಮದಲ್ಲಿ ಜೋಡಿಸಿಕೊಂಡಿದ್ದೇವೆ. ಕೃಷಿ ಮೇಳಕ್ಕೆ ಏನಾದರೂ ಗೇರು ನಿಗಮದಿಂದ ಸಹಾಯಧನ ಕೊಡುವುದಾದರೆ ನಾವು ಅದನ್ನು ಸ್ವೀಕರಿಸಲಿಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳುತ್ತಾ ಮತ್ತೊಮ್ಮೆ ಕೃತಜ್ಞತೆ ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವಿದ್ಯಾಧರ್ ಜೈನ್ ನಮ್ಮ ಇದ್ದಾರೆ, ತಮ್ಮ ಇರುವಿಕೆಯನ್ನು ಗುರುತಿಸ್ತಾ ಇದ್ದೇವೆ ಸರ್. ಅದೇ ರೀತಿ ಭರತ್ ರೈ ಇದ್ದಾರೆ, ತಮ್ಮ ಇರುವಿಕೆಯನ್ನು ಗುರುತಿಸ್ತಾ ಇದ್ದೇವೆ. ನಮ್ಮ ಸವಣೂರು ವಿದ್ಯಾರಶ್ಮಿ ವಿದ್ಯಾಲಯದ ಆಡಳಿತಾಧಿಕಾರಿ ನ್ಯಾಯವಾದಿಗಳಾಗಿರುವಂತಹ ಅಶ್ವಿನಿ ಎಲ್ ಶೆಟ್ಟಿ, ತಮ್ಮ ಇರುವಿಕೆಯನ್ನು ಗುರುತಿಸ್ತಾ ಇದ್ದೇವೆ ಸರ್.
ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇವತ್ತಿನ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ನಮ್ಮೆಲ್ಲರ ಹಿರಿಯರು ಆದರಣೀಯರು ಆಗಿರುವಂತಹ ಕರ್ನಾಟಕ ಸರ್ಕಾರದ ಮಾಜಿ ಮಂತ್ರಿಗಳಾಗಿರುವಂತಹ ಗೌರವಾನ್ವಿತರಾಗಿರುವ ಹಿರಿಯರಾಗಿರುವಂತಹ ಶ್ರೀ ರಮನಾಥ್ ರೈ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಸರ್. ಜಿಲ್ಲಾ ಕೃಷಿಕ ಸಮಾಜದ ಮುಂದಾಳುತ್ತದೆಯಲ್ಲಿ ಮೈಸೂರು ವಿಭಾಗ ಮಟ್ಟದ ಕೃಷಿ ಮೇಳ ಮತ್ತು ಸಸ್ಯ ಜಾತ್ರೆಯ ಈ ಒಂದು ಸಮಾರೋಪ ಸಮಾರಂಭದ ಸಭಾ ಅಧ್ಯಕ್ಷರು ವಹಿಸಿಕೊಂಡಿರ್ತಕ್ಕಂಥ ಕೃಷಿ ಸಮಾಜದ ಅಧ್ಯಕ್ಷರಾದಂಥ ವಿಜಯಕುಮಾರ್ ರೈ ಅವರೇ, ಲೋಕಸಭೆಯ ಮಾಜಿ ಸದಸ್ಯರು, ನನ್ನ ಆತ್ಮೀಯರಾದಂಥ ನಳಿನ್ ಕುಮಾರ್ ಕಟೀಲ್ರವರೇ, ಪ್ರತಿಷ್ಠಿತ ಕೆಮ್ಕೋ ಸಂಸ್ಥೆಯ ಅಧ್ಯಕ್ಷರಾದಂಥ ಸತೀಶ್ ಚಂದ್ರರವರೇ, ನಮ್ಮ ಸಹಕಾರಿ ಕ್ಷೇತ್ರದ ಧುರೀಣರಾದಂಥ ಸನ್ಮಾನ್ಯ ಶಶಿಕುಮಾರ್ ಬಲ್ಯೂಟ್ರವರೇ, ಹಾಗೆಯೇ ನಮ್ಮ ಗೇರು ನಿಗಮದ ಅಧ್ಯಕ್ಷರಾದಂಥ ಶ್ರೀಮತಿ ಮಮತಾ ಗಟ್ಟಿಯವರೇ, ಸ್ನೇಹಿತರಾದ ಶಿವಾನಂದ ಗೌಡ್ರಿದ್ದಾರೆ, ಹಾಗೆ ನೀವು ವೇದಿಕೆಯಲ್ಲಿರ್ತಕ್ಕಂಥ ಪದ್ಮನಾಭ ರೈ ಅವರು ನನ್ನನ್ನು ನಮ್ಮೆಲ್ಲ ಹೀಗೆ ಬರಲಿಕ್ಕೆ ಸ್ವಲ್ಪ ಅವರ ಬರಲೇಬೇಕು ಅಂತ ಹಠ ಹಿಡಿದ ಪ್ರಕಾರ ನಾವು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ಹೇಳಲಿಕ್ಕೆ ನಾನು ಅಪೇಕ್ಷೆ ಪಡ್ತಾ ಇದ್ದೀನಿ. ಹಾಗೆಯೇ ಬಂದಿರತಕ್ಕಂಥ ಎಲ್ಲ ಆಡ್ಯ ಗಣ್ಯ ಮಹನೀಯರೇ, ರೈತಾಪಿ ವರ್ಗದ ಬಂಧುಗಳೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ನಾವೆಲ್ಲ ಕೃಷಿಕರು. ಈ ಒಂದು ಜಿಲ್ಲೆ ಒಂದು ವಿಶಿಷ್ಟವಾದಂಥ ಜಿಲ್ಲೆ. ಇತರ ಜಿಲ್ಲೆಗೆ ಹೋಲಿಕೆ ಮಾಡಿದರೆ ನಮ್ಮ ಜಿಲ್ಲೆಯ ಕೃಷಿಗೂ ಇತರ ಜಿಲ್ಲೆಯ ಕೃಷಿಗೂ ತುಂಬ ವ್ಯತ್ಯಾಸ ಇದೆ. ನಾವು ಸಣ್ಣ ವಯಸ್ಸಿನಲ್ಲಿದ್ದಾಗ ನಮ್ಮ ಕೃಷಿ ಚಟುವಟಿಕೆಗಳು ಭತ್ತದ ಬೇಸಾಯಕ್ಕೆ ಸೀಮಿತವಾದಂಥ ಒಂದು ಕಾಲ ಇತ್ತು. ಭತ್ತದ ಬೇಸಾಯ ಬೆಳಗಿಂದ ಎದ್ದ ನಂತರ ನಮ್ಮ ಹಿರಿಯರು ಎಲ್ಲರೂ ಭತ್ತದ ಬೇಸಾಯಕ್ಕೆ ಬೇಕಾದಂಥ ವ್ಯವಸ್ಥೆಗಳ ಕ್ರೋಢೀಕರಣ ಮಾಡ್ತಕ್ಕಂಥದ್ದು, ಎತ್ತುಗಳನ್ನು ಕೋಣಗಳನ್ನು ಗದ್ದೆಗೆ ಇಳಿಸ್ತಕ್ಕಂಥದ್ದಿರ್ಬೋದು, ಅಥವಾ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು. ಕೃಷಿ ಚಟುವಟಿಕೆಯ ಅನೇಕ ರೀತಿಯ ವ್ಯವಸ್ಥೆಗಳನ್ನು, ಆ ನಡವಳಿಕೆಯನ್ನು ನಾವು ನೋಡ್ತಾ ಇದ್ವಿ. ಹಾಗೆ ಈಗ ವರ್ತಮಾನ ಸಂದರ್ಭದಲ್ಲಿ ಭತ್ತದ ಬೇಸಾಯ ಭಾಳ ಕಷ್ಟದ ಬೇಸಾಯ ಅಂತೇಳಿ ರೈತರಿಗೆ ಮನವರಿಕೆ ಆಗಿದೆ. ಈಗ ಏನಾಗಿದೆ ಅಂದರೆ ಭತ್ತದ ಬೇಸಾಯ ಮಾಡ್ತಕ್ಕಂಥದ್ದು ಒಂದು ಪ್ರತಿಷ್ಠೆಗೆ ಬೇಸಾಯ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಒಂದು ಕಾಲಘಟ್ಟಕ್ಕೆ ಬಂದು ನಿಂತಿದೆ. ಸಾರಿ, ಬಾಲಿತವ್ರ ಹೆಸರು ಸ್ವಲ್ಪ ನಿಧಾನ ಆಯಿತು. ನಾವು ಪ್ರತಿಷ್ಠೆಗಾಗಿ ಕೃಷಿ ಭತ್ತದ ಬೇಸಾಯ ಮಾಡ್ತಕ್ಕಂಥದ್ದು ಅಂತ ಹೇಳ್ತಕ್ಕಂಥ ಒಂದು ಕಾಲಕ್ಕೆ ಬಂದ್ವಿ. ಆದರೆ ನಮ್ಮ ರೈತರು ಒಂದು ರೀತಿ ಬುದ್ಧಿವಂತ ರೈತರು ಇರತಕ್ಕಂಥ ಜಿಲ್ಲೆ ಇದು. ನಾವು ಬುದ್ಧಿವಂತರು ಅಂತ ಹೇಳಿದ್ರು ಖಂಡಿತ ಒಪ್ಪಲೇಬೇಕು. ಯಾಕೆಂತ ಹೇಳಿದ್ರೆ ಕೆಲವು ವಿಚಾರಗಳಲ್ಲಿ ನಮ್ಮ ರೈತರು ಆರ್ಥಿಕವಾಗಿ ಲಾಭದಾಯಕವಾದ ಕೃಷಿ ಯಾವುದು ಅಂತ ನೋಡಲಿಕ್ಕೆ ಅದಕ್ಕೆ ಮನಸ್ಸು ಮಾಡಿದರು. ಆರ್ಥಿಕ ಲಾಭದಾಯಕವಾದ ಬೇಸಾಯ ಯಾವುದು ಅಂತ.
ಹೌದು, ಅಡಿಕೆ ನಮ್ಮದು ಹಿರಿಯರಲ್ಲಾಗಾಯಿತು, ಅಡಿಕೆ ಬೇಸಾಯವನ್ನು ಮಾಡ್ತಾ ಬಂದದ್ದು ಇದೆ. ಬಹುಶಃ ಭತ್ತದ ಬೇಸಾಯ ಬಿಟ್ಟರೆ ಅಡಿಕೆ ಬೇಸಾಯ, ತೆಂಗಿನ ಬೇಸಾಯ ಇದು ಸಾಮಾನ್ಯವಾಗಿರ್ತಕ್ಕಂಥ ಬೇಸಾಯ. ಗದ್ದೆಗಿಂತ ಹೆಚ್ಚು ಲಾಭದಾಯಕ ಆರ್ಥಿಕ ಲಾಭ ಕೊಡುವಂಥದ್ದು ಯಾವುದು ಅಂತ ಹೇಳಿದರೆ ಅದು ಅಡಿಕೆ ಬೇಸಾಯ ಅಂತ ಹೇಳಿದನ್ನು ರೈತರು ತೀರ್ಮಾನ ಮಾಡಿದರು. ನಮ್ಮಲ್ಲಿ ಗದ್ದೆಗಳು ಸುಮಾರು ಇತ್ತು, ಆದರೆ ಈಗ ಯಾವುದೇ ಒಂದು ನನ್ನ ಮನೆಯ ವಾತಾವರಣದಲ್ಲಿ, ನನ್ನ ಕುಟುಂಬದ ವಾತಾವರಣದಲ್ಲಿ ನಮ್ಮಲ್ಲಿ ಗದ್ದೆ ಇಲ್ಲ, ಸತ್ಯ ಒಪ್ಪಬೇಕು. ಒಂದು ಕಾಲದಲ್ಲಿ 190 ಭಾಗ ಗದ್ದೆ, ಈಗ 190 ಭಾಗ ಗದ್ದೆ ಇಲ್ಲ. ಅದು ತೋಟಗಾರಿಕಾ ಕಸುಬನ್ನು ಮಾಡಲಿಕ್ಕೆ ನಾವು ಶುರು ಮಾಡಿದ್ವಿ. ಯಾಕೆಂದರೆ ಆರ್ಥಿಕ ಲಾಭದಾಯಕವಾದ ಕೃಷಿ ಯಾವುದು ಮಾಡಬೇಕು ಅಂತ ಹೇಳುವಂಥ ತೀರ್ಮಾನದ ಮೇಲೆ ಬಹುಶಃ ಅಡಿಕೆ ಬೇಸಾಯ ಇರ್ಬೋದು, ತೆಂಗಿನ ಬೇಸಾಯ ಇರ್ಬೋದು, ಗೇರು ಬೇಸಾಯ ಇರ್ಬೋದು. ಅದು ಸ್ವಲ್ಪ ಕಷ್ಟ ಇದೆ. ಸುಭಾಷ್ ಚಂದ್ರರಿಗೆ ಬಹುಶಃ ಅವರಿಗೆ ಸರಿಯಾಗಿ ಮಾಡಲಿಕ್ಕೆ ಅನುಕೂಲ ಆಗಿದೆ ಅಂತ ಹೇಳಿದ್ರೆ ನಾವು ಕೂಡ ಮಾಡಲಿಕ್ಕೆ ಹೊರಟಿದ್ದೇವೆ. ಅದು ನಮಗೆ ಕಷ್ಟ ಅಂತ ಕಂಡಿದೆ, ಏನು ಅಂತ ಗೊತ್ತಿಲ್ಲ. ಅಂತೂ ಇಂಥ ಬೇಸಾಯಗಳನ್ನು ಮಾಡಬೇಕು ಅನ್ನುವಂಥ ಒಂದು ಅಪೇಕ್ಷೆ ರೈತರಲ್ಲಿ ಬಂತು. ಆ ಕಾರಣಕ್ಕಾಗಿ ಈಗ ತೋಟಗಾರಿಕಾ ಬೇಸಾಯ, ಮುಖ್ಯವಾಗಿ ನಮ್ಮ ಜಿಲ್ಲೆಯ ಬೇಸಾಯ ಯಾವುದು ಅಂತೇಳಿ ತೋಟಗಾರಿಕೆ ಬೇಸಾಯ, ಹೆಚ್ಚು ಕಡಿಮೆ ತೋಟಗಾರಿಕೆ ಬೇಸಾಯ. ನಾವು ಪ್ರತಿ ಸಾರಿನೂ ಕೂಡ ನಮ್ಮ ಹೇಳಿದರು, ಈಗ ಆನಂದ್ ಮಂಗೇರು ಸುವರ್ಣ ಭಾಳ ಚೆನ್ನಾಗಿ ಮಾತಾಡಿದ್ರು. ಅವರು ಮಾತಾಡಿದ ಪ್ರತಿಯೊಂದು ಶಬ್ದಕ್ಕೂ ಅರ್ಥ ಇದೆ ಅಂತ ನನ್ನ ಒಂದು ಅಭಿಪ್ರಾಯ. ಬಹುಶಃ ಅವ್ರು ಹೇಳ್ತಾ ಇದ್ರು, ಧರ್ಮಸ್ಥಳದ ಗ್ರಾಮಾಭಿವೃದ್ಧಿಯವರು ಕೂಡ ಇಂಥ ಕೃಷಿ ಮೇಳವನ್ನು ಭಾಳ ಚೆನ್ನಾಗಿ ಮಾಡ್ತಾರೆ. ಈಗ ಸ್ವಲ್ಪ ಕಡಿಮೆ ಮಾಡಿದಾರೆ ಅಂತ ಕಾಣ್ತೀನಿ. ಕೊರೋನಾ ನಂತರ ಇಲ್ಲ, ಬಹುಶಃ ಒಳ್ಳೆಯ ಕೃಷಿ ಮೇಳಗಳನ್ನು ಅವರು ಮಾಡ್ತಾ ಇದ್ದಂಥ ಕಾರ್ಯಕ್ರಮ ಬಹುಶಃ ಆನಂತರ ಕೃಷಿ ಮೇಳ ಅನ್ನೋದು ಕಡಿಮೆ ಆಗ್ತಾ ಬಂತು. ಇವತ್ತು ನಮಗೆ ಸಂತೋಷ ಆಗ್ತದೆ ಈ ಕೃಷಿ ಮೇಳದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಮಗೆ ತುಂಬ ಸಂತೋಷ ಆಗ್ತದೆ. ಇವತ್ತು ಈ ಕೃಷಿ ಮೇಳ ಅನ್ನುವಂಥದ್ದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಬಂದಿದೆ ಅಂತ ಹೇಳ್ತಕ್ಕಂಥದ್ದು ನಾವು ಒಪ್ಪಬೇಕಾಗಿದೆ. ಬಹುಶಃ ಅದೇ ನಮ್ಮ ಮಣ್ಣಿನ ವಾತಾವರಣಕ್ಕೆ ಅನುಗುಣವಾಗಿ, ಇವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ನಮಗೆ ಏನು ಸಮಸ್ಯೆಗಳಿದೆ, ಅವರು ಹೇಳಿರ್ತಕ್ಕಂಥ ಸತ್ಯ ಇರದೆ ಏನು ಸಮಸ್ಯೆಗಳಿದೆ ಅದನ್ನು ನಾವು ಪರಿಗಣಿಸಿಕೊಂಡು ಕೃಷಿಯನ್ನು ಮಾಡಬೇಕಾದ ಅನಿವಾರ್ಯತೆ ಇದೆ ಎನ್ನುವುದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗಿದೆ. ನಮಗೆ ವರ್ತಮಾನ ಸ್ಥಿತಿಯಲ್ಲಿ ಮಳೆ ಆಧಾರಿತವಾಗಿ ಭತ್ತದ ಬೇಸಾಯ ಒಂದು ಕಾಲದಲ್ಲಿ ನೀರಿನ ವ್ಯವಸ್ಥೆ ಸಾಮಾನ್ಯವಾಗಿತ್ತು. ಈಗ ಅಂತರ್ಜಲ ಭಾಳ ಕೆಳಗೆ ಹೋಗಿದ್ದು. ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಿಗೆ ಹೇಳಬೇಕು ಅಂದರೆ ಅಂತರ್ಜಲ ಬೋರ್ವೆಲ್ಗಳು ಸಾಕಷ್ಟು ಬಂತು. ಈ ಬೋರ್ವೆಲ್ಗಳ ದುಷ್ಪರಿಣಾಮ ಏನು ಅಂತ ಹೇಳಿದರೆ ಅಂತರ್ಜಲ ಕಡಿಮೆಯಾಗಿ ಭತ್ತದ ಬೇಸಾಯ ಮಾಡಲಿಕ್ಕೆ ಅನುಕೂಲತೆ ಇಲ್ಲ, ವ್ಯವಸ್ಥೆಯೂ ಕೂಡ ಇಲ್ಲ. ಯಾವುದೇ ನೀರಾವರಿ ವ್ಯವಸ್ಥೆ ಮಾಡಿದರೂ ಕೂಡ ನಮ್ಮ ಭತ್ತದ ಬೇಸಾಯ ಮಾಡಲಿಕ್ಕೆ ಅದು 24 ಗಂಟೆ ಕೂಡ ನೀರು ಬೇಕಾದಂಥ ಒಂದು ಸ್ಥಿತಿ ಭತ್ತದ ಬೇಸಾಯಕ್ಕಿದೆ. ನಮಗೆ ಅಂಥ ನೀರಿನ ವ್ಯವಸ್ಥೆ ಇಲ್ಲ. ಆ ಕಾರಣಕ್ಕೂ ಕೂಡ ನಾವು ಭತ್ತದ ಬೇಸಾಯವನ್ನು ಬಿಡಬೇಕಾದ ಒಂದು ಸಂದರ್ಭ ಬಂತು. ಇವತ್ತು ಭತ್ತದ ಬೇಸಾಯ ನಾವು ಹೇಳ್ತೀವಿ, ಉಣ್ಲಿಕ್ಕೆ ಅಕ್ಕಿ ಬೇಕಲ್ಲ ಅಂತ ಹೇಳ್ತೀವಿ. ಆದರೆ ಅಕ್ಕಿಗೂ ವ್ಯವಸ್ಥೆ ಇದೆ. ಈಗ ಅನೇಕ ಅಣೆಕಟ್ಟುಗಳು ಕೃಷ್ಣಾ ಮೇಲ್ದಂಡೆ ಯೋಜನೆ ಬಂದ ನಂತರ ಅದಕ್ಕೆ ಅಭಿವೃದ್ಧಿಯ ದಿಸೆಯಲ್ಲಿ ಹೆಚ್ಚು ಅದಕ್ಕೆ ಶಕ್ತಿಯನ್ನು ಕೊಟ್ಟು ಇವತ್ತು ಭತ್ತದ ಬೇಸಾಯದ ಕೊರತೆ ಖಂಡಿತ ಇಲ್ಲ. ಆಂಧ್ರ ಪ್ರದೇಶದ ಪ್ರತಿಯೊಂದು ಭಾಗದಲ್ಲಿ ಕೂಡ ಭತ್ತದ ಬೇಸಾಯ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಅನೇಕ ಜಿಲ್ಲೆಗಳಲ್ಲಿ ಭತ್ತದ ಬೇಸಾಯ, ಬಹುಶಃ ಅವರಿಗೆ ನೀರಾವರಿ ವ್ಯವಸ್ಥೆ ಇದೆ. 24 ಗಂಟೆ ನೀರಿನ ಸೌಲಭ್ಯ ಅವರಿಗೆ. ನಮಗೆ ನೀರಾವರಿ ವ್ಯವಸ್ಥೆ ಇಲ್ಲ. ಅಂಥ ವ್ಯವಸ್ಥೆ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟರು ನಮಗೆ ಅವಕಾಶಗಳಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಅಂಥ ದೊಡ್ಡ ಅಣೆಕಟ್ಟುಗಳು ಕಟ್ಟತಕ್ಕಂಥ ಅವಕಾಶ ಇಲ್ಲ. ಇವತ್ತು ದೇಶದಲ್ಲಿ ಪ್ರಾರಂಭ ದಿವಸಗಳಲ್ಲಿ ರೈತರ ಅನುಕೂಲಕ್ಕಾಗಿ ಸಾಕಷ್ಟು ಅಣೆಕಟ್ಟುಗಳು ನಿರ್ಮಾಣ ಆಯಿತು. ನಮ್ಮ ಸ್ವಾತಂತ್ರ್ಯ ಬಂದ ನಂತರ ಅನೇಕ ಅಣೆಕಟ್ಟುಗಳು ಈ ದೇಶದ ಆರ್ಥಿಕರ ಒಂದು ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥದ್ದು ಅಣೆಕಟ್ಟುಗಳು ಅಂತ ಹೇಳ್ತಕ್ಕಂಥ ನಾವು ಅದು ಯಾವುದು ಅಂತ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ಅನೇಕ ಅಣೆಕಟ್ಟುಗಳು ನಮ್ಮ ರೈತರ ಬೆನ್ನೆಲುಬಾಗಿ ಅದು ಇವತ್ತು ದೇಶದ ರೈತರಿಗೆ ಶಕ್ತಿಯನ್ನು ಕೊಟ್ಟಿದೆ ಅಂತ ಹೇಳ್ತಕ್ಕಂಥ ನಾವು ಒಪ್ಪಬೇಕಾಗಿದೆ. ಆದರೆ ಅದು ಎಷ್ಟೇ ನೀರನ್ನು ರೈತರಿಗೆ ಕೃಷಿಕರ ನೀರು ಉಣಿಸ್ತಕ್ಕಂಥ ವ್ಯವಸ್ಥೆಗೆ ಅಣೆಕಟ್ಟು ಮಾಡಲಿಕ್ಕೆ ನಮಗೆ ಅವಕಾಶಗಳು ಕಡಿಮೆ.
ಇವತ್ತು ಕುಂದಾಪುರದಲ್ಲಿ ವರಾಹಿ ಯೋಜನೆ, ನಾವು ಮುದುಕಾಗಿದೆ, ಸ್ವಲ್ಪ ಮಾತು ಬರ್ತಾ ಇಲ್ಲ. ವರಾಹಿ ಯೋಜನೆ ಬಹುಶಃ ಅದು ಯೋಜನೆ, ಅದು ಕೂಡ ಕುಂಟುತ್ತಾ ಕೂರುತ್ತಾ ಕುಂಟುತ್ತಾ ಕೂರುತ್ತಾ ಕುಂಟುತ್ತಾ ಕೂರುತ್ತಾ ಒಂದು ಹಂತಕ್ಕೆ ಬಂದು ಮುಟ್ಟಿದೆ. ಅದು ಕೂಡ ಪರಿಪೂರ್ಣವಾದ ಯೋಜನೆ ಅಲ್ಲ ಅಂತ ಹೇಳಿದ್ರು ನಾವು ಅದು ನಮ್ಮ ಪರಿಪೂರ್ಣವಾದ ಯೋಜನೆ ಅಲ್ಲ ಅದು ಇವತ್ತಿಗೂ ಕೂಡ. ಅದಕ್ಕಾಗಿ ಕಬ್ಬಿನ ಬೇಸಾಯ ಮಾಡಿದವರು ಕೈ ಸುಟ್ಕೊಂಡವರು ಒಂದು ಕಾಲದಲ್ಲಿ. ಬಹುಶಃ ಇವತ್ತು ಕಬ್ಬು ಬೆಳೆಯತಕ್ಕಂಥ ರೈತರಿಗೆ ಬಹುಶಃ ಸ್ವಲ್ಪ ಅವರಿಗೆ ಅದಕ್ಕೆ ರೈತರ ದರ ಕಡಿಮೆ ಆದರೆ ದೊಡ್ಡ ಸ್ಟ್ರೈಕ್ ಮಾಡ್ತಾರೆ. ಅವ್ರ ಶಕ್ತಿನೂ ಇದೆ, ಅವರಿಗೆ ಸರ್ಕಾರ ಕೊಡತಕ್ಕಂಥ ಅಣೆಕಟ್ಟಿನ ನೀರು ಇದೆ, ಅವರಿಗೆ ಲಾಭನೂ ಇದೆ. ಅದ್ರ ಜೊತೆಯಲ್ಲಿ ಬಹುಶಃ ಅವರು ಸರ್ಕಾರವನ್ನು ಹೆದರಿಸಿ ದುಡ್ಡನ್ನು ಪಡಿತಕ್ಕಂಥ ವ್ಯವಸ್ಥೆ ಕೂಡ ಅವರಿಗೆ. ನಮಗೆ ಆ ವ್ಯವಸ್ಥೆ ಯಾವುದೂ ಇಲ್ಲ ಅಲ್ವಾ ಸತೀಶ್ ಚಂದ್ರ ಅವರು? ನಮ್ಗೆ ಆ ಶಕ್ತಿ ಖಂಡಿತ ಇಲ್ಲ. ಯಾಕೆಂದರೆ ನಮಗೆ ಇವತ್ತು ಏನಂತಂದರೆ ಜನರು ಕೂಡ ಅವಷ್ಟೇ, ಅವರಿಗೆ ಯಾರಿಗೆ ನೋವಾಗಬಾರ್ದು ಅಂತ ಹೇಳತಕ್ಕಂಥ ಇದು ರೈತರಿಗೆ ನೋವಾಗಬಾರ್ದು ಅಂತ ಇರ್ಬೋದು. ಅದರಲ್ಲಿ ಯಾವ ರೈತರಿಗೆ ನೋವಾಗಬಾರ್ದು ಅಂತ ಹೇಳಿದರೆ, ಯಾರು ಶಕ್ತಿವಂತ ರೈತರಿದ್ದಾರೆ, ಯಾರು ಶ್ರೀಮಂತ ರೈತರಿದ್ದಾರೆ ಅವರಿಗೆ ನೋವಾಗಬಹುದು ಅಂತ ಬಾರಬಾರ್ದು ಅಂತ ಹೇಳಿದ್ರೆ ನಮ್ಮೆಲ್ಲರ ಧೋರಣೆಗಳು ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಬೇಕಾಗಿದೆ. ಆದ್ದರಿಂದಾಗಿ ಅಲ್ಲಿ ಸಮಸ್ಯೆಗಳು ಆ ರೀತಿ ಇದೆ. ನಮ್ಮಲ್ಲಿ ಒಂದು ಸಣ್ಣ ಪಶ್ಚಿಮ ವಾಹಿನಿ ಯೋಜನೆ ಅಂತ ಒಂದು ಸಲ ಅದಕ್ಕೆ ಹೆಸರಿಟ್ಟು ಒಂದೇ ಒಂದು ಅಣೆಕಟ್ಟು ಆಗಿಲ್ಲ ಈ ಒಂದು ಜಿಲ್ಲೆಯಲ್ಲಿ. ನಾವು ಒಂದು ಕಾಲದಲ್ಲಿ ನಾವು ಕೆಲವು ಸ್ನೇಹಿತರು ಹೋಗಿ ಈಗಿನ ಮುಖ್ಯಮಂತ್ರಿಗಳಾಗಿತ್ತು ಸಿದ್ದರಾಮಯ್ಯನವರು ಪಶ್ಚಿಮ ವಾಹಿನಿ ಯೋಜನೆ ಕೆಲವು ಅಣೆಕಟ್ಟುಗಳು ಮಾಡಬೇಕು ಅಂತೇಳಿ ಪ್ರಾರಂಭದಲ್ಲಿ 300 ಕೋಟಿಯನ್ನು ಇಟ್ಟು ಪಶ್ಚಿಮ ವಾಹಿನಿ ಯೋಜನೆ ಪ್ರಾರಂಭ ಆಯಿತು. ಅದು ಪ್ರತಿ ವರ್ಷವೂ ಕೂಡ ಅದಕ್ಕೆ ಹಣವನ್ನು ಹೆಚ್ಚು ತೊಡಗಿಸ್ಕೊಂಡು ಪ್ರತಿ ಒಂದು ನದಿಗಳಿಗೆ ಸೀರೀಸ್ ಆಫ್ ಡ್ಯಾಮ್ ಮಾಡಬೇಕು, ಅಲ್ಲಲ್ಲಿ ಅಣೆಕಟ್ಟುಗಳು ಮಾಡಬೇಕು, ನೀರನ್ನು ನಿಲ್ಲಿಸಬೇಕು, ಅಂತರ್ಜಲವನ್ನು ಹೆಚ್ಚಿಸಿ ಮಾಡಬೇಕು, ರೈತರಿಗೆ ಅನುಕೂಲ ಆಗಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಒಂದು ಹಂತದಲ್ಲಿ ಎತ್ತಿನಹೊಳೆ ಯೋಜನೆ ಆದಾಗ ಇವೆಲ್ಲ ಒಂದು ದೊಡ್ಡ ಬೊಬ್ಬೆ ಇತ್ತು, ನಮಗೆ ತೊಂದರೆ ಆಗುತ್ತೆ ಅಂತ. ಆ ತೊಂದರೆ ನಿವಾರಣೆ ಮಾಡಲಿಕ್ಕೆ ಕೂಡ ಅದು ಒಂದು ಜನರ ಪ್ರಯೋಜನಕ್ಕೆ ಬರಲಿ ಅನ್ನುವಂಥ ದೃಷ್ಟಿಯಲ್ಲಿ ಮಾಡಿದ್ರೆ ಇವತ್ತು ಪಶ್ಚಿಮ ವಾಹಿನಿ ಯೋಜನೆಯಲ್ಲಿ ಕೂಡ ಕೆಲವಾರು ಅಣೆಕಟ್ಟುಗಳು ಇವತ್ತು ಅನೇಕ ಈ ನಮ್ಮ ನದಿಗಳಿಗೆ ಅಲ್ಲಲ್ಲಿ ಒಂದು ಅಣೆಕಟ್ಟುಗಳಾಯಿತು ಅಂತರ್ಜಲವನ್ನು ಹೆಚ್ಚಿಸ್ತಕ್ಕಂಥ. ಆದರೂ ಕೂಡ ನಮಗೆ ನೀರಿನ ಕೊರತೆ ನಮಗೆ ಇದೆ. ಆ ನೀರಿನ ಕೊರತೆ ಮಧ್ಯೆ ನಮ್ಮ ಕೃಷಿ ಯಾವುದು ಅಂತ ಹೇಳಿದ್ರೆ ಇವತ್ತು ತೋಟಗಾರಿಕೆ, ಬಹುಶಃ ಅದು ಅಡಿಕೆ ಕೃಷಿ ಇರ್ಬೋದು, ಇವತ್ತು ಕೆಂದಿನ ಕೃಷಿ ಇರ್ಬೋದು. ಇವತ್ತು ಒಂದು ನಾನು ನೋಡ್ತಾ ಇದ್ದೀನಿ, ಇವತ್ತು ನಮಗೆ ಹಳೆ ಕಾಲದ ಈ ಫಲಾಫಲಗಳು ಕೂಡ ಕಡಿಮೆ ಆಗ್ತಾಯಿದೆ. ನಾವು ಹುಡುಗ ಇದ್ದಾಗ ನಾವು ನೋಡ್ತಿದ್ವು, ಯಾವುದೇ ಹಣ್ಣಿನ ಗಿಡ ಇದ್ದರೆ ಚೆನ್ನಾಗಿ ಹಣ್ಣು ಬಿಡ್ತಾಯಿತ್ತು. ಇವತ್ತು ಗೇರು ಹಣ್ಣು ಬಿಡ್ತಾ ಇಲ್ಲ, ಮಾವಿನ ಹಣ್ಣು ಬಿಡ್ತಾ ಇಲ್ಲ, ಅನೇಕ ಯಾವುದೇ ಹಣ್ಣುಗಳನ್ನು ಬಿಡ್ತಾ ಇಲ್ಲ. ಬಹುಶಃ ಅದು ನಮ್ಮ ಹವಾಮಾನ ವೈಪರೀತ್ಯದಿಂದ ಆಯಿತು ಅಂತ ಹೇಳ್ತಕ್ಕಂಥ. ಹವಾಮಾನ ವೈಪರೀತ್ಯದಿಂದ ನಮಗೆ ಆ ಬೆಳೆಗಳು ಕೂಡ ನಮಗೆ ತೊಂದರೆ ಆಗಿದೆ ಅಂತ ಹೇಳ್ತಕ್ಕಂಥ. ಆ ಬೆಳೆಗಳು ಕೂಡ ನಮಗೆ ತೊಂದರೆ ಆಗಿದೆ. ಆದರೆ ನನಗೆ ಮೊನ್ನೆಯಿಂದ ನೋಡ್ತಾ ಇದ್ದೀನಿ, ನಮ್ಮ ವಾತಾವರಣದಲ್ಲಿ ಸ್ವಲ್ಪ ಚಳಿ ಬೀಳ್ತಾ ಇದೆ. ಇವತ್ತು ಮನೆ ಗಿಡಗಳಲ್ಲಿ ಹೂ ಬರ್ತಾ ಇದೆ. ನಾನು ಮೊನ್ನೆ ಸುಭಾಷ್ ಚಂದ್ರೈಗಳ ತೋಟಕ್ಕೆ ಹೋಗಿದ್ದೆ. ಅವರು ದೊಡ್ಡ ಗೇರು ಕೃಷಿ ಮಾಡ್ತಾರೆ. ನನಗೆ ಸುದ್ದಿ ತಿಳ್ಕೊಂಡು ನಾನು ಅದು ನೋಡಬೇಕು ಅಂತ ಒಂದು ಅಪೇಕ್ಷೆಯಿಂದ ಅವರ ಮನೆಗೆ ಹೋಗಿದ್ದೆ. ಅವ್ರಿಗೆ ಫೋನ್ ಮಾಡಿದೆ, ನಾನು ಬರ್ತೇನೆ, ನನಗೆ ಗೇರು ಕೃಷಿಯನ್ನು ನೋಡಬೇಕು ಅಂತ ಹೇಳ್ತಕ್ಕಂಥ ಅಪೇಕ್ಷೆ ಇದೆ, ಅದಕ್ಕಾಗಿ ನಾನು ಬರ್ತೇನೆ ಅಂತೇಳಿ ಅವರಿಗೆ ಸೂಚನೆ ಕೊಟ್ಟು ಅವರೆಲ್ಲ ತೋರಿಸಿದ್ರು. ಅವರ ತೋಟದಲ್ಲಿ ಮಾತ್ರ ಚೆನ್ನಾಗಿ ಹೂವು ಬಿಡ್ತದೆ, ಅಲ್ಲಿ ಹಣ್ಣು ಕೂಡ ಬಿಡ್ತದೆ. ಅದಕ್ಕೆ ಅವರ ಒಂದು ವೈಜ್ಞಾನಿಕವಾಗಿ ಅವರು ಅದನ್ನು ಹೇಗೆ ಬೇಸಾಯ ಮಾಡಬೇಕು ಅಂತ ಅವ್ರು ಕಲಿತುಕೊಂಡಿದ್ದಾರೆ. ನಮಗೆ ಒಟ್ಟಾರೆಯಾಗಿ ನಾವು ಬೇಸಾಯವನ್ನು ಮಾಡ್ತೀವಿ, ಎಲ್ಲ ಕೃಷಿಗಳನ್ನು ನಾವು ವೈಜ್ಞಾನಿಕವಾಗಿ ಮಾಡ್ತಾ ಇಲ್ಲ. ಅದು ನಮಗೆ ಸ್ವಲ್ಪ ತೊಂದರೆ ಆಗಿದೆ ಅಂತ ಹೇಳಬೇಕಾಗಿದೆ. ಆದರೆ ನಮ್ಮ ರೈತರು ಮುಂದಿನ ಸಂದರ್ಭದಲ್ಲಿ ಇಂತಹ ಮಾಹಿತಿ ಶಿಬಿರ, ಬಹುಶಃ ಇಂತಹ ಒಂದು ಕಾರ್ಯಾಗಾರಗಳು ಭಾಳ ಅಗತ್ಯ ಇದೆ. ರೈತರಿಗೆ ಏನೇನು ಸಮಸ್ಯೆ ಇದೆ, ಕಾಳುಮೆಣಸು ಬಂದಾಗ ಇವಾಗ ಕಾಳುಮೆಣಸು ಭಾರಿ ಬೆಲೆ ಇದೆ ಅಂತ ನಾವು ಕಾಳುಮೆಣಸಿಗೆ ಹೋಗ್ತೀವಿ. ಇನ್ನೊಂದು ಕೊಕ್ಕೋ ಒಳ್ಳೆದಿದೆ ಅದಕ್ಕೆ ಹೋಗ್ತೀವಿ. ಇನ್ನೊಂದು ಬೇಸಾಯ ಬಂದಾಗ ಅದಕ್ಕೆ ಹೋಗ್ತೀವಿ. ಹೋಗ್ತಾ ನಮ್ಮ ಮಣ್ಣಿನ ಗುಣ ಸಂಪೂರ್ಣವಾಗಿ ನಾವು ಆ ಗುಣವನ್ನು ಕಳ್ಕೊಂಡಿದ್ದೇವೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕೆ. ಇವತ್ತು ಉತ್ತರ ಕರ್ನಾಟಕ ಜಿಲ್ಲೆ ಇವರು ಹೇಳಿದ್ರು, ಸುವರ್ಣರು ಅಲ್ಲಿ ಬೇರೆ ಬೇರೆ ಬೇಸಾಯವನ್ನು ಮಾಡ್ತಾರೆ. ಅವರು ಅವರು ಅದಕ್ಕೆ ನಾವು ಶಾಶ್ವತವಾಗಿ ಬೇಸಾಯ ಮಾಡ್ತಕ್ಕಂಥದ್ದಲ್ಲ. ನಮ್ಮ ಶಾಶ್ವತ ಕೃಷಿ ಅಂದರೆ ನಮ್ಮ ತೋಟಗಾರಿಕೆ ಅಂದರೆ ಇವತ್ತು
ಈಡೇ ಇಟ್ಟು ನಾಳೆ ತೆಗಿಲಿಕ್ಕೆ ಆಗುವುದಿಲ್ಲ. ಆದರೆ ಅವರು ತೆಗೀತಕ್ಕಂಥ ಪರಿಸ್ಥಿತಿ ಇರುವುದು ಮಾತ್ರವಲ್ಲ, ಅವರ ಮಣ್ಣಿನ ಗುಣವೂ ಹಾಗೆ ಇದೆ. ಪಟ್ಟೈಲ್ ಮಣ್ಣು ಅದು ಹೇಗಿದೆ ಅಂತ ಹೇಳಿದ್ರೆ ರಾಯಚೂರು ಜಿಲ್ಲೆಗೆ ಹೋಗಬೇಕು. ನಾನು ರಸ್ತೆ ಬದಿಗೆ ಒಂದು ಸರಿ ನಿಲ್ಲಿಸಿ ನಾನು ಗದ್ದೆಯ ಮಧ್ಯೆ ಹೋಗಿ ಆ ಮಣ್ಣನ್ನು ನೋಡು. ಕಪ್ಪು ಮಣ್ಣು ಅಂತ ಹೇಳಿದ್ರೆ ಅದು ಹೇಗೆ ಇರ್ತದೆ ಅಂತ ಹೇಳಿದ್ರೆ ಅದಕ್ಕೆ ಯಾವುದು ಬೀಜ ಹಾಕಿದ ತಕ್ಷಣ ಅದು ಮೊಳಕೆ ಬರುವಂಥ ಸ್ಥಿತಿ ಬರ್ತಕ್ಕಂಥ ಮಣ್ಣು ಇದೆ. ಆ ಮಣ್ಣು ನಮ್ಮಲ್ಲಿಲ್ಲ. ನಮ್ಮಲ್ಲಿ ನಿತ್ಯ ಮಳೆ ಬರ್ತದೆ, ಮಳೆಯಲ್ಲಿ ತೊಯ್ದುಕೊಂಡು ಹೋಗ್ತದೆ. ನಮ್ಮ ರೈತರ ಕೃಷಿ ಜಮೀನಿನ ಮಣ್ಣಿನ ಗುಣ ಕಳ್ಕೊಂಡಿದ್ದೇವೆ. ಅದನ್ನು ಮಣ್ಣಿನ ಗುಣವನ್ನು ಹೆಚ್ಚಿಗೆ ಮಾಡ್ತಕ್ಕಂಥದ್ದೇ ಬೇರೆ ಬೇರೆ ಉಪಾಯಗಳಿದ್ದರೂ ಕೂಡ ನಾವು ಶಾಶ್ವತವಾದ ಪರಿಹಾರದಿಂದ ಅದಕ್ಕೆ ಮುಕ್ತಿ ಸಿಕ್ಕಿಲ್ಲ ಅನ್ನುವಂಥ ಸತ್ಯವನ್ನು ನಾವು ಅರ್ಥಕೊಳ್ಳಬೇಕಾಗಿದೆ ಅಂತ ಹೇಳ್ತಕ್ಕಂಥ. ಬಹುಶಃ ಅಲ್ಲಿನ ಮಣ್ಣಿನ ಗುಣ ಅಷ್ಟಾಗಿದೆ. ಒಂದು ಸ್ವಲ್ಪ ಮಳೆ ಕಡಿಮೆ, ಅವರು ಮಳೆ ಬಿದ್ದರೆ ಸಾಕು, ಅವ್ರಿಗೆ ಬೇರೆ ಏನು ಬೇಕಾಗಿಲ್ಲ. ಅವರ ಯಾವುದು ಕಾರ್ಯಕ್ರಮ ಅವ್ರ ರೈತರು ಏನು ಹೇಳೋದು, ಎಂಕ್ಲೆಗೆ ಈ ಸರ್ತಿ ಬರ್ಸ ಒಂದು 2 ದಿವಸ ಮಳೆ ಬಂದರೆ ಅವ್ರು ಸಾಕಾಗುತ್ತೆ. ನಮಗೆ ನಾನು MLA ಇದ್ದಾಗ ಪ್ರಾರಂಭದಲ್ಲಿ ನನಗೆ ಕೆಲವು ಕಸಿವಿಸಿ ಆಗ್ತಾಯಿತ್ತು. MLA ಕೇಳಿದ್ರು ಮಳೆ ಬಂದಿದೆ ಸರ್, ಕೆರೆ ತುಂಬಿದೆ ಕೆರೆ ಎಷ್ಟು ಆಗಿತ್ತು ನಮಗೆ ಚೆಂದಲ್ಲ. ಈ ವರ್ಷಕ್ಕೆ ಎಷ್ಟು, ಒಂದು 10 ದಿವಸಕ್ಕೆ ಮಾತ್ರ ಅದು ಕೆರೆ ತುಂಬಿದೆ. 1 ತಿಂಗಳಿರ್ಬೋದು, 2 ತಿಂಗಳು, ಮತ್ತೆ ನಮಗೆ ಮುಂದಿನ ಸ್ಥಿತಿ ಅದು ಹೇಗೆ? ಅದು ಇಲ್ಲ. ಅಂತರ್ಜಲ ಏನಂತ ಹೇಳಿದರೆ ಅದರಲ್ಲಿ ನೀರು ನಿಲ್ಲುವುದಿಲ್ಲ, ಶೇಖರಣೆ ಆಗೋದಿಲ್ಲ. ಅದು ನೀರು ಸ್ವಲ್ಪ ದಿವಸ ಇರುತ್ತೆ ಮತ್ತೆ ಇಲ್ಲ ಅಂತ ಮಣ್ಣಿನ ಗುಣ ನಮ್ಮದು. ಇದು ನಮ್ಮ ಹೊಯ್ಗೆ ಮಿಶ್ರಿತವಾದ ಮಣ್ಣಿನ ಗುಣದಲ್ಲಿ ಬಹುಶಃ ಅದು ನೀರನ್ನು ನಿಲ್ಲಿಸಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ನಮ್ಮ ಒಂದು ಸಮಸ್ಯೆ ಇದೆ. ಆದ್ದರಿಂದಾಗಿ ಇವತ್ತು ರಾಜ್ಯದ ಇತರ ಜಿಲ್ಲೆಗಳ ಹೋಲಿಕೆ ಮಾಡ್ತಕ್ಕ ಸ್ಥಿತಿ ಇಲ್ಲಿ ರೈತರು ಅಲ್ಲ. ನಮ್ಮ ರೈತರು ಇಲ್ಲಿವರೆಗೆ ಬದುಕಿದ್ದು ಹೇಗೆ ಅಂತ ಹೇಳಿದ್ರೆ ಬುದ್ಧಿವಂತಿಕೆಯಿಂದ ಬದುಕಿದ್ದಾರೆ. ಯಾವ ಕೃಷಿಯನ್ನು ಮಾಡಬೇಕು ಅಂತೇಳಿ ತಿಳ್ಕೊಂಡು ಆರ್ಥಿಕ ಲಾಭದಾಯಕವಾದ ಕೃಷಿಯನ್ನು ಮಾಡುವ ಮೂಲಕ ಬಹುಶಃ ಅವರು ಇಲ್ಲಿವರೆಗೆ ಜೀವಂತವಾಗಿ ಇದ್ದಾರೆ. ಆದರೆ ಮುಂದಿನ ದಿವಸಗಳಲ್ಲಿ ಇದೇ ರೀತಿ ಸ್ಥಿತಿ ಇರ್ತದೆ ಅಂತ ನಾನು ಹೇಳಲಿಕ್ಕಾಗಿ, ನಮ್ಮ ಜಿಲ್ಲೆಯ ಮಟ್ಟಿಗೆ ರೈತರ ಸ್ಥಿತಿ ಕಠಿಣ ಸ್ಥಿತಿಗೆ ಬಂದು ನಿಲ್ಲಬಹುದು ಅನ್ನುವಂಥ ಒಂದು ಸತ್ಯವನ್ನು ನಾವು ಅರ್ಥಕೊಳ್ಬೇಕು. ಕಠಿಣ ದಿನಗಳು ನಮ್ಮ ಮುಂದಿನ ಪೀಳಿಗೆಯವರಿಗೆ ಬರಬಹುದು ಅಂತ ಹೇಳ್ತಕ್ಕಂಥದ್ದು ನಾವು ತಿಳ್ಕೊಂಡು, ನಾವು ಇವತ್ತು ವರ್ತಮಾನ ಸ್ಥಿತಿಯಲ್ಲಿ ಇಂಥ ಒಂದು ಕಾರ್ಯಾಗಾರದ ಮೂಲಕ ಅಥವಾ ನಮ್ಮ ರೈತರ ಬೇಡಿಕೆಯನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಇವತ್ತು ಸಂಬಂಧಪಟ್ಟವರಿಗೆ ಮನೆಗೆ ಸಂಶೋಧನೆಗಳ ಸಂಸ್ಥೆಗಳು ಭಾಳಷ್ಟು ಬಂದಿರ್ಬೋದು. ಇವತ್ತು ರಾಷ್ಟ್ರೀಯ ಮಟ್ಟ ಸಂಶೋಧನಾ ಸಂಸ್ಥೆ ಇರ್ಬೋದು, ಮತ್ತೊಂದು ಇರ್ಬೋದು. ಸಂಶೋಧನಾ ಸಂಸ್ಥೆಗಳ ಬಹುಶಃ ಅವರ ಸೂಚನೆ ಯಾವ ರೀತಿ ಇರ್ತದೆ ಅದರ ಮೂಲಕ ನಾವು ಎಲ್ಲವನ್ನ ಸರಿಪಡಿಸ್ತೇವೆ ಅಂತ ಹೇಳುವಂಥದ್ದು ಕೂಡ ನಮಗೆ ಅದು ಕಷ್ಟ ಇದೆ ಅಂತ ಹೇಳ್ತಕ್ಕಂಥ ವಿಚಾರವನ್ನು ಕೂಡ ಅರ್ಥ ಮಾಡಿಕೊಂಡು ಬಹುಶಃ ಸಂಶೋಧನಾ ಸಂಸ್ಥೆಗಳು ಬೇಕು, ಜೊತೆಯಲ್ಲಿ ಬುದ್ಧಿವಂತ ರೈತರಿಗೆ ತಿಳುವಳಿಕೆಯನ್ನು ಹೆಚ್ಚಿಸ್ತಕ್ಕಂಥ ಕೆಲಸವೂ ಆಗಬೇಕು. ರೈತರ ಸಮಸ್ಯೆ ಏನು ಅಂತ ಅರ್ಥ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಬೇಕು. ನಾನು ಕುಡಿಯುವ ನೀರಿನ ಯೋಜನೆ ಒಂದು ವಿಚಾರವನ್ನು ಹೇಳಬೇಕು. ನಮಗೆ ಮಲ್ಟಿ ವಿಲೇಜ್ ಸ್ಕೀಮ್ ಅಂತ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ನನ್ನ ತಾಲೂಕಿನಲ್ಲಿ 10 ಪಂಚಾಯತ್ಗಳು ಬಿಟ್ಟರೆ ಮತ್ತು ಎಲ್ಲ ಗ್ರಾಮಗಳಿಗೂ ಕೂಡ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಇದೆ. ಅದು ನದಿಯ ನೀರನ್ನು ಎತ್ತಿ ಶುದ್ಧೀಕರಣ ಮಾಡಿ ಕುಡಿಯುತ್ತಾಗೆ ಮತ್ತು ಹಳ್ಳಿಗೆ ಹೋಗ್ತದೆ. 10 ಗ್ರಾಮಗಳು ಬಿಟ್ಟರೆ ಅದು 10 ಪಂಚಾಯತಿನ ಮಂಚಿ ಕೂಡ ಸೇರ್ತದೆ. 10 ಪಂಚಾಯತ್ಗಳು ಇಲ್ಲಿ 5 ಪಂಚಾಯತ್, ಇಲ್ಲಿ ಕರಿಯಂಗಲ ಗ್ರಾಮ ಆ ಕಡೆ 10 ಪಂಚಾಯತ್, ಅದು ಕೂಡ ಕಾರ್ಯಕ್ರಮ ಆಗ್ತಾ ಇದೆ. ಅದು ಆದರೆ ನಮಗೆ ನನ್ನ ತಾಲೂಕಿನ ಎಲ್ಲ ಗ್ರಾಮಗಳಿಗೆ ಕುಡಿಯುವ ನೀರು, ಗ್ರಾಮೀಣ ರೈತರಿಗೆ ಅಥವಾ ನಾಗರಿಕರಿಗೆ ಕುಡಿಯುವ ನೀರು ಶುದ್ಧೀಕರಣ ಆದಂಥ ನದಿಯ ನೀರು, ನೇತ್ರಾವತಿ ನದಿಯಿಂದ ನೀರನ್ನು ಎತ್ತಿ ಅದು ಕನ್ಯಾನ ಕರೋಪಾಡಿವರೆಗೆ ಹೋಗ್ತದೆ. ಆ ಕನ್ಯಾನ ಕರೋಪಾಡಿಯಿಂದ ರೈತರು ಅದನ್ನು ಉಪಯೋಗ ಮಾಡ್ತಾರೆ. ಅದು ಉಳಿದ ನೀರು ಮಣ್ಣಿಗೆ ಬೀಳ್ತದೆ. ಬಹುಶಃ ನಮ್ಮ ತಾಲೂಕಿನಲ್ಲಿ ಈಗ ವರ್ತಮಾನ ಸ್ಥಿತಿಯಲ್ಲಿ ಬೋರ್ವೆಲ್ ಕೊರೆಯುವಂಥದ್ದು ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದು ಕೂಡ. ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಕಾರ್ಯಕ್ರಮ ಕೂಡ ಬಹುಶಃ ಆ ಕುಡಿಯುವ ನೀರಿನ ಯೋಜನೆ ಕಾರ್ಯಕ್ರಮ ಬಹುಶಃ ಆ ನೀರು ರೈತರು ಕೂಡ ಉಪಯೋಗ ಮಾಡ್ತಾರೆ. ಅದಕ್ಕೆ ಯಾರು ಅದನ್ನು ಕಾದು ಕೂತ್ಕೊಳ್ಳುವ ಜನ ಇಲ್ಲ. ಕುಡಿಯಲಿಕ್ಕಾಗಿ ಅದು ಶುದ್ಧೀಕರಣ ಮಾಡಿ ಟ್ರೀಟ್ಮೆಂಟ್ ಪ್ಲ್ಯಾಂಟ್ಗಳನ್ನು ಮಾಡಿ ಶುದ್ಧೀಕರಣ ಮಾಡಿ ನಮ್ಮಲ್ಲಿ 5 ಯೋಜನೆಗಳು ಕುಡಿಯುವ ನೀರಿನ ಯೋಜನೆ ಮೂಲಕ ಕುಡಿಲಿಕ್ಕೆ ನಗರದಲ್ಲಿ ಇರ್ತಕ್ಕಂಥ ರೀತಿಯಲ್ಲಿ ಇವತ್ತು ಶುದ್ಧೀಕರಣವಾದಂಥ ನದಿಯ ನೀರನ್ನು ಅದು ಅವರು ಉಪಯೋಗ ಮಾಡಿದ ನೀರು ಮತ್ತೆ ಮಣ್ಣಿಗೆ ಬೀಳ್ತದೆ. ಮಣ್ಣಿನ ಸ್ಥಿತಿಯಿಂದಾಗಿ ಇವತ್ತು ಆ ಒಂದು ಸಣ್ಣ ಕಾರ್ಯಕ್ರಮದಲ್ಲಿ ಕೂಡ ಇವತ್ತು ನೀರಿನ ಸಮಸ್ಯೆ ಪರಿಹಾರ ಆಗಿದೆ ಅನ್ನುವಂಥ ಒಂದು ರೀತಿಯನ್ನು ನಾವು ಅರ್ಥ ಮಾಡಿಕೊಂಡ್ರೆ ಮುಂದಿನ ದಿವಸ ರೈತರಿಗೂ ಕೂಡ ನಿರಂತರವಾಗಿ
ಮಣ್ಣಿಗೆ ನೀರು ಬೀಳುವ ಸ್ಥಿತಿಯಲ್ಲಿ ನಮಗೆ ವ್ಯವಸ್ಥೆಗಳು ಬಂದರೆ ಬಹುಶಃ ಅಂತರ್ಜಲ ಹೆಚ್ಚಿಗೆ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಹೆಚ್ಚು ಆದ್ಯತೆ ಕೊಟ್ಟಾಗ ಬಹುಶಃ ನಮ್ಮ ಜಿಲ್ಲೆಯ ರೈತರಿಗೆ ಅನುಕೂಲ ಆಗುತ್ತೆ. ಅವರು ಯಾವ ಬೆಲೆಯನ್ನು ಮಾಡಿದರೆ ನಮಗೆ ಲಾಭದಾಯಕ ಆಗುತ್ತೆ ಅನ್ನೋ ಯೋಚಿಸಿ ಅದನ್ನು ಮಾಡಲಿಕ್ಕೆ ಅವರಿಗೆ ಅವಕಾಶ ಆಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ, ನಾನು ಹೆಚ್ಚು ಅದರ ಬಗ್ಗೆ ಜ್ಞಾನಿ ಅಲ್ಲ, ತಿಳಿದವನಲ್ಲ, ಮಾಹಿತಿ ಪಡೆದಂಥವನು ಅಲ್ಲ. ನಾನು ಸಾಮಾನ್ಯ ಒಬ್ಬ ರೈತನಾಗಿ ನಾನು ಕೂಡ PLD ಬ್ಯಾಂಕಲ್ಲಿ 6 ವರ್ಷ ಅಧ್ಯಕ್ಷ ಆಗತಕ್ಕಂಥ ಕೆಲಸ ಒಂದು ಸಂದರ್ಭದಲ್ಲಿ ಆಗಿತ್ತು. ಸಹಕಾರಿ ಕ್ಷೇತ್ರವನ್ನು ಒಂದು ರೀತಿಯಲ್ಲಿ ನಾನು ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡಿಕೊಂಡಿದ್ದೇನೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ, ಬಹುಶಃ ಮುಂದಿನ ದಿನಗಳು ನಮ್ಮ ಜಿಲ್ಲೆಯ ರೈತರಿಗೆ ಅದು ಪ್ರಯೋಜನ ಆಗ್ತಕ್ಕಂಥ ಕಾರ್ಯಗಳು ಹೆಚ್ಚು ಆಗಲಿ ಅನ್ನುವಂಥ ಮಾತನ್ನು ಹೇಳಿ ನಾನೆರಡು ಮಾತನ್ನು ಮುಕ್ತಾಯ ಮಾಡ್ತೇನೆ. ಜೈ ಜಯಗಂ. ಬಹಳ ಅರ್ಥಪೂರ್ಣವಾಗಿ ಮಾತನಾಡಿ ಕೃಷಿಯಿಂದ ಅರ್ಥಪೂರ್ಣವಾಗಿ ಮಾತನಾಡಿ ನಮಗೆ ಕೃಷಿಯ ಬಗ್ಗೆ ಮಾಹಿತಿ ಕೊಟ್ಟಂತಹ ನಮ್ಮೆಲ್ಲರ ಹಿರಿಯರು ಆಗಿರುವಂತಹ ಮಾಜಿ ಸಚಿವರಾಗಿರುವಂತಹ ಬಿ ರಮಣತ್ ರೈ ಅವರಿಗೆ ಅಭಿವಂದನೆ ಸಲ್ಲಿಸ್ತಾ ಇದ್ದೇವೆ. ತುರ್ತು ಕಾರ್ಯನಿರತ ಕ್ಯಾಂಪ್ಕೋ ಇದರ ಅಧ್ಯಕ್ಷರಾಗಿರುವಂತಹ SR ಸತೀಶ್ ಚಂದ್ರ ಅವರು ವೇದಿಕೆಯಿಂದ ನಿರ್ಗಮಿಸ್ತಾ ಇದ್ದಾರೆ. ಇವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಕೃಷಿ ಮೇಳ ಯಶಸ್ವಿಗೆ ಸಹಕಾರ ನೀಡಿದಂತಹ ತಾಲೂಕು ಕೃಷಿಕ ಸಮಾಜ ಇರಬಹುದು, ಬೇರೆ ಬೇರೆ ಸಂಘಗಳಿರಬಹುದು, ಇದರ ಯಶಸ್ವಿಗೆ ತುಂಬ ಸಹಕಾರವನ್ನು ನೀಡಿದೆ. ಜೊತೆಗೆ ಈ 3 ದಿವಸದ ಕೃಷಿ ಮೇಳ ಬಹಳ ಯಶಸ್ವಿಯಾಗಿ ಅರ್ಥಪೂರ್ಣವಾಗಿ ಸಂಪನ್ನಗೊಂಡಿದೆ. ಇದರ ಬಗ್ಗೆ ಕೃತಜ್ಞತೆ ಹಾಗೂ ಸಂಘ ಸಂಸ್ಥೆಗಳ ವಿವರದ ಬಗ್ಗೆ ನಮ್ಮ ಕೃಷಿಕ ಸಮಾಜದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ಕಡಬ ಕೃಷಿಕ ಸಮಾಜದ ಅಧ್ಯಕ್ಷರಾಗಿರುವಂತಹ ಕಳೆದ ಈ ಒಂದು ಕೃಷಿ ಮೇಳದ ಹಿಂದೆ ಕಳೆದ 2 ತಿಂಗಳ ಕಾಲ ಜಿಲ್ಲಾ ಅಧ್ಯಕ್ಷರ ಜೊತೆಗೆ ಎಡೆಬಿಡದೆ ತನ್ನನ್ನು ಸೇವೆಯನ್ನು ಮಾಡಿಕೊಂಡು ಬಂದಿರುವಂತಹ ನಮ್ಮೆಲ್ಲರ ಆತ್ಮೀಯರು ನಾಯಕರಾಗಿರುವಂತಹ ರಾಕೇಶ್ ರೈ ಕೆಡಿಂಜಿ ಅವರು ತಮ್ಮ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಸನ್ಮಾನ್ಯ ಗೌರವಾನ್ವಿತರು, ಮಾಜಿ ಸಚಿವರು ಆಗಿರುವಂಥ ಹಿರಿಯರಾಗಿರುವಂಥ ರಮನಾಥ್ ರೈಗಳು ತುರ್ತು ಕಾರ್ಯಕ್ರಮದ ನಿಮಿತ್ತ ತೆರಳುತ್ತಾ ಇದ್ದಾರೆ. ಅವರಿಗೆ ವಂದನೆಗಳನ್ನು ಸಲ್ಲಿಸಿ ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಧ್ಯಕ್ಷರ ಹತ್ರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವಂಥ ಮಮತಕ್ಕ ಕೂಡ ತೆರಳುತ್ತಾ ಇದ್ದಾರೆ. ಅವರಿಗೂ ಕೂಡ ಸ್ಮರಣಿಕೆಯನ್ನು ಅಧ್ಯಕ್ಷರು ನೀಡಿ ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಗೇರು ನಿಗಮದಿಂದ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಜೊತೆ ಸಹಯೋಗ ಸಹಕಾರ ಇರಲಿ ಎನ್ನುವಂಥ ಆಶಯವನ್ನು ತಮ್ಮ ಮುಂದೆ ಇಡುತ್ತಾ ಮಹತೋಬರ ಮಾಲಿಂಗೇಶ್ವರ ದೇವರಿಗೆ ಸ್ಥಳ ಸಾನ್ನಿಧ್ಯ ಎಲ್ಲ ದೈವದವರಿಗೆ ಮನಸ್ಸ ಸ್ಮರಣೆಯನ್ನು ಮಾಡಿಕೊಳ್ಳುತ್ತಾ ಕೃಷಿ ಮೇಳದ ಸಮಾರೋಪ ಸಮಾರಂಭದ ಗೌರವಾನ್ವಿತ ಅಧ್ಯಕ್ಷರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗೌರವಾನ್ವಿತ ಗಣ್ಯ ಅತಿಥಿಗಳೇ, ಸೇರಿರುವಂಥ ಎಲ್ಲ ಸಜ್ಜನ ರೈತಾಪಿ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೇ, ಪ್ರಾಯೋಜಕರುಗಳೇ, ನಮ್ಮ ಸಹಯೋಗವನ್ನು ಹೊಂದಿರುವಂಥ ಎಲ್ಲ ಸಂಸ್ಥೆಯ ಪದಾಧಿಕಾರಿಗಳೇ, ಬಂಧುಗಳೇ, ಕೃತಜ್ಞತೆಯನ್ನು ಸಮರ್ಪಣೆ ಮಾಡುವುದಕ್ಕಾಗಿ ಈ ಅವಕಾಶವನ್ನು ಬಳಸಿಕೊಳ್ತಾ ಇದ್ದೇನೆ. ಪ್ರಪಂಚದ ಬಗ್ಗೆ ತಲೆ ಕೆಡಿಸಿಕೊಳ್ಳಬಾರದು. ನಮಗಿಂತ ಮೊದಲು ಇತ್ತು, ನಂತರವದು ಇರುತ್ತದೆ. ಬದುಕಿನಲ್ಲಿ ಬಂದದನ್ನು ಸ್ವೀಕರಿಸಿ ಮುನ್ನಡೆಯಬೇಕು ಎನ್ನುವಂಥ ಮಾತಿಗೆ ಆ ಮುನ್ನಡೆಯುವಾಗ ನಮ್ಮನ್ನು ಕೈ ಹಿಡಿಯುವಂಥ ಒಂದು ಶಕ್ತಿ ಇದೆ. ಅದು ಯಾವುದು ಅಂತ ಕೇಳಿದರೆ ಅದು ದೇವರು, ಭಗವಂತ. ಇವತ್ತು ಎಲ್ಲರ ಬಾಯಿಯಿಂದ ಪ್ರಶಂಸೆಗೆ ಪಾತ್ರರಾಗಿರುವಂಥ ಈ ಯಶಸ್ವಿ ಕೃಷಿ ಮೇಳವನ್ನು ಆಗಿದ್ರೆ ಅದನ್ನು ಕೈ ಹಿಡಿದು ಮುನ್ನಡೆಸಿದ ಒಂದು ಶಕ್ತಿ, ಈ ಯಶಸ್ವಿ ಕೃಷಿ ಮೇಳದ ಹಿಂದೆ ಇರುವಂಥ ಶಕ್ತಿ ಅದು ಮಹತೋಬರ ಮಾಲಿಂಗೇಶ್ವರ ದೇವರು ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರ ಚರಣಾರವಿಂದಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಸಹಕರಿಸಿದ ಕೆಲವರನ್ನು ಸ್ಮರಿಸುವುದು ನಮ್ಮ ಆದ್ಯ ಕರ್ತವ್ಯ. ಬಿಟ್ಟು ಹೋದರೆ ಕ್ಷಮಿಸಿ, ನಮ್ಮ ಗಮನಕ್ಕೆ ತಂದರೆ ಅದನ್ನು ಗುರುತಿಸುವಂಥ ಕೆಲಸವನ್ನು ಮಾಡ್ತೇವೆ ಅಂತ ಹೇಳ್ತಾ ಕೃಷಿ ಮೇಳ
ಸಸ್ಯ ಜಾತ್ರೆ ಮೈಸೂರು ವಿಭಾಗ ಮಟ್ಟದ್ದು 8 ಜಿಲ್ಲೆಗೆ ಸಂಬಂಧಪಟ್ಟ ಈ ಕಾರ್ಯಕ್ರಮದ ತಯಾರಿ ಆಗುವಾಗ ಹಲವಾರು ಜನ ಶ್ರಮವನ್ನು ಪಟ್ಟಿದ್ದಾರೆ. ಸುಮಾರು ಉಲ್ಲೇಖ ಆಯಿತು. ಕೆಲವರು ಹೇಳಿರ್ಬೋದು, ನಾವು ಆನೆ ಕಡಿದಿದ್ದೇವೆ, ಕುದುರೆ ಕಡಿದಿದ್ದೇವೆ, ಮಣ್ಣು ಹೊತ್ತಿದ್ದೇವೆ ಅಂತ ಹೇಳಿದ್ದಾರೆ. ಇರ್ಬೋದು, ಅದು ಅವರವರ ಭಾವಕ್ಕೆ ಬಿಟ್ಟದ್ದು. ಅದರ ಬಗ್ಗೆ ನಮ್ಮದೇನು ಆಕ್ಷೇಪ ಇಲ್ಲ. ಆದರೆ ಯಶಸ್ಸಿನ ತೇರನ್ನೆಳೆದವರು ಕೆಲವರು ಇದ್ದಾರೆ ಎನ್ನುವಂಥದ್ದು ಅದು ಒಪ್ಪಿಕೊಳ್ಳಲೇಬೇಕಾದಂಥ ಸತ್ಯ, ವಾಸ್ತವ. ಆ ಹಿನ್ನೆಲೆಯಲ್ಲಿ ಕೆಲವರನ್ನ ಗುರುತಿಸುವಂಥ, ಎಲ್ಲರನ್ನ ಜೋಡಿಸುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಮೊದಲಾಗಿ ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಸ್ಮರಿಸಿಕೊಳ್ತಾ ಇದ್ದೇವೆ. ಪುತ್ತೂರು ಮಹತೋಬಾರ ಮಾಲಿಂಗೇಶ್ವರ ದೇವಸ್ಥಾನ, ಅಲ್ಲಿಯ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಪದಾಧಿಕಾರಿಗಳು, ಸಿಬ್ಬಂದಿ ವರ್ಗದವನ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ ಇದ್ದೇವೆ. ಸುದ್ದಿ ಮಾಹಿತಿ ಟ್ರಸ್ಟ್ ಮತ್ತು ಸುದ್ದಿ ಅರಿವು ಕೇಂದ್ರ ಅವರನ್ನ ಗೌರವಪೂರ್ವಕವಾಗಿ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ ಇದ್ದೇವೆ. ರೈತ ಕುಡ್ಲ ಪ್ರತಿಷ್ಠಾನ ಇವರನ್ನ ಗೌರವಪೂರ್ವಕವಾಗಿ ಸ್ಮರಿಸಿಕೊಳ್ತಾ ಇದ್ದೇವೆ. ಮಾರ್ಗದರ್ಶನ ಮಾಡಿದ ಈ ಕ್ಷೇತ್ರದ ಶಾಸಕರನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ. ಎಲ್ಲ ಸಂಘ ಸಂಸ್ಥೆಗಳು, DCC ಬ್ಯಾಂಕ್ ಇರ್ಬೋದು, ಕ್ಯಾಂಪ್ಕೋ, ಹಾಲು ಉತ್ಪಾದಕರ ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಉತ್ಪಾದಕರ ಒಕ್ಕೂಟ, ಜಿಲ್ಲೆಯ ಎಲ್ಲ ಸಹಕಾರಿ ಸಂಘಗಳು, ಅನೇಕ ಸಂಘ ಸಂಸ್ಥೆಗಳು, ವೈಯಕ್ತಿಕವಾಗಿ ನಮಗೆ ಸುಮಾರು ಸಂಸ್ಥೆಗಳು ಸಹಕಾರವನ್ನು ನೀಡಿದ್ದಾವೆ. ಮುಳಿಯ ಇರ್ಬೋದು, URG ಪ್ರಾಪರ್ಟೀಸ್ ಇರ್ಬೋದು, ಉಜ್ವಲವರು ಇರ್ಬೋದು, ಮೋಹನಾಳವರು ಇರ್ಬೋದು, ಹಾಗೆ ಹಲವರು ನಮಗೆ ಸಹಕಾರವನ್ನು ನೀಡಿದ್ದಾರೆ. ಅವರೆಲ್ಲರನ್ನ ಸ್ಮರಿಸಿಕೊಳ್ತಾ, ನಮ್ಮ ಜೊತೆ ನಿತ್ಯ ನಿರಂತರವಾಗಿ ಇಲ್ಲಿ ಓಡಾಡ್ತಾ 1-2 ತಿಂಗಳಿಂದ ನಮ್ಮ ಜೊತೆ ಕೆಲಸವನ್ನು ಮಾಡಿದಂಥ ಹಲವರನ್ನ ನಾವು ಈ ಸಂದರ್ಭದಲ್ಲಿ ನಾವು ಸ್ಮರಿಸಿ ಅವರಿಗೆ ಕಿರು ಸ್ಮರಣಿಕೆ ಶಾಲನ್ನು ನೀಡುವಂಥ ಈ ಸಂದರ್ಭದಲ್ಲಿ ಅವರು ವೇದಿಕೆಯಲ್ಲಿರುವಂಥ ಗಣ್ಯರಿಂದ ಆ ಗೌರವವನ್ನು ಸ್ವೀಕಾರ ಮಾಡಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ, ಮೊದಲಿಗೆ ಭಾರತೀಯ ಕಿಸಾನ್ ಸಂಘದ ತಾಲೂಕು ಘಟಕದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು ವೇದಿಕೆಗೆ ಬರಬೇಕು. ಜನಾರ್ದನ್ ರೈ ಪಡ್ಡಂಬೈಲು, ಮಾಬಲ್ ರೈಗಳು ಮತ್ತು ಅದರ ಸದಸ್ಯರು ಒಮ್ಮೆ ವೇದಿಕೆಗೆ ಬರಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಮತ್ತೆ ಎಲ್ಲ ಸದಸ್ಯರು, ಅವರ ಹೆಸರನ್ನ ಉಲ್ಲೇಖ ಮಾಡಲಿಕ್ಕೆ ಸಮಯ ಇಲ್ಲ, ದಯವಿಟ್ಟು ಆದಷ್ಟು ಬೇಗ ಬನ್ನಿ, ಎಲ್ಲರೂ ಬೇಗ ಬನ್ನಿ. ಅವರ ಜೊತೆಗೆ ಸಾವಯವ ಸೇವಾ ಭಾರತಿ ಕೃಷಿ ಪರಿವಾರ ಅವರು ಕೂಡ ಬರಬೇಕು. ಧನಂಜಯ ಅವರು ಆದಷ್ಟು ಬೇಗ ಬನ್ನಿ, ಆದಷ್ಟು ಬೇಗ ಬರಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಮಗೆ ಸಮಯದ ಅಭಾವ ಇದೆ. ಜನಾರ್ದನ್ ರೈಗಳು ಸಾವಯವ ಕೃಷಿ ಪರಿವಾರದ ತಂಡದವರು ಬರಬೇಕು. ಸುಮಾರು ದಿನದಿಂದ ಅವರು ಎಲೆಮರೆಯ ಕಾಯಿಯಂತೆ ನಮ್ಮ ಹಿಂದೆ ಕೆಲಸವನ್ನು ಮಾಡಿದವರು. ನಮ್ಮ ಈ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ಎಲ್ಲ ತಾಲೂಕು ಘಟಕಗಳು ನಮಗೆ ಕೃಷಿಕ ಸಮಾಜದ ತಾಲೂಕು ಘಟಕಗಳು ಸಹಕಾರವನ್ನು ನೀಡಿದೆ. ಒಂದೊಂದೇ ಹೆಸರನ್ನ ಹೇಳ್ತೇವೆ. ಇದ್ದವರು ಅಲ್ಲಿಯ ಪ್ರತಿನಿಧಿಗಳು ಬಂದು ವೇದಿಕೆಗೆ ಬಂದು ಈ ಗೌರವವನ್ನು ಸ್ವೀಕಾರ ಮಾಡಬೇಕು ಅಂತ ಮೊದಲಿಗೆ ವಿನಂತಿಯನ್ನು ಮಾಡಿಕೊಳ್ತಾ, ಉಳ್ಳಾಲ ಕೃಷಿಕ ಸಮಾಜ ಘಟಕದ ಸದಸ್ಯರು, ಉಳ್ಳಾಲ ಕೃಷಿಕ ಸಮಾಜದ ಪ್ರತಿನಿಧಿಗಳು ಇದ್ದರೆ ಬರಬೇಕು. ಉಳ್ಳಾಲ ಬಂದರು. ಮೂಡಬಿದ್ರೆ ಘಟಕದ ಪ್ರತಿನಿಧಿಗಳು ಇದ್ದರೆ ವೇದಿಕೆಗೆ ಬರಬೇಕು. ಒಂದೊಂದು ಘಟಕದ ಜೊತೆಯಾಗಿ ಬನ್ನಿ. ಇಡೀ ತಂಡಕ್ಕೆ ಒಂದು ಘಟಕಕ್ಕೆ ಒಂದು ಸ್ಮರಣಿಕೆ ಶಾಲಾ ನೀಡಿ ಗೌರವಿಸ್ತಾ ಇದ್ದೇವೆ. ಮೂಡುಬಿದ್ರೆ ಬಂಟ್ವಾಳ ಘಟಕದ ಅಧ್ಯಕ್ಷರು, ಅವರು ನಮ್ಮ ಜೊತೆ ಇದ್ದವರು, ಬಂಟ್ವಾಳ ಘಟಕದವರು. ಬೆಳ್ತಂಗಡಿ ಕೃಷಿಕ ಸಮಾಜದ ಬಂಟ್ವಾಳದ ಅಧ್ಯಕ್ಷರು ಪದ್ಮರಾಜ್ ಬಳ್ಳಾಲ್. ಬೆಳ್ತಂಗಡಿ ಕೃಷಿಕ ಸಮಾಜದ ಅಧ್ಯಕ್ಷರು, ಪದಾಧಿಕಾರಿಗಳು. ಪುತ್ತೂರು ಕೃಷಿಕ ಸಮಾಜ ಅದರ ವಿನೋದಣ್ಣ ಬನ್ನಿ, ಅಧ್ಯಕ್ಷರು ಇಲ್ಲೇ ಇದ್ದಾರೆ, ಅವರು ಜಿಲ್ಲೆಯ ಅಧ್ಯಕ್ಷರಾಗಿದ್ದಾರೆ, ಅವರಿಗೆ ಸಾಕಷ್ಟು ದೊಡ್ಡ ಗೌರವ ಇದೆ. ಸುಳ್ಯ ಕೃಷಿಕ ಸಮಾಜ ಘಟಕದ ಅಧ್ಯಕ್ಷರು, ಸುಳ್ಯ. ಆಶಕ ಅಲ್ಲಿ ಕೊಡ್ತಾ ಇದ್ದಾರೆ.
ಸುಳ್ಯ ಘಟಕ ಪೊಲೆ ಚಂದ್ರಣ್ಣ ಸುಳ್ಯದ ನಿರ್ದೇಶಕರು ಇದ್ರೆ ಬನ್ನಿ ದಯವಿಟ್ಟು. ಈಗ ಕಡಬ ಘಟಕದ ಎಲ್ಲ ನಿರ್ದೇಶಕರು ಬನ್ನಿ. ಕಡಬ ಕೃಷಿಕ ಸಮಾಜದ ಎಲ್ಲ ನಿರ್ದೇಶಕರು ಉದಯಣ್ಣ ತಾರಣ್ಣ ಬನ್ನಿ. ವಾಸುದೇವಣ್ಣ ಬೇಗ ಆದಷ್ಟು ಬೇಗ ಬನ್ನಿ. ಅದರಲ್ಲಿ ನಾನು ಸೇರಿಕೊಳ್ತೇನೆ, ಬರ್ತೇನೆ. ಬಣ್ಣ She's like the girl next door, you. ಮೂರು ದಿನಗಳ ಕಾಲ ಈ ಸಭಾ ಕಾರ್ಯಕ್ರಮ, ಇಲ್ಲಿಯ ವ್ಯವಸ್ಥೆಗಳು ಎಲ್ಲವನ್ನ ನಿರ್ವಹಿಸುವಲ್ಲಿ ನಮಗೆ ದೊಡ್ಡ ಶಕ್ತಿಯಾಗಿ ಸಹಕರಿಸಿದವರು ನನಗೆ ಹೆಮ್ಮೆ ಇದೆ. ನಮ್ಮ ಊರಿನ ಸವಣೂರಿನ ಒಂದು ದೊಡ್ಡ ತಂಡ ಇದೆ, ಅವರೆಲ್ಲರೂ ಒಮ್ಮೆ ಬರಬೇಕು. ಸವಣೂರಿನೆಲ್ಲ ಹುಡುಗರು, ಯುವಕರಿದ್ದಾರೆ, ಮಹಿಳೆಯರಿದ್ದಾರೆ, ಒಮ್ಮೆ ಎಲ್ಲರೂ ಬರಬೇಕು. ಅಲ್ಲಿಯ ಯುವಕ ಮಂಡಲ, ಮಹಿಳಾ ಮಂಡಲ, ಅಲ್ಲಿಯ ಪಂಚಾಯತ್ ಸದಸ್ಯರು, ಸುರೇಶಣ್ಣ, ರಾಮ ಕಿಟ್ಟಣ್ಣ ಎಲ್ಲರೂ ಬನ್ನಿ. ಹೆಸರು ಹೇಳಲಿಕ್ಕಿಲ್ಲ, ಹೆಸರು ಹೇಳಿ ಚಂದ್ರಶೇಖರ ಎಲ್ಲ ಬನ್ನಿ, ಎಲ್ಲ ಸವಣೂರಿನೆಲ್ಲ ತಂಡ ಬನ್ನಿ. ಸುರೇಶಣ್ಣನಿಗೆ ಇಲ್ಲಿ ನಾವು ಇನ್ನೊಂದನ್ನು ಕೂಡ ಒಟ್ಟಿಗೆ ಸುಧಾರಿಸ್ತೇವೆ. ಅವರು ಇಡೀ ಚಪ್ಪರದ ವ್ಯವಸ್ಥೆ ಅದನ್ನು ಇಲ್ಲಿ ಈಗಲೇ ಮುಗಿಸಿ ಬಿಡ್ತೇವೆ. ಸುರೇಶನ್ನ ಮತ್ತೆ ಕರೀಲಿಕ್ಕಿಲ್ಲ. ಇಡೀ ನಮ್ಮ ಸವಣೂರಿನ ನಮ್ಮ ಯುವಕ ಮಂಡಲಕ್ಕೆ ರಾಜ್ಯ ಪ್ರಶಸ್ತಿಯನ್ನು ತಂದುಕೊಟ್ಟವರು, ರಾಷ್ಟ್ರ ಪ್ರಶಸ್ತಿಯನ್ನು ತಂದುಕೊಟ್ಟವರು ಸುರೇಶ್ ರೈ ಸೂಟಿಮುಳ್ಳವರು. ಇಡೀ ಶಾಮಿಯಾನ ಇಷ್ಟು ಪೆಂಡಾಲ್ ವ್ಯವಸ್ಥೆ ಎಲ್ಲವನ್ನ ಮಾಡಿಕೊಟ್ಟದ್ದು ಸುರೇಶ್ ರೈ ಸೂಟಿಮುಳ್ಳವರ ಪದ್ಮಾಂಬ ಶಾಮಿಯಾನ ಸರ್ವಿಸಸ್. ಹಾಗೆ ನಮ್ಮ ಇಡೀ ತಂಡ ಇದೆ. ಹಾಗಾಗಿ ತಂಡಕ್ಕೆ ಸುರೇಶಣ್ಣನಿಗೆ ಒಂದು ಶಾಲ ಹಾಕಿ ಕೊಟ್ಟರೆ ಮತ್ತೆ ಮಹಿಳೆಯರು ಕೂಡ ಬನ್ನಿ ನಿಲ್ಲಿ. ನಮ್ಮ ಇಡೀ ತಂಡ ಕಳೆದ 3 ದಿನಗಳಿಂದ ಅದಕ್ಕಿಂತ ಹಿಂದೂ ತಯಾರಿಯಲ್ಲಿ ಜೋಡಿಸಿಕೊಂಡವರು, ಅವರಿಗೆ ವಿಶೇಷವಾಗಿ ಕೃತಜ್ಞತೆಯನ್ನ ಕೃಷಿ ಮೇಳ ಸಮಿತಿಯ ಪರವಾಗಿ ಕೊಡ್ತಾ ಇದ್ದೇನೆ. ನಾನು ಕೃತಜ್ಞತೆ ಕೊಡ್ಲಿಕ್ಕಿಲ್ಲ, ಕೃಷಿ ಮೇಳದ ಸಮಿತಿಯ ಪರವಾಗಿ, ಜಿಲ್ಲಾ ಕೃಷಿಕ ಸಮಾಜದ ಪರವಾಗಿ ಕೃತಜ್ಞತೆಯನ್ನು ಕೊಡ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಜಯದೀಪ್ ರೈ ಕೋರಂಗ ಅವರು ಬರಬೇಕು. ಅವರು ಮೊನ್ನೆ ಸಾಂಸ್ಕೃತಿಕ ಕಾರ್ಯಕ್ರಮನ ಒಂದು ಉತ್ತಮ ಆರಂಭವನ್ನು ಮಾಡಿಕೊಟ್ಟವರು ಜಯದೀಪ್ ರೈ ಕೋರಂಗ ಅವರ ತಂಡ. ಟಿ ಮಂಜುಶ್ರೀ ತಂಡದಿಂದ ಗಾನ ವೈಭವ ಪ್ರಾರಂಭ ಆದ ಮೇಲೆ ನಮ್ಮ ವೈಭವ ನಿಲ್ಲಿಲ್ಲ. ಹಾಗಾಗಿ ಅವರಿಗೆ ಸ್ಮರಣೆಗೆ ನಮ್ಮ ವಿಜಯ್ ಕುಮಾರ್ ರೈ ಅವರ ನೆರೆಕರೆಯವರು ಅವರು ಗೌರವವನ್ನು ಸ್ವೀಕಾರ ಮಾಡಬೇಕು. ಬಹಳ ಮುಖ್ಯವಾಗಿ ಸುಬ್ರಾಯ ಶೆಟ್ಟಿ BS ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮ ಜಾನುವಾರು ಪ್ರದರ್ಶನ ನಾವು ಮಾಡ್ತೇವೆ ಅಂತ ಹೇಳಿ ಆಗಿದೆ, ಅದರ ಕಷ್ಟ ಗೊತ್ತಾದ್ದು ಮತ್ತೆ ಅದರ ಜಾನುವಾರನ್ನು ತರುವುದು ಎಷ್ಟು ಕಷ್ಟ ಅಂತೇಳಿ. ಹಾಗಾಗಿ ಆ ಜಾನುವಾರು ತರುವ ಎಲ್ಲ ಜವಾಬ್ದಾರಿ ಕಷ್ಟವನ್ನು ತಗೊಂಡವರು ಸುಬ್ರಾಯ BS ಅವರು ವೇದಿಕೆಗೆ ಬಂದು ಗೌರವವನ್ನು ಸ್ವೀಕಾರ ಮಾಡಿಕೊಳ್ಳಬೇಕು. ಅದರ ಜೊತೆಯಲ್ಲಿ ಪುಂಗನೂರು ತಳಿಯನ್ನು ತಂದು ಬಹಳಷ್ಟು ಆಕರ್ಷಣೆಯ ಕೇಂದ್ರ ಆಗಿತ್ತು. ಪುಂಗನೂರು ಕರು ದನ, ಅದನ್ನ ರಿತೇಶ್ ಅವರು, ಪುಂಗನೂರು ತಳಿಯನ್ನು ತಂದವರು ರಿತೇಶ್ ಅವರು ಕೂಡ ವೇದಿಕೆಗೆ ಬಂದು ಗೌರವವನ್ನು ಸ್ವೀಕಾರ ಮಾಡಿಕೊಳ್ಳಬೇಕು. ನಮಗೆ ಬಹಳ ಶಕ್ತಿಯನ್ನು ಕೊಟ್ಟವರು ರೈತ ಕುಡ್ಲ ಪ್ರತಿಷ್ಠಾನ, ಅಲ್ಲಿ ಭರತ್ರಾಜ್, ಲತೀಶ್, ಸುಹಾಸ್ ಮರಿಕೆ ದಯವಿಟ್ಟು ವೇದಿಕೆಗೆ ಬನ್ನಿ. ಅವರು ಭರತ್ರಾಜ್ ಅವರು ಪಾಪ ನಿದ್ದೆ ಇಲ್ಲದ ಸುಮಾರು ರಾತ್ರಿಗಳನ್ನು ಕಳೆದಿದ್ದಾರೆ. ಅವರೊಟ್ಟಿಗೆ ಸುಹಾಸ್ ಮರಿಕೆ ಅವರಿದ್ದಾರೆ. ನಾವು ಕೃಷಿ ಮೇಳ ಪ್ರಾರಂಭ ಮಾಡುವಾಗ ಸುಹಾಸ್ ಮರಿಕೆ ಅವರು ಬಹಳ ಬೆಳ್ಳಗೆ ಇದ್ರು, ಗಟ್ಟಿ ಇದ್ರು. ಈಗ ಸ್ವಲ್ಪ KG ಕಡಿಮೆ ಆಗಿದೆ, ಬಣ್ಣವೂ ಕಡಿಮೆ ಆಗಿದೆ. ಅವರು ಬಹಳಷ್ಟು ಈ ಒಂದು ವ್ಯವಸ್ಥೆಗಾಗಿ ಜೋಡಿಸಿಕೊಂಡವರು. ರೈತ ಕುಟ್ಲ ಪ್ರತಿಷ್ಠಾನದ ಪರವಾಗಿ ಸುಹಾಸ್ ಮರಿಕೆ ಅವರು ಗೌರವವನ್ನು ಸ್ವೀಕರಿಸಬೇಕು. ಇದೀಗ ಸುಬ್ರಾಯ BS ಅವರು ಜಾನುವಾರು ಪ್ರದರ್ಶನದ ಎಲ್ಲ ಜವಾಬ್ದಾರಿ ತಗೊಂಡವರು. ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪರವಾಗಿ ಶಶಿಧರ್ ಅವರು ಮತ್ತು ಬಾಬು ನಾಯ್ಕರಿದ್ದಾರೆ, ಬಾಲಕೃಷ್ಣ ಅವರಿದ್ದಾರೆ. ಜೊತೆಯಾಗಿ ಬಂದು ಒಂದು ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕು.
ಶಶಿಧರ್ ಅವರು ಒಮ್ಮೆ ಕೂಡ ವೇದಿಕೆಗೆ ಬರಲಿಲ್ಲ ಅಂತ ಕಾಣ್ತದೆ. ನೀವು ಜೊತೆಗೆ ಬರಬೇಕು. ನಮ್ಮ ಪುತ್ತೂರು ತಾಲೂಕಿನ ಯೋಜನಾಧಿಕಾರಿಗಳು ಒಂದು ಶಾಲು ಮತ್ತು ಒಂದು ಸ್ಮರಣಿಕೆ ಗೌರವವನ್ನು ತಾವು ಸ್ವೀಕಾರ ಮಾಡಬೇಕು. ಎಲ್ಲ ವ್ಯವಸ್ಥೆಯನ್ನು ಮಾಡಿದವರು, ಇದಕ್ಕೆ ಜನ ಜೋಡಿಸುವಲ್ಲಿ ಸ್ಟಾಲ್ಗಳನ್ನು ಬಹಳ ಸುಂದರವಾದ ಆರಂಭದಲ್ಲಿ ಒಂದು ಉತ್ತಮ ಆರಂಭದ ಸ್ಟಾಲ್ಗಳನ್ನು ಮಾಡಿದರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ನಮಗೆ ಹೆಮ್ಮೆ ಇದೆ. ಜೊತೆಗೆ ನಮ್ಮ ಪದ್ಮನಾಭ ಶೆಟ್ಟಿ ಅವರು ಕೂಡ ಬಂದು ಮಾರ್ಗದರ್ಶನ ಮಾಡ್ತಾ ಇದ್ರು. ಆನಂದ ಸುವರ್ಣ ಅವರ ಮಾರ್ಗದರ್ಶನ ಇತ್ತು ಇಡೀ ಧರ್ಮಸ್ಥಳ ಯೋಜನೆಯ ಜೊತೆಗೆ. ಇದೀಗ ಸುದ್ದಿ ಸಮೂಹ ಸಂಸ್ಥೆಯ ಪರವಾಗಿ ಸುದ್ದಿ ಮಾಹಿತಿ ಟ್ರಸ್ಟ್ ಮತ್ತು ಸುದ್ದಿ ಅರಿವು ಕೇಂದ್ರ ನಮ್ಮ ಈ ಒಂದು ಯಶಸ್ವಿ ಕೃಷಿ ಮೇಳ ಸಸ್ಯ ಜಾತ್ರೆಯ ಹಿಂದಿರುವಂಥ ಶಕ್ತಿ. ಹಾಗಾಗಿ ಅದನ್ನು ಮತ್ತೆ ನಾವು ಶಿವಾನಂದ ಅವರನ್ನು ಗೌರವಿಸಲಿಕ್ಕಿದ್ದೇವೆ. ಆಗ ಅವರ ತಂಡವನ್ನು ಆ ಸಂದರ್ಭದಲ್ಲಿ ನಾವು ಜೋಡಿಸ್ತೇವೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ, ಇಲ್ಲಿ ನಮ್ಮ ಜೊತೆ ಕೃಷಿ ಇಲಾಖೆಗೆ ಸಂಬಂಧಪಟ್ಟವರಿದ್ದರೆ, ಕೃಷಿ ಇಲಾಖೆಯ ಚೆಲುವರಂಗಪ್ಪ ಅವರ ತಂಡ ಅವರಿದ್ದರೆ ಬರಬೇಕು. ತೋಟಗಾರಿಕಾ ಇಲಾಖೆಯವರಿದ್ದರೆ ಬರಬೇಕು, ತೋಟಗಾರಿಕೆ ರೇಖಾ ಮತ್ತು ಅವರ ತಂಡ. ಮೀನುಗಾರಿಕಾ ಇಲಾಖೆಯವರು, ಅಲ್ಲಿ ತೋಟಗಾರಿಕೆ ಇಲಾಖೆಯವರು ಇದ್ದಾರೆ, ಬನ್ನಿ. ರೇಖಾ ಮೇಡಮ್ ಇದ್ದಾರೆ. ಸಸ್ಯದ ಮಧ್ಯೆ ಇದ್ದ ಕಾರಣ ಕಾಣ್ತಾ ಇಲ್ಲ. ಇಡೀ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿದ್ರೆ ಒಮ್ಮೆ ದಯವಿಟ್ಟು ಬರ್ಬೋದು, ಬನ್ನಿ ಸರ್. ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾಗಿರುವಂಥ ಶ್ರೀಮತಿ ರೇಖಾ ಅವರಿದ್ದಾರೆ. ಗೌರವವನ್ನು ಸ್ವೀಕಾರ ಮಾಡಬೇಕು. ನಮಗೆ ಎಲ್ಲ ತಾಂತ್ರಿಕವಾದಂಥ ಎಲ್ಲ ಸಲಹೆ ಸಹಕಾರ ಮತ್ತು ಗೋಷ್ಠಿಗಳಿಗೆ ಸಂಪನ್ಮೂಲ ವ್ಯಕ್ತಿಗಳನ್ನು, ವಿಜ್ಞಾನಿಗಳನ್ನು ಜೋಡಿಸಿಕೊಡುವಲ್ಲಿ ಮತ್ತು ಬಹಳಷ್ಟು ಕಡೆ ನಾವು ಕೃಷಿಕ ಸಮಾಜದಿಂದ ಕಾರ್ಯಕ್ರಮ ಮಾಡುವಾಗ ಎಲ್ಲ ಸಂಪೂರ್ಣ ಸಹಕಾರ, ಪ್ರಾಯೋಜಕತ್ವ ಎಲ್ಲ ವ್ಯವಸ್ಥೆಯನ್ನು ಮಾಡುವಂಥ ತೋಟಗಾರಿಕೆ ಇಲಾಖೆ ನಮಗೆ ಹೆಮ್ಮೆ ಇದೆ. ಒಂದು ಒಳ್ಳೆಯ ಅಧಿಕಾರಿಯವರು, ಅವರಿಗೆ ವಿಶೇಷವಾದ ಕೃತಜ್ಞತೆಗಳು. ಕೃಷಿ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳಿದ್ರೆ ದಯವಿಟ್ಟು ಒಮ್ಮೆ ಬರಬೇಕು. ಮೀನುಗಾರಿಕಾ ಇಲಾಖೆ, ಅಲ್ಲಿ ಮೀನುಗಾರಿಕಾ ಇಲಾಖೆಯವರಿದ್ದರು, ಇದ್ದಾರೆ ಮೀನುಗಾರಿಕಾ ಇಲಾಖೆಯವರು. ರೇಷ್ಮೆ ಇಲಾಖೆಯವರು, ರೇಷ್ಮೆ ಇಲಾಖೆಯವರು. ಮೀನುಗಾರಿಕಾ ಇಲಾಖೆಯವರು, ರೇಷ್ಮೆ ಇಲಾಖೆಯವರು ಕೂಡ ಬಂದಿದ್ದಾರೆ. ನಮ್ಮ ಬಹಳಷ್ಟು ದಿನಗಳಿಂದ ಇಲ್ಲಿ ಬೆಳಕನ್ನು ಚೆಲ್ಲಿದವರು, ನಮ್ಮ ಧ್ವನಿಯನ್ನು ನೂರ್ಮಡಿ ಮಾಡಿದವರು ದುರ್ಗಾ ಸೌಂಡ್ಸ್ನ ತಂಡದವರು ಪ್ರದೀಪ್ ಅವರು ಮತ್ತು ಅವರ ತಂಡದವರು ಇದ್ರೆ ಬಂದು ಒಂದು ಸ್ಮರಣಿಕೆಯ ಶಾಲನ್ನು ಸ್ವೀಕಾರ ಮಾಡಬೇಕು. ಅದು ಕೂಡ ಸುರೇಶನ ಒಂದು ಟೀಮೇ. ಇನ್ನು ಮುಂದೆ ಯಾರಾದರೂ ಇದ್ರೆ ಸೂಚನೆಯನ್ನು ಕೊಟ್ಟರೆ ಗೌರವಿಸುವಂಥ ವಿಚಾರವನ್ನು ಜೋಡಿಸಿಕೊಳ್ತೇವೆ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯನ್ನು ನಾವು ಅವರಿದ್ದರೆ ಅವರನ್ನು ಇನ್ನಷ್ಟು ಗುರುತಿಸಲಿಕ್ಕೆ ಇತ್ತು ನಮಗೆ. ಅವರು ಅನಿವಾರ್ಯ ಕಾರಣದಿಂದ ಬೆಂಗಳೂರಲ್ಲಿದ್ದಾರೆ. ಈ ಕ್ಷೇತ್ರದ ಮಾಜಿ ಶಾಸಕರು, ಅದಕ್ಕಿಂತಲೂ ಹೆಚ್ಚಾಗಿ ಈ ಕೃಷಿ ಮೇಳ ಸಮಿತಿಯ ಸಂಚಾಲಕರು ಎನ್ನುವಂಥ ಶಬ್ದಕ್ಕೆ ಅದಕ್ಕೆ ಪೂರ್ಣ ಪ್ರಮಾಣದ ನ್ಯಾಯವನ್ನು ಕೊಟ್ಟವರು. ಕಳೆದ 1 ತಿಂಗಳಿಂದ ಇಡೀ ನಮ್ಮ ಜಿಲ್ಲೆಯಾದ್ಯಂತ ಪ್ರವಾಸ ಮಾಡುವಾಗ, ಯಾವುದೇ ಸಭೆ ನಡೆಸುವಾಗ ಎಲ್ಲವಾದ ಮಾಹಿತಿ ಮತ್ತು ನೇರ ಪಾಲ್ಗೊಳ್ಳುವಿಕೆ ಮುಖಾಂತರವಾಗಿ ಕೃಷಿ ಮೇಳದ ಯಶಸ್ಸಿನ ಬಹುದೊಡ್ಡ ರೂವಾರಿಯಾಗಿ ಮೂಡಿ ಬಂದವರು ಸನ್ಮಾನ್ಯ ಸಂಜೀವ ಮಠಂದೂರು ಅಂತ ಹೇಳ್ತಾ, ಅವರು ಬೆಂಗಳೂರಲ್ಲಿ ಸಭೆಯಲ್ಲಿ ಹೋಗಬೇಕಾದ ಕಾರಣ ನಿನ್ನೆ ರಾತ್ರಿ ಅವರು ಹೊರಟೋದು ತುರ್ತಾಗಿ. ಹಾಗಾಗಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಈ ಸಂದರ್ಭದಲ್ಲಿ ನಾನು ಗೌರವಿಸ್ತಾ ಇದ್ದೇನೆ, ಗುರುತಿಸ್ತಾ ಇದ್ದೇನೆ. ಅವರ ಸಹಕಾರವನ್ನು ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡ್ತಾ ಅವರಿಗೆ ವಿಶೇಷವಾದ ವಂದನೆ, ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನೊಂದು, ಜಿಲ್ಲಾ ಕೃಷಿಕ ಸಮಾಜವನ್ನು ಯಾರು ಗುರುತಿಸುವುದು ಅಂತ ಕೇಳಿದರೆ ಯಾರು ಗುರುತಿಸುವುದಿಲ್ಲ, ನಾವೇ ಗುರುತಿಸಿಕೊಳ್ಳಬೇಕಷ್ಟೇ. ಹಾಗೆ ನಮಗೆ ನಾವು ಶಾಲೆ ಹಾಕಿಕೊಳ್ಳೋದು ನನಗೆ ನಾನು ಶಾಲೆ ಹಾಕಿಕೊಳ್ಳೋದಾ ಅಂತ ನಮಗೆ ಒಂದಷ್ಟು ಚರ್ಚೆಗಳು ಅಥವಾ ವಿಮರ್ಶೆಗಳು ಬಂದಾಗ ಒಬ್ಬ ವ್ಯಕ್ತಿಯನ್ನು ನಾವು ಗುರುತಿಸಬೇಕು. ಯಾಕೆ ಅಂತ ನಮ್ಮ ನಾಯಕ, ಯಾವತ್ತೂ ನಾಯಕ
ಸರಿಯಾಗಿ ವ್ಯವಸ್ಥಿತವಾಗಿ ಪ್ರಾಮಾಣಿಕವಾಗಿ ಸ್ವಚ್ಛ ಮನಸ್ಸಿನಿಂದ ಇದ್ದರೆ ಇಂಥ ಯಶಸ್ವಿ ಕಾರ್ಯಕ್ರಮ ಆಗ್ತದೆ ಎನ್ನುವುದಕ್ಕೆ ನಮಗೆ ನಮ್ಮ ಒಂದು ಸೌಮ್ಯ ಸ್ವಭಾವದ ಅಷ್ಟೇ ಕೂಲಾಗಿ ಎಲ್ಲವನ್ನ ನಿಭಾಯಿಸುವಂತ ವಿಜಯಕುಮಾರ್ ರೈ ಕೋರಂಗ ಅವರು ಕಾರಣ ಅಂತ ಹೇಳ್ತಾ ಅವರನ್ನ ನಾವು ಈ ಸಂದರ್ಭದಲ್ಲಿ ಗುರುತಿಸ್ತಾ ಇದ್ದೇವೆ, ಗೌರವಿಸ್ತಾ ಇದ್ದೇವೆ. ಅವರು ನಮ್ಮ ಕಿರು ಗೌರವವನ್ನು ಸ್ವೀಕಾರ ಮಾಡಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಎಲ್ಲರ ಪರವಾಗಿ ಇಡೀ ಜಿಲ್ಲಾ ಕೃಷಿಕದ ಸಮಾಜದ ಪರವಾಗಿ ಈಗಾಗಲೇ ಉಲ್ಲೇಖ ಮಾಡಿದರು ನಮ್ಮ ಕ್ಯಾಂಪ್ಕೋದ ಅಧ್ಯಕ್ಷರು ಸತೀಶ್ ಚಂದ್ರ. ಕೃಷಿಕ ಸಮಾಜ ಅಂತ ಹೇಳಿದ್ರೆ ಯಾವುದೋ ಒಂದು ಸಂಘಟನೆ ಅಂತ ತಿಳ್ಕೊಂಡಿದ್ದೆ. ಇದು ರಾಜ್ಯ ಮಟ್ಟಕ್ಕೆ ಸಂಬಂಧಪಟ್ಟದ್ದು, ಸರ್ಕಾರದ ಅಧೀನದಲ್ಲಿರುವಂಥದ್ದು, ಕೃಷಿ ಇಲಾಖೆಯೊಟ್ಟಿಗೆ ಲಿಂಕ್ ಇರುವಂಥದ್ದು ಗೊತ್ತಿರಲಿಲ್ಲ. ಇವತ್ತು ಗೊತ್ತಾಗುವ ಹಾಗೆ ಕೃಷಿ ಮೇಳದ ಮೂಲಕ ಆಗಿದೆ ಅಂತ ಹೇಳುವುದನ್ನು ಹೇಳಿದರು. ಹಾಗಾಗಿ ಅದರ ನೇತೃತ್ವವನ್ನು ತಗೊಂಡವರು ವಿಜಯಕುಮಾರ್ ರೈ ಕೋರಂಗ ಅಂತ ಹೇಳ್ತಾ ಪುತ್ತೂರು ತಾಲೂಕು ಘಟಕದ ಅಧ್ಯಕ್ಷರು. ಬಹಳಷ್ಟು ವರ್ಷಗಳ ಕಾಲದಿಂದ ನಮ್ಮ ಕೃಷಿಕ ಸಮಾಜದಲ್ಲಿ ಇದ್ದವರು ಇದೀಗ ಜಿಲ್ಲಾಧ್ಯಕ್ಷರಾಗಿ ಈ ಒಂದು ಮಹಾವೀರ ಜಯಂತಿ ತಾವು ಕೂಡ ವೇದಿಕೆಗೆ ಬನ್ನಿ. ನಮಗೆ ಸಿಗುವಂತ ಎಲ್ಲರೂ ಜಿಲ್ಲಾ ಕೃಷಿಕ ಸಮಾಜ, ತಾಲೂಕು ಕೃಷಿಕ ಸಮಾಜವರು ಎಲ್ಲರೂ ಬನ್ನಿ, ಇದ್ದವರೆಲ್ಲ ಒಮ್ಮೆ ಬನ್ನಿ. ಉದಯಣ್ಣ ಬನ್ನಿ, ತರಲ್ಲ. ವಿಜಯನ ತಲೆಗೆ ಪೇಟ ಇಡುವುದು ಅವರ ಭಾರ ಇವತ್ತು ಇಳಿದ ಒಂದು ಸಂಕೇತ ಆಗಿದೆ. ಇದುವರೆಗೆ ಒಂದಷ್ಟು ಭಾರ ಇತ್ತು, ಆದರೆ ತೋರಿಸ್ತಾ ಇರಲಿಲ್ಲ. ಆದರೆ ಇವತ್ತೀಗ ನಿರಾಳರಾಗಿದ್ದಾರೆ. ಬೆಳ್ತಂಗಡಿಯ ಅಧ್ಯಕ್ಷರು ಮಹಾವೀರ ಜೈನ್ ಅವರು ಬಂದಿದ್ದಾರೆ. ಅವರಿಗೆ ಶಾಲು ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ನಮಗೆ ಬೆಳ್ತಂಗಡಿ ಭಾಗದಿಂದ ಬಹಳಷ್ಟು ಅವರು ಮತ್ತು ರಾಜು ಪೂಜಾರಿ ಅವರು ಬಹಳಷ್ಟು ಶಕ್ತಿಯನ್ನು ತುಂಬಿದರು ಈ ಕಾರ್ಯಕ್ರಮಕ್ಕೆ. ಶಾಲು ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮಹಾವೀರ್ ಜೈನ್ ಅವರು ಇನ್ನೊಂದು ಗುರುತಿಸುವಿಕೆಯನ್ನು ನಾವು ಮುಗಿಸ್ತಾ ಇದ್ದೇವೆ. ಸುದ್ದಿ ಅರಿವು ಕೇಂದ್ರ, ಸುದ್ದಿ ಮಾಹಿತಿ ಟ್ರಸ್ಟ್ನ ಎಲ್ಲ ಸದಸ್ಯರು, ಅಲ್ಲಿ ಶಿವಕುಮಾರ್ ಇರ್ಬೋದು, ನಮಿತಾ ಇರ್ಬೋದು, ಅವರೆಲ್ಲರೂ ಒಮ್ಮೆ ಬರಬೇಕು. ನಿಮ್ಮ ಉಪಸ್ಥಿತಿಯಲ್ಲಿ ನಿಮ್ಮನ್ನು ನಿಲ್ಲಿಸಿಕೊಂಡು ನಿಮ್ಮ ಮುಖ್ಯಸ್ಥರನ್ನು ಕೂರಿಸಿಕೊಂಡು ನಾವು ಗೌರವ ಕೊಡುವಂಥದ್ದು. ದಯವಿಟ್ಟು ನೀವು ಬರಬೇಕು ಇಲ್ಲಿಗೆ. ಸುದ್ದಿ ಮಾಹಿತಿ ಟ್ರಸ್ಟ್ ಮತ್ತು ಸುದ್ದಿ ಅರಿವು ಕೇಂದ್ರ ನಮ್ಮ ಈ ಒಂದು ಕೃಷಿ ಮೇಳ ಸಸ್ಯ ಜಾತ್ರೆಯ ಯಶಸ್ಸಿನಲ್ಲಿ ಬಹಳಷ್ಟು ತನ್ನ ಅನುಭವವನ್ನು ದಾರೆ ಎರೆದಿದೆ. ಪ್ರಚಾರವನ್ನು ಕೊಟ್ಟಿದ್ದೀರಿ, ಎಲ್ಲ ವ್ಯವಸ್ಥೆಗಳಲ್ಲಿ ಸಂಪೂರ್ಣವಾಗಿ ಜೋಡಿಸಿಕೊಂಡಿದ್ದೀರಿ. ಸನ್ಮಾನ್ಯ ಡಾಕ್ಟರ್ UP ಶಿವಾನಂದ ಅವರು ಒಬ್ಬ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ. ದಯವಿಟ್ಟು ತಾವು ಸನ್ಮಾನದ ಪೀಠವನ್ನು ಏರಬೇಕು. ಅವರೆಲ್ಲರೂ ಕೂಡ ತಮ್ಮ ಸಿಬ್ಬಂದಿಗಳು ಬರದೆ ತಾನು ಏರುವುದಿಲ್ಲ ಅಂತಿದ್ದಾರೆ. ದಯವಿಟ್ಟು ಬೇಗ ಬನ್ನಿ ನೀವು. ಒಬ್ಬ ಚಿಂತಕನಾಗಿ, ಸಾಧಕನಾಗಿ, ಹಠವಾದಿಯಾಗಿ ಪತ್ರಿಕೋದ್ಯಮದಲ್ಲಿ ಯಾವುದೆಲ್ಲವನ್ನ ಮಾಡಬಹುದು ಎನ್ನುವಂಥ ಹೊಸ ಹೊಸ ಆಯಾಮಗಳನ್ನು ಹುಡುಕಬಹುದು ಎನ್ನುವುದನ್ನು ತೋರಿಸಿಕೊಟ್ಟಂಥ ಒಬ್ಬ ಸಂತ ಸಾಧಕ. ಡಾಕ್ಟರ್ UP ಶಿವಾನಂದ ಅವರು ನಮ್ಮ ಕೃಷಿ ಮೇಳದ ಯಶಸ್ಸಿನ ಸಲುವಾಗಿ ಗೌರವವನ್ನು ಸ್ವೀಕಾರ ಮಾಡಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ.
ನಮ್ಮನ್ನು ಸ್ವೀಕಾರ ಮಾಡಿದಂಥ ಎಲ್ಲ ಬಂಧುಗಳಿಗೆ ಮತ್ತು ಗೌರವಿಸಿದಂಥ ಎಲ್ಲರಿಗೂ ವಿಶೇಷವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮಗೆ CA ಬ್ಯಾಂಕಿನ ಜೊತೆಗೆ PLD ಬ್ಯಾಂಕ್ನವರು ಕೂಡ ಸಹಕಾರವನ್ನು ನೀಡಿದ್ದಾರೆ. ಅದರ ನಿರ್ದೇಶಕರು ಸುಜಾತ ರಂಜನ್ ರೈ ಅವರಿದ್ದಾರೆ, ಅವರನ್ನು ಕೂಡ ಗುರುತಿಸ್ತಾ ಇದ್ದೇವೆ. ಎಲ್ರಿಗೂ ಕೃತಜ್ಞತೆ. ಆಗ ನಮ್ಮ ಕಂಬಳ ಸಮಿತಿಯ ಸುದರ್ಶನ್ ನಾಯಕ್ ಕಂಪ ಇದ್ದರು, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಅವರನ್ನು ಕೂಡ ಗುರುತಿಸ್ತಾ ಸಹಕರಿಸಿದ ಎಲ್ರಿಗೂ ವಂದಿಸ್ತಾ, ಇನ್ನು ಯಾರಾದರೂ ನಮಗೆ ವಿಶೇಷವಾಗಿ ಉಮಾಪ್ರಸಾದ್ ರೈಗಳು ಶಿವಾನಂದನ ಗುರುತಿಸಿದಾಗ ಅವರನ್ನು ಗುರುತಿಸಿದ ಹಾಗೆ ಆಯಿತು. ಅವರು ಪ್ರತಿನಿತ್ಯ ಬಂದು ಬಹಳ ಉತ್ಸಾಹದಿಂದ ಆಗಾಗ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದಕ್ಕೆ ಪ್ರಚಾರವನ್ನು ಕೊಡುವಂಥ ಕೆಲಸವನ್ನು ಮಾಡಿದರು. ಉಮೇಶ್ ಮಿತಡ್ಕ ಇರ್ಬೋದು, ಅಥವಾ ರಾಕೇಶ್ ಅವರು ಇರ್ಬೋದು, ಸುದ್ದಿಯವರು, ಸುಮಾರು ಜನ, ಶಿವಕುಮಾರ್ ಇರ್ಬೋದು, ಎಲ್ಲರೂ ಕೂಡ ಬಹಳಷ್ಟು ರೀತಿಯಲ್ಲಿ ಈ ಒಂದು ಯಶಸ್ಸಿಗೆ ಸಹಕರಿಸಿದ್ದಾರೆ. ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ, ವಿಶೇಷವಾಗಿ ಎಲ್ಲ ಮಾಧ್ಯಮದ ಬಂಧುಗಳು ಇದಕ್ಕೆ ಸಹಕರಿಸಿದ್ದಾರೆ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ತಾ, ಗೌರವಿಸಿದ ಎಲ್ಲ ಬಂಧುಗಳನ್ನು ವಂದಿಸ್ತಾ ನನ್ನ ಈ ಒಂದು ಪುಟ್ಟ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು. ಜೈ ಹಿಂದ್. ಕಾರ್ಯಕ್ರಮದ ನಿರ್ವಹಣೆ ಮಾಡಿದಂತಹ ನಮ್ಮ ಜಿಲ್ಲಾ ಕೃಷಿಕ ಪ್ರಧಾನ ಕಾರ್ಯದರ್ಶಿ ರಾಕೇಶ್ ಕೆಡಿಂಜಿ ಅವರಿಗೆ ಅಭಿವಂದನೆ ಸಲ್ಲಿಸುತ್ತಾ, ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಮಾಜಿ ಸಂಸದರು ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರು ಮುಖ್ಯ ಅತಿಥಿಯಲ್ಲಿ ಮಾತಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಸರ್. ಕಟೀಲಿನ ತಾಯಿ ದುರ್ಗಾಂಬಿಕೆಗೆ ಪ್ರಣಾಮಗಳನ್ನು ಅರ್ಪಿಸ್ತಾ, ಆರಾಧ್ಯ ಮಹಾಲಿಂಗೇಶ್ವರನ ಪಾದಕಮಲಗಳಿಗೆ ಪ್ರಣಾಮಗಳನ್ನು ಅರ್ಪಿಸಿ, ಕರ್ನಾಟಕ ಪ್ರದೇಶ ಕೃಷಿ ಸಮಾಜ ಇದರ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಕೃಷಿಕ ಸಮಾಜದ ಆಶ್ರಯ, ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಸುದ್ದಿ ಮಾಹಿತಿ ಟ್ರಸ್ಟ್ ಮತ್ತು ಸುದ್ದಿ ಅರಿವು ಕೇಂದ್ರ, ರೈತ ಕುಡ್ಲ ಪ್ರತಿಷ್ಠಾನ ಇದೆಲ್ಲದರ ಸಹಯೋಗದೊಂದಿಗೆ 3 ದಿನಗಳ ಕಾಲ ನಡೆದಿರತಕ್ಕಂಥ ಮೈಸೂರು ವಿಭಾಗ ಮಟ್ಟದ ಕೃಷಿ ಮೇಳ ಮತ್ತು ಸಸ್ಯ ಜಾತ್ರೆಯ ಈ ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿ ಇದರ ನೇತೃತ್ವವನ್ನು ವಹಿಸಿ ಅಭೂತಪೂರ್ವವಾಗಿರತಕ್ಕಂಥ ಯಶಸ್ಸನ್ನು ಪಡೆದು ಎಲ್ಲ ಕೃಷಿಕ ಬಂಧುಗಳನ್ನು ಒಂದೆಡೆ ಸೇರಿಸಿ ಸಂವಾದಗಳನ್ನು, ಚರ್ಚೆಗಳನ್ನು ಮತ್ತು ವಿಶೇಷವಾಗಿ ಪ್ರದರ್ಶನಗಳನ್ನು ಮಾಡೋದ್ರ ಮುಖೇನವಾಗಿ ಒಂದು ಸುಂದರವಾಗಿರ್ತಕ್ಕಂಥ ಸಂದೇಶದ ನೇತೃತ್ವ ವಹಿಸಿರ್ತಕ್ಕಂತಹ ವಿಜಯಕುಮಾರ್ ರೈ ಅವರೇ, ನಮ್ಮೆಲ್ಲ ಆದರಣೀಯರು, ಸಹಕಾರಿ ರಂಗದ ಜಿಲ್ಲೆಯ ಧುರೀಣರು, ಕೇಂದ್ರ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ನ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರ ಶಶಿಕುಮಾರ್ ರೈ ಬಾಲ್ಯೋಟ್ ಅವರೇ, ಸುದ್ದಿ ಪತ್ರಿಕೆಯ ಪ್ರಮುಖರಾಗಿರ್ತಕ್ಕಂಥ ಡಾಕ್ಟರ್ ಶಿವಾನಂದ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ಪ್ರಮುಖರೇ, ಬಂದು ಸೇರಿರ್ತಕ್ಕಂಥ ಎಲ್ಲ ರೈತಾಪಿ ಬಂಧುಗಳೇ, ಹಿರಿಯರೇ, ಮಾಧ್ಯಮದ ಮಿತ್ರರೇ, ರಮನಾಥ್ ರೈ ಅವರು, ಸತೀಶ್ ಚಂದ್ರ ಅವರು ಉಲ್ಲೇಖವನ್ನು ಮಾಡಿದರು. ಇವತ್ತು ಕೃಷಿಕ ಸಮಾಜ ಸವಾಲಿನ ಮಧ್ಯೆ ಇದೆ, ಕಠಿಣವಾಗಿರ್ತಕ್ಕಂಥ ಪರಿಸ್ಥಿತಿಯ ಮಧ್ಯೆ ಇದೆ. ಆ ಸವಾಲು ಮತ್ತು ಪರಿಸ್ಥಿತಿಯ ಮಧ್ಯೆ ಒಂದು ಸವಾಲಿನ ಕೆಲಸವನ್ನು ಇವತ್ತು ಕೃಷಿಕ ಸಮಾಜ ಮಾಡಿದೆ. ಎಲ್ಲ ರೈತರನ್ನು, ಕೃಷಿಕರನ್ನು ಒಂದು ಕಡೆ ಸೇರಿಸಿ 3 ದಿನಗಳ ಕಾಲ ಅಭೂತಪೂರ್ವವಾಗಿರ್ತಕ್ಕಂತಹ ಒಂದು ಚಿಂತನೆಗಳನ್ನು ಚರ್ಚೆ ಮಾಡತಕ್ಕಂಥ ಕಾರ್ಯಕ್ಕೆ ಅನುವು ಮಾಡಿಕೊಟ್ಟಿದೆ. ನಾನು ವಿಜಯಕುಮಾರ್ ರೈ ಮತ್ತು ಅವರ ಇಡೀ ತಂಡಕ್ಕೆ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿವಂದನೆಗಳನ್ನು ಸಲ್ಲಿಸಿ, ಮೊನ್ನೆ ಉದ್ಘಾಟನೆಯಿಂದ ಇವತ್ತು ಸಮಾರೋಪದವರೆಗೆ 16 ಚರ್ಚೆಗಳು ನಡೆದಿದ್ದಾವೆ, ಸಂವಾದಗಳಾಗಿದ್ದಾವೆ. ಆಸಕ್ತಿ ಇರತಕ್ಕಂಥ ರೈತರು ಸಂವಾದದಲ್ಲಿ ಭಾಗವಹಿಸಿದ್ದಾರೆ. ಕೃಷಿಯಲ್ಲಿ ಆಸಕ್ತಿ ಇದ್ದವರೆಲ್ಲರೂ ಸ್ಟಾಲ್ಗಳನ್ನು ನೋಡಿದ್ದಾರೆ. ಹಾಗಾಗಿ ಎರಡೂ ಬೇಕು, ಯಾಕೆಂದರೆ ಇದು ಸಮಾವೇಶ, ಸಮಾಗಮ. ಹಾಗಾಗಿ ಚರ್ಚೆಯಲ್ಲಿ ಆಗಬೇಕು, ಇದು ಸಮಾರೋಪ. ಈ ಜಿಲ್ಲೆಯ ಮತ್ತು ಇಡೀ ಇದು ಮೈಸೂರು ವಿಭಾಗದ ಸಮಾಜ, ರೈತ ಕೃಷಿಕ ಸಮಾಜದ ಒಂದು ಕಾರ್ಯಕ್ರಮ. ಹಾಗಾಗಿ
ಚರ್ಚೆ ಮತ್ತು ಸಂವಾದಗಳ ಮಧ್ಯೆ ಸವಾಲು ಸಮಸ್ಯೆಗಳು ಸಹಜವಾಗಿರ್ತಕ್ಕಂಥದ್ದು. ಆಗ ಸವಾಲಿನ ಬಗ್ಗೆ, ಸಮಸ್ಯೆಗಳ ಬಗ್ಗೆ ಎಲ್ಲ ಅವಲೋಕನಗಳಾಗಿದ್ದಾವೆ ಅಂತ ನಾನು ತಿಳ್ಕೋತೀನಿ. ವಿಶೇಷವಾಗಿ ಈ ದೇಶದಲ್ಲಿ ಕೃಷಿ ಅದು ಸಂಸ್ಕೃತಿ. ನಮ್ಮಲ್ಲಿ ಅದು ಕೃಷಿ ಸಂಸ್ಕೃತಿ, ಪರಂಪರೆ. ಹಾಗಾಗಿ ಪರಂಪರೆಯ ಜೊತೆಗೆ ನಾವು ಬದುಕಿದವರು, ಬಾಳಿದವರು. ಹಾಗಾಗಿ ವೇದದಿಂದ ಪುರಾಣದಿಂದ ಇತಿಹಾಸಗಳವರೆಗೆ ಕೃಷಿಯ ಸಂಸ್ಕೃತಿಯಲ್ಲಿ ಹಿರಿಯರು ಬದುಕಿದ್ದನ್ನು ಕಂಡಿದ್ದೇವೆ. ಇವತ್ತು ನಾವು ಆ ಹಿರಿಯರು ನಡ್ಕೊಂಡು ಹೋಗಿರ್ತಕ್ಕಂಥ ದಾರಿಯಲ್ಲಿ ಬೆಳೀತಾ ಇದ್ದೇವೆ. ಹಾಗಾಗಿ ಕೃಷಿ ಅದು ಲಾಭದಾಯಕ ಅನ್ನುವುದಕ್ಕಿಂತ ಸಂಸ್ಕೃತಿ ಅಂತ ಯೋಚನೆ ಮಾಡಿ ಹಿರಿಯರೆಲ್ಲ ಬದುಕಿದರು, ಕಷ್ಟದಲ್ಲೇ ಬದುಕಿದರು. ಇವತ್ತು ಪರಿವರ್ತನೆಗಳನ್ನು ಕಾಣ್ತಾ ಕೃಷಿಯಲ್ಲಿ ಒಂದಷ್ಟು ಪರಿವರ್ತನೆಗಳಾಗಿದ್ದಾವೆ. ಅದರಲ್ಲಿ ರಮಣಾಥ ರೈ ಅವರು ಒಂದಷ್ಟು ಉಲ್ಲೇಖಗಳನ್ನು ಮಾಡಿದರು, ಸತೀಶ್ ಚಂದ್ರ ಅವರು ಉಲ್ಲೇಖಗಳನ್ನು ಮಾಡಿದರು. ನಾನು ಹೆಚ್ಚು ರಾಜ್ಯ ಇತಿಹಾಸ ಇದೆಲ್ಲವನ್ನು ಬಿಟ್ಟು ಒಂದೆರಡು ವಿಚಾರಗಳನ್ನು ಮುಂದಿಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ನಮ್ಮ ಜಿಲ್ಲೆ, ಈ ದಕ್ಷಿಣ ಕನ್ನಡ ಜಿಲ್ಲೆ, ಇದು ಕೃಷಿ ಸಂಸ್ಕೃತಿಯ ಒಂದು ಜಿಲ್ಲೆ. ಇಲ್ಲಿ ಮೊದಲಿಗೆ ರೈಗಳು ಹೇಳಿದಾಗೆ ಇದು ಭತ್ತದ ಕೃಷಿಗೆ ಆಧಾರವಾಗಿರ್ತಕ್ಕಂಥ ಜಿಲ್ಲೆ. ಹಾಗಾಗಿ ಇಲ್ಲಿಯ ಹಿರಿಯರು, ನಮ್ಮೆಲ್ಲ ಹಿರಿಯರು ಕೃಷಿಯನ್ನು ನಂಬಿಕೆಯ ಜೊತೆಗೆ ಜೋಡಿಸಿದರು, ನಂಬಿಕೆಗಳ ಜೊತೆಗೆ ಜೋಡಿಸಿದರು. ಹಾಗಾಗಿ ಕೃಷಿಯೊಟ್ಟಿಗೆ ನಂಬಿಕೆ ಯಾವುದಿತ್ತು ಅಂತ ಕೇಳಿದ್ರೆ, ಕೃಷಿಯ ಜೊತೆಗೆ ದೈವ ಆರಾಧನೆ, ಕೃಷಿಯ ಜೊತೆಗೆ ನಾಗಾರಾಧನೆ, ಕೃಷಿಯ ಜೊತೆಗೆ ಕಂಬಳ ಹೇಳಿದ್ರೆ ಇದೆಲ್ಲವೂ ಸಂಸ್ಕೃತಿ ಪರಂಪರೆಗಳ ಜೊತೆಗೆ ಕೃಷಿಯನ್ನು ಜೋಡಿಸಿ ಕೃಷಿಯಲ್ಲಿ ಖುಷಿಯನ್ನು ಕಂಡರು, ಆರಾಧನೆಯಲ್ಲಿ ಖುಷಿಯನ್ನು ಕಂಡರು, ಆರಾಧನೆಯಲ್ಲಿ ಕೃಷಿಯನ್ನು ಕಂಡರು. ಆರಾಧನೆ ಮತ್ತು ಕೃಷಿ ಒಟ್ಟಿಗೆ ಬೆಳೀತು. ಹಾಗಾಗಿ ತುಳುನಾಡಿನ ಪರಂಪರೆಯಲ್ಲಿ ಕೃಷಿ ಪ್ರಾಧಾನ್ಯವಾಗಿತ್ತು. ಆ ಪ್ರಾಧಾನ್ಯತೆಯ ಜೊತೆಗೆ ನಂಬಿಕೆಯೂ ಆಗಿತ್ತು ಅನ್ನುವಂಥದ್ದು ನಾವು ಯೋಚನೆ ಬರ್ತಾ ನಾವು ಹೇಳಿದರು. ಇಡೀ ರಾಜ್ಯದಲ್ಲಿ ರೈತ ಆತ್ಮಹತ್ಯೆ ಮಾಡಿಕೊಳ್ಳದೇ ಇರತಕ್ಕಂಥ ಜಿಲ್ಲೆ ಯಾವುದು ಹೇಳಿದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ. ನಾವು ಹೆಮ್ಮೆ ಪಡಬೇಕು ದಕ್ಷಿಣ ಕನ್ನಡ ಜಿಲ್ಲೆ. ಯಾಕೆ ನಾವು ಹೇಳ್ತೀವಿ, ಇಲ್ಲಿ ಸಹಕಾರ ರಂಗದ ಕೊಡುಗೆ ಬೇರೆ ಎಲ್ಲ ಇದೆ. ಅದರ ಮಧ್ಯೆ ಇಲ್ಲಿರ್ತಕ್ಕಂಥ ಕೃಷಿಕ ಅವ ಪ್ರಯೋಗಶೀಲನಾಗಿದ್ದ. ಹಾಗಾಗಿ ಭತ್ತದ ಕೃಷಿಯಲ್ಲಿ ಸಮಸ್ಯೆಗಳಾದಾಗ ಅವ ಹುಡುಕಿಕೊಂಡು ಅಡಿಕೆಯ ಹೋದ. ಅಡಿಕೆಯಲ್ಲೂ ಸ್ವಲ್ಪ ಸಮಸ್ಯೆ ಬರ್ತದೆ, ರಬ್ಬರನ್ನು ಹುಡುಕಿದ. ರಬ್ಬರ್ ಮತ್ತು ಅಡಿಕೆಯ ಮಧ್ಯೆ ಕೊಕ್ಕವನ್ನು ಬೆಳೆಸಿದ. ಇದರ ಮಧ್ಯೆ ಲಾಭಾಂಶಗಳನ್ನು ನೋಡ್ತಾ ವೆನಿಲಾ ಬಂತು, ಇವತ್ತು ರಾಂಬುಟಾನ್ ಬಂದಿದೆ. ವ್ಯತ್ಯಾಸಗಳನ್ನು ಹೇಳಿದ್ರೆ ಪ್ರಯೋಗಶೀಲತೆಯ ಮಾನಸಿಕತೆ ನಮ್ಮ ರೈತನಲ್ಲಿದೆ. ಹಾಗಾಗಿ ಗುಡ್ಡೆ ಜಾಗಗಳು ಇದ್ದಾವೆ ಅಂತ ಹೇಳಿದ್ರೆ ಅದನ್ನು ಬಿಡಲಿಲ್ಲ. ಸುಭಾಷ್ ಚಂದ್ರ ರೈ ಅಂತವರು ಗೇರು ಬೀಜವನ್ನು ಮಾಡಿ ಅದರಲ್ಲೂ ಪ್ರಯೋಗಶೀಲತೆ ಮಾಡಿದರು. ನಮ್ಮ ಜಿಲ್ಲೆ ಅಡಿಕೆ ಪ್ರಧಾನ ಅಲ್ಲ, ಅಡಿಕೆ ವಾಣಿಜ್ಯ ಬೆಲೆ ಆದ ಕಾರಣ ನಮ್ಮ ಹಿರಿಯರು ಅದನ್ನು ಕಂಡುಕೊಂಡ್ರು. ಇವತ್ತಿಗೂ ನಾವು ಸರಿಯಾಗಿ ವಿಮರ್ಶೆ ಮಾಡಬೇಕಾದ ಯಾವುದು ಹೇಳಿದ್ರೆ ನಮ್ಮ ಜಿಲ್ಲೆಯ ಭೂಭಾಗಗಳನ್ನು ಗಮನಿಸಬೇಕು. ಇವತ್ತಿಗೆ ಸುಳ್ಯ ತಾಲೂಕು, ಪುತ್ತೂರು ತಾಲೂಕು ಮತ್ತು ಬೆಳ್ತಂಗಡಿ 3 ತಾಲೂಕುಗಳಲ್ಲಿ ಅಡಿಕೆ ಪ್ರಧಾನ, ಎರಡನೇದು ರಬ್ಬರ್. ನೀವು ಅದೇ ಮಂಗಳೂರು ತಾಲೂಕಿಗೆ ಹೋದರೆ ಅಡಿಕೆ ಪ್ರಧಾನ ಅಲ್ಲ, ರಬ್ಬರ್ ಪ್ರಧಾನ ಅಲ್ಲ, ಅಲ್ಲಿ ಭತ್ತದ ಕೃಷಿ ಇವತ್ತು ಪ್ರಧಾನ ಆಗಿದೆ. ಯಾಕಂದರೆ ಮಂಗಳೂರು ತಾಲೂಕಲ್ಲಿ ಮಾತ್ರ ಭತ್ತ ಬೆಳೀತದೆ, ಅಲ್ಲಿ ಅಡಿಕೆ ಇಷ್ಟು ಪ್ರಧಾನವಾಗಿ ಇಲ್ಲ. ಈ ಭತ್ತದ ಕೃಷಿಯ ಸಮಸ್ಯೆಯಿಂದಾಗಿ ಏನಾಗಿದೆ ಕೇಳಿದರೆ, ಇವತ್ತು ಭತ್ತದ ಕೃಷಿಯ ಸಮಸ್ಯೆಗಳಿಂದಾಗಿ ಆಗಿರ್ತಕ್ಕಂಥ ಸಮಸ್ಯೆಗಳೇನು ಮಂಗಳೂರು ತಾಲೂಕಿನಲ್ಲಿ ಅಂತ ಹೇಳಿದರೆ, ಇವತ್ತು 3 ಕಾರಣಕ್ಕೆ ಭತ್ತದ ಕೃಷಿ ಸಮಸ್ಯೆ. ಒಂದು, ಪ್ರಕೃತಿಯ ವಿಕೋಪಗಳು ಜಾಸ್ತಿ ಆಗ್ತಾ ಇದೆ, ಪರಿವರ್ತನೆಗಳಾಗ್ತಾ ಇದ್ದಾವೆ. ಹಿಂದಿನ ರೀತಿಯ ಪ್ರಕೃತಿ ಇಲ್ಲ. ಗ್ಲೋಬಲ್ ವಾರ್ಮಿಂಗ್ನ ಹೆಸರಿನಲ್ಲಿ ಅತಿ ಹೆಚ್ಚು ಮಳೆಗಳು ಬರ್ತದೆ ಕೆಲವು ಸಂದರ್ಭದಲ್ಲಿ. ಈ ವರ್ಷ ಚಳಿಯೂ ಜಾಸ್ತಿ ಆಗಿದೆ. ಹೀಗೆ ಒಂದು ಪ್ರಾಕೃತಿಕವಾಗಿರ್ತಕ್ಕಂಥ ವಿರೋಧಾಭಾಸಗಳನ್ನು ಕಾಣ್ತಾ ಇದ್ದೇವೆ ಒಂದು ಕಡೆಯಿಂದ. ಇದರ ಪರಿಣಾಮ ಭತ್ತದ ಕೃಷಿಯಲ್ಲಿ ಇದರ ಪರಿಣಾಮಗಳು ಬಿತ್ತು. ಹಾಗಾಗಿ ಭತ್ತದ ಕೃಷಿಯಲ್ಲಿ ಇನ್ನೊಂದೇನಾಯಿತು ಅಂತ ಕೇಳಿದ್ರೆ, ರೈತ ಕಾಯ್ತಾ ಇದ್ದಂಥ ಸಂದರ್ಭದಲ್ಲಿ ಉದ್ಯೋಗಿಕ ಕೇಂದ್ರಗಳು ಬಂದವು. SCZ ಬಂತು, MRPL ಬಂತು. ಇದು ರೈತರ ಭೂಮಿಯನ್ನು ಹಿಡ್ಕೊಂಡೋಯ್ತು. ಇದರ ಪರಿಣಾಮ ಆ ಭಾಗದಲ್ಲಿ ನೀರಾವರಿಯ ಸಮಸ್ಯೆಗಳು ಕಂಡು ಬಂದವು. ಇದರಿಂದ ಭತ್ತದ ಕೃಷಿಯಲ್ಲಿ ಅಲ್ಲಿರ್ತಕ್ಕಂತಹ ಇವತ್ತಿನ ಜಾಗದ ರೇಟ್ಗಳು ಜಾಸ್ತಿ ಆಗಿರೋದ್ರಿಂದ ಜಾಗ ಮಾರಾಟವೇ ಸುಸೂತ್ರ ಅಂತ ಹೇಳಿ ಭತ್ತದ ಕೃಷಿಯನ್ನು ಬಿಟ್ಟರು. ಇವತ್ತು ಲ್ಯಾಂಡ್ ಮಾಫಿಯಾದ ಮುಖಾಂತರವಾಗಿ ಫ್ಲ್ಯಾಟ್ಗಳು ಬಂದ ಕಾರಣಕ್ಕೋಸ್ಕರ ಇವತ್ತು ಜಾಗಗಳ ಅತಿಕ್ರಮಣವೂ ಆಗಿದೆ ಅಂತ ಹೇಳ್ಬೋದು. ಅತಿಕ್ರಮಣದ ಜೊತೆಗೆ ಅತಿ ಹೆಚ್ಚು ರೈತರ ಭೂಮಿ ಇವತ್ತು ಬಿಲ್ಡರ್ಗಳ ಸೊತ್ತಾಗಿದೆ.
ಹಾಗಾಗಿ ನಾವು ಅದನ್ನು ಭಯಪಟ್ಟು ಹೇಳಬಾರ್ದು, ನೇರ ಹೇಳಬೇಕು. ಇವತ್ತು ಅತಿ ಹೆಚ್ಚು ಭೂಮಿ ಬಿಲ್ಡರ್ಗಳ ಇದಾಗಿದೆ. ಅತಿ ಹೆಚ್ಚು ಮಂಗಳೂರು ತಾಲೂಕಿನಲ್ಲಿ, ಮಂಗಳೂರು ತಾಲೂಕಲ್ಲಿ ಅತಿ ಹೆಚ್ಚು ಬಿಲ್ಡರ್ಗಳ ಕೈಯಲ್ಲಿದೆ, ಅತಿ ಹೆಚ್ಚು ಇಂಡಸ್ಟ್ರಿಗಳಿಗೆ ಹೋಗಿದೆ, ಎಲ್ಲವೂ ಹೋಗಿದೆ. ಇದರ ಪರಿಣಾಮ ಇವತ್ತು ಜಾಗದ ರೇಟ್ಗಳು 3 ಪಟ್ಟು ಜಾಸ್ತಿ ಆಗಿದೆ. ಇದಕ್ಕೋಸ್ಕರ ಒಂದು ಕಡೆ ಇದಾದರೆ ಉದ್ಯಮ ರಂಗ ಬೇರೆ ಬೇರೆ ಬಂದಿರೋದ್ರಿಂದ ಕೂಲಿ ಕಾರ್ಮಿಕರ ಸಂಖ್ಯೆಗಳು ಕಡಿಮೆ ಆಗಿದ್ದಾವೆ. ಇದಕ್ಕೋಸ್ಕರ ಇವತ್ತು ಭತ್ತದ ಕೃಷಿಯನ್ನು ಮಾಡುವ ಪರಿಸ್ಥಿತಿಯಲ್ಲಿಲ್ಲ. ಹಾಗಾಗಿ ಅತಿ ಹೆಚ್ಚು ಪಡೀಲ್ಗಳು ಆ ಜಾಗದಲ್ಲಿದೆ. ನಮ್ಮ ಈ 3 ತಾಲೂಕುಗಳಲ್ಲಿ ವಾಣಿಜ್ಯ ಬೆಳೆಗಳಾಗಿರ್ತಕ್ಕಂಥ ಅಡಿಕೆ, ವಾಣಿಜ್ಯ ಬೆಲೆ ಆಗಿರ್ತಕ್ಕಂಥ ರಬ್ಬರ್, ವಾಣಿಜ್ಯ ಬೆಲೆ ಆಗಿರ್ತಕ್ಕಂಥ ಗೇರು, ಇದನ್ನು ನಂಬಿ ರೈತರು ಇರೋದರಿಂದ, ಹಾಗಾಗಿ ಹೇಳಿದೆ ಈ ಎಲ್ಲ ಪ್ರಯೋಗಶೀಲತೆಯ ಮಾನಸಿಕತೆಯನ್ನು ಹಿರಿಯರೇ ಕಂಡುಕೊಂಡು ಬಂದದ್ದರಿಂದ ನಮ್ಮ ಜಿಲ್ಲೆಯಲ್ಲಿ ರೈತರು ಆತ್ಮಹತ್ಯೆ ಮಾಡಿಕೊಳ್ಳಿಲ್ಲ. ಅವರು ತಮ್ಮತನವನ್ನು ಹುಡುಕಿಕೊಂಡರು, ತಮ್ಮ ಸ್ವಾಭಿಮಾನದ ಮುಖಾಂತರವಾಗಿ ಕೃಷಿಯಲ್ಲಿ ಪರಿವರ್ತನೆಯನ್ನು ಕಂಡರು. ಇದು ಒಂದು ಅಂಶ. ಎರಡನೇ, ನಾವು ಗಮನಿಸಬೇಕಾದ್ದು ನಮ್ಮ ಜಿಲ್ಲೆಗಿಂತ ಹೆಚ್ಚು ಕಷ್ಟದಾಯಕವಾಗಿರ್ತಕ್ಕಂಥ ಜಿಲ್ಲೆ ಕೋಲಾರ. ಕೋಲಾರದಲ್ಲಿ ಇವತ್ತು 1,000 ಅಡಿಗೆ ಹೋದರೂ ನೀರಿಲ್ಲ. ಆದರೆ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ರೈತರು ಮತ್ತು ಅತಿ ಹೆಚ್ಚು ಕೃಷಿಯನ್ನು ಲಾಭದಾಯಕ ಮಾಡಿದ ಜಿಲ್ಲೆ ಯಾವುದು ಹೇಳಿದ್ರೆ ಅದು ಕೋಲಾರ ಜಿಲ್ಲೆ. ಅವರು ಶ್ರಮಜೀವಿಗಳಾಗಿ ಇವತ್ತು ಅತಿ ಹೆಚ್ಚು ಇನ್ಕಮ್ಗಳನ್ನು ತೆಗಿತಾರೆ. ಅವರ ವಿಚಿತ್ರವಾಗಿರ್ತಕ್ಕಂಥ ಸ್ವಭಾವ, ಅಲ್ಲಿ ಮಾವು ಬೆಳೀತದೆ, ಟೊಮೆಟೊ ಬೆಳೀತದೆ, ಅದೆಲ್ಲವೂ ಎಕ್ಸ್ಪೋರ್ಟ್ ಆಗುತ್ತೆ. ಆ ಎಕ್ಸ್ಪೋರ್ಟ್ನ ಹಂತದಲ್ಲೇ ಬೆಳೀತಾರೆ. ಅಲ್ಲಿ ಪ್ರತಿಯೊಬ್ಬ ರೈತನು ಯೋಚನೆಗಳನ್ನು ಮಾಡಿಕೊಂಡು ಅದನ್ನು ಹೆಚ್ಚು ಬೆಳೀತಾನೆ. ಹಾಗಾಗಿ ಹೇಳಿದೆ, ರಾಜ್ಯದಲ್ಲಿ ಇವತ್ತು ನೀರಾವರಿಯ ಕೊರತೆ ಇರತಕ್ಕಂಥ ಪ್ರದೇಶದಲ್ಲಿ ಹೆಚ್ಚು ಇಳುವರಿಗಳನ್ನು ತೆಗಿತಾರೆ. ರಾಜ್ಯದಲ್ಲಿ ನೀರಾವರಿಗಳೇ ಇರತಕ್ಕಂಥ ಕೊಪ್ಪಳ ಜಿಲ್ಲೆಯಲ್ಲಿ ಇವತ್ತು ನಾವು ಹುಡುಕಿದರೆ ಅಲ್ಲಿ ಭತ್ತದ ಕೃಷಿ ಮಾತ್ರ ಇದೆ. ಬಾಗಲಕೋಟೆ ಮತ್ತು ಬೇರೆ ಬೆಳಗಾಂ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಕಬ್ಬಿನ ಬೆಳೆ ಇದೆ. ಹೀಗೆ ರಾಜ್ಯವನ್ನು ಪರಿವರ್ತನೆ ಮಾಡಿ ನೋಡಿದಾಗ ಬೇರೆ ಬೇರೆ ವಿಭಾಗಗಳಲ್ಲಿ ಬೇರೆ ಬೇರೆ ರೀತಿಯ ಕೃಷಿ ಆಧಾರಿತವಾಗಿರ್ತಕ್ಕಂಥ ಬದುಕುಗಳು. ಗುಲ್ಬರ್ಗ, ರಾಯಚೂರುಗಳಿಗೆ ಆ ಪ್ರದೇಶಗಳಿಗೆ ಹೋದರೆ ಜೋಳ, ಬೇರೆ ಮೆಕ್ಕೆಜೋಳಗಳನ್ನು ಬೆಳೀತಕ್ಕಂಥ ಜನ ಇದ್ದಾರೆ. ಹೀಗೆ ಬೇರೆ ಬೇರೆ ರೀತಿಯ ಕೃಷಿಯಲ್ಲಿ ಆ ರೀತಿಯಲ್ಲಿ ಬದುಕತಕ್ಕಂಥ ಜನರನ್ನು ಕಂಡಾಗ ನಮ್ಮ ಜಿಲ್ಲೆ ಅತಿ ಹೆಚ್ಚು ಪ್ರಯೋಗಶೀಲತೆಯ ಜಿಲ್ಲೆ ಅನ್ನುವಂಥದ್ದನ್ನು ನಾವು ಮನಗಾಣಬೇಕು. ಹಾಗಾಗಿ ಈ ಜಿಲ್ಲೆಯಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ರೈತರ ಬದುಕುಗಳು ಹಸನಾಗಿದ್ದಾವೆ. ಅಡಿಕೆ ಬಾಕಿ ಉಳಿದ ಕಾರಣ ಇವತ್ತು ನಮ್ಮ ದೇಶದಲ್ಲಿ ಅಡಿಕೆ 13 ರಾಜ್ಯಗಳಲ್ಲಿ ಬೆಳೀತದೆ. ಸುಮಾರು 18 ಜಿಲ್ಲೆಗಳಲ್ಲಿ ಕರ್ನಾಟಕದಲ್ಲಿ ಅಡಿಕೆ ಬೆಳೀತದೆ. ಕೆಂಪಡಿಕೆ ಮತ್ತು ಬಿಳಿ ಅಡಿಕೆ ಅನ್ನತಕ್ಕಂಥ ಬೇರೆ ಬೇರೆ ರೀತಿಯ ವರ್ಣನೆಗಳನ್ನು ನಾವು ನೋಡ್ತೀವಿ. ಇವತ್ತು ಸಮಸ್ಯೆ ಇರತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಅತಿ ಹೆಚ್ಚು ರಿಸರ್ಚ್ ಸೆಂಟರ್ಗಳಿದ್ದಾವೆ, CPC RIಗಳಿದ್ದಾವೆ, ಬೇರೆ ಬೇರೆ ಪ್ರಯೋಗಶೀಲ ಕೇಂದ್ರಗಳಿದ್ದಾವೆ. ಆದರೆ ಇವತ್ತಿನವರೆಗೆ ಹಳದಿ ರೋಗಕ್ಕೆ ಔಷಧಿ ಹುಡುಕಲಿಕ್ಕೆ ಆಗಲಿಲ್ಲ. ಹಳದಿ ರೋಗ ಇವತ್ತು ಬಂದದ್ದಲ್ಲ, ಸುಮಾರು 10 ವರ್ಷಗಳಿಂದ ಇದಕ್ಕೆ ಪ್ರಯೋಗ ಹುಡುಕ್ತಾ ಇದೆ. ಇವತ್ತಿಗೂ ಔಷಧಿ ಇಲ್ಲ. ಇವತ್ತು ನಮ್ಮ ಸುಳ್ಯ ತಾಲೂಕಿನ ಮರ್ಕಂಜದ ಇಡೀ ಒಂದು ಪ್ರದೇಶದಲ್ಲಿ ಅತಿ ಹೆಚ್ಚು ಹಳದಿ ರೋಗದಿಂದ ತೋಟಗಳು ಹೋಗ್ತಾ ಇದ್ದಾವೆ. ಹೊಸ ತೋಟವು ಬೆಳಕೆ ಬರ್ತಾ ಇಲ್ಲ. ನಾ ಯಾಕೆ ಇದನ್ನು ಉಲ್ಲೇಖ ಮಾಡಿದೆ ಕೇಳಿದ್ರೆ, ಈ ಕೃಷಿ ಮೇಳಗಳಲ್ಲಿ ಈ ಸಂವಾದಗಳು ಯಾಕೆ ಅದರ ಬಗ್ಗೆ ರಿಸರ್ಚ್ಗಳಾಗಲಿಲ್ಲ, ಯಾಕೆ ಇವತ್ತಿಗೂ ಹಳದಿ ರೋಗಕ್ಕೆ ಹೊಸದಾಗಿರ್ತಕ್ಕಂಥ ಪ್ರಯೋಗಗಳು ಬಂದಿಲ್ಲ. ಮತ್ತು ಇವತ್ತು ಎಳೆಚುಕ್ಕಿ ರೋಗದಿಂದ ಅತಿ ಹೆಚ್ಚು, ಇವತ್ತು ನಾನು ಸಣ್ಣ ಕೃಷಿಕ, ನಾನೇನು ದೊಡ್ಡ ಕೃಷಿಕ ಅಲ್ಲ, ನಾನು ಹೇಳ್ತಕ್ಕಂಥ ನಾನು ನಿರುದ್ಯೋಗಿ ಆದಮೇಲೆ ನನಗೆ MP ಹೋದ ಮೇಲೆ ಬೇರೆ ಕೆಲಸ ಎಲ್ಲ ಹಾಗಾಗಿ ತೋಟದಲ್ಲಿದ್ದೇನೆ. ತೋಟದಲ್ಲಿದ್ದಾಗ ಈಗ ಗೊತ್ತಾಯ್ತು ನನಗೆ. ಭಾಳ ಹಿಂದೆ ಹೇಗಿತ್ತು ಹೇಳಿದ್ರೆ, ಭಾಳ ಕೃಷಿ ತೋಟ ಇಷ್ಟಿದೆ, ಮನೆಯವರು ಬಹಳ ಅಡಿಕೆ ಒಳಗೆ ಇಟ್ಟಿದ್ದಾರೆ, ನನಗೇನು ಕೊಡ್ತಾ ಇಲ್ಲ ಅಂತಿತ್ತು. ಈಗ ಗೊತ್ತಾಗಿದೆ ಅಡಿಕೆಯ ಕಷ್ಟ, ಅಡಿಕೆಯಲ್ಲಿ ಏನಿದೆ ಅಂತ. ಹಾಗಾಗಿ ಗೊತ್ತಾಗಿದೆ. ಈಗ ನಾನು ಮೊನ್ನೆ ನೋಡ್ತೇನೆ 1,000 ಗಿಡಗಳನ್ನು ಕಡಿಯುವ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಹೊಸದಾಗಿರ್ತಕ್ಕಂಥ ಔಷಧ ಯಾಕೆ ಬಂದಿಲ್ಲ, ಯಾಕೆ ಅದನ್ನು ಉಳಿಸ್ಲಿಕ್ಕೆ ಆಗ್ತಾ ಇಲ್ಲ ಕೇಳಿದ್ರೆ ಎಲ್ಲೂ ಅದಕ್ಕೆ ಉತ್ತರ ಇಲ್ಲ. ಹಾಗಾಗಿ ಹೇಳಿದೆ, ಆದರೆ ಇದೆಲ್ಲದಕ್ಕೂ ದಕ್ಷಿಣ ಕನ್ನಡ ಜಿಲ್ಲೆಯ ರೈತ ಬುದ್ಧಿವಂತ ಎಲ್ಲ ಸಮಸ್ಯೆಗಳಿಗೆ CPC RIಗೆ ಹೋಗಲಿಲ್ಲ, ರಿಸರ್ಚ್ ಸೆಂಟರ್ಗಳಿಗೆ ಹೋಗಿಲ್ಲ. ಅವನೇ ಹುಡುಕಿದ್ದಾನೆ ಸಮಸ್ಯೆ, ಅವನೇ ಪರಿಹಾರ ಮಾಡ್ಕೊಂಡಿದ್ದಾನೆ, ಅವನೇ ಬದುಕಿದ್ದಾನೆ. ಆ ಸ್ವಾಭಿಮಾನ ಇರತಕ್ಕಂಥ ರೈತರು, ಅದು ದಕ್ಷಿಣ ಕನ್ನಡ ಜಿಲ್ಲೆಯ ರೈತರು ಅನ್ನುವಂಥದ್ದನ್ನು ನಾವು ಹೆಮ್ಮೆ ಪಡಬೇಕು. ಹಾಗಾಗಿ ಹೇಳಿದೆ, ಇದು ಬದುಕು ಮತ್ತು ನಮ್ಮ ಜೀವನ ಪರಂಪರೆ ಮತ್ತು ಸಂಸ್ಕೃತಿಯ ಜೊತೆಗೆ ಜೋಡಿರೋದ್ರಿಂದ, ಆ ಸಂಸ್ಕೃತಿಯ ಜೊತೆಗೆ ನಾವು ಬೆಳೆದಿರೋದ್ರಿಂದ ಕೃಷಿ ನಮ್ಮ ಬದುಕಿನ ಒಂದು ಅಂಶ ಆಗಿದೆ. ಅಂತಹ ಬದುಕಿನ ಒಂದು ಅಂಶ ಆಗಿರ್ತಕ್ಕಂಥ ದೈವಾರಾಧನೆ, ನಾಗಾರಾಧನೆ, ದೇವತಾರಾಧನೆಯ ಜೊತೆಗೆ ಕೃಷಿ ಬೆಳೆದಿರೋದ್ರಿಂದ, ಕಂಬಳವಂಥ ಶ್ರೇಷ್ಠ ಸಂಸ್ಕೃತಿಯನ್ನು ನಮ್ಮ ಕೃಷಿ ಆರಾಧಕರು ಕೊಟ್ಟಿರೋದ್ರಿಂದ ಪುತ್ತೂರಿನಲ್ಲಿ ನಡೆದಿರ್ತಕ್ಕಂಥ ಕೃಷಿ ಮೇಳ ಇದೆಯಲ್ಲ, ಇದು ಅಭಿನಂದನೀಯ ಮತ್ತು ಇಡೀ ರಾಜ್ಯಕ್ಕೆ ಮಾದರಿಯಾಗಿರ್ತಕ್ಕಂಥದ್ದು ಅಂತ ನಿಮಗೆ ಉಲ್ಲೇಖಗಳನ್ನು ಮಾಡ್ತಾ ಬಹಳ ಪರಿಶ್ರಮ ಪಟ್ಟು ಇವತ್ತು ರೈತರನ್ನು ಸೇರಿಸ್ತಕ್ಕಂಥ, ಯಾಕಂದರೆ ಇವತ್ತು ರೈತರು ಆಸಕ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಯುವ ಸಮುದಾಯ ಇರತಕ್ಕಂಥ ಸಂದರ್ಭದಲ್ಲಿ, ಇವತ್ತು ಯುವಕರು ಬೇರೆ ಬೇರೆ ದಾರಿಗಳಲ್ಲಿ ಹುಡುಕ್ತಾ ಹೋಗತಕ್ಕಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರನ್ನು ಆಕರ್ಷಿತರನ್ನಾಗಿ ಅವರನ್ನೂ ಕೃಷಿಗೆ ಜೋಡಿಸ್ತಕ್ಕಂಥ ಕೆಲಸವನ್ನು ಕೃಷಿ ಸಮಾಜ ಪುತ್ತೂರು ತಂಡ ಮಾಡಿದೆ. ನಿಮಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ. ವಿಜಯ ರೈ, ರಾಕೇಶ್, ಇಡೀ ತಂಡ ಅಭಿನಂದನೀಯವಾಗಿರ್ತಕ್ಕಂಥ ಕಾರ್ಯ ಮಾಡಿದೆ. ನನಗೆ ಆಶ್ಚರ್ಯ ಆಯಿತು. 3 ದಿನಗಳಲ್ಲಿ ಸುಮಾರು 2 ಲಕ್ಷಕ್ಕಿಂತ ಹೆಚ್ಚು ರೈತರು ಬಂದು ಹೋದರು ಅಂತ. ಶಿವಾನಂದ್ರೆ ನಿಮಗೂ ಅಭಿನಂದನೆ ಸಲ್ಲಿಸ್ತೇನೆ. ಒಂದು ಪತ್ರಿಕೆಯಾಗಿ ನಿಮ್ಮ ಧರ್ಮವನ್ನು ಏನು ಅಂತ ಹೇಳುವಂಥದ್ದನ್ನು ಇವ್ರ ಜೊತೆ ಜೋಡಿಸಿದ್ರಲ್ಲ. ಧರ್ಮಸ್ಥಳ ಹಿಂದಿನಿಂದಲೇ ಕೃಷಿ ಮೇಳಗಳನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು.
ಕೃಷಿ ಮೇಳವನ್ನು ಮೊದಲಿಗೆ ಈ ರಾಜ್ಯದಲ್ಲಿ ಅತಿ ಹೆಚ್ಚು ವೈಭವೀಕರಣದಿಂದ ಮಾಡಿದ್ಯಾರು ಹೇಳಿದರೆ ಧರ್ಮಸ್ಥಳ. ಆದರೆ ಇವತ್ತು ತಮ್ಮೆಲ್ಲರನ್ನು ಜೋಡಿಸಿಕೊಂಡು ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡೋದರ ಮುಖಾಂತರ ಒಂದು ಪರಿಶ್ರಮ ವಹಿಸಿ 2 ಲಕ್ಷ ಜನರನ್ನು ಸೇರಿಸಿ ಈ ರೀತಿಯ ಕೃಷಿ ಸಮ್ಮೇಳನ ಮುಖಾಂತರ ಇಡೀ ರಾಜ್ಯ ಜಿಲ್ಲೆಯ ಜನತೆಯನ್ನು ಸೇರಿಸ್ತಾ ಇರ್ತಕ್ಕಂಥ ಕಾರ್ಯ ನಿಮ್ಮಿಂದ ಆಗಿದೆ. ನಿಮಗೆ ಅಭಿನಂದನೆಗಳು. ಭಾಳ ಪರಿಶ್ರಮ. ಇದರಲ್ಲಿ ಯಾರಿದ್ದಾರೆ, ಸರ್ಕಾರ ಏನು, ಇನ್ನೊಬ್ಬ ಏನು, ಇದೆಲ್ಲ ಚರ್ಚೆಗಳು ಬರಬಾರ್ದು ಇದರಲ್ಲಿ. ಯಾಕೆ ಸರ್ಕಾರದ ಜವಾಬ್ದಾರಿ ಕೃಷಿಕರ ಪರವಾಗಿ. ರೈತ ಈ ದೇಶದ ಬೆನ್ನೆಲುಬು. ಚುನಾವಣೆ ಬಂದಾಗ ನಾವು ಯಾವುದು, ನಾನು ಸಹ ಒಬ್ಬ ರಾಜಕಾರಣಿ, ನಾನು ರಾಜಕಾರಣಿಯಾಗಿ ನೇರ ಹೇಳ್ತಾ ಇದ್ದೇನೆ. ನಾವು ಚುನಾವಣೆಗಳು ಬಂದಾಗ ಹೇಳ್ತೇವೆ ನಿಮಗೆ ಸಾಲ ಮನ್ನಾ ಮಾಡ್ತೀವಿ, ರೈತರಿಗೆ ಆ ಮನ್ನಾ ಮಾಡ್ತೀವಿ, ಸಹಜ ನಾವು ಓಟಿಗೋಸ್ಕರ ಹೇಳ್ತೀವಿ. ಆದರೆ ಅದೇ ರಾಜಕಾರಣ ನಾವು ಈ ಕಾರ್ಯಕ್ರಮಗಳಲ್ಲಿ ಆಗಬಾರ್ದು. ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ರೈತರು ನಿಂತು ಮಾಡ್ತಾರೆ ಹೇಳಿದರೆ ರಾಜಕಾರಣವನ್ನು ಮಾಡ್ತಾ ನಿಮಗೆ ಬೆಂಗಾವಲಾಗಿ ನಾವು ನಿಲ್ಲಬೇಕು, ಬೆಂಬಲವಾಗಿ ನಿಲ್ಲಬೇಕು, ಇದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರಗಳನ್ನು ಕೊಡಬೇಕು. ಅದು ಸರ್ಕಾರದ ಜವಾಬ್ದಾರಿ. ಹಾಗಾಗಿ ಇಲ್ಲಿ ಪಾರ್ಟಿ ರಾಜಕಾರಣ ಇಲ್ಲ. ರೈತರೆಲ್ಲ ಒಂದೇ ಪಾರ್ಟಿ. ಯಾವುದು? ರೈತ, ಕೃಷಿಕ, ಅದೇ ಒಂದು ಪಾರ್ಟಿ ಆಗ್ಬೋದು. ಕೃಷಿಕನಿಗೆ ಜಾತಿ ಇಲ್ಲ, ಮತ ಇಲ್ಲ, ಪಂಥ ಇಲ್ಲ. ಯಾವುದು? ಅವ ಕೃಷಿಕ, ಅದೇ ಪಂಥ. ಹಾಗಾಗಿ ಇದೆಲ್ಲದರಲ್ಲ ಅದು ನುಡಿಸಲ್ಲದೆ ಅದರ ಮಧ್ಯೆ ಇಷ್ಟು ಸುಂದರವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಕ್ಕೆ ನಿಮಗೆ ಅಭಿನಂದನೆಗಳು, ಅಭಿವಂದನೆಗಳು. ಬಹಳ ಉತ್ತಮ ರೀತಿಯಲ್ಲಿ ನಿಮಗೆ ಮಾಹಿತಿ ಮಾರ್ಗದರ್ಶನ ನೀಡಿದಂತಹ ಮಾಜಿ ಸಂಸದರು ಆಗಿರುವಂಥ ನಮ್ಮೆಲ್ಲರ ಗೌರವಿತರಾಗಿರುವಂತಹ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಅಭಿವಂದನೆ ಸಲ್ಲಿಸುತ್ತಾ, ನಾವು ರೈತ ಪ್ರತಿಷ್ಠಾನ ವತಿಯಿಂದ ಮಕ್ಕಳಿಗಾಗಿ ಚಿತ್ರಕಲಾ ಸ್ಪರ್ಧೆಯನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ. ಅದರ ಬಗ್ಗೆ ನಿರ್ವಹಣೆ ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಸುಹಾಸ್ ಇವರು ಮರಿಕೆ ಅವರು ನಿರ್ವಹಣೆ ಮಾಡಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತರೆ, ಜಿಲ್ಲಾ ಕೃಷಿಕ ಸಮಾಜ ಮತ್ತು ಜಿಲ್ಲೆಯ ಹಲವಾರು ಸಂಸ್ಥೆಗಳು ಸೇರಿ ಮಾಡಿದಿರುವಂತಹ ಈ ಕೃಷಿ ಮೇಳದಲ್ಲಿ ರೈತ ಕುಡ್ಲ ಪ್ರತಿಷ್ಠಾನದ ನೇತೃತ್ವದಲ್ಲಿ ಮಕ್ಕಳಿಗಾಗಿ ಚಿತ್ರಕಲೆಯ ಸ್ಪರ್ಧೆಯನ್ನು ಮಾಡಿದ್ವಿ. ಅದರ ಬಹುಮಾನದ ಪ್ರಾಯೋಜಕತ್ವವನ್ನು ಸೆಲ್ಕೋ ಸೋಲಾರ್ ಇವರು ವಹಿಸ್ಕೊಂಡಿದ್ದರು. ಈಗ ಅದರ ಗೆದ್ದಂತಹ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನ ಬಂದಂಥ ಮಕ್ಕಳಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಬೇಕು ಅಂಥೇಳಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಲ್ಲಿ ಕೇಳ್ಕೊಳ್ತಾ, LKGಯಿಂದ 3ನೇ ತರಗತಿಯ ವಿಭಾಗದಲ್ಲಿ ಪ್ರೈಸ್ ಬಂದಂಥವ್ರು ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಜೊತೆಗೆ ಸೆಲ್ಕೋ ಸೋಲಾರ್ನ ಮ್ಯಾನೇಜರ್ ಅವರು ವೇದಿಕೆಯಲ್ಲಿ ಸೇರಿಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ತುರ್ತು ಕಾರ್ಯಕ್ರಮದ ನಿಮಿತ್ತ ಮಾಜಿ ಸಂಸದರು ವೇದಿಕೆಯಿಂದ ನಿರ್ಗಮಿಸ್ತಾ ಇದ್ದಾರೆ. ಅವರನ್ನು ಗೌರವಪೂರ್ವಕವಾಗಿ ಅವರಿಗೆ ವಿದಾಯವನ್ನು ಹೇಳ್ತಾ, ವೇದಿಕೆಯಲ್ಲಿರುವ ಗಣ್ಯರು ಮಕ್ಕಳಿಗೆ ಬಹುಮಾನವನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. LKGಯಿಂದ 3ನೇ ತರಗತಿ ವಿಭಾಗದಲ್ಲಿ ತೃತೀಯ ಬಹುಮಾನವನ್ನು 2 ಮಕ್ಕಳು ಹಂಚಿಕೊಂಡಿದ್ದಾರೆ. ಆದ್ವಿಕ್ JK ವಿವೇಕಾನಂದ ಆಂಗ್ಲ ಮಾಧ್ಯಮ ತೆಂಕಿಲದ 3ನೇ ತರಗತಿಯ ವಿದ್ಯಾರ್ಥಿ. ಅವರು ಇದರ ದಯವಿಟ್ಟು ವೇದಿಕೆ ಮೇಲೆ ಬಂದು ಅತಿಥಿಗಳಿಂದ ಬಹುಮಾನವನ್ನು ತಗೊಳ್ಬೇಕು. ಹಾಗೆ ನಿಹಾಂತ್ M ಶ್ರೀರಾಮ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಲಡ್ಕ 2ನೇ ತರಗತಿ, ಇವರು ಕೂಡ ವೇದಿಕೆ ಮೇಲೆ ಬರಬೇಕು. ತೃತೀಯ ಸ್ಥಾನವನ್ನು 2 ಮಕ್ಕಳು ಹಂಚಿಕೊಂಡಿದ್ದಾರೆ. ಈಗ ವೇದಿಕೆ ಮೇಲೆ ಆದ್ವಿಕ್ JK ಹಾಗೂ ನಿಹಾಂತ್ M ಕಲ್ಲಡ್ಕ ಶಾಲೆಯ ಮಗು ಇದ್ದರೆ ಬರಬೇಕು. ಹಾಗೆ ದ್ವಿತೀಯ ಸ್ಥಾನವನ್ನು ಪ್ರಾಪ್ತಿ P ಭಟ್ ವಿವೇಕಾನಂದ CBSEಯ 3ನೇ ತರಗತಿಯ ವಿದ್ಯಾರ್ಥಿನಿ. ವಿಶೇಷವಾಗಿ 3 ವಿಭಾಗದಲ್ಲಿ ನಡೆದಂತಹ ಚಿತ್ರಕಲಾ ಸ್ಪರ್ಧೆಯಲ್ಲಿ 370ಕ್ಕಿಂತ ಹೆಚ್ಚು ಮಕ್ಕಳು ಭಾಗವಹಿಸಿದರು. 370 ಮಕ್ಕಳಲ್ಲಿ ಕೇವಲ 10 ಮಕ್ಕಳಿಗೆ ಪ್ರಶಸ್ತಿ ಬಂದಿರ್ತದೆ. ಹಾಗಾಗಿ ಅವರ ಕಲೆಯನ್ನು ಪ್ರೋತ್ಸಾಹಿಸ್ತಾ ಮುಂದಕ್ಕೆ ಅವರ ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳಿ ಹಾರೈಸಿಕೊಳ್ತಾ, ತೃತೀಯ ಸ್ಥಾನ ಆದ್ವಿಕ್ JK ಮತ್ತು ನಿಹಾಂತ್ M. ಈಗ ದ್ವಿತೀಯ ಬಹುಮಾನ ಪ್ರಾಪ್ತಿ P ಭಟ್ ಅವರು ತಗೊಳ್ಳಿಕ್ಕೆ ವೇದಿಕೆ ಮೇಲೆ ಬರಬೇಕು. ಹಾಗೆ LKGಯಿಂದ 3ನೇ ತರಗತಿ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪ್ರತ್ಯೂಷ್ J ಮೆಂಡನ್ SVS ವಿದ್ಯಾಗಿರಿ 3ನೇ ತರಗತಿ. ಪ್ರತ್ಯೂಷ್ S ಮೆಂಡನ್ ಪ್ರಥಮ ಬಹುಮಾನ.
370 ಮಕ್ಕಳು ಭಾಗವಹಿಸಿದಂತಹ ಈ ಒಂದು ದೊಡ್ಡ ರೀತಿಯಲ್ಲಿ ನಿನ್ನೆ ಕಾರ್ಯಕ್ರಮ ಆಯೋಜನೆ ಆಗಿತ್ತು. ಅದರ LKG ಇಂದ 3ನೇ ತರಗತಿ ವಿಭಾಗದಲ್ಲಿ ಪ್ರಥಮ ಸ್ಥಾನವಾಗಿ ಪ್ರತ್ಯೂಷ್ ಎಸ್ ಮೆಂಡನ್, ಹಾಗೆ ಇನ್ನೊಂದು ವಿಭಾಗ 4ನೇ ತರಗತಿಯಿಂದ 7ನೇ ತರಗತಿ ವಿಭಾಗದಲ್ಲಿ ಅದರಲ್ಲಿ ಕೂಡ 2 ತೃತೀಯ 1 ದ್ವಿತೀಯ ಮತ್ತೊಂದು ಪ್ರಥಮ ಸ್ಥಾನವನ್ನು ಪಡೆದಿರ್ತಾರೆ. ತೃತೀಯ ಸ್ಥಾನ ಶಾರ್ವಿ US ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಲಂಕಾರು ಅವರು ತಗೊಳ್ಬೇಕು ಅಂತ ಕೇಳ್ಕೊಳ್ತೇನೆ. ಅನಿಶಿಕಾ ರೋಟರಿ ಹೈಯರ್ ಪ್ರೈಮರಿ ಸ್ಕೂಲ್ ಸುಳ್ಯ ಅವರು ಕೂಡ ತೃತೀಯ ಬಹುಮಾನವನ್ನು ಸ್ವೀಕರಿಸಬೇಕು. ಶಾರ್ವಿ US ಅವರ ಪಾಲಕರು ಬಂದಿದ್ದಾರೆ. ಅನಿಶಿಕಾ ರೋಟರಿ ಹೈಯರ್ ಪ್ರೈಮರಿ ಸ್ಕೂಲ್ ಶಾಲೆ ಸುಳ್ಯ. ಹಾಗೆ ದ್ವಿತೀಯ ಸ್ಥಾನವನ್ನು ತೇಜಸ್ KJ ಬೆತನಿ ಹಿರಿಯ ಪ್ರಾಥಮಿಕ ಶಾಲೆ ಪುತ್ತೂರು, ತೇಜಸ್ KJ. ಈಗ ಅನಿಶಿಕಾ ಅವರು ತೃತೀಯ ಬಹುಮಾನವನ್ನು ತಗೊಳ್ತಾ ಇದ್ದಾರೆ. ದ್ವಿತೀಯ ಬಹುಮಾನ ತೇಜಸ್ KJ ಬೆತನಿ ಹಿರಿಯ ಪ್ರಾಥಮಿಕ ಶಾಲೆ ಪುತ್ತೂರು. ಪ್ರಥಮ ಸ್ಥಾನವನ್ನು ಸಾನ್ವಿ NS ಸಮೂಹ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಪಂಜ, ಸಾನ್ವಿ NS ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಪಂಜ, ಜಿಲ್ಲಾ ಕೃಷಿಕ ಸಮಾಜ ಆಯೋಜನೆ ಮಾಡಿದಂತಹ ಕೃಷಿ ಮೇಳ. ನೋಡಿ, ಎಲ್ಲ ಊರುಗಳಿಂದ ಮಕ್ಕಳು ಬಂದಿದ್ದಾರೆ ಕೃಷಿ ಮೇಳಕ್ಕೆ. ಪ್ರಥಮ ಸ್ಥಾನ ಸಾನ್ವಿ NS ಪಂಜ. ಹಾಗೆ ದೊಡ್ಡ ಹೈಸ್ಕೂಲ್ ಮಕ್ಕಳ ಚಿತ್ರಕಲಾ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನವನ್ನು ಮನಸ್ವೀಪಿ ಸುಧಾನ ವಸತಿಯುತ ಶಾಲೆ ಇವರು ಪಡ್ಕೊಂಡಿದ್ದಾರೆ. 8ರಿಂದ 10ನೇ ತರಗತಿ ವಿಭಾಗದಲ್ಲಿ ತೃತೀಯ ಸ್ಥಾನ ಮನಸ್ವೀಪಿ. ಇನ್ನೊಬ್ಬರು ತೃತೀಯ ಸ್ಥಾನಿಯಾಗಿ ಚಿಂತನಯಂ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ, ಅವರಿಗೆ ಕೂಡ ತೃತೀಯ ಬಹುಮಾನ ಬಂದಿರ್ತದೆ. ಚಿಂತನಯಂ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ. ದ್ವಿತೀಯ ಬಹುಮಾನವನ್ನು ಸ್ಪಂದನಾ ಜೆ ಶೆಟ್ಟಿ SVS ವಿದ್ಯಾಗಿರಿ ಬಂಟ್ವಾಳ, ಸ್ಪಂದನಾ ಜೆ ಶೆಟ್ಟಿ SVS ವಿದ್ಯಾಗಿರಿ ಬಂಟ್ವಾಳ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿರ್ತಾರೆ. ಹಾಗೆಯೇ ಪ್ರಥಮ ಸ್ಥಾನವನ್ನು ವಿಸ್ಮಯ್ BV 10ನೇ ತರಗತಿ ಸುಧಾನ ವಸತಿಯುತ ಶಾಲೆ ಪುತ್ತೂರು. ಪ್ರಥಮ ಸ್ಥಾನವನ್ನು ವಿಸ್ಮಯ್ BV 10ನೇ ತರಗತಿಯ ಸುಧಾನ ವಸತಿಯುತ ಶಾಲೆ ಅವರು ಪಡ್ಕೊಂಡಿರ್ತಾರೆ. ಈ ಎಲ್ಲ ಬಹುಮಾನಗಳ ಪ್ರಾಯೋಜಕತ್ವವನ್ನು ಸೆಲ್ಕೋ ಸೋಲಾರ್ನವರು ವಹಿಸ್ಕೊಂಡಿರ್ತಾರೆ. ಹಾಗೆಯೇ ಇಡೀ ಚಿತ್ರಕಲಾ ಸ್ಪರ್ಧೆಯ ಸರ್ಟಿಫಿಕೇಟ್ಗಳು ಪ್ರೈಸ್ಗಳು ಎಲ್ಲ ಸೆಲ್ಕೋ ಸೋಲಾರ್ ವಹಿಸ್ಕೊಂಡಿರ್ತದೆ. ತಮಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ಕೊಳ್ತಾ ಇದ್ದೇನೆ. ಚಿತ್ರಕಲಾ ಸ್ಪರ್ಧೆಯನ್ನು ಬಹಳ ಯಶಸ್ವಿಯಾಗಿ ನಿರ್ವಹಣೆ ಮಾಡಿ ಇವತ್ತು ಬಹುಮಾನ ನಿರ್ವಹಣೆ ಮಾಡಿದಂತಹ ಸುಹಾಸ್ ಮರಿಕೆಯವರಿಗೆ ಮತ್ತೊಮ್ಮೆ ಅಭಿವಂದನೆ ಸಲ್ಲಿಸುತ್ತಾ ಕೇವಲ 10 ನಿಮಿಷದಲ್ಲಿ ಸಮಾರೋಪ ಸಮಾರಂಭ ಮುಕ್ತಾಯಗೊಳ್ಳಲಿದೆ. ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿರುವಂತಹ ರೈತ ಬಂಧುಗಳು ದಯವಿಟ್ಟು ಎದ್ದು ಹೋಗಬೇಡಿ, ಆಸೀನರಾಗಬೇಕಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ, ಅದೇ ರೀತಿ ಬಹುಮಾನ ಪಡ್ಕೊಂಡಂತಹ ವಿದ್ಯಾರ್ಥಿ ಮತ್ತು ಪೋಷಕರು ದಯವಿಟ್ಟು ತಮ್ಮ ತಮ್ಮ ಚೇರ್ನಲ್ಲಿ ಆಸೀನರಾಗಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ, ಇವತ್ತಿನ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ರಾಜ್ಯ ನಿರ್ದೇಶಕರು ಕೃಷಿ ಮೇಳದ ಕಾರ್ಯಾಧ್ಯಕ್ಷರು ಆಗಿರುವಂತಹ ಪದ್ಮನಾಭ ರೈ ಕಲ್ಲಡ್ಕ ಅವರು ಶುಭವನ್ನು ಹಾರೈಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಇವತ್ತಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಕೃಷಿ ಸಮಾಜದ ಅಧ್ಯಕ್ಷರಾದಂಥ ವಿಜಯಕುಮಾರ್ ರೈ ಅವರೇ, ಶಶಿಕುಮಾರ್ ಬೈಲುಟ್ಟಿರವರೇ, ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಸುದ್ದಿ ಪತ್ರಿಕೆಯ ಶಿವಾನಂದ್ ಅವರೇ ಮತ್ತು ಎಲ್ಲ, ಯಾಕಂದರೆ ಈಗಾಗಲೇ ಸಮಯ ಮೀರಿದೆ, ಎಲ್ಲ ನಮ್ಮ ನಿರ್ದೇಶಕರುಗಳೇ ಬಂದು ಸೇರಿರ್ತಕ್ಕಂಥ ಎಲ್ಲ ನಮ್ಮ ಕೃಷಿಕರಿಗೆ
ಎಲ್ಲ ವಿಚಾರಗಳು 3 ದಿನಗಳಿಂದ ಪತ್ರಿಕೆಗಳಲ್ಲಿ ಮತ್ತು ನಮ್ಮ ಇಲ್ಲಿ ಸಂವಾದದಲ್ಲಿ ಮತ್ತು ಎಲ್ಲ ವಿಚಾರಗಳಲ್ಲಿ ತಮಗೆಲ್ಲ ತಿಳಿದಿದೆ. ಭಾಳ ಸಂತೋಷದ ವಿಚಾರ ಅಂದರೆ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ವಂದಿಸ್ತಾ ನಾವು ಈ ಕಾರ್ಯಕ್ರಮವನ್ನು ಆರಂಭಿಸಿದ್ದೇವೆ. ಆ ದೃಷ್ಟಿಯಿಂದ ಇವತ್ತು ದೇವರು ನಮಗೆ ಎಲ್ಲವನ್ನು ಕರುಣಿಸಿ ಇವತ್ತು ಈ ಒಂದು ಮೇಳವನ್ನು ಭಾಳಷ್ಟು ಯಶಸ್ವಿಗೊಳಿಸಿದ್ದಾರೆ ಅಂತ ಹೇಳುವಂಥ ಮಾತನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಯಾಕಂದರೆ ನಮ್ಮ ಮುಖ್ಯ ಉದ್ದೇಶ ಕೃಷಿಕರಿಗೆ ಈ ಒಂದು ಕಾರ್ಯಕ್ರಮದ ಪ್ರಯೋಜನ ಸಿಗಬೇಕು, ಭಾಳಷ್ಟು ಜನ ಕೃಷಿಕರು ಬರಬೇಕು, ಈ ಮೇಳವನ್ನು ನೋಡಬೇಕು ಮತ್ತು ಇಲ್ಲಿ ಅನೇಕ ಗೋಷ್ಠಿಗಳ ಅವರಿಗಾಗಿಯೇ ಮಾಡಿರುವಂಥದ್ದು ಅದರ ಪ್ರಯೋಜನ ಪಡೆಯಬೇಕು ಅಂತ ಹೇಳುವಂಥದ್ದು. ಸುಭಾಷ್ ರೈ ಅವರು ಇದ್ದಾರೆ, ಅವರು ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಅವರು 3 ದಿನಗಳಿಂದ ಇದ್ದುಕೊಂಡು ಯಾವ ರೀತಿಯಲ್ಲಿ ಈ ಮೇಳ ಜರುಗಿದೆ ಅಂತ ಹೇಳುವಂಥದ್ದನ್ನು ನೋಡಿದ್ದಾರೆ. ಮುಖ್ಯವಾಗಿ ನಾನು ಒಂದು ವಿಚಾರ ಹೇಳ್ತೀನಿ. ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜ ಎನ್ನುವಂಥದ್ದು ಒಂದು ಕೃಷಿಕರ ಒಂದು ಸಂಸ್ಥೆ. ಆದರೆ ಇದರಲ್ಲಿ ಬೈಲಾ ಪ್ರಕಾರ ಇವತ್ತು ಪ್ರತಿ ಜಿಲ್ಲೆಯಿಂದ 2 ನಿರ್ದೇಶಕರುಗಳು ರಾಜ್ಯಕ್ಕೆ ಹೋದರೆ ಅಲ್ಲಿ ಎಲ್ಲ ಜಿಲ್ಲೆಗಳಿಂದ ಸೇರಿರ್ತಕ್ಕಂಥ ನಿರ್ದೇಶಕರುಗಳಿಂದ ಈ ಸಭೆ ನಡೀತಾ ಇದೆ ಅಲ್ಲಿ. ಆದರೆ ಇದಕ್ಕೆ ಅಧ್ಯಕ್ಷರು ಬೈಲಾ ಪ್ರಕಾರನೇ ನಮ್ಮ ಕೃಷಿ ಸಚಿವರು. ಉಳಿದ ಸಂಸ್ಥೆಗಳಿಗೆ ಮತ್ತು ನಮ್ಮ ಸಂಸ್ಥೆಗಳಿಗೆ ಇರುವಂಥದ್ದು ಒಂದೇ ಒಂದು ವ್ಯತ್ಯಾಸ ಅಂದರೆ ಇದರ ಅಧ್ಯಕ್ಷರು ಕರ್ನಾಟಕ ಸರ್ಕಾರದ ಕೃಷಿ ಸಚಿವರು. ಇದರ ನಮಗೇನು ಪ್ರಯೋಜನ ಅಂದರೆ ಇಲ್ಲಿ ನಾವು ಒಂದೇ ಜಿಲ್ಲೆಯಿಂದ ಬಂದವರಲ್ಲಿ ಚರ್ಚೆ ಮಾಡೋದಲ್ಲ, ತಮ್ಮ ತಮ್ಮ ಬೇಡಿಕೆಗಳನ್ನು ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಬಂದಿರತಕ್ಕಂಥ 2 ಪ್ರತಿ ಜಿಲ್ಲೆಗಳಿಂದ ಬಂದಿದ್ದ 2 ಕೂಡ ಅಲ್ಲಿ ಬಹಳ ವ್ಯವಸ್ಥಿತವಾಗಿ ಮಾತನಾಡಿಕೊಂಡು ಅದನ್ನು ನಮ್ಮ ರಾಜ್ಯದ ಅಧ್ಯಕ್ಷರು ಅಂದರೆ ಕೃಷಿ ಸಚಿವರು ಅವರ ಮೂಲಕ ಕಾರ್ಯಗತಗೊಳಿಸಲಿಕ್ಕೆ ನಮಗೆ ಸುಲಭ ಆಗ್ತದೆ. ಬೇರೆ ಸಂಸ್ಥೆಗಳಿಗೆ ಏನಾಗ್ತದೆ ಅಂದರೆ ರೈತ ಸಂಘಗಳಿಗೆ ಸ್ವಲ್ಪ ಕಷ್ಟ. ಅಂದರೆ ಅವರು ತುಂಬ ಬೇರೆ ರೀತಿಯ ಹೋರಾಟವನ್ನು ಮಾಡಬೇಕಾಗ್ತದೆ, ಸ್ಟ್ರೈಕ್ಗಳನ್ನು ಮಾಡಬೇಕಾಗ್ತದೆ. ಅಲ್ಲಲ್ಲಿ ಭಾಳಷ್ಟು ಸಮಯವನ್ನು ಬೇರೆ ಕಡೆ ವ್ಯರ್ಥ ಈ ಒಂದು ವಿಚಾರಕ್ಕೆ ಮಾಡಿದರೂ ಕೂಡ ಕೆಲವು ಸಾರಿ ಅವರ ಒಂದು ವಿಚಾರಗಳು ಕಾರ್ಯರೂಪಕ್ಕೆ ಬರುವುದಿಲ್ಲ. ಆದರೆ ನಮ್ಮ ಒಂದು ಪ್ರಯತ್ನವು ನೇರವಾಗಿ ಸರ್ಕಾರದ ಮುಖಾಂತರ ಆಗೋದರಿಂದ ನಿಮಗೆ ಭಾಳಷ್ಟು ಪ್ರಯೋಜನ ಆಗ್ತದೆ. ಯಾವುದೇ ಜನರ ಶಕ್ತಿ ಅಥವಾ ಇನ್ನಿತರ ಒಂದು ವಿಚಾರಗಳನ್ನ ನಾವು ಉಪಯೋಗಿಸಬೇಕಾಗಿಲ್ಲ. ಎಲ್ಲ ರೈತ ಸಂಘಗಳಿರ್ಬೋದು, ರೈತರು ಮಾಡತಕ್ಕಂಥ ಏನು ಆರೋಪಗಳು ಸರ್ಕಾರದ ಮೇಲೆ ಇರ್ತವೆ ಅಥವಾ ಕೃಷಿಯ ಬಗ್ಗೆ ಮಾಡ್ತಕ್ಕಂಥ ವಿಚಾರಗಳಿವೆ, ಅವುಗಳನ್ನೆಲ್ಲ ತಿಳ್ಕೊಂಡು ನಾವು ನೇರವಾಗಿ ಸಚಿವರ ಮೂಲಕ ಇದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಆಗ್ತದೆ ಅಂತ ಹೇಳುವಂಥ. ಆದ್ದರಿಂದ ಇದು ಭಾಳಷ್ಟು ಒಂದು ಪ್ರಭಾವಶಾಲಿಯಾದ ಸಂಸ್ಥೆ. ಇದಕ್ಕೆ ಸರ್ಕಾರದ ಯಾವುದೇ ಅನುದಾನ ಇಲ್ಲ, ನೀವು ತಿಳ್ಕೊಳ್ಳಿ. ಇದಕ್ಕೆ ಸರ್ಕಾರದ ಯಾವುದೇ ಅನುದಾನ ಇಲ್ಲ. ಕೃಷಿಕ ಸಮಾಜದ ಅನುದಾನದಿಂದ ಈ ಬಾರಿ ನಮ್ಮೆಲ್ಲರ ಪ್ರಯತ್ನದಿಂದ 4 ಕಡೆಗಳಲ್ಲಿ ರಾಜ್ಯದ 4 ವಿಭಾಗ ಮಟ್ಟದಲ್ಲಿ ಈ ಸಮ್ಮೇಳನವನ್ನು ಆಯೋಜಿಸ್ತೇವೆ. ಆದರೆ ಒಂದು ನಮಗೆ ಸಿಕ್ಕಿರ್ತಕ್ಕಂಥ ಈ ಒಂದು ಮೇಳ ಇದು ಭಾಳ ಪ್ರಭಾವಿ 8 ಜಿಲ್ಲೆಗಳ. ಒಂದನೇದಾಗಿ ಮಂತ್ರಿಗಳು, ಇನ್ನೊಂದು ನಮ್ಮ ಆಡಳಿತಾಧ್ಯಕ್ಷರಂತ ಇದ್ದಾರೆ. ಮಂತ್ರಿಗಳು ಇಲ್ಲದಂಥ ಸಂದರ್ಭದಲ್ಲಿ ಆಡಳಿತಾಧ್ಯಕ್ಷರು ಇದನ್ನು ನಡೆಸುವಂಥದ್ದು. ಅದನ್ನು ಮಂತ್ರಿಗಳೇ ಸೂಚಿಸಿ ಆಡಳಿತಾಧ್ಯಕ್ಷರನ್ನು ಮಾಡುವಂಥದ್ದು. ಅವರು ನಮ್ಮ ಕೃಷಿಕ ಸಮಾಜ ಆಡಳಿತಾಧ್ಯಕ್ಷರು. ಇಂದಿನ ಅಧ್ಯಕ್ಷರು ಮಂಜುನಾಥ್ ಅಂತೇಳಿ ಅವರು ಕೂಡ ಇದೇ ಒಂದು ಮೈಸೂರಿಗೆ ಸಂಬಂಧಪಟ್ಟಂಥವ್ರು ಇದೇ ಡಿವಿಷನ್ಗೆ. ಚೆಲುವರಾಯಸ್ವಾಮಿಯವರು ಕೂಡ ಇದೇ ಡಿವಿಷನ್ಗೆ. ಆದರೂ ಕೂಡ ನಾನು ಮತ್ತು ವಿಜಯಕುಮಾರ್ರವರ ನಮ್ಮ ಬೇಡಿಕೆಗೆ ಎಲ್ಲ ನಮ್ಮ ಸದಸ್ಯರು ಭಾಳ, ಯಾಕಂದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಇರ್ಬೋದು ಅಥವಾ ಕೊಡಗು ನಮಗೆಲ್ಲ ಭಾಳಷ್ಟು ಗೌರವವನ್ನು ಅಲ್ಲಿ ಕೊಡ್ತಾರೆ. ಅಲ್ಲಿ ಸಾಮಾನ್ಯವಾಗಿ ಕೆಲವೊಮ್ಮೆ ಗಲಾಟೆಗಳಾಗ್ತವೆ. ಗಲಾಟೆ ಅಂದರೆ ಚರ್ಚೆ. ನಾವು ಮಾತನಾಡ್ತಕ್ಕ ಸಂದರ್ಭದಲ್ಲಿ ನಮಗೆ ಭಾಳಷ್ಟು ಗೌರವವನ್ನು ಕೊಟ್ಟು ಮಾತನಾಡಲಿಕ್ಕೆ ಅವಕಾಶವನ್ನು ಕೂಡ ಅವರು ಕೊಡ್ತಾರೆ. ಆದರೆ ಅವರ ಜಿಲ್ಲೆಗಳಲ್ಲಿ ಮಾತನಾಡಲಿಕ್ಕೆ ಅವರವರಿಗೆ ಬಿಡೋದಿಲ್ಲ. ಆದ್ದರಿಂದ ನಮ್ಮ ಮಂಗಳೂರಿನವರು ಅಂತ ಭಾಳ ನಮಗೆ ಗೌರವವನ್ನು ಕೊಡ್ತಾರೆ.
ಆ ದೃಷ್ಟಿಯಿಂದ ಇಲ್ಲಿ ಬಂದಿದೆ. ಏನೇನಾಗಿದೆ ಅಂತ ನಾನು ಹೇಳೋದಿಲ್ಲ. ಇವತ್ತು ನಾವು ಯೋಚಿಸಿರುವುದಕ್ಕಿಂತ ಹೆಚ್ಚು ಜನ ಬಂದು ಇದರ ಪ್ರಯೋಜನವನ್ನು ಪಡೆದಿದ್ದಾರೆ. ವೇದಿಕೆಯಲ್ಲಿ ಭಾಳಷ್ಟು ಜನ ಮಾತನಾಡಲಿಕ್ಕಿದ್ದಾರೆ. ಆದ್ದರಿಂದ ನಾನು ಹೆಚ್ಚು ಮಾತನಾಡುವಂತ ಅಲ್ಲ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಇಡೀ ನಮ್ಮ ಸುದ್ದಿ ಪತ್ರಿಕೆ ಇರ್ಬೋದು, ಧರ್ಮಸ್ಥಳ ಗ್ರಾಮೀಣ ಯೋಜನೆ ಇರ್ಬೋದು, ಅಥವಾ ಇನ್ನಿತರ ಸಂಘ ಸಂಸ್ಥೆಗಳು, ಕ್ಯಾಂಪೋ ಇರ್ಬೋದು, ಅಥವಾ KMF ಇರ್ಬೋದು, ನಮ್ಮ ಸಹಕಾರಿ ಸಂಘಗಳು ಭಾಳಷ್ಟು ನಾನು ಹೇಳಿದ್ದೇನೆ, ಭಾಳಷ್ಟು ಈ ಸಹಕಾರಿ ಸಂಘಗಳು ನಮಗೆ ಸಹಕಾರ ಮಾಡಿದರೆ ನಾವು ತುಂಬ ತಲೆಬಿಸಿ ಮಾಡೋದು ಬೇಡ ಅಂತೇಳಿ ವಿಜಯಕುಮಾರ್ ಅವರದ್ದು ಭಾಳ ನೀವು ತಲೆಬಿಸಿಯೇ ಮಾಡಬೇಡಿ ಅಂತ ಹೇಳಿದ್ದೀನಿ. ಆದ್ದರಿಂದ ನಮಗೆ ಅಲ್ಲಿಂದಲೂ ಕೂಡ ಭಾಳಷ್ಟು ನಮಗೆ ಈ ಒಂದು ಮೇಳಕ್ಕೆ ಸಹಕಾರ ಬರ್ತದೆ ಅಂತ ಹೇಳುವಂಥ ಮಾತನ್ನು ಹೇಳುತ್ತಾ, ಎಲ್ಲರ ಒಂದು ಪ್ರಯತ್ನದಿಂದ ಈಗ ನಳಿನ್ ಕುಮಾರ್ ಕಟೀಲ್ರವರು ಹೇಳಿದರು, ರಾಜಕೀಯ ರೈತ ಅಂದರೆ ಯಾಕೆ, ನಾವು ಕೃಷಿಕರಾಗಿರೋದ್ರಿಂದ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಮಾಡಿದ್ದರಿಂದ ಇವತ್ತು ಇದೊಂದು ಅಭೂತಪೂರ್ವ ಕಾರ್ಯಕ್ರಮವಾಗಿ ಒಂದು ರಾಜ್ಯ ಮಟ್ಟದ ಮೇಳವಾಗಿ ಆಗಿದೆ ಅಂತ ಹೇಳುವಂಥ ಮಾತನ್ನು ಹೇಳುತ್ತಾ, ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ಒಂದೇ ಮಾತಿನಲ್ಲಿ ವಂದಿಸ್ತಾನೆ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಈ ಒಂದು ಕೃಷಿ ಮೇಳದ ಹಿಂದೆ ಬಹಳ ಯಶಸ್ವಿಯಾಗಿ ತನ್ನನ್ನು ತೊಡಗಿಸಿಕೊಂಡಂತಹ ರಾಜ್ಯ ನಿರ್ದೇಶಕರು, ಕೃಷಿಕ ಸಮಾಜ ಹಾಗೂ ಕೃಷಿ ಮೇಳ ಸಮಿತಿಯ ಕಾರ್ಯಾಧ್ಯಕ್ಷರು, ಅವರು ಹಿರಿಯರಾಗಿದ್ದರೂ ಸಹ ಯುವಕರಾಗಿ ನಮ್ಮ ಜೊತೆ ಬಹಳ ಉತ್ತಮ ರೀತಿಯಲ್ಲಿ ಸಹಕಾರ ಕೊಡ್ತಾ ಈ ಕೃಷಿ ಮೇಳದ ಯಶಸ್ವಿಗೆ ಸಹಕಾರವನ್ನು ನೀಡಿದ್ದೀರಿ ಸರ್. ತಮಗೆ ಮತ್ತೊಮ್ಮೆ ಅಭಿವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನೋರ್ವ ಇವತ್ತಿನ ಮುಖ್ಯ ಅತಿಥಿಗಳಾಗಿ ಆಗಮಿಸಿದವರು ದಕ್ಷಿಣ ಜಿಲ್ಲಾ ಸಹಕಾರಿ ಯೂನಿಯನ್ನ ಅಧ್ಯಕ್ಷರು, SDC ಬ್ಯಾಂಕಿನ ನಿರ್ದೇಶಕರು. ಈ ಒಂದು ಕೃಷಿ ಮೇಳದ ಹಿಂದೆ ಅವರ ಸಹಕಾರ ಇದೆ. ಯಾಕೆಂದರೆ ಪ್ರಾರಂಭದ ಹಂತದಲ್ಲಿ ಬುನಾದಿ ಅವರ ಅಂತ ನಾವು ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇವೆ. ನಾವು ನಮ್ಮ ಅಧ್ಯಕ್ಷರು, ನಮ್ಮ ರಾಕೇಶನ ಮತ್ತು ಕಾರ್ಯಾಧ್ಯಕ್ಷರು ಅವರನ್ನು ಭೇಟಿ ಕೊಟ್ಟಂಥ ತಕ್ಷಣ ಅವರು ಆಗಲೇ ಆ ಚೆಕ್ಕನ್ನು ಕೊಟ್ಟು ನಾನು ನಿಮ್ಮ ಜೊತೆ ಇದ್ದೇನೆ ಅನ್ನುವಂಥ ಸಹಕಾರವನ್ನು ಕೊಟ್ಟವರು ಶಶಿಕುಮಾರ್ ರೈ ಬಾಲ್ಯೋಟ್ಟು ಅವರು ಇವತ್ತಿನ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ. ಸರ್, ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕೃಷಿ ಮೇಳ ಹಾಗೂ ಸಸ್ಯ ಜಾತ್ರೆ ಈ ಸಮಾರೋಪ ಸಮಾರಂಭದ ಅಧ್ಯಕ್ಷರು, ಈ ಕೃಷಿ ಮೇಳದ ರೂವಾರಿಗಳು ಆಗಿರತಕ್ಕಂತಹ ವಿಜಯಕುಮಾರ್ ರೈ ಅವರೇ, ವೇದಿಕೆಯಲ್ಲಿ ಉಪಸ್ಥಿರತಕ್ಕಂತಹ ಎಲ್ಲ ಅತಿಥಿ ಅಭ್ಯಾಗತರೇ ಹಾಗೂ ರೈತ ಸದಸ್ಯರೇ, ವಿಶೇಷವಾಗಿ ಈ 3 ದಿವಸಗಳ ಈ ಕೃಷಿ ಜಾತ್ರೆ ಬಹಳ ಅಂದವಾಗಿ ಮತ್ತು ಶಿಸ್ತುಬದ್ಧವಾಗಿ ನಡೆದಿದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕಂಡಿದ್ದೇವೆ. ಬಹುಶಃ ನಿನ್ನೆಯ ದಿವಸ ವಿಚಾರಗೋಷ್ಠಿಯಲ್ಲಿ ಭಾಗವಹಿಸುವಂತಹ ಸಂದರ್ಭದಲ್ಲಿ ನಮ್ಮ ಎಲೆಚುಕ್ಕಿ ರೋಗದ ಬಗ್ಗೆ ಎಲ್ರಿಗೂ ತೋಟವನ್ನು ಕಡಿಬೇಕು ಎನ್ನುವುದರ ಬಗ್ಗೆ ಮಾಹಿತಿಗಳಿದ್ದವು. ಆದರೆ ನಮಗೆ ವಿಜ್ಞಾನಿಗಳು ಮತ್ತು ಹಿರಿಯರಾದ ಕಡಮಜಲು ಸುಭಾಷ್ ರೈಗಳು ಕೆಲವು ಮಾರ್ಗದರ್ಶನಗಳನ್ನು ನೀಡಿದರು. ಬೋರ್ಡೋ ದ್ರಾವಣದಿಂದಲೇ ಎಲೆಚುಕ್ಕಿ ರೋಗವನ್ನು ನಾವು ನಿವಾರಿಸಬಹುದು ಎನ್ನುವಂತಹ ವಿಚಾರವಾಗಿ ನಮಗೆ ವಿಚಾರವನ್ನು ತಿಳಿಸಿದರು. ಬಹುಶಃ ಈ ಕೃಷಿ ಮೇಳದಿಂದ ನಾವು ಬಹಳಷ್ಟು ವಿಚಾರಗೋಷ್ಠಿಗಳಿಂದ ತಿಳಿಯತಕ್ಕಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಬಹುಶಃ ವಿಶೇಷವಾಗಿ ಈ ಒಂದು ಕೃಷಿ ಮೇಳ ಅದ್ಭುತವಾಗಿ 2 ವರ್ಷಗಳಿಂದ ಸುದ್ದಿ ಸಮೂಹ ಸಂಸ್ಥೆಗಳು ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ಕಳೆದ 2 ವರ್ಷಗಳಿಂದ ಈ ಒಂದು ಕೃಷಿ ಮೇಳವನ್ನು ನಡೆಸ್ತಾ ಬಂದಿವೆ. ಬಹುಶಃ ಈ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ಕೈ ಜೋಡಿಸತಕ್ಕಂತಹ ಇವತ್ತು ಸುದ್ದಿ ಸಮೂಹ ಸಂಸ್ಥೆಗಳ ಮಾಲಕರಾದ ಡಾಕ್ಟರ್ ಶಿವಾನಂದರವರ ದೊಡ್ಡ ಕೊಡುಗೆಯೂ ಇದರಲ್ಲಿದೆ ಎನ್ನುವಂಥದ್ದನ್ನು ಹೇಳಲಿಕ್ಕೂ ನಾನು ಸಂತೋಷ ಪಡ್ತಾ, ಬಹುಶಃ ಈ ಕೃಷಿ ಜಾತ್ರೆ ಇವತ್ತು ಪುತ್ತೂರಿನಲ್ಲಿ ಸಸ್ಯ ಜಾತ್ರೆ ಮೇಳೈಸಿದೆ. ವಿಶೇಷವಾಗಿ ಮಹಾಲಿಂಗೇಶ್ವರನ ಅನುಗ್ರಹದಲ್ಲಿ ಅದ್ಭುತವಾಗಿ ಜರುಗಿದೆ ಎನ್ನುವಂಥದ್ದನ್ನು ನಾವೆಲ್ಲರೂ ಕಂಡಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ನಡೆಸಿರತಕ್ಕಂತಹ ಜಿಲ್ಲಾ ಕೃಷಿಕ ಸಮಾಜದ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವಕಾಶಕ್ಕಾಗಿ ಒದಗಿಸುತ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಬಹಳ ಉತ್ತಮ ರೀತಿಯಲ್ಲಿ ಮಾರ್ಗದರ್ಶನ ನೀಡಿದಂತಹ ಶಶಿಕುಮಾರ್ ರೈ ಬಾಲ್ಯೋಟ್ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ, ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಜಿಲ್ಲಾಧ್ಯಕ್ಷರು, ಉದ್ಯಮಿಗಳು, ಬೇರೆ ಬೇರೆ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡಂತಹ ಪದ್ಮನಾಭ ಶೆಟ್ಟಿ ಅವರು ನಮ್ಮನ್ನು ಉದ್ದೇಶಿಸಿ ಶುಭವನ್ನು ಹಾರೈಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಸರ್. ಆರಾಧ್ಯ ದೇವರ ಸಹಪರಿವಾರ ದೇವರಾದ ಮಹಾಲಿಂಗೇಶ್ವರ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಈ ಒಂದು ಜಿಲ್ಲಾ ಕೃಷಿಕ ಸಮಾಜ
ಈ ವತಿಯಿಂದ ನಡೆದಂಥ ಈ ಕೃಷಿ ಮೇಳದ ಈ ಒಂದು ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗರ್ಭಿಣಿತರೆ, ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಕೃಷಿ ಬಾಂಧವರೇ, ಈ ಒಂದು 3 ದಿನದ ಕಾರ್ಯಕ್ರಮಗಳನ್ನು ನಾವು ಅತ್ಯಂತ ಹತ್ತಿರದಿಂದ ಕಂಡಿದ್ದೇವೆ. ಇವತ್ತು ಪುತ್ತೂರು ಮಹಾಲಿಂಗೇಶ್ವರ ದೇವರ ಈ ಮಾರುಗದ್ದೆಯಲ್ಲಿ ನಡೆದಂಥ ಕಾರ್ಯಕ್ರಮ, ಪುತ್ತೂರು ದೇವರ ಜಾತ್ರೋತ್ಸವದ ಸಂದರ್ಭದಲ್ಲಿ, ರಥೋತ್ಸವದ ಸಂದರ್ಭದಲ್ಲಿ ಇಂಥ ಒಂದು ಜನಸಂದಣಿ ಮತ್ತು ಇಂತಹ ವಾಹನಗಳನ್ನು ಪಾರ್ಕಿಂಗ್ನ ಕಡೆಯಿಂದ ನೋಡುವಾಗ ನಮಗೆ ಅರಿವಿಗೆ ಬರ್ತಿತ್ತು. ಆದರೆ ಈ ಒಂದು ಕೃಷಿ ಸಮಾಜದಿಂದ ವತಿಯಿಂದ ಮಾಡಿದಂಥ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗಿ ಮತ್ತು ಅದ್ಧೂರಿಯಾಗಿ ನಡೀತದೆ ಮತ್ತು ಕೃಷಿಕರಿಗೆ ಇದರ ಪ್ರಯೋಜನ ಪಡೀತದೆ ಅನ್ನುವಂಥದ್ದನ್ನು ಬಹಳ ಹತ್ತಿರದಿಂದ ನಾವು ಕಂಡುಕೊಂಡಿದ್ದೇವೆ. ಈ ಹಿಂದೆ ನಾವು ಕಂಡಂತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ವತಿಯಿಂದ ಗ್ರಾಮ ಮಟ್ಟ, ತಾಲೂಕು ಮಟ್ಟ, ಅದೇ ರೀತಿ ಜಿಲ್ಲಾ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಈ ಕೃಷಿ ಮೇಳವನ್ನು ನಾವು ಕಂಡಿದ್ದೇವೆ. ಈಗಾಗಲೇ ಮಾನ್ಯ ಪ್ರಾದೇಶಿಕರು ತಿಳಿಸಿದಂತೆ ಸವಣೂರು ವಿದ್ಯಾಸಂಸ್ಥೆಯಲ್ಲಿ ನಡೆದಂಥ ರಾಜ್ಯ ಮಟ್ಟದ ಕಾರ್ಯಕ್ರಮ ಬಹಳ ಹಿಂದಿನ ವರ್ಷದಲ್ಲಿ ನಾವು ಹಿಂದೆ ಕಂಡಿದ್ದೇವೆ. ಮಗದೊಮ್ಮೆ ಇವತ್ತು ನಾವು ಈ ಒಂದು ಭಾಗದಲ್ಲಿ ಕಾಣ್ತಾ ಇದ್ದೇವೆ. ಸುಮಾರು 8 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ನಡೆದಂಥ ಈ ಒಂದು ಕಾರ್ಯಕ್ರಮ ಪುತ್ತೂರು ಭಾಗದಲ್ಲಿ ನಡೆದಂಥದ್ದು ನಮ್ಮ ಪುತ್ತೂರು ಭಾಗದ ಎಲ್ಲ ಕೃಷಿಕ ಬಾಂಧವರಿಗೆ ಅತ್ಯಂತ ಒಂದು ಪ್ರಯೋಜನಕಾರಿಯಾದಂಥ ಈ ಕಾರ್ಯಕ್ರಮ ಅನ್ನುವಂಥದ್ದು ನಾವೆಲ್ಲ ಅಂದುಕೊಂಡದ್ದು. ಅದೇ ಕಾರಣ ಯಶಸ್ವಿ ಹಿಂದೆ ಅನೇಕ ಇದರ ಪದಾಧಿಕಾರಿಗಳ, ಅಧ್ಯಕ್ಷರುಗಳಿರ್ಬೋದು, ಕಾರ್ಯದರ್ಶಿಗಳಿರ್ಬೋದು, ಎಲ್ಲ ಪದಾಧಿಕಾರಿಗಳ ಶ್ರಮ ಬಹಳ ಹತ್ತಿರದಿಂದ ತುಂಬ ದಿನದಿಂದ ನಾವು ನೋಡ್ತೇವೆ. ಸುಮಾರು 2 ತಿಂಗಳಿಗಿಂದ ಪಾಪ ಅವರು ಯಾವುದೇ ನಿದ್ದೆ ಮಾಡುವಾಗ 12 ಗಂಟೆ ಆಗಿರ್ಬೋದು. ಆಗ ನಾನು ಮಹೇಶ್ವರಲ್ಲಿ ಕೇಳಿದೆ, ಏನು ಕಣ್ಣೆಲ್ಲ ಸ್ವಲ್ಪ ನಿದ್ದೆ ಮಾಡೋದಾಗಿ ಉಂಟು ಅಂತ ಹೇಳಿ. ಇಲ್ಲ ಸರಿ, ಯಾವಾಗಲೂ ನಾವು 12 ಗಂಟೆ ರಾತ್ರಿಯಿಂದ ಮೇಲೇನೆ ಮಲಗೋದು ಅನ್ನುವಂಥದ್ದು ಮಾಹಿತಿಯನ್ನು ನೀಡಿದರು. ಆದ ಕಾರಣ ಈ ಯಶಸ್ಸಿಗೆ ನಾವು ಈ ಭಾಗದ ಎಲ್ಲರೂ ಕೂಡ ಕೃತಜ್ಞರಾಗಿದ್ದೇವೆ. ಇದರ ಪ್ರಯೋಜನ ಕೃಷಿ ಬಾಂಧವರೆಲ್ಲ ಪಡ್ಕೊಂಡಂತಾಗಿದೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೇವೆ. ವಂದನೆಗಳು. ಶುಭವನ್ನು ಹಾರೈಸಿದಂತಹ ಪದ್ಮನಾಭ ಶೆಟ್ಟಿ ಅವರಿಗೆ ಅಭಿವಂದನೆಯನ್ನು ಸಲ್ಲಿಸುತ್ತಾ ನಮಗೆ ಆರ್ಥಿಕವಾಗಿ ಸಹಕಾರ ನೀಡಿದ್ದಾರೆ. ಮತ್ತೊಮ್ಮೆ ನಿಮಗೆ ಅಭಿವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಸರ್. ಇವತ್ತಿನ ಈ ಒಂದು ಕೃಷಿ ಮೇಳದ ಯಶಸ್ವಿಯ ಹಿಂದೆ ತುರ್ತು ಕಾರ್ಯನಿಮಿತ್ತ ಶಶಿಕುಮಾರ್ ರೈ ಬಾಲೋಟು ಅವರು ನಮ್ಮ ಕಾರ್ಯಕ್ರಮದಿಂದ ನಿರ್ಗಮಿಸುತ್ತಿದ್ದಾರೆ ಸರ್. ತಮಗೆ ಅಭಿವಂದನೆಯನ್ನು, ಕೃತಜ್ಞತೆ ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇವತ್ತಿನ ನಮ್ಮ ಜೊತೆ ಸುದ್ದಿ ಸಮೂಹ ಸಂಸ್ಥೆಯ ನಿರ್ದೇಶಕರು, ಆಡಳಿತ ನಿರ್ದೇಶಕರು, ಈ ಒಂದು ಕೃಷಿ ಮೇಳ, ಸಸ್ಯ ಮೇಳದ ಹಿಂದೆ ಬಹಳ ಪ್ರಾಮಾಣಿಕತೆಯಾಗಿ ಕೆಲಸ ಮಾಡಿ ಬೇರೆ ಬೇರೆ ರಾಜ್ಯ ಜಿಲ್ಲೆಯಲ್ಲಿ ಪ್ರಚಾರ ಮಾಡಿದಂತಹ ನಮ್ಮೆಲ್ಲರ ಆದರಣೀಯರಾಗುವಂತಹ ಡಾಕ್ಟರ್ UP ಶಿವಾನಂದ ಸರ್ ಅವರು ನಮ್ಮನ್ನು ಉದ್ದೇಶಿಸಿ ಶುಭವನ್ನು ಹಾರೈಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹತ್ತು 11, 12ರಂದು ಈತ 3ನೇ ದಿವಸ ಈ ದೇವಸ್ಥಾನದ ಅಂಗಣದಲ್ಲಿ ನಡೀತಿರುವ ಈ ಸಸ್ಯ ಜಾತ್ರೆ ಕೃಷಿ ಮೇಳ ಕಾರ್ಯಕ್ರಮ ಅತ್ಯಂತ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಅಂತ ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡ್ತೇನೆ. ಈ ಸಸ್ಯ ಜಾತ್ರೆ ಬಗ್ಗೆ ಇವತ್ತು ಯಾರಿದ್ದಾರೆ ಅಂದರೆ ಕುಟುಂಬದವರಿದ್ದಾಗಿದ್ದೀರಿ, ಆರ್ಗನೈಸರ್ಸ್. ಈ ಸಸ್ಯ ಜಾತ್ರೆಯ ಆಮಂತ್ರಣವನ್ನು ಕೃಷಿಕ ಸಮಾಜದಿಂದ ಮೊಬೈಲ್ ನೋಡಿದಾಗ 10, 11, 12 ಜನವರಿ 10, 12 ತಿಳಿದಾಗ ನನಗೆ ಏನು ಅಂತ ಗೊತ್ತಾಗಲಿಲ್ಲ. ಯಾಕೆಂದರೆ 10, 11, 12 ಜನವರಿ ಕಳೆದ ಕೆಲವು ವರ್ಷಗಳಿಂದ ನಾವು ಸಸ್ಯ ಜಾತ್ರೆ ಮಾಡ್ತಾಯಿದ್ದೇವೆ. ಅದೇ ಸಮಯದಲ್ಲಿ ಅದೇ ದಿವಸದಲ್ಲಿ ಆದಾಗ ನಾನು ನಮ್ಮ ರಾಕೇಶ್ ಕಡಿಂಜನ್ ಮತ್ತು ಇವರನ್ನು ಕರೆದು ವಿಚಾರ ಮಾಡಿದಾಗ ಆ ಸಸ್ಯ ಜಾತ್ರೆಯ ಸಮಯದಲ್ಲಿ ಸುಳ್ಯದಲ್ಲಿ, ಪುತ್ತೂರಲ್ಲಿ ಮಾಡಲಿಕ್ಕೆ ಯಶಸ್ವಿಯಾದ ಕಾರ್ಯಕ್ರಮ ಮೊದಲು ನಡೆದಿದೆ. ಇವತ್ತು ಈ ಕಾರ್ಯಕ್ರಮಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ. ನಾವು ಇನ್ನೊಂದು ಬೇರೆ ಮಾಡೋದಿಲ್ಲ, ನಮ್ಮ ಸಸ್ಯ ಜಾತ್ರೆ ಇದೆ. ಆದರೆ ಈ ಸತಿ ಅದೇ ಟೈಮಲ್ಲಿ ನೀವು ಮಾಡ್ತೀವಿ, ಕೃಷಿಕರು ಮಾಡ್ತಾಯಿದ್ದೀರಿ. ಕೃಷಿಕ ಸಮಾಜ ಆದಾಗ ನಮ್ಮ ಸಂಪೂರ್ಣ ನಿಮ್ಮೊಟ್ಟಿಗೆ ಬೆಂಬಲ ಇದೆ. ಅದರ ಮಾಹಿತಿಗಳೇನಿದೆ,
ಎಲ್ಲವನ್ನು ಕೊಡ್ತೇವೆ ಅಂತೇಳಿ ಸಂತೋಷದಿಂದ ಈ ಸಸ್ಯ ಜಾತ್ರೆ ಸುದ್ದಿ ಮಾಹಿತಿ ಟ್ರಸ್ಟ್ ಮತ್ತು ಅರಿವು ಕೇಂದ್ರ ಇದರೊಟ್ಟಿಗೆ ಸೇರಿಕೊಂಡು ಕೆಲಸ ಮಾಡಿದೆ. ಇವತ್ತು ನಿಮ್ಮೊಟ್ಟಿಗೆ ಸೇರಿ ಕೆಲಸ ಮಾಡಿದ್ದಕ್ಕೆ ನಾನು ಅತ್ಯಂತ ಸಂತುಷ್ಟನಾಗಿದ್ದೇನೆ. ಒಂದು ವಿಚಾರದಲ್ಲಿ ಈ ವಿಚಾರ ಭಾಳ ಮುಖ್ಯವಾಗಿ ಗಮನಿಸಬೇಕು. ಇದು ಮುಂದೆ ನಡೀತದ ಅಂತ ಒಂದು ಪ್ರಶ್ನೆಯನ್ನು ಯಾರು ಕೇಳಿದಾಗ, ಇವತ್ತು ಕೃಷಿ ಮೇಳದ ಕ್ಯಾಲೆಂಡರ್ನಲ್ಲಿ ಸಸ್ಯ ಜಾತ್ರೆ ಇದೆ. ಇದು ವರ್ಷದ ಕ್ಯಾಲೆಂಡರ್. ಇದರಲ್ಲಿ ಪುತ್ತೂರು ತಾಲೂಕಿನಲ್ಲಿ ಬರುವ ಈ ನಾಡ್ದು ಡಿಸೆಂಬರ್ನವರೆಗೆ ನೋಡಿ ವರ್ಷವಿಡೀ ನಡೆಯುವ ಕಾರ್ಯಕ್ರಮ ಇದೆ. ಸಸ್ಯ ಜಾತ್ರೆಯನ್ನು 10-11-12ಕ್ಕೆ ಅಥವಾ ಆಚೆ ಈಚೆ ನಾವು ಮಾಡ್ತಾ ಇರೋದರಿಂದ 10-11 ಸಸ್ಯ ಜಾತ್ರೆ ಬಗ್ಗೆ ಮಾಹಿತಿ ಇತ್ತು. ನಿಮ್ಮ ಜಾತ್ರೆ ಬಂದಾಗ ಹೆಸರು ಮಾತ್ರ ಚೇಂಜ್ ಆಯಿತು, ಕೃಷಿ ಸಮಾಜ ಅರಿವು ಕೇಂದ್ರ. ಹಾಗೆ ಇದು ವರ್ಷ ನಡಲಿಕ್ಕೆ ಇದೆ. ಸಸ್ಯ ಜಾತ್ರೆ ಪ್ರತಿ ಜನವರಿ 10-11 ಒಂದು ಸೀಮಿತ ಟೈಮ್ ಆದರೆ ಜನ ಅಡ್ಜಸ್ಟ್ ಆಗ್ತಾರೆ. ಸುಳ್ಳಿಯಲ್ಲಿರೋರು ಬೇರೆ ಬರೋರು ಅದೇ ಟೈಮ್ ಬರ್ತದೆ, ಅದೇ ಕ್ಯಾಲೆಂಡರ್ ಇರೋದು. ಪ್ರತಿ ದೇವಸ್ಥಾನ ಆಗಲಿ ಜಾತ್ರೆ ಯಾವುದಾದರೆ ನಿಗದಿತ ಅವಧಿಗೆ ಫಿಕ್ಸ್ ಆಗ್ತಾ ಹೋದಾಗ ಜನ ಅದಕ್ಕೆ ಸೆಟ್ ಆಗ್ತಾರೆ. ಜಾತ್ರೆಗೆ ಬರೋರು ಬೇರೆ ಕಡೆಯಿಂದ ಬರೋರು, ನೋಡಲಿಕ್ಕೆ ಬರೋರಲ್ಲ, ಸ್ಟಾಲ್ ಹಾಕೋರು ಬರೋರು. ಆ ಕಾರಣಕ್ಕಾಗಿ ಮುಂದೆ ನಿಮ್ಮ ಸೇರಿಕೊಂಡು ನೀವಾಗಲೇ ಬಂದಾಗ ಹೇಳಿದಿರಿ, ಈ ಸತಿ ನಾವು ಮಾಡ್ತಾಯಿದ್ದೆ, ಬರ್ತತಿ ನೀವು ಸಸ್ಯ ಜಾತ್ರೆ ಮಾಡುವಾಗ ನಮ್ಮೊಟ್ಟಿಗೆ ಸೇರಿಕೊಳ್ತಿದ್ದ ಭರವಸೆ ಕೊಟ್ಟಿದ್ದೀರಿ. ಅದು ನಿಮ್ಮ ಭರವಸೆ ನೀವು ವೇದಿಕೆ ಮೂಲಕ ಸ್ವೀಕಾರ ಮಾಡ್ತಾ ಬರುವ ವರ್ಷ ಸಸ್ಯ ಜಾತ್ರೆ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಇದಕ್ಕಿಂತ ಉತ್ತಮ ಆಗಲಿಕ್ಕೆ ನಾವು ಇದರ ಅನುಭವದಿಂದ ನಿಮ್ಮ ಸಹಕಾರದಿಂದ ಮಾಡ್ತೀವಿ ಅಂತ ಹೇಳ್ತಾ ಈ ಭರವಸೆಯನ್ನು ಪುತ್ತೂರಿನ ಜನರಿಗೆ ಕೊಡ್ತಾಯಿದ್ದೇನೆ. ಇಲ್ಲಿ ಎಲ್ಲ ಸಸ್ಯ ಜಾತ್ರೆ ಬಗ್ಗೆ ಎಲ್ಲ ಕೃಷಿಕ ಬಗ್ಗೆ ಮಾತಾಡಿದೆ. ನಾವು ಸಸ್ಯ ಜಾತ್ರೆ ಅಂತ ಮಾಡಿದಾಗ, ಕೃಷಿ ಮಾಡಿ ಸಸ್ಯ ಜಾತ್ರೆ ಮಾಡಿದಾಗ 22-23ರಲ್ಲಿ ಇವರು ಹೇಳಿದರು ಧರ್ಮಸ್ಥಳ ಕೊರೋನಾ ನಂತರ ಮಾಡೋದನ್ನು ಕಡಿಮೆ ಮಾಡಿದರು ಅಂತ. ನಾನು ಕೊರೋನಾ ನಂತರ ಮಾಡಲಿಕ್ಕೆ ಯೋಚನೆ ಮಾಡಿದೆ. 2-3 ವರ್ಷಕ್ಕೆ ಮುಂಚೆ ಅರಿವು ಕೇಂದ್ರ ಮಾಡಿದಾಗ ಸಸ್ಯ ಜಾತ್ರೆ ಮಾಡಬೇಕಂತ ಯೋಚನೆ ಯಾಕೆ ಬಂತು ಅಂತ ಕೇಳಿ, ನಾನು ಯಾರ ಮನೆಗೆ ಹೋದರೂ ಕೂಡ ಹಳ್ಳಿಯಲ್ಲಿ ಯಾರ ಮನೆಯಲ್ಲೂ ತಂದೆ ತಾಯಿ ಇದ್ದಾರೆ, ಪ್ರಾಯದವರು ಇದ್ದಾರೆ, ಕೆಲಸ ಮಾಡ್ತಾರೆ, ಕೃಷಿ ಮಾಡ್ತಾರೆ, ಆದರೆ ಮಕ್ಕಳು ಊರಲ್ಲಿಲ್ಲ. ಮಕ್ಕಳು ಬ್ಯಾಂಗ್ಳೂರು, ಡೆಲ್ಲಿಯಲ್ಲಿ, ಅಮೇರಿಕಾದಲ್ಲಿದ್ದಾರೆ. ಯಾಕಿದ್ದಾರೆ ಅಂದರೆ ಇಲ್ಲಿ ಕೃಷಿಯಲ್ಲಿ ಕೆಲಸ ಆಗೋದಿಲ್ಲ ಅಂತಲ್ಲ, ಉತ್ತಮ ಭವಿಷ್ಯ ಅದರಲ್ಲಿ ಕಂಡುಕೊಂಡಿದ್ದಾರೆ. ನಾನು ಇವತ್ತು ಬೆಳ್ತಂಗಡಿಗೆ ಹೋದರೆ ಮಡಪಾಡಿದ್ದ ಒಂದು ಗ್ರಾಮದಲ್ಲಿ ಒಂದು 400 ಮನೆ ಇದೆ. ಒಂದು 100 ಮನೆಯವರು ಬ್ಯಾಂಗ್ಳೂರಿಗೆ ಸೆಟ್ಲಾಗಿದ್ದಾರೆ. ತಂದೆ ತಾಯಿನ ಅಲ್ಲಿ ಬಿಟ್ಟು ಅಲ್ಲಿ ಹೋಗಬೇಕಷ್ಟೇ, ಅವರು ವಾಪಸ್ ಕೃಷಿಗೆ ಬರೋದಿಲ್ಲ. ಇದನ್ನು ನಾನು ಕಳೆದ 2-3 ವರ್ಷಗಳಿಂದ ಗಮನಗೊಂಡಾಗ ಯಾಕೆ ಬರೋದಿಲ್ಲ ಅಂದರೆ ಒಂದು ಮಾತಿತ್ತು, ನಿನಗೆ ಹುಡುಗಿ ಹೆಣ್ಣು ನೋಡುವಾಗ ಸಂಬಳ ಇತ್ತು, ವೈಟ್ ಕೆಲಸ, ಬ್ಯಾಂಕ್ಡ, ಸೊಸೈಟಿಡ, 5 ಎಕರೆ ಜಾಗ ಉಂಟು, 10 ಎಕರೆ ಜಾಗ ಅಂದರೆ ಹೆಣ್ಣು ಕೊಡೋದಿಲ್ಲ ಅಂತ ಹೇಳೋ ಮಾತನ್ನು ಹಲವು ಬಾರಿ ಕೇಳಿದ್ದೇನೆ. ಅದಕ್ಕೆ ಏನು ಆದಾಯ ಉಂಟು, ಏನು ಗ್ಯಾರಂಟಿ ಉಂಟು, ಈ ಕೃಷಿಯಲ್ಲಿ ಗ್ಯಾರಂಟಿ ಏನು ಉಂಟು ಅಂತ ಈ ಮಾತನ್ನು ತುಂಬ ಸತಿ ಕೇಳಿದೆ. ಆಗ ನಾನು 2-3 ವರ್ಷಕ್ಕೆ ಮುಂಚೆ ಯೋಚನೆ ಮಾಡಿದೆ, ಈ ಕೃಷಿಗೆ ವ್ಯಾಲ್ಯೂ ಬರಬೇಕಾದ್ರೆ, ಮೌಲ್ಯ ಬರಬೇಕಾದ್ರೆ ಕೃಷಿಕರಿಗೆ ಮೌಲ್ಯ ಬರಬೇಕು. ಕೃಷಿಕರಿಗೆ ಮೌಲ್ಯ ಬರಬೇಕಾದ್ರೆ ಕೃಷಿಗೆ ಜನ ಗೌರವಿಸಬೇಕು. ಹಾಗೆ ಈ ಸಸ್ಯ ಜಾತ್ರೆ ಪ್ರಾರಂಭ ನಾವು ಮಾಡಲಿಕ್ಕೆ ಉದ್ದೇಶ ಮಾಡಿದ್ದು, ಕೃಷಿಕನ ಕೆಲಸಕ್ಕೆ ಮೌಲ್ಯ ಬರಬೇಕು, ಅವನ ಉತ್ಪಾದನೆಗಳಿಗೆ ಮೌಲ್ಯ ಬರಬೇಕು. ಆಗ ಹೆಣ್ಣು ಹುಡುಕಿ ಬಂದು ಕೃಷಿಕನಿಗೆ ಕೊಡುವಾಗೆ ಆಗು. ನಮ್ಮ ಊರಿಂದ ಹೊರಗೆ ಹೋದ ಮಕ್ಕಳು ಯಾರು ಕೆಲಸ ಮಾಡಿದರೂ ಕೂಡ ನಾನು ಊರಿಗೆ ಬಂದು ಕೆಲಸ ಮಾಡ್ತೇನೆ ಅಂತೇಳುವ ಮನೋಭಾವ ಬರಬೇಕು. ಇದು ಸಸ್ಯ ಜಾತ್ರೆ ಮುಖ್ಯ ಉದ್ದೇಶ ಆಗಿತ್ತು. ಇವತ್ತಿಗೂ ಕೂಡ ನಿಮ್ಮ ಜಾತ್ರೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇವೆ, ನೇರ ಪ್ರಸಾರ ಕೊಟ್ಟಿದ್ದೇವೆ, ಪ್ರಚಾರಗಳನ್ನು ಬೇರೆ ಕಡೆ ಹಂಚಿದೆ. ಯಾಕೆಂದರೆ ಇದು ಮೌಲ್ಯವರ್ಧನೆ ಆಗಿದೆ. ಇವತ್ತು ಇಡೀ ಆದ್ಯಂತದ್ದು ಕೃಷಿಕರಿಗೆ ಒಂದಿಷ್ಟು ಜನ ಬರ್ತಾರಾ, ಕೃಷಿಕ ಸಮಾಜದ ಅಥವಾ ಯಾರೇ ಸೇರಿರಲಿ, ಕೃಷಿಕ ಸಮಾಜದಿಂದ ಆಗುವ ಒಂದು ಕೃಷಿಕರ ಜಾತ್ರೆಗೆ, ಸ್ಟಾಲ್ಗಳಿಗೆ ಜನ ನೋಡಲಿಕ್ಕೆ ಬರ್ತಾರೆ, ಅದು ಹೆಮ್ಮೆ ವಿಷಯ. ಬೇರೆಲ್ಲದಕ್ಕೆ ಹೋಗ್ತಾರೆ. ಇವತ್ತು ಮಂಗಳೂರು ಒಂದು ಸ್ಟಾಲ್ ಹಾಕಿ ಮಂಗಳೂರಿಗೆ ಹೋಗಿ ಕರಾಳಿ ಉತ್ಸವ ಮಾಡಿ ಜನ ಕ್ಯೂ ಇದ್ದಾರೆ, ಬೇಕಷ್ಟು ಜನ ಇರ್ತಾರೆ. ಆದರೆ ಸಸ್ಯ ಜಾತ್ರೆಗೆ ಬರ್ತಾರ, ಅದು ನಮಗೆ ಭಾಳ ಮುಖ್ಯ. ಯಾಕೆಂದರೆ ನಮ್ಮ ಊರು, ನಮ್ಮ ಉತ್ಪನ್ನ, ನಮ್ಮ ಜನ, ಇದು ಕಡಂಬ ಸುಭಾಸರಿಗೆ ಗೌರವ ಆಗ್ತದೆ, ಇನ್ನೊಬ್ಬರಿಗೆ ಗೌರವ ಆಗ್ತದೆ. ಯಾರಿಗೆ ಗೌರವ? ಇವತ್ತು ಗೌರವ ಯಾರಿಗೆ? ಈ ಸಸ್ಯ ಜಾತ್ರೆ ಗೌರವ ಯಾರಿಗೆ? ಕೃಷಿಕರಿಗೆ, ಕೃಷಿಕರ ಉತ್ಪನ್ನಗಳಿಗೆ, ಕೃಷಿಕರ ಮೌಲ್ಯವರ್ಧನೆಗೆ, ಅವರ ಜೇಬು ತುಂಬಲಿಕ್ಕೆ ಆಯಿತು. ಈ ಉದ್ಯೋಗಗಳಿಗೆ ಸ್ಟಾಲ್ಗಳು ಇವತ್ತು ಬರಲಿಕ್ಕೆ ನೆಕ್ಸ್ಟ್ ಬರುವ ವರ್ಷ ಕ್ಯೂ ಅಲ್ಲಿ ಬರ್ತಾರೆ. ಯಾಕೆ ಬರ್ತಾರೆ? ಇಲ್ಲಿ ಕೃಷಿಕರ ಮೌಲ್ಯಗಳಿಗೆ ಬೆಲೆ ಇದೆ, ಜನ ಬರ್ತಾರೆ. ಐಸ್ ಕ್ರೀಮ್ ಅಂಗಡಿ ಜಾಸ್ತಿ ಬರ್ತಾರೆ, ಶಾಮಿಯಾನ ಜಾಸ್ತಿ ಬರ್ತಾರೆ. ಕೇಳಿ, ಕೃಷಿ ಸಸ್ಯ ಜಾತ್ರೆ ನೆಲೆ ನಿಂತಿದೆ. ಹಾಗಾಗಿ ಈ ನೆಲೆಯಲ್ಲಿ ಸ್ವತಃ ಇವತ್ತಿದೆ. ಬರುವ ವರ್ಷ ಕೂಡ ಇಂಥ ಒಂದು ಜಾತ್ರೆ ನಡೀಲೇಬೇಕು. ಅದು ಮಾತ್ರವಲ್ಲ, ಇದಕ್ಕಿಂತ ಇನ್ನೂ ಕೂಡ ತುಂಬ ಕೃಷಿಕರು ಬರಬೇಕು ಮತ್ತು ಕೃಷಿಕರ ತುಂಬ ಮೌಲ್ಯಗಳು ಬರಬೇಕು. ಹಾಗಾಗಿ ನಾನು ವಿಶೇಷವಾಗಿ ರಾಕೇಶ್ ಕಡಂಜಿಗೆ ಮತ್ತು ನಮ್ಮ ವಿಜಯಕುಮಾರಿಗೆ ಭಾಳ ಬಂದಾಗ, ಫಸ್ಟಿಗೆ ಬಂದಾಗ ಅವರು ಯಾವ ಚಿಂತನೆಯಲ್ಲೇ ಇರಲಿಲ್ಲ, ಭಾಳ ಡಿಸ್ಟರ್ಬ್ ಆಗಿದ್ರು. ಇಲ್ಲ ಏನಾಗೋದಿಲ್ಲ, ಫಸ್ಟಿಗೆ ಕ್ಯಾಂಪ್ಕೋದಲ್ಲಿ ಕೇಳಿ ಅಂತಿದ್ದಾರೆ. ಕ್ಯಾಂಪ್ಕೋ ನೀಡಿರಿ,
ಕೃಷಿಕರ ಸಂಸ್ಥೆ ನಿಮಗೆ ಆದಾಯಕ್ಕೆ ತೊಂದರೆ ಆಗೋದಿಲ್ಲ ಅಂತ ಹೇಳುವ ಪ್ರಾರಂಭದಿಂದ ಇದರಲ್ಲಿ ಸಂಪೂರ್ಣವಾಗಿ ಸೊಸೈಟಿ ಮಾಡ್ತಾರೆ. ಕೃಷಿಕರ ಸಂಸ್ಥೆಗಳಿಂದ ಆದಾಯವನ್ನು ತೊಗೊಂಡಿದ್ದೀರಿ, ಅದು ಒಳ್ಳೆಯ ಕೆಲಸ. ಕೃಷಿಕರಿಗೆ ಕೊಡದೆ ಕೃಷಿಕ ಸಂಸ್ಥೆ ಯಾವುದು? ಹಾಗೆ ಈ ಕೆಲಸವನ್ನು ಯಶಸ್ವಿಯಾಗಿ ಮಾಡಿದ್ದೀರಿ. ನಾನು ಒಂದು ಮಾತು ಹೇಳಬಲ್ಲೆ, ಕಳೆದ ವರ್ಷ 2 ಸತಿ ನಾನು ಮಾಡಿದ ಯಾತ್ರೆಗಿಂತ ಹೆಚ್ಚು ಚೆನ್ನಾಗಿ ಇದನ್ನು ಮಾಡಿದ್ದೀರಿ, ಹೆಚ್ಚು ಚೆನ್ನಾಗಿ ಮಾಡಿದ್ದೀರಿ, ಅರ್ಥಪೂರ್ಣವಾಗಿ ಮಾಡಿದ್ದೀರಿ. ಅದಕ್ಕೆ ನಿಮಗೆಲ್ಲರಿರುವ ಬೆಂಬಲ, ಕೃಷಿಕ ಸಮಾಜ ನನಗೆ ಅದು ಭಾಳ ಸಂತೋಷ. ಅದು ಈ ಕೃಷಿಕ ಸಮಾಜ ಈ ಸಸ್ಯ ಜಾತ್ರೆ ತೊಡಗಿಸಿಕೊಂಡಾಗ ಇಡೀ ಕೃಷಿಕರ ಮನೆಯವರು ತೊಡಗಿಸಿದಾಗ ಆಯಿತು. ಹಾಗೆ ಇದು ಈ ಸತಿ ತೊಡಗಿಸಿಕೊಂಡವರು ಮುಂದಿನ ವರ್ಷ ಬಂದಾಗ ಇಡೀ ಕೃಷಿಕ ಸಮಾಜವೇ ಸಸ್ಯ ಜಾತ್ರೆ ತೊಡಗಿಸಿ ಆಗ್ತದೆ. ಆ ಮೂಲಕ ಕೃಷಿಕರ ಉತ್ಪನ್ನಗಳಿಗೆ ಮೌಲ್ಯವರ್ಧನೆ ಬರಲಿ. ನಾನು ಹಾರೈಕಿಸ್ತಿ ಕೃಷಿಕ ಗೌರವವನ್ನು ಪಡಿಬೇಕಾದರೆ ಕೃಷಿಕರಿಗೆ ಗೌರವವನ್ನು ಕೊಡುವ ಮನೋಭಾವ ಬರಲಿ. ಇವತ್ತು ಯಾರೆಲ್ಲ ಬಂದು ಹೋಗಿದ್ದಾರೋ ಆ ಉತ್ಪನ್ನಗಳನ್ನು ಮನೆಗೆ ತಗೊಂಡೋಗಾಗಲಿ, ಗಿಡಗಳನ್ನು ತಗೊಂಡೋಗಲಿ, ಗಿಡ ನೆಡಲಿ. ಆ ಮೂಲಕ ಕೃಷಿಕರು ಇನ್ನೂ ಉತ್ಪನ್ನ ಆಗಲಿ, ಕೃಷಿಕರ ಉತ್ಪನ್ನಗಳು ಹೆಚ್ಚು ಜನಗಳ ಬಳಿಗೆ ಬರಲಿ, ಆರ್ಥಿಕ ಸಂಪಾದನೆ ಆಗಲಿ. ಆ ಮೂಲಕ ಪುತ್ತೂರು ಅಭಿವೃದ್ಧಿ ಆಗಲಿ. ಪುನಃ ಹೇಳ್ತಾ ಈ ತಂಡಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ. ಈ ಸಂಪೂರ್ಣ ಮಾಧ್ಯಮ ಕೊಟ್ಟಿದೆ, ನೇರ ಪ್ರಸಾರ ಆಗಿದೆ. ನಾನು ಬಿಲ್ಲು ಕೊಡಲಿಲ್ಲ ಅವ್ರಿಗೆ ಇಷ್ಟೇ ಮಾಡಿದ ಯಾರೇ ಹೊತ್ತಿಗೆಲ್ಲ. ಇನ್ನು ಬಿಲ್ಲು ಕೊಡಬೇಕಂತ ಕೇಳೋಕ್ಕಾಗ್ತದೆ. ಯಾಕೆಂದರೆ ನಾವು ನಿರಂತರ ಪ್ರಚಾರ ಕೊಟ್ಟಿದ್ದೇವೆ, ಪತ್ರಿಕೆಯಲ್ಲಿ ನ್ಯೂಸಲ್ಲಿ ಪ್ರಚಾರ ಕೊಟ್ಟಿದ್ದೇವೆ. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ನಾನು ಮೌಲ್ಯದ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾಗ ಈ ಮೌಲ್ಯಗಳಿಗೆ ಕೊಟ್ಟು ಭಾಳ ಅಗತ್ಯ. ಯಾವುದೇ ಪತ್ರಿಕೆ ಮಾಧ್ಯಮ ಇವತ್ತು ನೆಲೆಯಲ್ಲಿ ಬೇಕಾದರೆ, ಪ್ರಚಾರ ಬರಬೇಕಾದ್ರೆ ಅದಕ್ಕೆ ಕೂಡ ಒಂದು ಮೌಲ್ಯವರ್ಧನೆ ಬೇಕಾಗ್ತದೆ ಅಂತ ಹೇಳ್ತಾ ನಿಮ್ಮ ತಂಡಕ್ಕೆ ನಾವು ಮಾಡಿ ನನಗೆ ಸನ್ಮಾನ ಕೊಟ್ಟು ಗೌರವಿಸಿದ್ದೀರಿ. ಅದಕ್ಕಿಂತ ಮುಖ್ಯವಾಗಿ ಒಂದು ಒಳ್ಳೆಯ ಸಂಪ್ರದಾಯ ಹಾಕಿದ್ದೀರಿ. ಬರುವ ವರ್ಷ ಪ್ರಾಯಶಃ ಇನ್ನು ಸಸ್ಯ ಜಾತ್ರೆ ಮಾಡೋದಾದರೆ ಜಾತ್ರೆ ಜೊತೆಯಲ್ಲಿ ಮಾಡುತ್ತಾ ನಾನು ತುಂಬ ಜನ ಹೇಳಿದೆ. ಭಾಳ ಒಳ್ಳೆಯ ವಿಸ್ತಾರ ಆಗಿದೆ, ಭಾಳ ಚೆನ್ನಾಗಿ ವಿಜಯಕುಮಾರ್ರೆ, ಭಾಳ ರಾಕೇಶರೇ, ಇದು ಒಳ್ಳೆಯ ಜಾಗ, ಆಯ್ಕೆ ಒಳ್ಳೆಯದಾಗಿದೆ, ಸೆಲೆಕ್ಷನ್ ಒಳ್ಳೆಯದಾಗಿದೆ, ವಿಸ್ತಾರ ಚೆನ್ನಾಗಿ ಮಾಡಿದ್ದೀರಿ, ಸ್ಟೇಜ್ ಚೆನ್ನಾಗಿ ಮಾಡಿದ್ದೀರಿ, ಕಾರ್ಯಕ್ರಮ ಚೆನ್ನಾಗಿ ಮಾಡಿದ್ದೀರಿ. ಆದರೆ ಒಂದು ಕೊನೆಯಲ್ಲಿ ಒಂದು ಕೊರತೆ ಹೇಳಿದರೆ ಪತ್ರಿಕೆಯವರಾಗೋದಿಲ್ಲ. ಸಸ್ಯ ಜಾತ್ರೆಗಳು ಕಡಿಮೆ ಆಯಿತು, ಸಸ್ಯ ಜಾತ್ರೆಯ ಜನಗಳು ಕಡಿಮೆ ಆಯಿತು ಅಂತ ಹೇಳೋದನ್ನು ಕೆಲವರು ನನ್ನ ಮನೆ ಹೇಳಿದ್ದಾರೆ. ಎಲ್ಲ ಇದೆ, ಆದರೆ ನರ್ಸರಿಗಳಾಗಲಿ, ಕೃಷಿಗೆ ಸಂಬಂಧಪಟ್ಟ ಅದಕ್ಕೆ ಸಂಬಂಧಪಟ್ಟ ವ್ಯಾಪ್ತಿ ಸ್ವಲ್ಪ ಕಡಿಮೆ ಆಗಿದೆ ಅಂತ ನಿಮ್ಮ ಗಮನಕ್ಕೆ ತರಲಿಕ್ಕೆ ಕಿವಿ ಮಾತಾಡಿ. ಇನ್ನು ಮುಂದೆ ಮಾಡಿದಾಗ ನಾವು ನಿಮ್ಮೊಟ್ಟಿಗೆ ಇರ್ತೇವೆ. ಆಗ ಆ ಕೊರತೆಗಳನ್ನು ಇದರಲ್ಲಿ ಏನು ಕೊರತೆಗಳಾಗಿದೆ, ಇಲ್ಲಿ ಒಳ್ಳೆಯದನ್ನೆಲ್ಲ ತಗೊಳ್ಳುವ, ಕೊರತೆಗಳನ್ನು ನಿವಾರಿಸಿಕೊಂಡು ಬರುವ ವರ್ಷ ನಿಮ್ಮೊಟ್ಟಿಗೆಲ್ಲ ಸೇರಿಕೊಂಡು ನಾನು ಸಸ್ಯ ನಡೆಸ್ತೇವೆ ಅಂತೇಳೋ ಭರವಸೆಯನ್ನು ಕೊಡ್ತಾ ವಂದನೆಗಳ ಮಾತನಾಡ್ತೇನೆ. ಕೃಷಿ ಮೇಳದ 3 ದಿವಸದ ಕಾಲ ನಡೆದಂತಹ ಕೃಷಿ ಮೇಳಕ್ಕೆ ಎಲ್ಲ ರೀತಿಯಲ್ಲಿ ಸಹಕಾರ ನೀಡಿದಂತಹ ಆಡಳಿತ ನಿರ್ದೇಶಕರು, ಸುದ್ದಿ ಸಮೂಹ ಸಂಸ್ಥೆಗಳು ಪುತ್ತೂರು ಡಾಕ್ಟರ್ UP ಶಿವಾನಂದ ಸರ್ ಅವರಿಗೆ ಮತ್ತೊಮ್ಮೆ ಅಭಿವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ವೇದಿಕೆ ಮೇಲಿರುವಂಥ ಎಲ್ಲ ಅತಿಥಿ ಗಣ್ಯರಿಗೆ, ನಮ್ಮ ಕೃಷಿಕ ಸಮಾಜದ ಜಿಲ್ಲಾಧ್ಯಕ್ಷರಾದಂತಹ ವಿಜಯಕುಮಾರ್ ರೈ ಕೊರಂಗ ಅವರು ಎಲ್ಲರಿಗೆ ಸ್ಮರಣಿಕೆ ನೀಡಿ ಬೇಕಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಕ್ಯಾಂಪ್ಕೋದ ನಿರ್ದೇಶಕರಾಗಿರುವಂತಹ ನಿರ್ದೇಶಕರಿಗೆ, ಕ್ಯಾಂಪ್ಕೋ ನಿರ್ದೇಶಕ ಗಣೇಶ್ ನಾಯ್ಕರ್ ಅವರಿಗೆ, ಕಾರ್ಯಾಧ್ಯಕ್ಷರಾಗಿರುವಂತಹ ಪದ್ಮನಾಭರೈ ಅವರಿಗೆ, ಆಡಳಿತ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಾದೇಶಿಕ ನಿರ್ದೇಶಕರಾದ ಆನಂದ ಸುವರ್ಣ ಸರ್ ಅವರಿಗೆ, ಜಿಲ್ಲಾ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರ ಪದ್ಮನಾಭ ಶೆಟ್ಟಿ ಅವರಿಗೆ ಅಭಿವಂದನೆಯನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಧನ್ಯವಾದ ಸಮರ್ಪಣೆಯನ್ನು ಮಾಡಬೇಕಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಮ್ಮ ಕೃಷಿಕ ಸಮಾಜದ ಜಿಲ್ಲಾ ಉಪಾಧ್ಯಕ್ಷರಾಗಿರುವಂತಹ ಸಹಕಾರಿ ರಂಗದ ಯುವ ಮುಂದಾಳಾಗಿರುವಂತಹ ಚಂದ್ರ ಕೋಲ್ಚಾರ್ ಅವರು ಧನ್ಯವಾದ ಸಮರ್ಪಣೆ ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜ ಬೆಂಗಳೂರು, ಜಿಲ್ಲಾ ಕೃಷಿಕ ಸಮಾಜ ದಕ್ಷಿಣ ಕನ್ನಡ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ರಿಜಿಸ್ಟರ್ಡ್ ಧರ್ಮಸ್ಥಳ ಸುದ್ದಿ ಮಾಹಿತಿ ಟ್ರಸ್ಟ್ ಅರಿವು ಕೇಂದ್ರ ಪುತ್ತೂರು, ರೈತ ಕುಂಡ್ಲ ಪ್ರತಿಷ್ಠಾನ ಪುತ್ತೂರು ಇದರ ಸಹಯೋಗದೊಂದಿಗೆ 3 ದಿನಗಳ ಅತ್ಯಂತ ಅದ್ಧೂರಿಯಾಗಿ ಜರುಗಿದಂಥ ಈ ಕೃಷಿ ಮೇಳ ಸಸ್ಯ ಜಾತ್ರೆಗೆ ಪ್ರಥಮವಾಗಿ ನಮ್ಮೆದುರು ಕೂತಂಥ ನಿಮಗೆ ಪ್ರಥಮವಾಗಿ ನಾನು ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆ ನೀವು ಇಷ್ಟು ಜನ ರೈತರು ಆದರೂ ಇದ್ದಿರಲ್ಲ ಅಂತ ಹೇಳುವಂಥದ್ದು ಖುಷಿ. ಯಾಕಂದರೆ ಇದು ಆ ಹಾಲ್ನಲ್ಲಿ ಫುಲ್ಲು ಜನ ಇದ್ದಾರೆ ಅಲ್ಲಿ.
ಆದರೂ ಕೂಡ ನೀವು ಇಲ್ಲಿ ನಾವು ಇಷ್ಟು ಜನ ಕೂತ ನಮ್ಮಷ್ಟೇ ಜನ ನೀವು ಕೂಡ ವೇದಿಕೆ ಎದುರುಗಡೆ ಇದ್ದೀರಿ. ಸ್ವಾಮಿ ವಿವೇಕಾನಂದರು ಹೇಳಿದರೆ 10 ಯುವಕರನ್ನು ಕೊಡಿ ನಾನು ಈ ವಿಶ್ವವನ್ನೇ ಬದಲಾಯಿಸಬಲ್ಲೆ ಅಂತ. ಅದೇ ರೀತಿ ನೀವು ಈ ಕೂತಂಥ ವ್ಯಕ್ತಿಗಳು ಈ ಕೃಷಿಯನ್ನು ಯಾವ ರೀತಿ ಬದಲಾಯಿಸ್ತೀವಿ ಅಂತ ಹೇಳೋದಕ್ಕೆ ನೀವೇ ಸಾಕ್ಷಿ. ನಿಮಗೆ ಹಾಗಾಗಿ ಪ್ರಥಮವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಸಸ್ಯಯಾತ್ರೆಯಲ್ಲಿ ಇವತ್ತು ಇದು ಕೊನೆಯ ಹಂತದ ಸಮಾರೋಪ ಸಮಾರಂಭವನ್ನು ನಾವು ಈಗ ಮಾಡ್ತಾ ಇದ್ದೇವೆ. ಈ ಒಂದು ಸಮಾರಂಭದಲ್ಲಿ ಬಂದು ತಮಗೆಲ್ಲ ಒಂದು ಹಿತ ನುಡಿಗಳನ್ನು ನುಡಿದಂಥ ನಳಿನ್ ಕುಮಾರ್ ಕಟೀಲ್, ಮಾಜಿ ಸಂಸದರು ಮಂಗಳೂರು, ಮಾಜಿ ಸಚಿವರು ರಮಾನಾಥ ರೈ, ಅದೇ ರೀತಿ ಶಶಿಕುಮಾರ್ ರೈ ಬೈಲ್ಯೊಟ್ಟು, ಶ್ರೀ ಭರತ್ ಮೆಕ್ರಾಜೆ ನಿರ್ದೇಶಕರು KMF ಮಂಗಳೂರು, ಆನಂದ ಸುವರ್ಣ ಪ್ರಾದೇಶಿಕ ನಿರ್ದೇಶಕರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಅವರಿಗೆಲ್ಲ ಪ್ರೀತಿಯ ಅಭಿನಂದನೆಯನ್ನು ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಪದ್ಮನಾಭ ಶೆಟ್ಟಿ ಜಿಲ್ಲಾಧ್ಯಕ್ಷರು, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಅವರಿಗೆ ಪ್ರೀತಿಪೂರ್ವಕವಾದ ಅಭಿನಂದನೆಗಳು. ಇನ್ನೋರ್ವ ಮಾಲಿನಿ ಪ್ರಸಾದ್ ಕ್ಯಾಂಪ್ಕೋ ನಿರ್ದೇಶಕರು, ಅವರು ಕೂಡ ನಮ್ಮೊಂದಿಗಿದ್ದು ಈ ಒಂದು ಸಮಾರಂಭವನ್ನು ಚೆಂದಗಾಣಿಸಿಕೊಟ್ಟಿದ್ದೀರಿ, ತಮಗೂ ಅಭಿನಂದನೆಗಳು. ಅದೇ ರೀತಿ ಗಣೇಶ್ ನಾಯ್ಕ್ ಅವರಿಗೂ ಕೂಡ ಅಭಿನಂದನೆಗಳು. ಮುಖ್ಯವಾಗಿ ನಮ್ಮ ಈ ಎಲ್ಲ ಕಾರ್ಯಕ್ರಮ ಯೋಜನೆಗಳನ್ನು ಯೋಚಿಸುವಲ್ಲಿ, ಯೋಜನೆಯನ್ನು ರೂಪಿಸುವಲ್ಲಿ ನಮ್ಮೊಂದಿಗೆ ಅವಿರತವಾಗಿ ಶ್ರಮವಹಿಸಿದಂಥ ಪದ್ಮನಾಭ ಶೆಟ್ಟಿ ಅವರು, ರಾಜ್ಯ ಕೃಷಿಕ ಸಮಾಜದ ಪ್ರತಿನಿಧಿಗಳು, ಅವರಿಗೆ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನೋರ್ವ ನಮ್ಮ ಆತ್ಮೀಯರಾದಂತಹ ಬಹುಶಃ ಇಷ್ಟೆಲ್ಲ ಈಗಾಗಲೇ ಮಾತನಾಡಿದಂಥ UP ಶಿವಾನಂದ ಡಾಕ್ಟರ್ ಅವರು ಬಹುಶಃ ಸುಮಾರು 40-50 ವರ್ಷಗಳಿಂದ ಅವರು ಈ ಒಂದು ಸಂಸ್ಥೆಗಳನ್ನು ನಡೆಸುವುದರ ಮುಖಾಂತರ ಇವತ್ತು ಸುಳ್ಯದಲ್ಲಿ 40 ವರ್ಷದ ಸುಳ್ಯ 60 ಒಂದು ಯೋಜನೆಯನ್ನು ಹಾಕಿಕೊಂಡು ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಅದ್ಧೂರಿಯಾಗಿ ಮಾಡಬೇಕು ಅಂತ ಹೇಳುವಂಥ ಯೋಜನೆಗಳನ್ನು ರೂಪಿಸಿದಂಥ ಡಾಕ್ಟರ್ UP ಶಿವಾನಂದ ಅವರ ಅರಿವು ಕೇಂದ್ರ ಬಹುಶಃ ಇಡೀ ವಿಶ್ವಕ್ಕೆ ಈ ಒಂದು ಕೃಷಿ ಈ ಒಂದು ರೈತ ಜಾತ್ರೆಯನ್ನು ತಲುಪಿಸಿದ ಅವರಿಗೆ ಮತ್ತು ಅವರ ಇಡೀ ತಂಡಕ್ಕೆ, ಸುದ್ದಿ ಮಾಧ್ಯಮ ತಂಡಕ್ಕೆ ನನ್ನ ವಿಶೇಷವಾಗಿ ಕೃಷಿಕ ಸಮಾಜದ ವತಿಯಿಂದ ವಿಶೇಷವಾದ ಅಭಿನಂದನೆ ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಒಂದು ಸಂಸ್ಥೆಗೆ ಕೃಷಿಕ ಸಮಾಜದ ಈ ಒಂದು 3 ದಿನಗಳ ಕಾಲ ಅತ್ಯಂತ ಯಶಸ್ವಿಯಾಗಿ ನಡೆಸುವುದಕ್ಕೆ ನಮ್ಮೆಲ್ಲ ಕೃಷಿಕ ಸಮಾಜದ ಜಿಲ್ಲಾ ನಿರ್ದೇಶಕರು ಹಾಗೂ ತಾಲೂಕಿನ ಎಲ್ಲ ನಿರ್ದೇಶಕರುಗಳಿಗೆ ಕೂಡ ವಿಶೇಷವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಒಂದು ವಿಶೇಷವಾಗಿ ಈ ಒಂದು ಸ್ಥಳಾವಕಾಶವನ್ನು ಮಾಡಿಕೊಟ್ಟಂಥ ಮತ್ತು ನಮಗೆಲ್ಲ ಬಂದಂಥ ಎಲ್ಲರಿಗೂ ಕೂಡ ಅನ್ನದಾನವನ್ನು ಮಾಡಿದಂಥ ವ್ಯವಸ್ಥಾಪನಾ ಸಮಿತಿ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಇವರಿಗೆ ವಿಶೇಷವಾದಂಥ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಒಂದು ಇದರ ಜೊತೆಗೆ ಊಟದ ವ್ಯವಸ್ಥೆಯನ್ನು ನಮಗೆ ಕೂಡ ಒಂದು ಸ್ವಲ್ಪ ಸಹಕಾರವನ್ನು ನೀಡಿದಂಥ ವ್ಯವಸ್ಥಾಪನಾ ಅಧ್ಯಕ್ಷರು ಮತ್ತು ಕಾರ್ಯನಿರ್ವಹಣೆಯು ಸುಬ್ರಹ್ಮಣ್ಯ ದೇವಸ್ಥಾನ ಇವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಎಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ಮಾಡುವುದಕ್ಕೆ ನಮಗೆ ಸರ್ಕಾರದ ಮಟ್ಟದಲ್ಲಿ, ಇಲಾಖಾ ಮಟ್ಟದಲ್ಲಿ ತೋಟಗಾರಿಕಾ ಇಲಾಖೆ, ಕೃಷಿ ಇಲಾಖೆಯವರು ಕೂಡ ಅತ್ಯಂತ ಯಶಸ್ವಿಯಾಗಿ ಇದನ್ನು ನಿರ್ವಹಿಸುವಲ್ಲಿ ಮತ್ತು ಬೇರೆ ಬೇರೆ ಯೋಜನೆಗಳನ್ನು ಇವತ್ತು ನಡೆದಂಥ ಎಲ್ಲ ಮಾಹಿತಿ ಕಾರ್ಯಾಗಾರಗಳನ್ನು ನಡೆಸಿಕೊಡೋದಕ್ಕೆ ಅವರೆಲ್ಲ ಸಹಕಾರವನ್ನು ನೀಡಿದ್ದಾರೆ. ವಿಶೇಷವಾಗಿ ನಮ್ಮ ಜಿಲ್ಲಾ ಕೃಷಿಕ ಸಮಾಜದ ಪದನಿಮಿತ್ತ ಕಾರ್ಯದರ್ಶಿಯವರಾದಂಥ ಹೊನ್ನಪ್ಪ ಜಿ ಗೌಡ ಅವರಿಗೆ ವಿಶೇಷವಾದಂಥ ಧನ್ಯವಾದಗಳನ್ನು ತಲುಪಿಸ್ತಾ ಇದ್ದಾನೆ. ಈ ಒಂದು ಸಮಾರಂಭದಲ್ಲಿ ವಿಶೇಷವಾಗಿ ಮಾಧ್ಯಮ ಮಿತ್ರರು ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಅತ್ಯಂತ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ರೈತ ಕುಡ್ಲ ಪ್ರತಿಷ್ಠಾನ ಇವರು ಈ ಒಂದು ಇಡೀ ಮಳಿಗೆಗಳನ್ನು ಮಾಡುವುದಕ್ಕೆ ನಮಗೆ ಅತ್ಯಂತ ಯಶಸ್ವಿಯಾಗಿ ಇವತ್ತೊಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದರೆ ಅದರ ಹಿಂದೆ ಆ ಒಂದು ರೈತ ಕುಡ್ಲ ಪ್ರತಿಷ್ಠಾನದ ಅತ್ಯಂತ ಯಶಸ್ವಿಯಾಗಿ ಈ ಒಂದು ಸ್ಟಾಲ್ಗಳನ್ನು ನಿರ್ಮಿಸುವುದಕ್ಕೆ ಅವರ ಒಂದು ಕೊಡುಗೆ ಅನನ್ಯವಾಗಿದೆ. ಅವರಿಗೆ ವಿಶೇಷವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಒಂದು
ಲೈಟಿಂಗ್ ಮತ್ತು ಈ ಒಂದು ಶಾಮಿಯಾನದ ವ್ಯವಸ್ಥೆಯನ್ನು ಸುರೇಶ್ ರೈ ಮತ್ತು ಅವರ ತಂಡ ಬಹುಶಃ ನಾವೆಲ್ಲ ನೋಡಿದ ಹಾಗೆ ನಾವು ಯೋಚನೆ ಮಾಡಿದ್ದಕ್ಕಿಂತ ಯೋಜನೆಯನ್ನು ಮಾಡುವುದರ ಮುಖಾಂತರ ಅತ್ಯಂತ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಕೃಷಿಕ ಸಮಾಜ ಜಿಲ್ಲಾ ಸಂಘದಿಂದ ವಿಶೇಷವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ಎಲ್ಲ ಫೋಟೋಗ್ರಾಫರ್ಸ್ಗಳು ವಿಡಿಯೋ ನವೀನ್ ಪಂಜಾಳ ಅವರಿಗೂ ಕೂಡ ವಿಶೇಷವಾದಂಥ ಅಭಿನಂದನೆಗಳು. ಅದೇ ರೀತಿ LED ವ್ಯವಸ್ಥೆಯನ್ನು ಮಾಡಿಸಿಕೊಟ್ಟ ಪ್ರಜ್ವಲ್ ಅವರಿಗೆ, ಸೌಂಡ್ಸ್ನ ಪ್ರದೀಪ್ ಅವರಿಗೆ ವಿಶೇಷವಾದ ಅತ್ಯಂತ ಯಶಸ್ವಿಯಾಗಿ ಬಹುಶಃ ಸೌಂಡ್ಸ್ ಅಂದರೆ ಸೌಂಡ್ಸ್ ದುರ್ಗಾ ಸೌಂಡ್ಸ್ನವರಿಗೆ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾದಂಥ ಧನ್ಯವಾದಗಳನ್ನು ಹೇಳುತ್ತಾ ಈ ಒಂದು 3 ದಿನದ ಕಾಲ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಬಹುಶಃ 2 ತಿಂಗಳಿಂದ ನಮ್ಮೊಂದಿಗೆ ಮತ್ತೆ ನಾವು ಹೇಳುವಂಥ ರೀತಿಯಲ್ಲಿ ಪುತ್ತೂರಿನ ಕೃಷಿಕ ಸಮಾಜದ ಜಿಲ್ಲೆಯ ಮುತ್ತುಗಳಾಗಿ ಇಲ್ಲಿ ಹೊರಹೊಮ್ಮಿದಂಥ ವಿಜಯಕುಮಾರ್ ರೈ ಕೊರಂಗಾಳ ಮತ್ತು ಅಧ್ಯಕ್ಷರು, ಅದೇ ರೀತಿ ರಾಕೇಶ್ ರೈ ಕೆಡಂಜಿ ಇವರು ಪ್ರಧಾನ ಕಾರ್ಯದರ್ಶಿಗಳು. ಇವರು ಬಹುಶಃ ಈ ಕೃಷಿಕ ಸಮಾಜದಲ್ಲಿ ಪುತ್ತೂರಿನ 2 ಮುತ್ತುಗಳಾಗಿ ಹೊರಹೊಮ್ಮಿದ್ದಾರೆ. ಅವರಿಗೆ ವಿಶೇಷವಾದಂಥ ಅಭಿನಂದನೆ ಮತ್ತು ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಂದು ನಿಮಿಷ, ನನಗೆ ರಾಕೇಶ್ ರೈ ಕೆಡಿಂಜಿಯವರು ನಾನು ಆಗ ಹೇಳದೇ ಇರುವಂಥ ಭಾಳ ದೊಡ್ಡ ತಪ್ಪು. ನಾವು ಯಾರು ಬೇಕಾಗಿರಲಿಲ್ಲ, ಅವರೊಬ್ಬರೇ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾವು ಇದ್ದರೂ ಇಲ್ಲದೇ ಇದ್ದರು ಇದನ್ನು ಸಂಪೂರ್ಣವಾಗಿ ಮಾಡಿದವರು ರಾಕೇಶ್ ರೈ ಕೆಡಿಂಜ ಮತ್ತು ಇತರರು ಇದ್ದಾರೆ. ನಾನು ಎಲ್ಲರ ಹೆಸರನ್ನು ಹೇಳ್ತಾ ಇಲ್ಲ. ರಾಕೇಶ್ ರೈ ಕೆಡಿಂಜರು ಅವರು ನಿಂತು ಸ್ಟಾಪ್ ಆಗಿರಲಿಲ್ಲ. ಅವ್ರದ್ದು ಸ್ಟೆಪ್ಪು ಮೂಮೆಂಟಲ್ಲೇ ಇತ್ತು ಇಷ್ಟರವರೆಗೂ. ಆತ್ಮೀಯ ಎಲ್ಲ ಇವತ್ತು ಬಹುಶಃ ನಾವು ಇಲ್ಲಿ ಬಂದಂಥ ಎಲ್ಲ ಸ್ಟಾಲ್ಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಅವರಿಗೆ ಎಲ್ಲ ರೈತಾಪಿ ವರ್ಗ ಸುಮಾರು 2 ಲಕ್ಷದಷ್ಟು ಜನ ಇವತ್ತು ಈ ಒಂದು ಸ್ಟಾಲ್ಗಳನ್ನು ವೀಕ್ಷಿಸಿ ಅದನ್ನು ಪ್ರಯೋಜನವನ್ನು ಪಡ್ಕೊಳ್ಬೇಕು. ಮುಂದಿನ ದಿನಗಳಲ್ಲಿ ರೈತರ ಬದುಕು ಹಸನಾಗುವ ರೀತಿಯಲ್ಲಿ ನಾವೆಲ್ಲ ದುಡಿಯೋಣ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಕೊನೆಯಲ್ಲಿ ಈ ಧನ್ಯವಾದ ಹೇಳ್ತಾ ಮತ್ತೆ ಈ ಒಂದು ಸಮಾರಂಭ ಮುಕ್ತಾಯಗೊಳ್ಳಲಿದೆ. ಅದರೊಟ್ಟಿಗೆ ಸ್ಟಾಲ್ಗಳು ಕೂಡ ಇವತ್ತಿಗೆ ಮುಕ್ತಾಯಗೊಳ್ಳಲಿದೆ. ತಾವೆಲ್ಲ ಮತ್ತೊಮ್ಮೆ ಸ್ಟಾಲ್ಗಳನ್ನು ವೀಕ್ಷಣೆ ಮಾಡಿ ಅವರಿಗೂ ಕೂಡ ಹುರಿದುಂಬಿಸುವ ಮುಖಾಂತರ ಈ ಕೃಷಿಕ ಸಮಾಜ ಅತ್ಯಂತ ಯಶಸ್ವಿಯಾಗಿ ಒಂದು ಮಾಡಿದೆ ಅಂತ ಹೇಳುವಂಥ ಧನ್ಯತಾ ಭಾವ ನಮ್ಮಲ್ಲಿ ಕೂಡ ಇದೆ. ತಮಗೆಲ್ಲ ಮತ್ತೊಮ್ಮೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲ ನಮ್ಮ ಬಂಧುಗಳಿಗೆ ರೈತಾಪಿ ವರ್ಗಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ವಿಶೇಷವಾದ ಅಭಿನಂದನೆ ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ.